ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदन्तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. पीताम्बरं करविराजितशङ्खचक्रं कौमोदकीं सरसिजं करुणासमुद्रं राधासहायमतिसुन्दरमन्दहासं वातालयेशमनिशं हृदि भावयामि. जगद्रणाङ्गणे यस्य स्मरणं जयकारणं पार्थसारथये तस्मै ಶ್ರೀಕೃಷ್ಣಬ್ರಹ್ಮಣೇ ನಮಃ. ಕಥಾಶ್ರವಣೋತ್ಸುಕರಾಗಿ ಶ್ರೀಕೃಷ್ಣನ ರಕ್ಷೆಯಲ್ಲಿ ತಮ್ಮ ಜೀವನವನ್ನು ಹಸಿರಾಗಿಸಬೇಕು ಅನ್ನುವಂತಹ ಸಂಕಲ್ಪವನ್ನು ಹೊತ್ತು ಸಮಾಗಮಿಸಿದಂತಹ ಎಲ್ಲ ಬಂಧುಗಳಿಗೂ ಆದರದಿಂದ ನಮಸ್ಕರಿಸುತ್ತಾ ಉದ್ದೇಶದಿಂದ ಕೃಷ್ಣ ಪ್ರೀತ್ಯರ್ಥವಾಗಿ ಕಥಾಪ್ರವಚನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬೇಕಾದಾಗ ಬಿಡಿಸುವುದಕ್ಕೆ ಸಾಧ್ಯ, ಬೇಕಾದಾಗ ಬಿಡಿಸಬೇಕಾದ್ದೇ ಬದುಕಿನ ವೈಶಿಷ್ಟ್ಯ. ಯಾಕೆ ಪೀಠಿಕಾ ರೂಪದಲ್ಲಿ ಇದನ್ನು ನಾವು ಹೇಳ್ತಾ ಇದ್ದೇವೆ ಅಂದರೆ, ಎಲ್ಲರಿಗೂ ಗೊತ್ತಿದ್ದೇ ಜೀವನ ಅನ್ನುವಂಥದ್ದು ತಾತ್ಕಾಲಿಕ. ಜೀವ ಎಂಬುದು ಶಾಶ್ವತ. ಯಾವುದೋ ಜನ್ಮಾಂತರೀಯವಾದಂತಹ ಕರ್ಮವಿಶೇಷದಿಂದಾಗಿ ಜೀವವೊಂದು ಯಾವುದೋ ದೇಹದೊಳಗಡೆ ಪ್ರವೇಶಿಸ್ತದೆ. ಪ್ರಾಕ್ತನವಾದಂತಹ ಕರ್ಮವನ್ನು ಅನುಭವಿಸ್ತದೆ. ಕ್ಷಯವಾದ ಕಾಲಕ್ಕೆ ಆ ದೇಹದಿಂದ ಗಮಿಸ್ತದೆ. ಆವಾಗ
ದೇಹವೆಂಬುದು ತಾತ್ಕಾಲಿಕ. ದೇಹವನ್ನು ಧರಿಸಿದ ಜೀವ ಇರುವಲ್ಲಿಯವರೆಗೆ ಆ ಜೀವನ ಬದುಕು ಅಶಾಶ್ವತ. ಹಾಗೆಂದು ಎಲ್ಲಿಯವರೆಗೆ ದೇಹದಲ್ಲಿ ಜೀವ ಇರ್ತದೆ ಅಲ್ಲಿಯವರೆಗೆ ನಾವು ಅತ್ಯಂತ ಆನಂದದಿಂದ ಬದುಕಬೇಕು. ಮೋದಾಮ ಶರದಶತಂ, 100 ವರ್ಷಗಳ ಕಾಲ ಮೋದಿಸ್ತಾ ಇರಬೇಕು, ಆನಂದಿಸ್ತಾ ಇರಬೇಕು ಅನ್ನುವಂಥದ್ದು ಋಷಿಗಳ ಪ್ರಾರ್ಥನೆ ತಾನೆ. ಆ ಋಷಿಗಳ ಪ್ರಾರ್ಥನೆ ಸತ್ಯವಾಗಬೇಕು. ಹಾಗಿದ್ದಾಗ ಋಷಿವಂಶಜರಾಗಿಯೇ ಬಂದಂತಹ ನಾವುಗಳು ಪ್ರಾರ್ಥನೆಯನ್ನು ಸತ್ಯವಾಗಿಸಬೇಕು. 100 ವರ್ಷಗಳ ಕಾಲ ನೋಡಬೇಕು, 100 ವರ್ಷಗಳ ಕಾಲ ಆನಂದಿಸಬೇಕು. ಇದು ಸಾಧ್ಯ ಆಗಬೇಕು ಅಂತಾದರೆ ಯಾವುದನ್ನು ನೋಡಿದ್ದರಿಂದ ನಮಗೆ 100 ವರ್ಷ ಪ್ರಾಪ್ತಿಯಾಗ್ತದೋ ಅದನ್ನು ನೋಡಬೇಕು. ಹಾಗೆ ತಾನೆ. ಕಣ್ಣಿದೆ ಅಂತ ಹೇಳಿಕೊಂಡು ಎಲ್ಲವನ್ನು ನೋಡಲಿಕ್ಕಾಗುವುದಿಲ್ಲ. ಯಾವುದರನ್ನು ನೋಡಿದ್ದರಿಂದ ಕಣ್ಣಿನ ಹಿತವೋ ಅದನ್ನೇ ನೋಡಬೇಕು. ಯಾವುದರನ್ನು ನೋಡಿದ್ದರಿಂದ ಕಣ್ಣಿನ ಕುರುಡುತನ ಹೋಗ್ತದೋ ಅದನ್ನು ನೋಡಬೇಕು. ಯಾವುದು ಅಂತ ಕೇಳಿದರೆ ನಮಗೆಲ್ಲ ಗೊತ್ತಿದೆ, ದೇವರು ಅಂತ ನಾವು ಹೇಳ್ತೇವೆ. ಆ ಕೃಷ್ಣನನ್ನು ಸದಾ ನೋಡುತ್ತಾ ಹೋದಂತೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಶರೀರದಲ್ಲಿದ್ದ ಎಲ್ಲ ವೈಕಲ್ಯಗಳು ನಿವಾರಣೆಯಾಗ್ತವೆ. ಕೃಷ್ಣ ತನ್ನ ಅತ್ಯಂತ ವಿಶಿಷ್ಟವಾದ ಸ್ವರೂಪವನ್ನು ತೋರಿಸಬೇಕು ಅಂತ ಗಾಂಧಾರಿ ಒಂದು ಕಾಲದಲ್ಲಿ ಕೇಳಿದ್ಲಂತೆ. ಮಾತ್ರ ಅಲ್ಲ, ಧೃತರಾಷ್ಟ್ರನೂ ಕೇಳಿದ್ದ. ಆವಾಗ ಆ ಕೇಳುವಂತಹ ಹಂಬಲ ಅವರಿಗೆ ಬಂದ ಕಾರಣ, ನನ್ನನ್ನು ನೋಡಬೇಕು ಅನ್ನುವಂತಹ ತುಡಿತ ಅವರಲ್ಲಿ ಬಂದ ಕಾರಣ ಅವರಿಗೆ ದಿವ್ಯ ದೃಷ್ಟಿಯನ್ನು ಒದಗಿಸಿದ್ದ, ಅನುಗ್ರಹಿಸಿದ್ದ ಅನ್ನುವುದನ್ನು ನಾವು ಕೇಳ್ತೇವೆ ಮಹಾಭಾರತದಲ್ಲಿ. ತದ್ರೀತಿಯಲ್ಲಿ ನಾನು ನೋಡುವುದಿದ್ರೆ ನಿನ್ನನ್ನು, ನಾ ಹೊಂದುವುದಿದ್ರೆ ನಿನ್ನನ್ನು ಅನ್ನುವಂತಹ ತುಡಿತ, ಹಂಬಲ ನಮಗೆ ಬಂದಾಗ ಅದೇ ಆ ಭಗವಂತ ನಮ್ಮ ಬದುಕನ್ನು ಕಟ್ಟಿಕೊಡ್ತಾನೆ. ಯಾವಾಗ ಆ ಭಗವಂತನ ಸಂಕಲ್ಪವನ್ನು ವಿರೋಧಿಸ್ತೇವೆ ಆವಾಗ ನಮ್ಮ ಬದುಕನ್ನು ಆಸುರೀಷು ಯೋನಿಷು ಕ್ಷಿಪಾಮಿ ಅಂತ ಗೀತೆಯಲ್ಲಿ ನಾವು ನೋಡ್ತೇವೆ. ಅಜಸ್ರಂ ಕ್ಷಿಪಾಮಿ, ಕೂಡಲೇ ಅಂಥವರನ್ನು ನಾನು ಆಸುರವಾದಂತಹ ದುಷ್ಟವಾದಂತಹ ಯೋನಿಗಳಲ್ಲಿ ಬಿಸಾಡ್ತೇನೆ ಅಂತ. ದೇವರಿಗೆ ವಿರುದ್ಧವಾಗಿ ಅನಾಚಾರಾದಿಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಕೂಡಲೇ ಕೃಷ್ಣ ನಮ್ಮನ್ನು ಬಿಸಾಡ್ತಾನಂತೆ. ಹಾಗಾಗಿ ಜಾಗೃತವಾಗಿರಬೇಕು. ಆದ ಕಾರಣ ಕೇಳಬೇಕು ಭಾಗವತವನ್ನು, ಕೃಷ್ಣನ ಜೊತೆಗೆ ಮಾತಾಡಬೇಕು. ಈ ಹಿನ್ನೆಲೆಯಲ್ಲಿ ಅಮೃತಕ್ಕಿಂತಲೂ ಎತ್ತರದಲ್ಲಿರುವಂತಹ ಒಂದು ವಿಶೇಷವಾದಂತಹ ರಸವತ್ತಾದ್ದನ್ನು ಭಗವಂತ ಕಲಿಯುಗದಲ್ಲಿ ನಮಗೆ ಕೊಟ್ಟಿದ್ದಾನೆ. ಆ ರಸವನ್ನು ಕುಡಿಯುತ್ತಾ ಹೋದಂತೆ ಬಾಯಾರಿಕೆ ಹೆಚ್ಚಾಗ್ತದೆ. ಎಲ್ಲಿಯಾದರೂ ಉಂಟ? ನೀವು ಬಾಯಾರಿಕೆ ಕೊಟ್ಟು ನಾವು ಅದನ್ನು ಕುಡಿದಾಗ ಬಾಯಾರಿಕೆ ತಣಿಬೇಕು. ಆದರೆ ಈ ರಸವನ್ನು ಕುಡಿದಾಗ ಬಾಯಾರಿಕೆ ಹೆಚ್ಚಾಗುವುದು ಅಂತ. ಒಂದು ವೇಳೆ ಭಾಗವತ ಕಥೆ, ಭಾಗವತ ರಸ ಅನ್ನುವಂತಹ ರಸವನ್ನು ನಾವು ಕುಡಿದು ಬಾಯಾರಿಕೆ ಮುಗಿಯಿತು, ತಣಿಯಿತು ಅಂತ ನಾವು ಅಂದುಕೊಂಡ್ರೆ ಅವನ ಜೀವನ ಅಲ್ಲಿಗೆ ಹೋಯಿತು ಅಂತ ಅರ್ಥ. ಆದ ಕಾರಣ ಕುಡಿದಷ್ಟು
ತೃಷೆ ಅಧಿಕವಾಗುವಂತಹ ಒಂದು ಅತ್ಯಂತ ರಸವತ್ತಾದ್ದು ಭಾಗವತ ಕಥೆ. ಅದನ್ನು ನಿನ್ನೆಯಿಂದ ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೇವೆ. ಪುಣ್ಯವಂತರು ಬೇಕಾದಾಗ ಸಿಗದೇ ಇರುವ, ಯೋಗವಿದ್ದಾಗ ಸಿಗುವ ವಿಶಿಷ್ಟತಮವಾದಂತಹ ಒಂದು ದಿವ್ಯವಾದ ಸಾಧನ ಬದುಕಿನ ಹಸನಾಗುವಿಕೆಗೆ ಶ್ರೀಮದ್ಭಾಗವತ. ಸಪ್ತಾಹ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪಿಸಿದರೂ ಅದನ್ನು ಮಾಡುವುದಕ್ಕೆ ಯೋಗ ಬೇಕಾಗ್ತದೆ. ಪದ್ಮಪುರಾಣದ ಭಾಗವತ ಮಹಾತ್ಮೆಯಲ್ಲಿ ಒಂದು ಮಾತು ಬರ್ತದೆ, ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ನಾವು ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯ ವಿಶೇಷಗಳೇನಾದರೂ ಇದ್ದವು ಅಂತಾದರೆ ಅಂಥವರಿಗೆ ಭಾಗವತ ಸಿಗ್ತದಂತೆ. ಪುಣ್ಯ ಇಲ್ಲದಿದ್ದರೆ ಸಪ್ತಾಹ ಯಜ್ಞ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕಥಾಶ್ರವಣದ ಯೋಗ ಎಲ್ಲವೂ ಮುಡಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ಪುಣ್ಯವಂತರ ಎದುರು ನಾನಿದ್ದೇನೆ ಅನ್ನುವಂತಹ ಒಂದು ಆನಂದ ನನಗಾಗ್ತ. ಆ ಆನಂದವೇ ಆನಂದಿಯನ್ನು ಕಾಣುವುದಕ್ಕೆ ಸಾಧ್ಯ. ಆನಂದಿ ಯಾರು? ನಿತ್ಯ ಆನಂದದಲ್ಲಿರುವವನು ಇವ ಮಾತ್ರ. ಅವನಿಗೆ ಯಾವತ್ತೂ ಕೂಡ ದುಃಖ ಬರಲಿಲ್ಲ. ದುಃಖಿಸುವವರು ಅವನನ್ನು ನೋಡಿದ ಒಂದು ಕಾಲಕ್ಕೆ ದುಃಖ ನಿವಾರಣೆ ಆಗ್ತದೆ, ನಗು ಬರ್ತದೆ. ನೋಡಿ, ಅಂತಹ ಒಂದು ಆಕರ್ಷಣೀಯವಾದ್ದು ಬಾಹ್ಯಾಕರ್ಷಣೆಗೆ ಬೇಕಾದ್ದು ಹೊರಗಡೆ ಬಾಹ್ಯದಲ್ಲಿ ಎಲ್ಲೂ ನಮಗೆ ಸಿಗ್ತದೆ. ಆದರೆ ಅಂತರಂಗದ ಆಕರ್ಷಣೆಗೆ ಒಳಗಾಗುವುದು ಅಂತರಂಗದಲ್ಲಿಯೇ ಸಿಗಬೇಕಷ್ಟೇ, ಹೊರಗಡೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮಹತ್ತಮವಾದಂತಹ ಸುಧೆ ಶ್ರೀಮದ್ ಭಾಗವತ. ಕಥೆಯನ್ನು ಕೇಳ್ತಾ ಕೇಳ್ತಾ ಹೋದಂತೆ ಸಾಕು ಅಂತ ಎನಿಸದೇ ಇರುವಂತಹ ಒಂದು ವಿಶಿಷ್ಟತಮವಾದ ವಸ್ತು. ನಿನ್ನೆಯ ದಿವಸ ಒಂದಷ್ಟು ಕಥೆಗಳನ್ನು ನಾವು ಕೇಳಿ ಕೊನೆಯ ಭಾಗದಲ್ಲಿ ಸ್ವಯಂಭುವ ಮನು ದಂಪತಿಗಳ ಮಕ್ಕಳ ಸಂಗತಿಗಳನ್ನು ಕೇಳಿದೆವು. ಆ ಮಕ್ಕಳಲ್ಲಿ 3 ಹೆಣ್ಣು ಮಕ್ಕಳು, ಅದರಲ್ಲಿ ಮಧ್ಯದವಳಾದಂತಹ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಟ್ಟು ಆ ದಂಪತಿಗಳು ಅನ್ನುವುದು ನಿನ್ನೆಯ ಕಥಾವಸ್ತು ಆಗಿತ್ತು ಕೊನೆಯ ಭಾಗದಲ್ಲಿ. ಇವತ್ತು ಆ ಕರ್ದಮ ದೇವಹೂತಿ ದಂಪತಿಗಳು ಏನೆಲ್ಲ ಮಾಡಿದರು, ಹೇಗೆಲ್ಲ ಪ್ರಪಂಚದಲ್ಲಿ ತಮ್ಮನ್ನು ತಾವು ತೋರ್ಪಡಿಸಿದರು, ಅದನ್ನು ನೋಡ್ತೇವೆ. ಕಪಿಲೋಪಾಖ್ಯಾನ ಹೇಳುವಂತಹ ಒಂದು ಪುಣ್ಯ ಕಥಾವಸ್ತು. ಕನ್ಯಾದಾನವನ್ನು ಮಾಡಿದಂತಹ ಸ್ವಯಂಭುವ ಮನು ದಂಪತಿಗಳು ತಮ್ಮ ರಾಜಧಾನಿಗೆ ತೆರಳಿದರು. ತದನಂತರ ಆ ಕರ್ದಮ ದೇವಹೂತಿಯರ ದಾಂಪತ್ಯ ಅದೆಷ್ಟು ಆದರ್ಶ ದಾಂಪತ್ಯ. ವ್ಯಾಸರನ್ನು ಹೇಳ್ತಾರೆ, ಹೇಗೆ ಹೆಂಡತಿಯಾದವಳು ಗಂಡನನ್ನು ಸೇವಿಸಬೇಕು, ಆ ದಂಪತಿಗಳ ಜೀವನ ಚರ್ಯೆ, ಜೀವನ ಶೈಲಿ ಹೇಗಿರಬೇಕು ಅನ್ನುವುದನ್ನು ಈ ಕರ್ದಮ ದೇವಹೂತಿ ದಂಪತಿಗಳ ಜೀವನಾದರ್ಶವನ್ನು ಹೇಳುವುದರ ಮೂಲಕವಾಗಿ ಪ್ರಪಂಚಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸ್ವಯಂಭುವ ಶತರೂಪ ದಂಪತಿಗಳು ತೆರಳಿದ ಅನಂತರ ಪಿತೃಭ್ಯಾಂ ಪ್ರಸ್ಥಿತೆ ಸಾಧ್ವಿ ಪತಿಮಿಂಗಿತ ಕೋವಿದ
ನಿತ್ಯಂ ಪರ್ಯಚರತ್ ಪ್ರೀತ್ಯಾ ಭವಾನೀವ ಭವಂ ಪ್ರಭುಂ. ಕೈಲಾಸವಾಸಿಯಾದಂತಹ ಪರಮೇಶ್ವರ, ಅವನ ಮಡಲಿಯೆನಿಸಿದಂತಹ ಪರಮೇಶ್ವರಿ, ಎಂತಹ ದಾಂಪತ್ಯ. ದಂಪತಿ ಪೂಜೆಯನ್ನು ನಾವು ಮಾಡುವುದಿದ್ರೆ ಅಲ್ಲಿ ಆವಾಹನೆ ಮಾಡುವುದು ದಂಪತಿಗಳಲ್ಲಿ ಉಮಾಮಹೇಶ್ವರ ಸ್ವರೂಪಾಭ್ಯಾಂ ದಂಪತಿಭ್ಯಾಂ ನಮಃ. ಇಲ್ಲದಿದ್ದರೆ ಲಕ್ಷ್ಮೀನಾರಾಯಣ ಸ್ವರೂಪಾಭ್ಯಾಂ. ಎಂತಹ ಆದರ್ಶ ದಂಪತಿಗಳು. ಭವಾನೀವ ಭವಂ ಪ್ರಭು. ಆ ಕೈಲಾಸವಾಸಿಯಾದಂತಹ ಪರಮೇಶ್ವರನನ್ನು ಎಂತಹ ಪ್ರೀತಿಯಿಂದ, ಪ್ರೇಮದಿಂದ, ಗೌರವದಿಂದ, ಪೂಜ್ಯಭಾವದಿಂದ ಅವಳು ಸೇವೆ ಮಾಡ್ತಾ ಇದ್ಲು. ತದ್ರೀತಿಯಲ್ಲಿ ಇಂಗಿತ ಕೋವಿದಳಾದಂತಹ ದೇವಹೂತಿ ಹೆಂಡತಿಗಿರುವಂತಹ ಇನ್ನೊಂದು ಶಬ್ದ ಪ್ರಯೋಗ, ಇದು ಬೇಕಾದ ಶಬ್ದ ಪ್ರಯೋಗ. ಇಂಗಿತ ಕೋವಿದ, ಮನಸ್ಸಿನ ಇಂಗಿತವನ್ನು ತಿಳ್ಕೊಳ್ಳುವುದರಲ್ಲಿ ಚತುರೆ ಎನಿಸಿದವಳು ಹೆಂಡತಿ. ಯಾರ ಮನಸ್ಸಿನ? ತನ್ನ ಪತಿಯ ಮನಸ್ಸನ್ನು, ಇನ್ನೊಬ್ಬರ ಯಾರದವಳು. ಇಂಗಿತ ಕೋವಿದಳಾದಂತಹ ಸಾಧ್ವಿಯೂ ಆದಂತಹ ಸಾಧ್ವಿ ಶಿರೋಮಣಿ ಅವಳು ಪ್ರೀತಿಯಿಂದ ಆ ದೇವಹೂತಿ ಪರಮಸಾಧ್ವಿ ಎನಿಸಿದಂತಹ ರಾಜಕುಮಾರಿ ಅವಳು ಕರ್ದಮ ಪ್ರಜಾಪತಿಯ ಶುಶ್ರೂಷೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ್ಳು. ಹೇಗಂತ ತೊಡಗಿಸಿಕೊಂಡ್ಳು? ವಿಶ್ರಂಭೇಣ ಆತ್ಮಶೌಚೇನ ಗೌರವೇಣ ದಮೇನ ಚ ಶುಶ್ರೂಷಯ ಸೌಹೃದೇನ ವಾಚ ಮಧುರಯ ಚ. ವಿಶ್ವಾಸ, ಪತಿಯೇ ಪರಮದೈವವೆಂದು ನಂಬಿಕೊಂಡಿರುವಂತಹ ಒಂದು ಸಾಧ್ವಿಯವರು. ವಿಶ್ರಂಭ, ಅತ್ಯಂತ ಪರಮ ವಿಶ್ವಾಸ ಪತಿಯಲ್ಲಿ. ಪತಿಗಿಂತ ದೊಡ್ಡ ದೈವವಿಲ್ಲ ಅನ್ನುವಂತಹ ನಿಶ್ಚಯ ಆ ದೇವಹೂತಿಯಲ್ಲಿ ನಾವು ನೋಡ್ತೇವೆ. ಆ ವಿಶ್ವಾಸದಿಂದ ಸೇವಿಸಿದ್ಲು ಗಂಡನನ್ನು. ಆತ್ಮಶೌಚೇನ, ಯಾವುದೇ ಮನಸ್ಸಿನಲ್ಲಿ ಅಶುದ್ಧಿ ಇಲ್ಲ. ಪರಮ ವಿಶ್ವಾಸ ಮಾತ್ರ ಅಲ್ಲ, ನಿಶ್ಚಲವಾದಂತಹ ಧೃತಿ, ಧೈರ್ಯ. ಆ ಪತಿಯನ್ನು ಸೇವಿಸಿದರೆ ಶ್ರೀಪತಿಯನ್ನು ಸೇವಿಸಿದಂತಹ ಫಲ ಅನ್ನುವಂತಹ ಶುದ್ಧಾತ್ಮಿಕೆಯಾಗಿ ದೇವಹೂತಿ ಪತಿಯನ್ನು ಸೇವಿಸ್ತಾಳೆ. ಅದಕ್ಕೆ ಸರಿಯಾದಂತಹ ಗೌರವ, ಪೂಜ್ಯ ಭಾವ. ಕೇವಲ ಕಾಮಭಾವದಿಂದ ಸೇವಿಸಿದ್ದಲ್ಲ, ನೆನಪಿಟ್ಟುಕೊಳ್ಳಬೇಕು. ದಮೇನಚ, ಗಂಡನನ್ನು ಸೇವಿಸುವಂತಹ ಪರಿ ಅಂತರಿಂದ್ರಿಯ ನಿಗ್ರಹ ಮತ್ತು ಬಹಿರಿಂದ್ರಿಯ ನಿಗ್ರಹದಿಂದ ಕೂಡಿ ಪತಿಯನ್ನು ಸೇವಿಸಬೇಕು. ಶುಶ್ರೂಷೆಯ, ನಿರಂತರವಾದಂತಹ ಶುಶ್ರೂಷೆ, ಪತಿಯ ಸೇವೆಯೇ ಪರದೈವದ ಸೇವೆ ಅನ್ನುವಂತಹ ಭಾವದಿಂದ ದೇವಹೂತಿ ಆ ಗಂಡನನ್ನು, ಕರ್ದಮರನ್ನು ಸೇವಿಸ್ತಾಳೆ. ಸೌಹೃದೇನ ವಾಚ ಮಧುರಯ, ಸೌಹೃದ, ಸ್ನೇಹ ಭಾವದಿಂದ. ದಾಂಪತ್ಯ ಅನ್ನುವುದೇ ಅದು ಸ್ನೇಹದಿಂದ ಕೂಡಿರಬೇಕು ಅಂತ. ಸ್ನೇಹ ಅಂತಂದ್ರೆ ಸೇರುವಿಕೆ, ಸ್ನೇಹ. ಅದು ಯಾವತ್ತೂ ಕೂಡ ಬಿಟ್ಟಿರಬಾರದು. ಆ ಸ್ನೇಹ ಇದ್ರೆ ಮಧುರವಾದಂತಹ ಮಾತುಗಳು ಪರಸ್ಪರರಲ್ಲಿ, ಸತಿಪತಿಯರಲ್ಲಿ ಬರ್ತವೆ. ಹಾಗಾಗಿ ಮಧುರಯಾಚ ಭೋಹೋ, ಈ ರೀತಿಯಲ್ಲಿ ಸೇವಿಸುತ್ತಾ ಇರುವಂತಹ ಕಾಲಕ್ಕೆ ಯಾವುದೇ ರೀತಿಯ ವಿಸೃಜ್ಯ ಕಾಮಂ ದಂಭಂಚ ದ್ವೇಷಂ ಲೋಭಮಘಂ ಮದಂ ಅಪ್ರಮದ್ಯೋದ್ಯತಾ ನಿತ್ಯಂ ತೇಜೀಯಾಂ ಸಮತೋಷಯತ್. ಹೇಗಿರುವ ಪತಿ
ಹೇಗಿರುವ ಕರ್ದಮರು? ತೇಜೋವಂತರು. ಅವರ ತೇಜಸ್ಸು ಎಂಥದ್ದನ್ನೂ ಸೃಷ್ಟಿಸುವಂತಹ ಸಾಮರ್ಥ್ಯವುಳ್ಳ ತೇಜಸ್ಸು. ಅವರು ತೇಜೋವಂತರು, ಮಹಿಮರು, ಮಹಾಮಹಿಮರು, ತಪಸ್ವಿಗಳು. ಅಂತಹ ಪತಿಯನ್ನು ಯಾವುದೇ ಕೊಳಕು ಕಾಮವನ್ನು ಇಟ್ಟುಕೊಳ್ಳದೆ ಶುದ್ಧ ಕಾಮಿಯಾಗಿ ನಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ ಯಾವುದೇ ಡಂಭಾಚಾರ ಇಲ್ಲವೇ ಅಲ್ವಾ? ಅಂಥದ್ದು ಯಾವುದೂ ಇರಬಾರ್ದು ಅಂತ ಸತಿಪತಿಯರಲ್ಲಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸಮಾಜದಲ್ಲಿ ನಾವು ಎಲ್ಲಿಯವರೆಗೆ ಇಳಿದಿದ್ದೇವೆ ಅಂತಂದ್ರೆ, ಬೆಳಿಗ್ಗೆ ಚಾ ಮಾಡಿಕೊಡುವುದೇ ಗಂಡ ಹೆಂಡತಿಗೆ. ಇವಳು ಹಾಸಿಗೆಯಲ್ಲಿ ಪವಡಿಸುತ್ತಾಳೆ. ಆ ಮಟ್ಟಕ್ಕೆ ನಾವು ಇಳಿದಿದ್ದೇವೆ. ಭಾಗವತ ಓದಬೇಕಾದ್ದು ಕೇವಲ ಕಥಾಶ್ರವಣ ಮಾತ್ರ ಅಲ್ಲ ಉದ್ದೇಶ. ನಿತ್ಯ ಸಂದೇಶ ನನ್ನ ಜೀವನಕ್ಕೆ ಏನುಂಟು? ಯಾಕೆ ನನ್ನ ಜೀವನವು ಕರ್ದಮ ಪ್ರಜಾಪತಿಗಳ ಜೀವನದ ಹಾಗೆ ರೂಪಿಸುವುದಕ್ಕೆ ಆಗುವುದಿಲ್ಲವೇ? ದೇವಹೂತಿಯ ಜೀವನದ ಹಾಗೆ ನನ್ನ ಜೀವನ ಇರುವುದಕ್ಕೆ ಸಾಧ್ಯ ಇಲ್ಲವೇ? ಒಬ್ಬ ಗಂಡನನ್ನು ಸೇವಿಸುವಾಗ ವಿಸರ್ಜ್ಯ ಕಾಮಂ, ದುಷ್ಟ ಕಾಮಭಾವವನ್ನು ಬಿಡಬೇಕು, ದಂಭವನ್ನು ಬಿಡಬೇಕು. ಆ ಉದ್ಧಟತನ ಅಂತ ಹೇಳ್ತೇವೆ. ಬೇಕಾದ್ರೆ ಮಾಡಿಕೊಳ್ಳಿ ನೀವು, ನನಗೆ ಬೇರೆ ಕೆಲಸ ಉಂಟು. ಪ್ರತಿಯೊಂದು ಮಾತಿಗೂ ಹೇಳ್ತಾರಲ್ಲ ಹವ್ಯಕ ಭಾಷೆಯಲ್ಲಿ, ಮುಗುದ ಕೈ ಓರೆ ಆದರೆ, ಹೀಗಿರುವ ಕೈ ಹೀಗಾದ್ರೆ ಏರು ಬೇಡ, ಇದಿಷ್ಟು ಸಾಕು. ಈ ಮುಗಿದ ಕೈ ಹೀಗಾದ್ರೆ ಸಾಕು, ಆವಾಗ ಎರಡಾಗ್ತದೆ. ಈ ದಾಂಪತ್ಯ ಇರುವುದೇ ಸೇರುವುದಕ್ಕಲ್ವ ಕೈ. ಎರಡಿದ್ದನ್ನು ಒಂದು ಮಾಡು ಅಂತ. ಆ ದಾಂಪತ್ಯ ಹೀಗಾದ್ರೆ ಮಾತ್ರ ಅವನಿಗೆ ಅರ್ಥ ಆಗ್ತದೆ ಸೇರುವುದು. ಆ ಸೇರಿದ ಕಾಲಕ್ಕೆ ಹೀಗಾದ್ರೂ ಕೂಡ ನಾವು ಸಮಸ್ಯೆ ಮಾಡಬಾರ್ದು. ಹೀಗಾದ್ರೂ ಇದು ಹೀಗೆ ಅಲ್ವಾ ಇರುವುದು, ಹೀಗಾದ್ರೂ ಕೈ ಹೀಗೆ ಇರುವುದು. ಇದನ್ನು ನಾವು ಅರ್ಥ ಮಾಡದೇ ಇರುವ ಕಾರಣವೇ ಎರಡಾಗುವುದು ಕೈ. ಎಷ್ಟು ನಮಗೆ ಅರ್ಥ ಆಗ್ತದೆ ಗೊತ್ತಿಲ್ಲ. ಹೀಗಾದ್ರೂ 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 ಕೂಡ ಇದು ಹೀಗೆ ಇರಬೇಕು ಅಂತ. ನಮಸ್ಕಾರ ಸ್ಥಿತಿಯಲ್ಲಿ ಇರಬೇಕು, ಸೇರುವಿಕೆ. ಅದು ನಾವು ಈ ದಂಪತಿಗಳ ಜೀವನದಲ್ಲಿ ನೋಡ್ತೇವೆ. ವಿಸರ್ಜ್ಯ ಕಾಮಂ ದಂಭಂಚ ದ್ವೇಷಂ. ನೋಡಿ, ಅರ್ಥ ಆಗ್ತದೆ ನಮಗೆ. ದ್ವೇಷಂ, ಲೋಭಂ. ಏನಾದ್ರೂ ಪ್ರಯೋಜನ ಇದ್ರೆ ಮಾತ್ರ ಪತಿ ಸೇವೆ. ನಾವು ಹೇಳಿದಂತಹ ವಸ್ತುಗಳನ್ನು ತಂದುಕೊಟ್ರೆ ಅವತ್ತು ಏನು ಉಪಚಾರ ಇಲ್ಲದಿದ್ರೆ ಗಂಡನ ಹತ್ರ ಬೊಬ್ಬೆ ಹೊಡೆಯುವುದಂತೆ ಅಡಿಗೆ ಮನೆಯಿಂದ ಹೆಂಡತಿ. ರೇ ಭಾವ ನಾಸ್ತಿ ತೈಲಂ ನ ಚ ಲವಣಂ. ರೀ ಅಂತದ್ದು. ಎಣ್ಣೆ ಇಲ್ಲ, ಉಪ್ಪು ಇಲ್ಲ, ತೆಂಗಿನಕಾಯಿ ಇಲ್ಲ, ಅಕ್ಕಿ ಇಲ್ಲ. ಶ್ಲೋಕ ಸಂಸ್ಕೃತದಲ್ಲಿ. ರೇ ಭಾವ ನಾಸ್ತಿ ತೈಲಂ, ಖಾಲಿಯಾಗಿದೆ ಎಣ್ಣೆ ಕೊಪ್ಪಿ. ನ ಚ ಲವಣಂ, ಉಪ್ಪಿನ ಕರಡಿಗೆ ಖಾಲಿಯಾಗಿದೆ. ಏನಾದರೂ ಪ್ರಯೋಜನ ಇದ್ರೆ ಆವತ್ತನ್ನು ತಂದು ಕೊಟ್ಟರೆ ಅವತ್ತು ವಿಶೇಷ ಉಪಚಾರ ಗಂಡನಿಗೆ. ಇಲ್ಲದಿದ್ರೆ ವಿಶೇಷ ಉಪಚಾರ. ಇದನ್ನು ನಾವು ನೋಡ್ತೇವೆ ನಮ್ಮ ನಿತ್ಯ ಜೀವನದಲ್ಲಿ, ಸಮಾಜದಲ್ಲಿ. ದ್ವೇಷಂ, ಲೋಭಂ, ಅಧಂ, ಮದಂ. ಯಾವುದೇ ಪಾಪಾಚಾರ ಇಲ್ಲದೆ ಅತ್ಯಂತ ಶುದ್ಧಾತ್ಮಳಾಗಿ ಮದವನ್ನು ಬಿಟ್ಟು, ಹೀಗೆ ಆ ಭಾವವನ್ನು ಬಿಟ್ಟು ಅಪ್ರಮತ್ತೋದ್ಯತ, ಜಾಗರೂಕಳಾಗಿ. ಪತಿ ಸೇವೆ ಅನ್ನುವಂಥದ್ದು ಅದು ಕೃಷ್ಣ ಸೇವೆ. ಕೃಷ್ಣ ಸೇವೆ ಮಾಡುವಾಗ ಎಷ್ಟು ಜಾಗರೂಕರಾಗಿರಬೇಕು ಅಷ್ಟೇ ಜಾಗರೂಕತೆ, ಎಚ್ಚರ ಪತಿ ಸೇವೆಯಲ್ಲಿ ಬೇಕಂತೆ. ಅಪ್ರಮತ್ತೋದ್ಯತ ನಿತ್ಯಂ. ಯಾಕೆ? ಪತಿ ಅನ್ನುವವರು ತೇಜೋವಂತರಾಗಿರ್ತಾರೆ. ತೇಜೋವಂತರಾದ ಕಾರಣವೆಲ್ಲವೂ ಈ ಹಿನ್ನೆಲೆಯಲ್ಲಿ ಅವಳದ್ದಾದಂತಹ ಸೇವೆಯಿಂದ ಅತ್ಯಂತ ಪ್ರಸನ್ನರಾಗಿದ್ದಾರೆ ಕರ್ದಮರು.
ಪ್ರಸನ್ನರಾದಂತಹ ಕಾಲಕ್ಕೆ ಹೇಳ್ತಾರೆ, ಕಾಂತೆ, ನಾನು ನಿನ್ನ ಸೇವೆಗೆ ಸಂತೃಪ್ತನಾಗಿದ್ದೇನೆ. ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತಾರೆ ಕದ್ದಮರು. ಆವಾಗ ದೇವಹೂತಿ ಹೇಳ್ತಾಳೆ, ಹೌದು ಸ್ವಾಮಿ, ಯಾವುದೇ ಕ್ಷಾತ್ರವಾದಂತಹ ಗುಣವನ್ನು ಬಿಟ್ಟು ನಿಮ್ಮನ್ನು ಸೇರಿ ಒಂದಾಗಬೇಕು ಅನ್ನುವಂತಹ ಸಂಕಲ್ಪವನ್ನು ಹೊತ್ತು ನಾನು ಬಂದವಳಿದ್ದೇನೆ. ಹಾಗಾಗಿ ನಿಮ್ಮಲ್ಲಿ ನನಗೆ ನಿತ್ಯ ಸುಖ ಇದೆ. ನಿಮ್ಮದ್ದಾದಂತಹ ಪ್ರೀತಿಗೆ ನಾನು ಮನಸೋತಿದ್ದೇನೆ. ನಮ್ಮ ಈ ದಾಂಪತ್ಯ ಇದು ಚಿರಕಾಲ ಕೃಷ್ಣಾನುಗ್ರಹದಿಂದ ಮುಂದುವರಿಬೇಕು. ಆದರೂ ಮನಸ್ಸಿನಲ್ಲಿ ಮತ್ತೆ 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 ಸಹಜವಾಗಿ ಕ್ಷಾತ್ರಗುಣ ಅಲ್ವಾ, ರಕ್ತ ಕೆಂಪಲ್ವಾ, ಸ್ವಲ್ಪ ಹೀಗೆ ಹೋಗಿ ಬರಬೇಕು ಅಂತ ಆಗ್ತದೆ, ತಿರುಗಾಡಬೇಕು ಅಂತ. ಕರ್ದಮರಿಗೆ ಅರ್ಥ ಆಯಿತು. ತನ್ನ ಯೋಗ ಶಕ್ತಿಯಿಂದ ಮನಸ್ಸಿನಿಂದ ಒಂದು ವಿಮಾನವನ್ನು ಸೃಷ್ಟಿ ಮಾಡ್ತಾರೆ. ವಿಮಾನಂ ಕಾಮಗಂ, ಬೇಕಾದಲ್ಲಿಗೆ ಹೋಗು ಅಂತ ಹೇಳಿದವಾಗ ಹೋಗುವಂತಹ ವಿಮಾನ. ಮನಸ್ಸಂಕಲ್ಪ ಇಂಥಲ್ಲಿಗೆ ಹೋಗಬೇಕು ಅಂತ, ಅಂಥದ್ದು ಸೃಷ್ಟಿಯಾಯಿತು. ಆ ಎಂಥ ಸುಂದರವಾದ ವಿಮಾನ. ಒಂದು ಸಲ ನಾವು ಕೂತ್ಕೊಳ್ಬೇಕಾದ್ರೆ ಕೂತುಕೊಂಡು ಇಂಥಲ್ಲಿಗೆ ಒಂದು ವೇಳೆ ಪ್ರವಚನ ಮುಗಿಯುವಾಗ ತಡ ಆಯಿತು ಅಂತಂದ್ರೆ ಹೋಗಿ ಕೂತ್ಕೊಳ್ಳುದು ಆ ವಿಮಾನದಲ್ಲಿ, ನನ್ನ ಮನೆ ಇಂಥಲ್ಲಿಗೆ. ಅಂತಹ ಅತ್ಯದ್ಭುತವಾದಂತಹ ವಿಮಾನ, ವಿಶಾಲವಾದ ವಿಮಾನ. 2 ಜನಕ್ಕೆ ಕೂತ್ಕೊಳ್ಳಿಕ್ಕಲ್ಲ, ಅಥವಾ 4 ಜನ ಅಲ್ಲ, ಎಷ್ಟು ಬೇಕಾದರೂ ಅಷ್ಟು ವಿಶಾಲತೆ ಇರುವಂತಹ ವಿಮಾನ. ಆ ವಿಮಾನ ಬಂದಿದೆ, ಸೃಷ್ಟಿಯಾಗಿ ಎದುರು ಕಾಣ್ತಾ ಉಂಟು. ಸರಸ್ವತಿ ನದಿಯ ತೀರದ ಆ ಬಿಂದು ಸರೋವರ. ಕರ್ದಮರು ಹೇಳ್ತಾರೆ, ಇದರಲ್ಲಿ ಸ್ನಾನ ಮಾಡಿ ಅತ್ಯಂತ ಶುದ್ಧಾತ್ಮಳಾಗಿ ಈ ವಿಮಾನವನ್ನು ಏರು ಅಂತ. ಸ್ನಾನ ಮಾಡದೆ ನಿರಂತರವಾದಂತಹ ಪತಿ ಶುಶ್ರೂಷೆಯಿಂದಾಗಿ ಶರೀರವಿಡೀ ಮಲಿನ, ಅಂಬರವಿಡೀ ಮಲಿನ. ನಿರಂತರವಾದ ಈ ಸೇವೆಯಿಂದಾಗಿ ತನ್ನ ವೇಣಿ ಗ್ರಂಥಿಗಳು ಜಡೆ ಬಿಡಿಸಲ್ಪಟ್ಟು ಅದು ಜಡೆಯಾಗಿ ಹೋಗಿದೆ. ಆದರೂ ಮುಖದಲ್ಲಿರುವ ತೇಜಸ್ಸು ಸುತ್ತಮುತ್ತಲನ್ನು ಬೆಳಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾಗಿದ್ದಂತೆ ದೇವಹೂತಿಯ ಮುಖ ತೇಜಸ್ಸು. ಆದರೆ ಶರೀರವನ್ನು ಶುದ್ಧೀಕರಿಸಬೇಕು, ಶರೀರದಲ್ಲಿರುವಂತಹ ಕೊಳಕನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ನೇರವಾಗಿ ಬಿಂದು ಸರೋವರದ ಒಳಗಡೆ ಇಳಿತಾಳೆ. ಇಳಿದವಾಗ ನೀರಿನ ಒಳಗಡೆ ಇದ್ದಕ್ಕಿದ್ದ ಹಾಗೆ 100 ಜನ ತರುಣಿಯರನ್ನು ಕಾಣ್ತಾಳು. ಸಾಂತಸ್ಸರಸಿ ವೇಶ್ಮಸ್ಥಾಹ ಶತಾನಿ ದಶಕನ್ಯಕ. ಬಹುದೊಡ್ಡದಾದಂತಹ ಒಂದು ಭವನ. ಇಷ್ಟರವರೆಗೆ ಆಶ್ರಮದಲ್ಲಿದ್ದವಳು ಪಾಪ. ನೋಡಿ, ಮನಸ್ಸು ಹೊಂದಾಣಿಕೆ ಆಯಿತು ಅಂತಾದರೆ ಆಶ್ರಮ ಅಂದರೂ ಆಗ್ತದೆ, ಒಟ್ಟು ಶ್ರಮವಿಲ್ಲದ ಜೀವನ ಅಂದರೆ ಆಯಿತು. ಹಾಗೆಂತ ಪತಿ ಸೇವೆಯಿಂದಲೂ ಅವಳು ಶ್ರಾಂತಳಾಗಲಿಲ್ಲ. ಆದ ಕಾರಣ ಅವಳ ಮನದ ಇಂಗಿತ ಪತಿದೇವರಿಗೆ ಗೊತ್ತಾಗಿತ್ತು. ಹಾಗಾಗಿ ತನ್ನ ಯೋಗ ಸಂಕಲ್ಪದಿಂದ, ಮನಸ್ಸಂಕಲ್ಪದಿಂದ ತನ್ನ ಮಡದಿಗೆ ಸುಖವಾಗಬೇಕು, ಸಂತೋಷವನ್ನು ಅನುಭವಿಸಬೇಕು, ಯಾವತ್ತೂ ದುಃಖಿಸಕೂಡದು ಅನ್ನುವಂತಹ ಒಂದು ಸಂಕಲ್ಪದಿಂದಾಗಿ ಅವಳು ನೀರಿನಲ್ಲಿ ಇಳಿದ ಕಾಲಕ್ಕೆ ಎಲ್ಲ ಕಾಣ್ತಾರೆ. ಒಂದು ಭವ್ಯವಾದಂತಹ ಒಂದು ಅರಮನೆ ಮಾತ್ರ ಅಲ್ಲ, ಅವಳ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಬೇಕಾಗಿ ತರುಣಿಯರು ಒಂದಷ್ಟು ಜನ ನಮ್ಮಿಂದ ಏನಾಗಬೇಕು ಅಂತ ಕೇಳ್ತಾರೆ. ಅವಳ ಮನಸ್ಸನ್ನ ಮುಖವನ್ನು ಓದಿದಂತಹ ತರುಣಿಯರಿಗೆ ಅರ್ಥ ಆಗ್ತದೆ, ಇವಳನ್ನು ಸ್ನಾನ ಮಾಡಿಸಬೇಕು ಅಂತ.
ಸ್ನಾನ ಮಾಡಿಸಿ ಅತ್ಯಂತ ಸುಗಂಧ ದ್ರವ್ಯದಿಂದ ಸ್ನಾನಾದಿಗಳನ್ನು ಮಾಡಿಸಿ ಸೀರೆಯನ್ನು ಉಡಿಸಿ ಬೇಕಾದಂತಹ ಆಭರಣಗಳನ್ನು ತೊಡಿಸಿ ಅವಳನ್ನು ಅಲಂಕರಿಸ್ತಾಳೆ ತರುಣಿಯರು. ಭೂಷಣಾನಿ ಪರಾಧ್ಯಾನಿ ವರೀಯಾಂಸಿ ದ್ಯುಮಂತಿಜ, ಬೇಕಾದಂತಹ ಅನ್ನಪಾನಾದಿಗಳನ್ನು ಸಮೃದ್ಧವಾಗಿ ಕೊಡಿಸ್ತಾಳೆ. ಸ್ನಾನ ಆಗಿದೆ, ಅದರಲ್ಲಿಯೂ ಕೃತ ಶಿರಸ್ನಾನ, ತಲೆಗೆ ಸ್ನಾನ ಆಗಿದೆ. ಚಂದದಲ್ಲಿ ಆ ತಲೆಯನ್ನು ಬಾಚಿದ್ರು ಈ ತರುಣಿಯರು. ಸರ್ವಾಭರಣಗಳನ್ನು ತೊಡಿಸಿದರು. ಕಿವಿಗೆ, ಮೂಗಿಗೆ, ಕುತ್ತಿಗೆಗೆ, ಕೈಗೆ, ಎಲ್ಲಿಗೆಲ್ಲ ಆಭರಣ ತೊಡಲಿಕ್ಕೆ ಆಗ್ತದೆ ಅಲ್ಲಿಗೆಲ್ಲ ತೊಡಿಸಿದರು. ತದನಂತರ ಸಹಸ್ರ ಸಂಖ್ಯೆಯ ಸ್ತ್ರೀಯರಿದ್ದಾರೆ, ಅವರನ್ನು ಕರ್ಕೊಂಡು ಬಂದು ಪತಿಯ ಎದುರು ನಿಲ್ತಾಳೆ ಈ ದೇವಹೂತಿ. ಇದೆಲ್ಲವೂ ಕೂಡ ಪತಿಯ ಯೋಗ ಶಕ್ತಿಯಿಂದ ಸಿದ್ಧವಾದ್ದು ಅನ್ನುವಂತಹ ನಿಶ್ಚಯಕ್ಕೆ ಬಂದಂಥವಳು ವಿಮಾನ ಆರೋಹಯದು, ವಿಮಾನವನ್ನು ಏರ್ತಾಳೆ. ಎದ್ದ ಆ ವಿಮಾನ ಮೇಲಕ್ಕೆ ಏರ್ತದೆ, ತಿರುಗಾಡುವುದಕ್ಕೆ ಶುರು ಮಾಡ್ತದೆ. ಸಮಯ ಹೋದ್ದೇ ಗೊತ್ತಾಗ್ಲಿಲ್ಲ. ನಿನ್ನೆ ಯಾರು ಹೇಳಿದ್ರು ಸಮಯ ಹೋದ್ದೇ ಗೊತ್ತಾಗ್ಲಿಲ್ಲ ಅಂತ. ಅದು ನಮ್ಮದು ಮನಸ್ಸಂಕಲ್ಪದಿಂದ ಸಿದ್ಧಾಗುವ ವಿಮಾನವಲ್ಲ ಭಾಗವತ ಸಪ್ತಾಹ. ಎಷ್ಟೇ ನಾವು ಅಧ್ಯಯನ ಮಾಡಿ ತಯಾರು ಮಾಡಿ ಬಂದರೂ ಕೂಡ ಇಲ್ಲಿ ಬೇರೆ ಬಂದು ವಿಷಯಗಳು. ಕದ್ದಮ ದೇವಹೂತಿಯರ ದಾಂಪತ್ಯದಲ್ಲಿ ಬಂದಂತಹ ಮಾನಸವಾದ ವಿಮಾನ ಮಾತ್ರ ಅಲ್ಲ, ಭಾಗವತ ಸಪ್ತಾಹದಲ್ಲಿಯೂ ನಮಗೆ ಮಾನಸವಾದ ವಿಮಾನ ಕೆಲವು ಸಲ ಸೃಷ್ಟಿಯಾಗ್ತದೆ. ಸಮಯ ಹೋದ್ದೇ ಗೊತ್ತಾಗ್ಲಿಲ್ಲ ಅಂತೆ. ಸಮಗ್ರವಾದಂತಹ ಭೂಗೋಳವನ್ನು ಪ್ರದಕ್ಷಿಣೆ ಮಾಡ್ತದೆ, ಎಲ್ಲ ತೋರಿಸ್ತಾ ಹೋಗ್ತಾರೆ ಕರ್ದಮರು ತಮ್ಮ ಯೋಗ ಶಕ್ತಿಯಿಂದ. ಯಾರಿಗೆ ಈ ಯೋಗ ಶಕ್ತಿ ಉಂಟು? ಯೋಗ ಶಕ್ತಿ ಬಂದದ್ದು ಹೇಗೆ? ಕರ್ದಮರಿಗೆ ಯಾಕೆ? ನಮಗೆ ಬರಲಿಕ್ಕೆ ಸಾಧ್ಯ ಇಲ್ವಾ? ಕಿಂದುರಾಪಾದನಂ ತೇಷಾಂ ಪುಂಸಾಂ ಉತ್ತಾಮಚೇತಸಾಂ ಯೈರಾಶ್ರಿತ ತೀರ್ಥಪದಶ್ಚರಣಃ ವ್ಯಸನಾತ್ಯಯ. ಸಂಸಾರವನ್ನೇ ದೂರಗೊಳಿಸುವಂತಹ, ನಿವಾರಣೆ ಮಾಡುವಂತಹ ಶ್ರೀಕೃಷ್ಣನ ಚರಣ ಸೇವೆಯನ್ನು ನಿರಂತರವಾಗಿ ತಮ್ಮ ಜೀವನದ ಒಂದು ಅಂಗ ಅಂತ ಹೇಳಿಕೊಂಡು ಆರಾಧನೆ ಮಾಡುವಂತಹ ಮಹಾತ್ಮರಿಗೆ ಇಂಥದ್ದೆಲ್ಲ ದೊಡ್ಡ ಸಂಗತಿಯ. ಪ್ರಪಂಚವನ್ನೇ ತನ್ನ ಕೈವಶವಾಗಿ ಇರಿಸಬಹುದು ಕೃಷ್ಣಾನುಗ್ರಹದಿದ್ದರೆ. ಹೇಳ್ತಾರೆ ವ್ಯಾಸರು, ಯೈಹಿ ಆಶ್ರಿತ ತೀರ್ಥ ಪದಶ್ಚರಣ. ಆ ಶ್ರೀಪಾದವನ್ನು ಧ್ಯಾನಿಸುತ್ತಾ ನಿರಂತರವಾಗಿ ಕೃಷ್ಣನನ್ನೇ ನೆನೆಸುತ್ತಾ ಪದೇ 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 ಆರಾಧನೆ ಮಾಡುತ್ತಾ ಸಾಗಿದವರ ಜೀವನದಲ್ಲಿ ಯಾವುದು ಸಿಗುವುದಿಲ್ಲ. ಇಂದುರಾಪಾದನಂ ತೇಷಾಂ, ಎಲ್ಲವೂ ಸಿಗ್ತದೆ. ಸಮಗ್ರ ಭೂಗೋಳವನ್ನು ತೋರಿಸ್ತಾರೆ, ಆಶ್ಚರ್ಯಗೊಳ್ತಾಳೆ ದೇವಹೂತಿ. ಸುಮಾರು ಕಾಲ ಪ್ರವಾಸ ಆಗಿ ಮತ್ತೆ ಆಶ್ರಮಕ್ಕೆ ಬರ್ತಾಳೆ. ಇಬ್ಬರು ದಂಪತಿಗಳು ಬಂದರು. ಪತಿ ಸೇವೆಯಲ್ಲಿ ಕಾಲ ಹೋದ್ದೇ ಗೊತ್ತಾಗಿಲ್ಲ. 3 ವರ್ಷಗಳ ಕಾಲ ಸಂದು ಹೋದ. ಆದರೂ ಕೂಡ ಈ ದೇವಹೂತಿಯ ಮನಸ್ಸಿನಲ್ಲಿ ಯಾವುದೋ ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಆ ಅಸಮಾಧಾನ ಏನು? ನಚಾಬುದ್ಧ್ಯತಂ ಏವೈ ಯೋಗಾನುಭಾವೇನ ದಂಪತ್ಯೋ ರಮಮಾಣಯೋ ಶತಂ ಯಯು ಯತೀಯು. 100 ವರ್ಷ ಕಳೆದರೂ ಕೂಡ ಈ ಎಲ್ಲ ಸುಖವನ್ನು ಅನುಭವಿಸಿದರೂ ಆ ಮನಸ್ಸಿನಲ್ಲಿ ಒಂದು ಏರುಪೇರು ಯಾಕೋ ಕಾಣ್ತಾ ಇತ್ತು. ಅದನ್ನು ಅರ್ಥ ಮಾಡಿಕೊಂಡ್ರು ಕರ್ದಮರು. ಪುತ್ರಾಪೇಕ್ಷೆಯನ್ನು ಹೊಂದಿದವಳಿದ್ದಾಳೆ ಇವರು. ಹಿಂದೆಲ್ಲ ನಿರ್ದೇಶ ಆಗ್ತಾ ಇದೆ ತಾನೆ. ಭಗವಂತ ಪ್ರಜೆಗಳನ್ನು ಸೃಷ್ಟಿ ಮಾಡುವಂತ ಪ್ರೇರೇಪಿಸ್ತಾನೆ ಕರ್ದಮರನ್ನು. ಇಂಥ ನಾರದರು ಹೇಳಿದ್ದದನ್ನೇ. ಆಗಿರುವಾಗ ಅಂತಹ ಒಂದು ಸಂಕಲ್ಪದಲ್ಲಿ ಇವಳು ಇದ್ದಾಳೆ ಅನ್ನುವಂತಹ ಹಿನ್ನೆಲೆಯನ್ನರಿತ ಕರ್ದಮರು ತಮ್ಮ ಶರೀರವನ್ನು 9 ವಿಭಾಗವಾಗಿ ಮಾಡಿಕೊಳ್ತಾರೆ.
ಆ 9 ವಿಭಾಗಿಸಿ 9 ವಿಭಾಗಿಸಿದಂತಹ ಕರ್ತಮರು ತಮ್ಮ ತೇಜಸ್ಸನ್ನು ವೀರ್ಯವನ್ನು ದೇವಹೂತಿಯ ಗರ್ಭದಲ್ಲಿ ನಿಕ್ಷೇಪಗೊಳಿಸ್ತಾರೆ. ನಿಕ್ಷೇಪಗೊಳಿಸಿ ಹೆಚ್ಚು ಸಮಯ ಆಗಲಿಲ್ಲ. 9 ಹೆಣ್ಣು ಮಕ್ಕಳನ್ನು ಹೆರ್ತಾಳೆ ದೇವಹೂತಿ. ಎಂಥ ಮಕ್ಕಳು ಎಷ್ಟು ಚಂದ ಇದ್ದಾರೆ. ಹೇಳಿದ್ರು ಕರ್ತಮರು, ಮಕ್ಕಳು ಆಗುವಲ್ಲಿವರೆಗೆ ನಾನು ಇರ್ತೇನೆ, ಆಮೇಲೆ ನಾನು ವನವಾಸಕ್ಕೆ ಹೋಗ್ತೇನೆ, ವಾನಪ್ರಸ್ಥಿ ಆಗ್ತೇನೆ. ಎಲ್ಲ ಆಯಿತು. 9 ಹೆಣ್ಣು ಮಕ್ಕಳು ಹುಟ್ಟಿದರು. ಆದರೂ ಕೂಡ ದೇವಹೂತಿ ತನ್ನ ಕಾಲಿನ ಹೆಬ್ಬೆರಳಿನಿಂದ ನೆಲವನ್ನು ಕೆದರ್ತಾ ಇರ್ತಾಳೆ, ತಲೆ ಕೆಳಗೆ ಮಾಡಿ. ಅಧೋ ವಿಖಂತಿ ಭೂಮಿ. ಏನಂತೆ? ಕಣ್ಣಿನಿಂದ ಅಶ್ರುಧಾರೆ ಧಾರಾಕಾರವಾಗಿ ಹರಿತಾ ಉಂಟು. ಪ್ರಾರ್ಥನೆ ಮಾಡ್ತಾಳೆ ದೇವಹೂತಿ ಕರ್ತಮರಲ್ಲಿ, ಸ್ವಾಮಿ, ಭಗವತ್ ಸಂಕಲ್ಪದ ಪ್ರಕಾರ ನೀವು ನನಗೆ ಬೇಕಾದ್ದನ್ನು ಕರುಣಿಸಿದ್ದೀರಿ. ಇವರು ಪ್ರಾಯಕ್ಕೆ ಬಂದಿದ್ದಾರೆ, ಈ ಹೆಣ್ಣು ಮಕ್ಕಳು. ಯೋಗ್ಯವಾದಂತಹ ವರಾನ್ವೇಷಣೆಯನ್ನು ಮಾಡಿ ಕನ್ಯಾದಾನವನ್ನು ಮಾಡಬೇಕು ತಾನೆ. ಸರಿ ಅಂತ ಹೇಳಿ 9 ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಡ್ತಾನೆ. ಕೊಟ್ಟ ನಂತರ ಯಾರಂತೆ? ಮರೀಚಿ ಪ್ರಜಾಪತಿಗೆ 1ನೇ ಮಗಳು ಕಲಾ ಅಂತ ಹೆಸರಿನ ಮಗಳನ್ನು ಮದುವೆ ಮಾಡಿಕೊಡ್ತಾರೆ. ಮರೀಚಯೇ ಕಲಾಂ ಪ್ರಾಗ. ಅನಸೂಯ ಅಂತ ಹೇಳುವ 2ನೇ ಮಗಳನ್ನು ಅತ್ರಿ ಮಹರ್ಷಿಗಳಿಗೆ ಮದುವೆ ಮಾಡಿಕೊಡ್ತಾರೆ. ಶ್ರದ್ಧಾ ಅನ್ನುವ 3ನೇ ಮಗಳನ್ನು ಅಂಗಿರಸರಿಗೆ ಮದುವೆ ಮಾಡಿಕೊಡ್ತಾರೆ. ಹಾಗೆ ಹವಿರ್ಭೂ ಅಂತ ಹೇಳುವ 4ನೇ ಮಗಳನ್ನು ಪುಲಸ್ತ್ಯ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಡ್ತಾರೆ. ತದನಂತರ ಗದಿನಾಮಕಳಾದಂತಹ 5ನೇ ಮಗಳನ್ನು ಕುಲಹ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಾಯಿತು. ಹಾಗೆ ಕ್ರತು ಪ್ರಜಾಪತಿಗೆ ಕ್ರಿಯಾನಾಮಕಳಾದಂತಹ ಮಗಳನ್ನು, ಅದೇ ರೀತಿಯಲ್ಲಿ ಭೃಗು ಮಹರ್ಷಿಗೆ ಖ್ಯಾತಿ ನಾಮಕಳಾದಂತಹ ಮಗಳನ್ನು, ಹಾಗೆ ವಸಿಷ್ಠ ಮಹರ್ಷಿಗಳಿಗೆ ಅರುಂಧತಿ ಎನ್ನುವ ಮಗಳನ್ನು ಮದುವೆ ಮಾಡಿಕೊಟ್ಟಾಯಿತು. ಅಥರ್ವ ಪ್ರಜಾಪತಿಗೆ ಶಾಂತಿ ನಾಮಕಳಾದಂತಹ ಮಗಳನ್ನು ಮದುವೆ ಮಾಡಿಕೊಟ್ಟಾಯಿತು. ಹೀಗೆ ಕನ್ಯಾದಾನವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿತು. ಆದರೂ ಒಂದು ಅಸಮಾಧಾನ. ಏನಿದ್ರೂ ಕೂಡ ಕೀರ್ತಿಗೆ ಮಗನೇ ಅಲ್ವಾ. ಆರತಿಗೆ ಇವರಾಯಿತು, ಕೊಟ್ಟಾಯಿತು. ಇನ್ನೀಗ ಆರತಿ ಎತ್ತರಿಕಾಗುವಾಗ ಅವರು ಬರ್ತಾರೆ. ಆದ್ರೆ ಕೀರ್ತಿಗೆ ಒಬ್ಬ ಬೇಕು ತಾನೆ, ಏನು ಮಾಡೋದು? ಇವಳ ಮನಸ್ಸಿನ ಇಂಗಿತ ಅರ್ಥ ಆಯಿತು ಕದ್ದಮರಿಗೆ. ಪ್ರಿಯೇ, ಭಯಪಡಬೇಡ. ನಿನ್ನದ್ದಾದ ಸಂಕಲ್ಪ ಏನು? ಆ ಸಂಕಲ್ಪದ ಪರಿಪೂರ್ತಿಗೆ ಶ್ರೀಮನ್ನಾರಾಯಣನನ್ನು ಪರಮ ಭಕ್ತಿಯಿಂದ ಆರಾಧಿಸಿ. ಹೇಗೆ ಪರಮ ಭಕ್ತಿಯಿಂದ? ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ, ದಮೇನ ನಿಯಮೇನ ಚ ತಪೋ ದ್ರವಿಣ ದಾನ ಇಷ್ಟ. ಬೇಕಾದ ಹಾಗೆ ವಿಧಿವಂತರಾಗಿ ಶ್ರೀಹರಿಯನ್ನು ಆರಾಧಿಸು. ಮುಂದೆ ಅವನ ಅನುಗ್ರಹದಿಂದ ಸಾಕ್ಷಾತ್ ಅವನೇ ನಿನ್ನ ಮಗನಾಗಿ ಬರ್ತಾನೆ. ಹೌದು, ಅನುಗ್ರಹ, ಗಂಡನ ಅನುಗ್ರಹ. ಅಂತಹ ಭಗವಂತ ಅಂಶರೂಪದಲ್ಲಿ ಅವತರಿಸಿ ನಿನ್ನ ಹೃದಯದಲ್ಲಿರುವಂತಹ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡ್ತಾನೆ. ಅಂತಹ ಒಬ್ಬ ಮಹಾ ಶಕ್ತಿವಂತನಾದಂತಹ ಮಗ ನನಗೆ ಬರ್ತಾನೆ. ಶ್ರೀಹರಿಯನ್ನು ಆರಾಧನೆ ಮಾಡ್ತಾಳೆ ದೇವಹೂತಿ. ಬಹಳ ಸಮಯದ ಅನಂತರ ತಸ್ಯಾಂ ಬಹುತಿಥೆ ಕಾಲೆ, ಏನಂತೆ, ಸುಮಾರು ಸಮಯ ಆಯಿತು.
ಆ ಶ್ರೀಹರಿ ಈ ಮೊದಲೇ ನಿಕ್ಷೇಪಗೊಳಿಸಲ್ಪಟ್ಟಂತಹ ದೇವಹೂತಿಯ ಗರ್ಭದಲ್ಲಿರುವ ಕರ್ದಮರ ತೇಜಸ್ಸಿನಲ್ಲಿ ನೆಲೆಗೊಂಡ. ದೇವರಿಗೆ ಸಂತೋಷ ಆಯಿತು ಅಂತಾದರೆ ಅನುಗ್ರಹ ಮಾಡಲಿಕ್ಕೆ ಏನು? ಒಂದು ಕಾಲಕ್ಕೆ ದ್ವಾರಕ್ಕೆ ಹೋದಂತಹ ಕುಚೇಲನ ಪರಮ ಪ್ರೀತಿಯನ್ನು ಕಂಡು ಹೇಳಿದ್ನಂತೆ ಕೃಷ್ಣ, ದೇವತೆಗಳಿಗೂ ಸಿಗದೇ ಇರುವಂತಹ ಸಂಪತ್ತನ್ನು ಇವನಿಗೆ ನಾನು ಕೊಡ್ತೇನೆ ಅಂತ. ಇದು ನೋಡಿ ಕೃಷ್ಣಾನುಗ್ರಹ. ದೇವತೆಗಳಿಗೆ ಇರುವ ಸಂಪತ್ತು ಹೀಗಿರ್ಬೋದು ಆಲೋಚನೆ ಮಾಡಿ, ಅವರಿಗೂ ಸಿಗದೇ ಇರುವಂತಹ ಸಂಪತ್ತನ್ನು ಇವನಿಗೆ ಕೊಡ್ತೇನೆ. ಯಾಕೆ ಇವನು ಕೇಳಲಿಲ್ಲ. ಹಾಗಾಗಿ ಸಂಪತ್ತು ಕೊಡಿ ಅಂತ ಕೇಳಿದ್ರೆ ಸಮಸ್ಯೆ ಆಗುವುದು. ನಾವು ಹೀಗೆ ಮಾಡ್ತಾ ಇದ್ದೇವೆ, ನಿಮ್ಮಿಂದ ಇಷ್ಟು ನಮ್ಮ ಮನಸ್ಸಿನಲ್ಲಿ ಒಂದು ಭಯಕ್ಕೆ ಉಂಟು, ನೀವು ಇಷ್ಟು ಕೊಟ್ಟರೆ ಒಳ್ಳೆಯದು ಅಂತ. ಆವಾಗ ಅಷ್ಟು ಸಿಗುವುದಿಲ್ಲ. ಹೀಗೊಂದು ಉಂಟು ಕಾರ್ಯಕ್ರಮ ಚಂದದಲ್ಲಿ ನಡೆಸಿಕೊಡ್ಬೇಕು ಅಂತ ಹೇಳಿದ್ರೆ ಕೂಡಲೇ ಸಂತೋಷದಿಂದ ನಿಮಗೆ ಬೇಕಾದ್ದು ಸಿಗ್ತದೆ, ಇಲ್ಲದಿದ್ರೆ ಸಿಗುವುದಿಲ್ಲ. ದೇವರ ಹತ್ರ ಹಾಗೆ ನಾವು ಕೇಳಬೇಕು ಅಂತಿಲ್ಲ, ದೇವರಿಗೆ ಗೊತ್ತಿಲ್ಲ. ಇವ ನನ್ನಲ್ಲಿ ಕೇಳಿ ಬಂದಿಲ್ಲ, ಹೆಂಡತಿಯ ಒತ್ತಾಯಕ್ಕೆ ಬೇಕಾಗಿ ದ್ವಾರಕೆಗೆ ಬಂದ. ಹಾಗಾಗಿ ನಾನು ಇವನಿಗೆ ಅವರಿಗೂ ಸಿಗದದ್ದನ್ನು ಇವನಿಗೆ ಅನುಗ್ರಹ ಮಾಡುತ್ತೇನೆ. ಮನೆಗೆ ಹೋಗುವಾಗ ಆ ಮನೆ ಅಲ್ಲ, ಬೇರೆ ಯಾವುದೋ ಮನೆ ಆಗಿತ್ತು, ಕೃಷ್ಣ ಪ್ರಸಾದದ ಮನೆ. ತನ್ನನ್ನೇ ತಾನು ಕೊಡ್ತಾನೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ತನ್ನನ್ನು ತಾನು ಕೊಟ್ಟು ಬಿಡ್ತಾನೆ ಕೃಷ್ಣ ಅಂತ. ತನ್ನನ್ನು ತಾನೇ ಕೊಟ್ಟನಲ್ಲ. ಕುಚೇಲನ ಆ ಗುಡಿಯಲ್ಲಿ ದ್ವಾರಕೆ ಎದ್ದು ನಿಂತಿದೆ ಅಂತ. ಅದೇ ರೀತಿಯಲ್ಲಿ ಈ ದೇವಹೂತಿಯ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ ಅಂಶರೂಪದಲ್ಲಿ. ಅಂಶರೂಪದಲ್ಲಿ ಪ್ರಕಟನಾಗಿ ಎದುರುಗಡೆ ಅವತರಿಸಿದ್ದಾನೆ. ಸರ್ವತ್ರ ಶುಭ ಸಂಕೇತಗಳು ಸೂಚನೆಗಳು ಒಳಗಿದವು. ಆಮೇಲೆ ಬ್ರಹ್ಮದೇವರು ಬಂದು ಹೇಳ್ತಾರೆ, ಇವ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಇದ್ದಾನೆ, ಅಂಶರೂಪದಲ್ಲಿ ನಿನ್ನಲ್ಲಿ ಪ್ರವೇಶ ಮಾಡಿ ಅವತರಿಸಿದ್ದಾನೆ. ಇವನನ್ನು ಮಹಾಪುರುಷ ಎಂಬುದಾಗಿ ನೀನು ತಿಳಿ. ಮಾತ್ರ ಅಲ್ಲ, ಏಷ ಮಾನವಿತೆ ಗರ್ಭಂ ಪ್ರವಿಷ್ಟ ಕೈಟಭಾರ್ದನಃ. ನಿನ್ನಲ್ಲಿರುವಂತಹ ಯಾವ ಸಂಶಯಗಳು ಉಂಟು, ಆತ್ಮವಿಷಯಕವಾದಂತಹ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ ಭಗವಂತನ ಕುರಿತಾದ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಯಾವ ಸಂಶಯಗಳುಂಟು, ಆ ಸಂಶಯಗಳನ್ನೆಲ್ಲ ಕಿತ್ತೊಗೆದು ನಿನ್ನಲ್ಲಿ ಜ್ಞಾನವನ್ನು ಕರುಣಿಸ್ತಾನೆ. ಅವನನ್ನು ಪ್ರಪಂಚದಲ್ಲಿ ಕಪಿಲ ಎಂಬುದಾಗಿ ಆರಾಧನೆ ಮಾಡುವುದಕ್ಕೆ ತರುತ್ತಾರೆ. ಅವ ಆತ್ಮತತ್ವದ ಅಧಿಪತಿಯಾಗಿ ಮುಂದೆ ಪ್ರಪಂಚದಲ್ಲಿ ಪ್ರಕಟಗೊಳ್ಳುತ್ತಾನೆ. ಸಾಂಖ್ಯಾಚಾರ್ಯನೆಂಬಂತಹ ಹೆಸರಿನಿಂದ ಖ್ಯಾತನಾಗ್ತಾನೆ ಅಂತ. ಸಾಂಖ್ಯ ತತ್ವಗಳನ್ನು ಪ್ರಚುರಪಡಿಸುವುದಕ್ಕೆ ಬೇಕಾಗಿ ಕಪಿಲ ರೂಪಿನಿಂದ ಪ್ರಪಂಚದಲ್ಲಿ ಅವತರಿಸಿದಂತಹ ಒಂದು ಮಹಾಶಕ್ತಿ. ಆತ್ಮತತ್ವದ ಪ್ರಚುರತೆಗೆ ಯಾವುದೋ ಒಂದಷ್ಟು ಕಾಲ ವಿಶೇಷದಿಂದಾಗಿ ಆತ್ಮತತ್ವಗಳು ಲೀನವಾದಂತಹ ಕಾಲಕ್ಕೆ ಅದನ್ನು ಮತ್ತೆ ಪ್ರಚುರಪಡಿಸುವುದಕ್ಕೆ ಬೇಕಾಗಿ ಕಪಿಲಾವತಾರ. ಸರಿ, ಅಷ್ಟು ಅನುಗ್ರಹ ಮಾಡಿ ಬ್ರಹ್ಮದೇವರು ಹೋದರು. ಈ ಹೆಣ್ಣು ಮಕ್ಕಳನ್ನೆಲ್ಲ ಮದುವೆ ಮಾಡಿ ಕೊಟ್ಟಾಗಿದೆ. ಸರಿ, ಏನೀಗ ಈ ಕರ್ದಮರದ್ದು ಕೆಲಸ ಆಯಿತು. ಭಗವಂತನ ಆದೇಶವನ್ನು ಚಾಚೂ ತಪ್ಪದೆ ಮಾಡಿ ತದನಂತರ ವನವಾಸಕ್ಕೆ ತೆರಳುತ್ತಾರೆ. ಇಲ್ಲಿ ಬಹಳ ದುಃಖ ಆಗ್ತದೆ. ಆ ದುಃಖವನ್ನು ನಿವಾರಣೆ ಮಾಡುವುದಕ್ಕಾಗಿ ಬಂದಂತಹ ಮಹಾ ವಾಸುದೇವ ಕಪಿಲ ರೂಪನಾಗಿ ಮಗನ ರೀತಿಯಲ್ಲಿ ಅಮ್ಮನ ಹತ್ರ, ಯಾಕೆ ದುಃಖಿಸ್ತಾ ಇದೆಯಾ? ನಿನ್ನ ಮನಸ್ಸಿನಲ್ಲಿರುವಂತಹ ಯಾವುದೇ ಭಯ ಇರಲಿ ಅಥವಾ ಇನ್ಯಾವುದೇ ಸಂಶಯಗಳಿರಲಿ ಅದನ್ನೆಲ್ಲ ನಿವಾರಿಸುವಂತಹ ಉದ್ದೇಶದಿಂದ ನಾನು ಬಂದವನಿದ್ದೇನೆ. ಆನಂದದಿಂದ ಜೀವನವನ್ನು ಸಾಗಿಸಿ ಅಂತ ಹೇಳಿ ಒಂದಷ್ಟು ಸಂಶಯಗಳನ್ನು ಕೇಳುತ್ತಾಳೆ. ಆ ಸಂಶಯಗಳು, ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಸಮಗ್ರವಾದಂತಹ ಆತ್ಮಜ್ಞಾನ. ಆತ್ಮಜ್ಞಾನ ಅಂತಂದ್ರೆ
ಆಗಾಗ ತುಂಡಾಗುವಂತಹ ಜೀವನದ ಕೆಲವೊಂದಷ್ಟು ಕ್ಷಣಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಅತ್ಯಂತ ಶುದ್ಧವಾದಂತಹ ಭಗವಂತನ ಅರಿವನ್ನು ಮೂಡಿಸುವಂತಹ ಒಂದಷ್ಟು ಸಂಗತಿಗಳಿಗೆ ಆತ್ಮ ತತ್ವಗಳು ಅಂತ ಹೇಳ್ತಾರೆ. ಆ ಆತ್ಮ ತತ್ವಗಳನ್ನೇ ಸಾಂಖ್ಯ ತತ್ವ ಅಂತ ಕರೆದು, ಆ ಸಾಂಖ್ಯ ತತ್ವದ ಬೇರೆ ಬೇರೆ ಮುಖಗಳು, ಅದರಲ್ಲಿ ಯೋಗ, ಅಷ್ಟಾಂಗ ಯೋಗಗಳು ಬರ್ತವೆ. ಭಕ್ತಿಯ ಪರಮ ವಿಶಿಷ್ಟವಾದಂತಹ ಸ್ಥಿತಿಯೂ ಬರ್ತದೆ. ಭಕ್ತಿ ಅಂದ್ರೇನು, ಭಗವಂತನನ್ನು ಹೇಗೆ ಒಲಿಸಿಕೊಳ್ಳಬೇಕು, ಹೀಗೆ ಎಲ್ಲ ಸಂಗತಿಗಳನ್ನು ಕಪಿಲ ವಾಸುದೇವ ದೇವಹೂತಿಗೆ ವಿವರಿಸ್ತಾರೆ. ಆ ಭಕ್ತಿಯ ಮೂಲಕವಾಗಿ ಭಗವಂತನನ್ನು ಒಲಿಸಿಕೊಳ್ಳುವಂತಹ ಕ್ರಮ ಹೇಗೆ? ಸಹಜವಾಗಿಯೇ ನಮಗೇನು ಅಂತ ಕೇಳಿದ್ರೆ ನಿತ್ತಲ್ಲಿ ನಿಲ್ಲುವುದಿಲ್ಲ, ಮನಸ್ಸು ಓಡ್ತಾ ಇರ್ತದೆ. ಆ ಓಡುತ್ತಾ ಇರುವಂತಹ ಮನಸ್ಸನ್ನು ನಾವು ಹೇಗೆ ನಿಯಂತ್ರಿಸುವುದು, ಅದನ್ನು ನಾವು ಈ ಕಪಿಲೋಪಾಖ್ಯಾನದಲ್ಲಿ ನೋಡ್ತೇವೆ. ಕಪಿಲ ವಾಸುದೇವ ಹೇಳ್ತಾನೆ, ಕೂಡ್ಲೆ ಯಾವುದೋ ಒಂದು ಆಧಾರ ಇಲ್ಲದಂತಹ ವಸ್ತುವನ್ನು ನಾವು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕ್ರಮೇಣ ಸಾಗಬೇಕು, ಏರ್ತಾ ಹೋಗಬೇಕು. ಮೊದಲು ಭಗವಂತನ ಸ್ಥೂಲವಾದಂತಹ ಸ್ವರೂಪವನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಕೂಡಲೇ ನಮಗೆ ಅವಧೂತರಾಗಿ ಯೋಗಿಗಳಾಗೆ ನಿರಾಕಾರವನ್ನು ಹಿಡಿಯಲಿಕ್ಕೆ ಆಗುತ್ತಿಲ್ಲ. ನಿರಾಕಾರವನ್ನು ಹಿಡಿದರೆ ಇದು ಇಷ್ಟೇ ಅಂತ ನಾವು ಅದಕ್ಕೆ 0 ಮಾರ್ಕು ಕೊಟ್ಟು ಎದ್ದು ಹೋಗ್ತೇವೆ ಮನೆಯನ್ನು ಬದಿಗೆ. ಅಲ್ಲ, 0 ಪ್ರಧಾನ ಅಂತ ಭಾವಿಸುವುದಕ್ಕೆ ಸ್ಥೂಲವನ್ನು ಮೊದಲು ಹಿಡಿಬೇಕು, ಸ್ಥೂಲದಿಂದ ಸೂಕ್ಷ್ಮ. ಆ ಭಗವಂತನ ಶಿರದಿಂದ ಪ್ರಾರಂಭಿಸಿ ಪಾದದ ಉಗುರಿನವರೆಗೆ ಅವನೊಂದೊಂದೇ ಅಂಗಗಳನ್ನು ನೋಡ್ತಾ ಬರಬೇಕು. ಈಗ ನಮ್ಮೆದುರು ಆ ಕೃಷ್ಣ ಇದ್ದಾನೆ. ಅವನ ತಲೆಯ ಶಿಖೆಯಿಂದ ಹಿಡಿದು, ತಲೆಯ ಒಂದೊಂದು ಕೂದಲುಗಳಿಂದ ಹಿಡಿದು ಪ್ರಾರಂಭಿಸಿ ಅವನ ಒಂದೊಂದೇ ಅಂಗವನ್ನು ಧ್ಯಾನಿಸ್ತಾ ಬರಬೇಕು, ಮನಸ್ಸಿನಲ್ಲಿ ಹಿಡಿಬೇಕು. ಮನಸ್ಸು ಹೇಗೂ ಓಡುವುದು, ಎಲ್ಲೆಲ್ಲ ಓಡುವುದಕ್ಕಿಂತ ಕೃಷ್ಣನ ಮೇಲೆ ಓಡಿದ್ರೆ ಒಳ್ಳೆಯದಲ್ವ? ಕೃಷ್ಣನ ಯಾವ ಸ್ವರೂಪ ನಿಮಗೆ ಅತ್ಯಂತ ಮನಸ್ಸಿಗೆ ಹಿಡಿತದೆ, ಆ ಸ್ವರೂಪ, ಆ ಸ್ವರೂಪದಲ್ಲಿ ಮನಸ್ಸನ್ನು ಇಟ್ಕೊಳ್ಬೇಕು. ಅದು ಇಟ್ಟಾಗೆ ಭಾಗವತದ ಉಪದೇಶವೇ ಹಾಗೆ. ಧ್ರುವನು ಕೂಡ ಹಾಗೆ ಮಾಡಿದ್ದು. ನಾರದರು ಹೀಗೆ, ನೋಡು ಭಗವಂತ ಹೀಗಿದ್ದಾನೆ, ಅವನಲ್ಲಿ ಮನಸ್ಸನ್ನು ಇಡು. ಅಂತಹ ಒಂದು ಭಕ್ತಿಯ ಪರಮೋತ್ಕೃಷ್ಟವಾದಂತಹ ಸ್ಥಿತಿಯನ್ನು ಉಪದೇಶ ಮಾಡ್ತಾನೆ ಕಪಿಲ ಅಮ್ಮನಿಗೆ. ನೋಡಿ, ಇಡೀ ನಮ್ಮ ವಾಂಗ್ಮಯ ಪ್ರಪಂಚದಲ್ಲಿ ಮಗನಾಗಿ ಅಮ್ಮನಿಗೆ ಉಪದೇಶ ಮಾಡುವಂತಹ ಒಂದು ಸಂದರ್ಭ. ಹಾಗೆಂತ ಅಮ್ಮನಿಗೂ ಗೊತ್ತಿತ್ತು, ಇವ ಕೇವಲ ಮಗನಲ್ಲ, ಇವ ದೈವ ಸಂಕಲ್ಪದ ಪ್ರಕಾರ ಭಗವದ್ ಅಂಶವೇ ನನ್ನೆದುರು ಕಾಣ್ತಾ ಇದೆ. ಹಾಗಾಗಿ ತನ್ನೆಲ್ಲ ಸಂಶಯಗಳನ್ನು ಮಗನ ಹತ್ರ ಕೇಳ್ತಾಳೆ. ತದನಂತರ ಭಕ್ತಿಯ ಸ್ವರೂಪ ಹೇಗೆ ಬರುವುದದು ಭಕ್ತಿ ಅಂತ ಕೇಳಿದಾಗ ಅವ ಹೇಳ್ತಾನೆ, ಭಕ್ತಿ ಎನ್ನುವುದು ಒತ್ತಾಯದಿಂದ ಬರುವುದಲ್ಲ ಅಂತ. ಭಕ್ತಿ ಅದು ಒತ್ತಾಯದಿಂದ ಬರುವುದಲ್ಲ, ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇರ್ಗರಿಯಸಿ. ನಾವು ಭಗವಂತನನ್ನು ಮನಸ್ಸಿನಲ್ಲಿ ಧಾರಣೆ ಮಾಡುವುದಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ, ಜಪ ಮಾಡೋ ಅಂತ ಸಣ್ಣ ಮಕ್ಕಳಿಗೆ ಹೇಳ್ತೇವೆ ನಾವಿಲ್ಲ. ಸ್ನಾನ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ವ, ಜಪಕ್ಕೆ ಹೊತ್ತಾಯ್ತು. ನೀವು ಅಡಿಗೆ ಮನೆಯಲ್ಲಿರುವಾಗ ಮನೆ ಕೆಳಗಿಟ್ಟು ಮೇಲಿಟ್ಟ ಶಬ್ದ ಮಾತ್ರ ಕೇಳಿದ್ದಷ್ಟೇ, ಮತ್ತೆ ಕಬಳಿಗೆ ಸಕ್ಕಣದ ಶಬ್ದ, ಆಚಮನ ಮಾಡ್ತಾ ಇದ್ದಾನೆ ಮಗ ಅಂತ ಗೊತ್ತಾಗ್ತದೆ ನೋಡಿ. ಇದು ಪ್ರಯೋಜನ ಇಲ್ಲ. ಮತ್ತೆ ಅಪ್ಪ ಇಪ್ಪ ನೋಡ್ಲಿಕ್ಕೆ ಆಯ್ತು, ಗಾಯತ್ರಿ ಹೇಳುವಾಗ ಅಮ್ಮ ನೋಡ್ತಾಳ, ಅಪ್ಪ ನೋಡ್ತಾರ, ಬೇರೆಲ್ಲ ಶಬ್ದಗಳು ಅವನಿಗೆ ಕೇಳಲಿಕ್ಕೆ ಶುರು ಆಗ್ತದೆ ಅಷ್ಟೊತ್ತಿಗೆ. ಇದಲ್ಲ, ಇದು ಅನಿಮಿತ್ತ. ಸಹಜವಾಗಿಯೇ ಅಮ್ಮ ಹೇಳಿದ್ರು ಅಂತ ಹೇಳಿಕೊಂಡು ಜಪಕ್ಕೆ ಕೂತ್ಕೊಳ್ಳುವುದಲ್ಲ, ಅಪ್ಪ ಬೈತಾರೆ ಅಂತ ಅಪ್ಪನ ಮೇಲೆ ಭಯದಲ್ಲಿ ಜಪಕ್ಕೆ ಕೂತ್ಕೊಳ್ಳುವುದಲ್ಲ.
ಸಹಜವಾದಂಥ ಅನಿಮಿತ್ತ ಭಾಗವತಿ ಗತಿ ಭಕ್ತಿ ಇದು ಸಿದ್ಧಿಗೆ ಕಾರಣವಾಗ್ತದೆ. ಅದು ಸಹಜವಾಗಿ ನಿರಂತರತೆಯಿಂದ ತಮ್ಮಲ್ಲಿ ವೈರಾಗ್ಯ ಮೂಡಿ ಬರ್ತದೆ. ವೈರಾಗ್ಯ ಬರ್ತದ? ಹಾಗಾದ್ರೆ ಬೇಡ. ಮನಸ್ಸು ನೆಮ್ಮದಿಯಿಂದ ಇರಬೇಕು ಅಂತ ಆದ್ರೆ, ನಾವು ಆನಂದದಿಂದ ಇರಬೇಕು ಅಂತ ಆದ್ರೆ ವೈರಾಗ್ಯ ಬರಲೇಬೇಕು. ಜಪ ಮಾಡುವಾಗ ಮಧ್ಯಾಹ್ನ ತಂದಿಟ್ಟ ಹೋಳಿಗೆ ಎಲ್ಲಿಯೋ ಮದುವೆ ಉಪನಯನದಲ್ಲಿ ಸಿಕ್ಕಿದ್ದು ಕಟ್ಟು, ಅದು ನೆನಪಾಗ್ತದೆ. ಹಾಗಾದ್ರೆ ಆಗುದಿಲ್ಲ. ಅದು ಸಹಜವಾಗಿಯೇ ಬರಬೇಕು. ಆ ಭಕ್ತಿ ಸಹಜವಾಗಿಯೇ ಬಂದಾಗ ಮಾತ್ರ ವೈರಾಗ್ಯ. ಯಾವುದನ್ನು ಹಿಡ್ಕೊಂಡದ್ದರಿಂದ ತನಗೆ ಆಪತ್ತು ಬರ್ತದೆ ಅದರ ಬಗ್ಗೆ ವೈರಾಗ್ಯ, ಜಪದ ಬಗ್ಗೆ ವೈರಾಗ್ಯ ಅಲ್ಲ. ಹೀಗೆ ಆ ಭಕ್ತಿಯ ಉತ್ಕೃಷ್ಟ ಸ್ಥಿತಿಯನ್ನು ಹೇಳಿ, ಅಂತಹ ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಂ. ಅಂತಹ ಸಿದ್ಧಿ, ಆ ಭಕ್ತಿಯ ಉತ್ಕೃಷ್ಟತೆ ಅದು ನಮ್ಮ ಜೀವನದಲ್ಲಿ ಸದಾ ಇರಬೇಕು ಅಂತ ಆದರೆ ನಮಗೆ ಕ್ಷೇಮ ಸಿಗಬೇಕು. ಆ ಕ್ಷೇಮದ ಪ್ರಾಪ್ತಿಗೆ ಏನಂತೆ ಪಾದಮೂಲಂ ಪ್ರವಿಶಂತಿ. ಹೇಳ್ತಾನೆ, ಕ್ಷೇಮ ಪ್ರಾಪ್ತಿಗಾಗಿ ಭಗವದ್ಭಕ್ತರು ನನ್ನ ಪಾದಮೂಲವನ್ನು ಆಶ್ರಯಿಸ್ತಾರೆ. ಕ್ಷೇಮ ಜೀವನದಲ್ಲಿ ನಾವು ಕ್ಷೇಮದಿಂದ 4 ದಿವಸ ಇರಬೇಕು. ಆ ಕ್ಷೇಮ ಆಗಬೇಕು ಅಂತಾದರೆ ನಿರಂತರವಾಗಿ ಶ್ರೀ ಹರಿಯ ಪಾದ ಸೇವೆಯನ್ನು ಮಾಡಬೇಕು. ಆಮೇಲೆ ಆ ಸಾಂಖ್ಯ ತತ್ವಗಳ ವಿವರಣೆಯನ್ನು ಮಾಡ್ತಾನೆ ಕಪಿಲ ವಾಸುದೇವ. ಹೇಗೆ ಶರೀರದಲ್ಲಿರುವಂತಹ ಒಂದೊಂದೇ ಇಂದ್ರಿಯಗಳಿಗೆ ಶಕ್ತಿ ಬರುವುದು ಅಂತ. ನಾವು ಹೀಗೆ ಮಾತಾಡ್ತಾ ಇದ್ದೇವೆ, ಮಾತಾಡಬೇಕಿದ್ರೆ ಅದೆಂಥದ್ದು ಸುಚ್ಚಾಗಿದ್ದದು. ಆ ಮಾತಾಡಬೇಕು ಅಂತ ಆದರೆ ಅದರ ಒಳಗಡೆ ವಾಕ್ ಇಂದ್ರಿಯ, ಮಾತು ಬೇರೆ, ಮಾತಿನ ಇಂದ್ರಿಯ ಬೇರೆ. ನೆನಪಿಟ್ಟುಕೊಳ್ಳಿ, ಇಂದ್ರಿಯ ಅಂತಂದ್ರೆ ಒಂದು ಮೊಬೈಲ್ ಉಂಟು, ಈ ಮೊಬೈಲ್ ಬೇರೆ, ಮೊಬೈಲಿನ ಒಳಗಿರುವ ಮೆಷಿನ್ ಬೇರೆ. ಆ ಮೆಷಿನ್ ಏನು ಮಾಡ್ತದೆ, ಅದು ಚೋದನೆ ಕೊಡ್ತಾ ಇರ್ತದೆ, ನಮಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡುವ ಹಾಗೆ ಅನುಕೂಲ ಮಾಡಿಕೊಡ್ತದೆ. ಅದೇ ಕ್ರಮದಲ್ಲಿ ಮಾತು, ಆ ಮಾತಿಗೆ ಚೋದನೆ ಕೊಡುವಂತಹ, ಪ್ರೇರಣೆ ಕೊಡುವಂತಹ ಒಂದು ಅಭಿಮಾನಿ ದೇವತೆ ಅಲ್ಲಿ ಪ್ರವೇಶ ಮಾಡಿರ್ತಾನೆ. ಆ ಪ್ರವೇಶದಿಂದಾಗಿ, ಅವನ ಅಸ್ತಿತ್ವದಿಂದಾಗಿ ನಾಲಿಗೆ ಹೊರಡುತ್ತದೆ. ನಾಲಿಗೆ ಇದ್ದ ಕಾರಣ ಮಾತಾಡುವುದಕ್ಕೆ ನಾವು ಸಮರ್ಥರಾಗ್ತೇವೆ. ಕಣ್ಣು ಯಾಕೆ ನೋಡಬೇಕು? ಕಣ್ಣಿನ ಒಳಗಡೆ ಕಣ್ಣಿನ ಚಕ್ಷುರಭಿಮಾನಿ ದೇವತೆ ಅವನ ಪ್ರವೇಶ ಆದ ಕಾರಣ ಆ ಕಣ್ಣು ನೋಡ್ತದೆ. ಕಣ್ಣಿನ ಇಂದ್ರಿಯ, ಚಕ್ಷು ಇಂದ್ರಿಯ, ವಾಗೀಂದ್ರಿಯ, ನಾಸ ಇಂದ್ರಿಯ, ಶ್ರೋತ್ರ ಇಂದ್ರಿಯ. ನೀವು ಹೇಳಿದ್ದು ನನಗೆ ಕೇಳ್ತದೆ ಯಾಕೆ? ಅಲ್ಲಿ ಕೇಳುವುದಕ್ಕೆ ಅಭಿಮಾನಿಯಾದಂತಹ ಒಂದು ದೇವತೆ ಅಲ್ಲಿ ಉಂಟು. ಅಂತಹ ಬೇರೆ ಬೇರೆ ತತ್ವಗಳನ್ನು ಈ ಶರೀರದ ಬಾಯಾರಿಕೆ ಆಗ್ತದೆ. ನೀರು ತಂದಿಟ್ರು ಯಾಕೆ? ಆ ಬಾಯಾರಿಕೆ ಆಗುವುದು ಯಾಕೆ? ಬಾಯಾರಿಕೆ ಆಗದೇ ಇದ್ರೆ ಇಷ್ಟು ಕಷ್ಟ ಉಂಟು ನಿಮಗೆ. ಮನುಷ್ಯನಿಗೆ ಬಾಯಾರಿಕೆ ಆಗ್ತದೆ ಅನ್ನುವುದಕ್ಕೆ ಕಾರಣ ಏನು? ಆ ತೃಷೆ ಅನ್ನುವಂತಹ ಒಂದು ವೃತ್ತಿ. ಆ ವೃತ್ತಿ ಶರೀರದಲ್ಲಿ ಹುಟ್ಟಿಕೊಳ್ಳುವುದಕ್ಕೆ, ಆ ವೃತ್ತಿ ಹುಟ್ಟುವುದಕ್ಕೆ ಕಾರಣವಾದಂತಹ ಒಂದು ದೇವತೆ. ಕ್ಷುದ್ರಭ್ಯಾಂ ಉದರಂ ಸಿಂಧು ಮೋದತಿಷ್ಠತ್ತದಾವಿರ. ಮನಸ್ಸು ಕೆಲವು ಸಲ ಕೆಡ್ತದೆ, ಕೆಲವು ಸಲ ಶಾಂತವಾಗಿರ್ತದೆ. ಯಾಕೆ? ಮನಸ್ಸಿಗೆ ಒಬ್ಬ ಅಧಿಪತಿ ಇದ್ದಾನೆ, ನಾವು ಚಂದ್ರ ಅಂತ ಹೇಳ್ತೇವೆ. ಹೀಗೆ ಮನಸ್ಸಿಗೆ ಹೇಗೆ ಚಂದ್ರನು, ಹಾಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ದೇವತೆಗಳ ಸೃಷ್ಟಿ. ಆ ದೇವತೆಗಳು ಶರೀರದ ಒಳಗಡೆ ಪ್ರವೇಶ ಆದ ಕಾರಣ ಎಲ್ಲ ಶರೀರದಲ್ಲಿ ಒಂದೊಂದು ವ್ಯವಹಾರಗಳು ನಡೀತದೆ. ಆಯಾಯ ಇಂದ್ರಿಯಗಳು ಅವುಗಳ ಕೆಲಸಗಳನ್ನು ಮಾಡುವುದರಲ್ಲಿ ಸಮರ್ಥವಾಗುವುದಕ್ಕೆ ಕಾರಣ ಆ ಇಂದ್ರಿಯಗಳಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳು. ಇದನ್ನು ನಾವು ಅರಿತಿರಬೇಕು. ಆವಾಗ ಈ ಶರೀರದಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ನಾವು ಮಾಡ್ತೇವೆ. ಇದು ಭೋಗಾಯತನಕ್ಕೆ ಇರುವಂತಹ ಶರೀರ ಅಲ್ಲ, ಇದು ಕೇವಲ ಭೋಗಕ್ಕೆ ಸ್ಥಾನ ಅಲ್ಲ.
ಭೋಗಕ್ಕೆ ಸ್ಥಾನ ಆದರೆ ಅಲ್ಲಲ್ಲಿ ಆಯಾಯ ಇಂದ್ರಿಯಗಳಲ್ಲಿರುವ ದೇವತೆಗಳಿಗೆ ನಾವು ಏನು ಅರ್ಥ ಕೊಟ್ಟಾಗಾಯಿತು? ದೇವರ ಕೋಣೆಯಲ್ಲಿ ಇರುವಂತಹ ದೇವರು ದೇವರ ಕೋಣೆ ಅಂತ ನಾವು ಭಾವಿಸ್ತೇವೆ. ಅಲ್ಲಿ ಬೇಡದಿದ್ದನ್ನೆಲ್ಲ ಮಾಡ್ಲಿಕ್ಕಿಲ್ಲಲ್ಲ, ಜಗಳ ಮಾಡ್ಲಿಕ್ಕಿಲ್ಲಲ್ಲ, ಗಲಾಟೆ ಮಾಡ್ಲಿಕ್ಕಿಲ್ಲಲ್ಲ, ಮಾತಾಡ್ಲಿಕ್ಕಿಲ್ಲಲ್ಲ, ಹರಟೆ ಹೊಡಿಲಿಕ್ಕಿಲ್ವಲ್ಲ. ಆ ಭಾವನೆ ನಮಗೆ ಹೇಗೆ ದೇವರ ಕೋಣೆಯ ಮೇಲೆ ಬರ್ತದೆ, ತದ್ರೀತಿಯಲ್ಲಿ ಈ ದೇಹೋ ದೇವಾಲಯ, ಇದು ದೇವಾಲಯ ಅಂತ ಹೇಳುವ ಭಾವನೆಯನ್ನು ನಾವು ಮಾಡಬೇಕು ಅಂತ ಯಾಕೆ ಹಿರಿಯರು ಹೇಳ್ತಾರೆ, ಶಾಸ್ತ್ರಕಾರರು ಹೇಳ್ತಾರೆ ಅಂತ ಕೇಳಿದ್ರೆ, ಈ ದೇಹ ಅನ್ನುವಂಥದ್ದು ಇದು ದೇವಾಲಯ ಅನ್ನುವ ಭಾವನೆಯಲ್ಲಿ ನಮಗಿರಬೇಕು. ಜೀವೋ ದೇವ ಸದಾಶಿವ, ಅದರ ಒಳಗಿರುವಂತಹ ಒಬ್ಬ ಜೀವ ಅಂತ ಯಾರಿದ್ದಾನೆ, ಆ ಜೀವನನ್ನೇ ನಾವು ಭಗವಂತ ಅಂತ ಅರಿಬೇಕು. ಅವನ ಪರಿವಾರಗಳು ಒಳಗಿರುವುದು ಆಯಾಯ ಇಂದ್ರಿಯಗಳಲ್ಲಿ ತದತ್ ಇಂದ್ರಿಯ ಅಭಿಮಾನಿ ದೇವತೆಗಳು ಎಲ್ಲ ಪರಿವಾರ. ಒಂದು ದೇವಸ್ಥಾನದಲ್ಲಿ ಹೇಗೆ ಉಪಗುಡಿಗಳು ಅಂತ ಇರ್ತವೆ, ಅದೇ ರೀತಿಯಲ್ಲಿ ಆಯಾಯ ಇಂದ್ರಿಯಗಳೇ ಒಂದೊಂದು ದೇವತೆಗಳು. ಆ ದೇವತೆಗಳೆಲ್ಲ ಅದರ ಮೂಲ ಜೀವರೂಪದಲ್ಲಿರುವಂತಹ ಭಗವಂತ. ಹಾಗಾಗಿ ದೇಹವೇ ನಾವು ದೇವಾಲಯ ಅಂತ ಭಾವಿಸಬೇಕು. ತದ್ರೀತಿಯಲ್ಲಿ ಈ ದೇಹಕ್ಕೆ ಒಂದು ಅರ್ಥವನ್ನು ಕೊಡಬೇಕು. ಇದರೆಲ್ಲ ವಿವರಣೆಯನ್ನು ಕಪಿಲೋಪಾಖ್ಯಾನದಲ್ಲಿ ನೋಡ್ತೇವೆ. ದೇಹಕ್ಕೆ ಸರಿಯಾದ ಅರ್ಥವನ್ನು ಕೊಡದೇ ಇದ್ದರೆ, ಕೇವಲ ಭೋಗಾಯತನವಾದ ಶರೀರ ಹೇಳುವ ಭಾವದಲ್ಲಿ ನಾವು ಮುಂದುವರಿಸಿದರೆ ಆ ದೇಹಕ್ಕೆ ಏನು ಗತಿ, ಅವನ ಜೀವನ ಹೇಗಿರ್ತದೆ, ಪ್ರಾಣೋತ್ಕ್ರಮಣವಾಗುವ ಕಾಲದಲ್ಲಿ ಅವನ ಸ್ಥಿತಿ ಹೇಗಿರ್ತದೆ, ಇದನ್ನೆಲ್ಲ ವಿವರಿಸ್ತಾರೆ. ಹಾಗೆ ವಿವರಿಸುತ್ತಾ ಅದಾಗಬೇಕು ಅಂತಾದರೆ ಗರ್ಭಸ್ಥವಾದಂತಹ ಜೀವನ ಬೆಳವಣಿಗೆ ಹೇಗೆ ಅನ್ನೋದು ನಮಗೆ ಅರ್ಥ ಆಗಬೇಕು. ಭಗವತ್ ಸಂಕಲ್ಪದಿಂದ ಒಂದು ಸ್ತ್ರೀಯ ಗರ್ಭದಲ್ಲಿ ಪುರುಷನ ತೇಜಸ್ಸು ಸೇರಿದ ಅನಂತರ ಹಂತ ಹಂತವಾಗಿ ಬೆಳೆಯುವಂತಹ ಒಂದು ರೀತಿ ವ್ಯವಸ್ಥೆ ಹೇಗೆ, ಎಷ್ಟೆಷ್ಟು ದಿನದಲ್ಲಿ ಏನೇನು ಬದಲಾವಣೆಗಳಾಗ್ತವೆ, ಆ ಬದಲಾವಣೆಗಳಾಗುತ್ತಾ ಅದು ಹೇಗೆ ಭ್ರೂಣವಾಗಿದ್ದದ್ದು ಶಿಶುವಿನ ರೂಪಕ್ಕೆ ಮಾರ್ಪಡ್ತದೆ, ಆ ಸಂಗತಿಗಳನ್ನು ಹೇಳಿ ಅಲ್ಲಿ ಅದು ಆ ಮಗು ಶಿಶು ಬೆಳೆಯುವಂತಹ ಕ್ರಮವನ್ನು ಅತ್ಯಂತ ಸುಂದರವಾಗಿ ವ್ಯಾಸರು ಹೇಳ್ತಾರೆ. ನಮ್ಮ ಯಾವ ವಿಜ್ಞಾನ ಈಗಿನದ್ದು ಕೂಡ ತಲೆ ತಗ್ಗಿಸಬೇಕಾಗ್ತದೆ ಇದರ ಮುಂದೆ. ಈಗಿನ ವಿಜ್ಞಾನಿಗಳಿಗೆ ಯಾವುದೋ ಒಂದು ಹಂತದಲ್ಲಿ ಅವರು ರಿಟೈರ್ಮೆಂಟ್ ತಗೊಳ್ಬೇಕಾಗ್ತದೆ, ಮತ್ತೆ ಅತ್ಲಾಗಿ ತಲೆ ಹೋಗುತ್ತಿದ್ದಾರೆ. ಆದರೆ ಅದರನ್ನು ದಾಟಿ ನಮ್ಮವರು ಸಾಗಿದ್ದಾರೆ ಅನ್ನೋದೇ ನಮ್ಮ ಹೆಗ್ಗಳಿಕೆ. ನಾವು ಆ ವಂಶದಲ್ಲಿ ಬಂದವರು ಅಂತ ನಮ್ಮನ್ನು ನಾವು ಮರೆತ ಕಾರಣವೇ ಇಷ್ಟೆಲ್ಲ ಸಮಸ್ಯೆಗಳು. ಹಾಗಾಗಿ ಸಾಧನೆಯಲ್ಲಿ ನಮಗೆ ವಿರತಿ, ಹಿಂದೆ ಜಾರುವಂಥದ್ದು ವಿರತಿ ಬೇಡ, ಸಾಕು. ಯಾಕೆ ಕೇಳಿದರೆ ಆಸಕ್ತಿ, ಶರೀರದಲ್ಲಿಯೇ ಆಸಕ್ತಿ, ಸುಖವನ್ನು ಅನುಭವಿಸಬೇಕು. ಮನೆ ಕುಟುಂಬದಲ್ಲಿಯೇ ಆಸಕ್ತಿ. ಅಂಥವರಿಗೆ ಸಾಯುವ ಕಾಲಕ್ಕೆ ಹೇಗೆ ಆಗ್ತದೆ ಅನ್ನೋದನ್ನು ಅತ್ಯಂತ ಸುಂದರವಾಗಿ ಹೇಳಿದರು. ಕೇವಲ ಕುಟುಂಬ ಪೋಷಣೆ, ಪಾಲನೆ, ಪ್ರೇರಣೆಯನ್ನು ಮಾಡುತ್ತಾ ಇರುವಂಥವರಿಗೆ ಒಂದಷ್ಟು ರಕ್ತ ಬಿಸಿ ಇರುವಲ್ಲಿವರೆಗೆ ಸರಿಯಾಗಿ ಮುಂದೆ ಹೋಗ್ತದೆ, ಸರಿಯಾಗಿ ಆಗದಿದ್ದರೂ ಕೂಡ ಹೋಗ್ತದೆ. ದಿನದೂಡುವುದು ಅಂತ ಹೇಳ್ತೇವಲ್ಲ ನಾವು, ಆ ದಿನದೂಡುವಿಕೆ ಸಾಕ್ತದೆ ಮುಂದೆ. ಆಮೇಲೆ ಒಂದು 60 ದಾಟಿದ ಮೇಲೆ ಒಂದೊಂದೇ ಶುರು ಆಗ್ತದೆ ಮಾತಾಡಲಿಕ್ಕೆ ಒಳಗೆ. ಆವಾಗ ಏನಾಗ್ತು, ತತ್ರಾಪಿ ಅಜಾತ ನಿರ್ವೇದೋ ಪ್ರಿಯಮಾಣ ಸ್ವಯಂಭೃತೈ ಜರಯೋಪಾತ್ತ ವೈರೂಪ್ಯ. ಕ್ರಮೇಣ 60 ಕಳೆದ ಹಾಗೆ ವಿಕಾರಗಳು ಶುರು ಆಗ್ತವೆ ಮನುಷ್ಯನ. ಮೊದಲಿದ್ದಾಗ ನಾವಿಲ್ವಲ್ಲ ಈಗ ವಿಕಾರ, ಷಡ್ಭಾವ ವಿಕಾರ ಅಂತ ಭಗವದ್ಗೀತೆಯಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ. ಜಾಯತೆ ಅಸ್ತಿ ವರ್ಧತೆ ಅಲ್ಲಿವರೆಗೆ ಒಂದು ಹಂತ, ವಿಪರಿಣಮತೆ ಅಪಕ್ಷೀಯತೆ ಮ್ರಿಯತೆ ಅದಾಮೇಲಿನ ಹಂತ. ವಿಪರಿಣಾಮ ಅಂತ ವಿಕಾರ, ಬದಲಾವಣೆ. ಆ ಬದಲಾವಣೆ ನಮಗೆ ಗೊತ್ತಾಗುತ್ತೆ. ಬದಲಾವಣೆ ಆದ ಹಾಗೆ ಏನಾಗ್ತದೆ, ಕ್ರಮೇಣ ನಮ್ಮ ಸ್ವರೂಪ ಎಲ್ಲವೂ ಕೂಡ ಕಾಂತಿಹೀನವಾಗ್ತದೆ. ಆ ಕಾಂತಿಹೀನವಾದಾಗ ಏನು, ಮರಣಾಸನ್ನರಾಗಿರ್ತೇವೆ ನಾವು. ಮರಣಾಸನ್ನರಾಗಿದ್ದ ಕಾಲಕ್ಕೆ ಕೇವಲ ಶರೀರಾಭಿಮಾನಿಗಳಾದ ವ್ಯಕ್ತಿಗಳಿಗೆ ಒಂದೊಂದೇ ಸಮಸ್ಯೆಗಳು ಶುರುವಾಗ್ತವೆ.
ಮೊದಲು ಶುರುವಾಗುವುದು ಶರೀರದ ಒಳಗಿರುವಂತಹ ಶ್ವಾಸದ ವಿಚಾರದಲ್ಲಿ. ವಾಯುನ ಉತ್ಕ್ರಮತೋತ್ತಾರ, ಡಬ್ಬು ಕಟ್ಟೋದು ಅಂತ ಹೇಳ್ತಾರಲ್ಲ ನಾವು, ಅದು ನಿವಾರಣೆ ಮಾಡಬೇಕು. ಆ ವಾಯು ಸಂಬಂಧವಾದಂತಹ ಸಮಸ್ಯೆಗಳು ಮನುಷ್ಯನಿಗೆ ಶುರುವಾಗ್ತದೆ. ಕಾಸ ಶ್ವಾಸ ಕೃತಾಯಾಸ, ನೀವೀಗ ಮಾಡಿದ್ದು ಕಾಸ ಶ್ವಾಸ ಕೃತಾಯಾಸ. ಒಂದು 4 ಸಲ ಕೆಮ್ಮಿದಾಗ ಮತ್ತೆ ಸುಸ್ತಾಗುವುದು ನೋಡಿ, ಯಾವುದು ಬೇಡ ಅಂತ ಅನಿಸ್ತದೆ. ಇದೆಲ್ಲ ಆಗೋದು 40 ದಾಟಿದ ಮೇಲೆ. ಕಾಸ ಶ್ವಾಸ ಕೃತಾಯಾಸ ಕಂಠೆ ಗುರುಗುರಾಯತೆ. ಆಯ್ತು, ಗರುಡ ಪುರಾಣದಲ್ಲಿ ನಾವು ಇದನ್ನು ನೋಡ್ತೇವೆ. ಹಾಗಾಗಿ ಗರುಡ ಪುರಾಣವನ್ನು ಓದಲಿಕ್ಕೆ ಹೆದರ್ಕೊಳ್ಳುದು. ಅದು ಆವಾಗ ಮಾತ್ರ, ಮರಣದ ಮನೆಯಲ್ಲಿ ಮಾತ್ರ ಓದಬೇಕು ಅಂತ ಹಾಗುಂಟ. ಮಹಾಮೂರ್ಖತನ ಹಾಗೆ ತಿಳ್ಕೊಂಡದ್ದು ಹೌದು ಅಂತಾದರೆ ಅದು ನಿತ್ಯಾಧ್ಯಯನಕ್ಕಿರುವಂತಹ ಸಂಗತಿಗಳು. ನಿತ್ಯಾಧ್ಯಯನ ಮಾಡ್ತಾ ಇದ್ರೆ ಈ ಗುರುಗುರು ಆಗೋದು ತಪ್ತಾರೆ ಅಂತ. ಅಂದ್ರೆ ಸರಿಯಾಗಿರ್ತೇವೆ ನಾವು, ಹೆದರಿಯಾದರೂ ಕೂಡ ಓ ಹಾಗೆ ಮಾಡಿದ್ರೆ ಹೀಗಾಗ್ತದೆ, ಹೀಗೆ ಮಾಡಿದ್ರೆ ಹಾಗಾಗ್ತದೆ ಅನ್ನುವಂತಹ ಭಯ ನಮ್ಮನ್ನು ಕಾಡಿ ನಾವು ಸರಿಯಾದ ಸನ್ಮಾರ್ಗದಲ್ಲಿ ಇರ್ತೇವೆ. ಅದು ನಿಜವಾಗಿ ಅದು ಸತ್ತ ಮೇಲೆ ಹೇಳಿಕ್ಕಿರುವುದಲ್ಲ. ಸಾಯುವ ಕಾಲಕ್ಕೆ ಸರಿಯಾಗಿ ಸಾಯಲಿಕ್ಕೆ ಬೇಕಾಗಿರುವುದು, ಸರಿಯಾಗಿ ಸಾಯಲಿಕ್ಕಿರುವುದು ಅಂತ. ಗರುಡ ಪುರಾಣ, ಭಾಗವತ, ವೇದಗಳು ಎಲ್ಲವೂ ಹಾಗೆ. ಪರೀಕ್ಷೆಲ್ಲ ಕೇಳಿದ್ದೆ ಅಂತಾನೆ, ಸಾಯುವ ಕಾಲಕ್ಕೆ ಏನು ಮಾಡಬೇಕು, ಈ ಗುರು ಅಂತ ಆದ್ರೆ ಸಾಯುವ ಕಾಲಕ್ಕೆ ಎಂತ ನೆನಪಾಗ್ತದೆ. ಸಾಯುವ ಕಾಲಕ್ಕೆ ಏನು ಮಾಡಬೇಕು, ಆ ಸಾಯುವ ಕಾಲಕ್ಕೆ ಏನು ಮಾಡಬೇಕು ಅನ್ನುವುದೇ ಸಾಯುವಲ್ಲಿಯವರೆಗೆ ಏನು ಮಾಡಿದ್ದಾನೆ ಅನ್ನುವುದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸಾಯುವಲ್ಲಿಯವರೆಗೆ ಏನು ಮಾಡಬೇಕು ಅದನ್ನು ಗೊತ್ತಾಗಬೇಕು ಅಂತಾದ್ರೆ ಭಾಗವತಕ್ಕೆ ಹೋಗಬೇಕು ಅಥವಾ ಗರುಡ ಪುರಾಣ ಓದಬೇಕು. ಸತ್ತ ಮೇಲೆ ನೀವು ಗರುಡ ಪುರಾಣ ಓದಿದ್ರೆ ಸತ್ತವನಿಗಿಂತ ಪ್ರಯೋಜನ ಇಲ್ಲ ಅಂತ ಹೇಳುವುದು. ಗರುಡ ಪುರಾಣ ಜೀವ ಇರುವವನಿಗೆ ಬೇಕಾದ, ಜೀವ ಹೋದವನಿಗಲ್ಲ. ಜೀವ ಹೋದವನಿಗೆ ಭಾಗವತ ಸಾಕಾಗ್ತದೆ, ವೇದಗಳು ಸಾಕಾಗ್ತದೆ. ಈ ವಿಷಯದಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಇಲ್ಲಿ ಎದ್ದ ಮೇಲೆ ಕೇಳಿದೆ ನಾನು. ಗರುಡ ಪುರಾಣವನ್ನು ಆ ಮನೆಯಲ್ಲಿ ಮಾತ್ರ ಓದಬೇಕು ಹೇಳುವಂತಹ ಒಂದು ಮಿಥ್ಯಾ ಜ್ಞಾನವನ್ನು ನಾವು ದಯವಿಟ್ಟು ಮೊದಲು ತೆಗಿಬೇಕು ಮನಸ್ಸಿನಿಂದ. ಯಾವ ನಮ್ಮ ಭಾರತೀಯ ವಾಂಗ್ಮಯ ಗ್ರಂಥಗಳನ್ನು ಇಂಥದ್ದೇ ಸಮಯದಲ್ಲಿ ಓದಬೇಕು ಅಂತ ಎಲ್ಲಿಯೂ ಉಲ್ಲೇಖ ಇಲ್ಲ. ಗರುಡ ಪುರಾಣದ ಬಗ್ಗೆ ನಾವು ಉಲ್ಲೇಖ ತೋರಿಸು. ಈ ಹಿನ್ನೆಲೆಯಲ್ಲಿ ಶರೀರದ ಮೇಲೆ ಅತ್ಯಂತ ಅಭಿಮಾನವನ್ನಿಟ್ಟುಕೊಂಡವರಿಗೆ ಮರಣಕಾಲದಲ್ಲಿ ಇಂಥದ್ದೆಲ್ಲ ಸಮಸ್ಯೆ ಬರ್ತದೆ. ನಿದ್ದೆ ಬರುವುದಿಲ್ಲ ರಾತ್ರಿ. ಏನೋ ಹೇಳಬೇಕು ಅಂತಾದರೂ ಕೂಡ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಆ ಮಕ್ಕಳಿಗೆ ಅರ್ಥ ಆಗದಿದ್ದಾಗ ಏನಾಗ್ತದೆ, ಓಹ್ ನೋಡಿಕೊಳ್ಳುವುದು ಭಾರಿ ಶ್ರಮದ ಕೆಲಸ ಅಂತ ತೆಕ್ಕೊಂಡು ಮೊದಲು ದಿವಸ ಆಶ್ರಮಕ್ಕೆ ಸೇರಿಸಿರ್ತಾರೆ. ಇದು ಇವತ್ತಿನ ಸ್ಥಿತಿ. ಯಾಕೆ ಅವರು ಹೇಳೋದು ಒಂದು ಅರ್ಥ ಆಗುದಿಲ್ಲ. ವಾಚ್ಯಮಾನೋಪಿ ನಬ್ರೂತೆ, ಹೇಳಬೇಕು ಅಂತ ಆಗ್ತದೆ, ನಬ್ರೂತೆ ಹೇಳುವುದಕ್ಕೆ ಶಕ್ತಿ ಸಾಕಾಗುದಿಲ್ಲ. ಎಲ್ಲ ಒಳಗೆ ಇವ ರಿಟೈರ್ ಆಗಬೇಕಿದ್ರೆ ಮೊದಲೇ ಒಳಗಿರುವ ಜನಗಳೆಲ್ಲ ರಿಟೈರ್ಮೆಂಟ್ ತಗೊಂಡಿರ್ತಾರೆ ಸ್ವಯಂ ನೀವು. ಏವಂ ಕುಟುಂಬ ಭರಣೆ ವ್ಯಾಪೃತಾತ್ಮ, ಇದು ಕುಟುಂಬ ಪೋಷಣೆಯಲ್ಲಿಯೇ ವ್ಯಾಪೃತರಾದವರಿಗಿರುವಂತಹ ಸ್ಥಿತಿ. ಅಷ್ಟೊತ್ತಿಗೆ ಇಬ್ರು ಬರ್ತಾರಂತೆ, ಯಮದೂತವು ರಥಸವು. ಅದನ್ನು ನೋಡಿ ತಕ್ಷಣ ಹೆದರು. ನೀವು ನೋಡಿ, ಸಾಯುವವರನ್ನು ನೋಡಿ ನೀವು, ಅವರು ಹೇಗೆ ಸಾಯ್ತಾರೆ ಅಂತ. ಆ ಸಾಯುವ ಸ್ಥಿತಿಯನ್ನು ಕಂಡೇ ಅವರು ಪುಣ್ಯವಂತರ ಪಾಪಾತ್ಮನ ಅಂತ ನಿರ್ಣಯ ಮಾಡಲಿಕ್ಕೆ ಬರ್ತದೆ. ಆ ಸೂಕ್ಷ್ಮತೆ ಬೇಕು ನನಗೆ. ನಾವು ಕೂಡ ಅವರಿಗಿಂತ ಕಡೆ ಆದರೆ ಗೊತ್ತಾಗುತ್ತಿಲ್ಲ, ಅರ್ಥ ಆಗುತ್ತಿಲ್ಲ. ಆ ಸಾಯುವ ಕಾಲಕ್ಕಾಗುವಾಗ ಆ ಬಂದಂತಹ ಯಮದೂತರನ್ನು ನೋಡಿ ಅವರು ಹೆದರಿದ್ರು ಅಂತ ಆದರೆ ಹತ್ತಿರದಲ್ಲಿ ಇದ್ದ ಮಲಗಿದ್ದ ಹಾಸಿಗೆಯನ್ನೆಲ್ಲ ಗಟ್ಟಿ ಹಿಡ್ಕೊಳ್ತಾರೆ, ಹೆದರುವುದು. ನಿಮ್ಮ ಕೈ ಏನಾದರೂ ಅವರಿಗೆ ಸಿಕ್ಕಿದ್ರೆ ಕೈಯನ್ನು ಗಟ್ಟಿ ಹಿಡ್ಕೊಳ್ತಾರೆ. ಆವಾಗ ಕೈಯನ್ನು ನೀವು ಹೆದರಬಾರ್ದು, ಅವರಿಗೆ ಕೈ ಕೊಡಬೇಕಂತೆ. ಯಾಕೆ? ನಮ್ಮ ತಲೆಗೆ ಅಡಿಗೆ ನಮ್ಮದೇ ಕೈಯಲ್ವ ಸ್ವತ್ತು. ಅವರವರು ಮಾಡಿದಂತಹ ಕರ್ಮಫಲ. ಹಾಗಿರುವಾಗ ಅವರಿಗೆ ನಾವು ಸಹಾಯ ಮಾಡಬೇಕು, ಇರಲಿ ಪರವಾಗಿಲ್ಲ ಅಂತ.
ಅದನ್ನು ತೀರ್ಮಾನ ಮಾಡಲಿಕ್ಕೆ ಬರ್ತದೆ. ಪುಣ್ಯಾತ್ಮರು ಅಂತ ಆದರೆ ಆ ಪುಣ್ಯಾತ್ಮರಿಗೆ ಯಾವ ಸಮಸ್ಯೆ ಇಲ್ಲ, ಗೊತ್ತೇ ಆಗುವುದಿಲ್ಲ, ಗೊತ್ತೇ ಆಗುವುದಿಲ್ಲ. ಅಂತಹ ಒಂದು ವಿಚಿತ್ರವಾದಂತಹ ಸ್ಥಿತಿ. ಹಾಗಾಗಿ ಏನಂತೆ, ಕೇವಲೇನ ಹ್ಯಧರ್ಮೇಣ ಕುಟುಂಬ ಭರಣೋತ್ಸುಕ ಯಾತಿ ಜೀವ ಅಂಧತಾಮಿಸ್ರ. ಕೇವಲ ಏನು ಅಧರ್ಮ ಮಾರ್ಗದಲ್ಲಿ ಇದ್ದುಕೊಂಡು ಕುಟುಂಬ ಪೋಷಣೆ ಪಾಲನೆ ಇಂಥದ್ದರಲ್ಲಿಯೇ ತೊಡಲಾಡಿಕೊಂಡು ಏಳುವುದಕ್ಕೂ ಮನಸ್ಸು ಬಾರದೆ ಇರುವಂಥವರಿಗೆ ಏನಂತೆ ಅಂಧತಾಮಿಸ್ರ ಅಂತ ಹೇಳುವಂತಹ ಒಂದು ಸ್ಥಿತಿ ಬರ್ತದೆ ಅಂತ, ನರಕ ಪ್ರಾಪ್ತಿಯಾಗ್ತದೆ ಅಂತ. ಅವರು ಕತ್ತಲಲ್ಲೇ ಇರ್ತಾರೆ ಅಂತ. ಆ ನರಕಕ್ಕೆ ಇವರು ಹೋಗ್ತಾರ ಅಥವಾ ನರಕ ಇದೆ ಹೇಳುವುದಕ್ಕಿಂತಲೂ ಅವರಿಗೆ ಅಂಧತಾಮಿಸ್ರ, ಮತ್ತೆ ಕಣ್ಣು ಕಾಣೋದಿಲ್ಲ ಅಂತ, ಮತ್ತೆ ಮತ್ತೆ ಇನ್ನೊಂದು ಜನ್ಮ ಇಂಥದ್ದು ತಿರುಗಾಡ್ತಾ ಇರ್ತದೆ. ಹಾಗಾಗಿ ಬಹಳ ಜಾಗರೂಕನಾಗಿ ಈ ದೇಹವೆಂಬುದು ಸಾಧನೆಗೆ ಪೂರಕವಾಗಿರುವಂತಹ ಒಂದು ಸ್ಥಿತಿ, ಅದನ್ನು ಅದಕ್ಕೋಸ್ಕರನೇ ವಿನಿಯೋಗ ಮಾಡಬೇಕು. ಯಾಕೆ ಕೇಳಿದರೆ, ವಿಷ್ಣು ಪುರಾಣದಲ್ಲಿ ಬರುವ ಹಾಗೆ ಭಾರತ ದೇಶ ಅನ್ನೋದು ಇದು ಕರ್ಮಭೂಮಿ. ಈ ಕರ್ಮಭೂಮಿಯಲ್ಲಿ ದೇಹ ಇರುವುದೇ ಕರ್ಮವನ್ನು ತೊಳೆಯುವುದಕ್ಕೆ. ತೊಳೆಯುವಾಗ ಚಂದ್ರದಲ್ಲಿ ತೊಳಿಬೇಕು. ಅರ್ಧಂಬರ್ಧ ಅರ್ಜೆಂಟಲ್ಲೆಲ್ಲ ತೊಳೆದ್ರೆ ಮತ್ತೆ ಅದು ವಾಸನೆ ಬರಲಿಕ್ಕೆ ಶುರು ಆಗ್ತದೆ. ಮತ್ತೆ ಆ ವಾಸನೆಯಿಂದ ಮತ್ತೊಂದಷ್ಟು ಅಂಟಿಕೊಳ್ತದೆ. ಆವಾಗ ಅಂಟಿಕೊಂಡದ್ದನ್ನು ಮತ್ತೆ ತೊಳೆಯುವುದಕ್ಕೆ ಹೀಗೆ ಚಕ್ರ ತಿರುಗುತ್ತಾ ಇರ್ತದೆ. ಹಾಗಾಗಿ ತೊಳೆಯುವಾಗ ಸರಿಯಾಗಿ ತೊಳಿಬೇಕು. ಆ ದೇಹದ ಬಗ್ಗೆ ಭಾರೀ ಅಭಿಮಾನ ಇಟ್ಟುಕೊಳ್ಬಾರದು. ದೇಹ ಇರುವುದೇ ಲೋಕಸಂಗ್ರಹಕ್ಕೆ ಬೇಕಾಗಿ ಅನ್ನುವಂತಹ ಸಂಗತಿಗಳನ್ನು ಕಪಿಲ ವಾಸುದೇವ ದೇವಹೂತಿಗೆ ಉಪದೇಶ ಮಾಡಿ ಕೊನೆಗೆ ಆ ಉಪದೇಶವನ್ನೆಲ್ಲ ಕೇಳಿದವಾಗ ಇವಳ ಮನಸ್ಸಿನಲ್ಲಿ ಬಂದಂತಹ ಎಲ್ಲ ಸಂಶಯಗಳು ನಿವೃತ್ತವಾಗ್ತಾ ಹೋಗ್ತವೆ. ಏನ ಅನುಬುದ್ಧ್ಯತೆ ತತ್ವಂ, ನೀನು ಈ ತತ್ವಗಳನ್ನು ತಿಳ್ಕೊಂಡಿ ಅಂತ ಆದರೆ, ಪ್ರಕೃತಿ ಮತ್ತು ಪುರುಷನ ಅರ್ಥವನ್ನು ನೀನು ತಿಳ್ಕೊಂಡಿ ಅಂತ ಆದರೆ ನಿನ್ನ ಸಂಶಯಗಳೆಲ್ಲ ಪರಿಹೃತವಾದವು ಅಂತ ಅರ್ಥ. ಆದ ಕಾರಣ ಆ ಹಿನ್ನೆಲೆಯಲ್ಲಿ ಪ್ರಾವೋಚಂ, ನಾನು ಹೇಳಿದೆ ಆತ್ಮತತ್ವವನ್ನು, ಭಕ್ತಿಯೋಗದ ಸ್ವರೂಪವನ್ನು, ಅದನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ನಿರ್ವೇದಗಳಿಲ್ಲ, ಯಾವುದೇ ಚಿಂತೆಗಳಿಲ್ಲ, ಕ್ಲೇಶಗಳಿಲ್ಲ. ಆದ ಕಾರಣ ಭಕ್ತಿಯ ಮೂಲಕವಾಗಿ ಭಗವಂತನನ್ನು ಒಲಿಸಿಕೊಳ್ಳುವುದು ಅತ್ಯಂತ ಸುಲಭದ ಮಾರ್ಗ. ವೈದಿಕ ಕಾರ್ಯಕ್ರಮಗಳ ಮೂಲಕವಾಗಿ ಭಗವಂತನನ್ನು ಒಲಿಸಿಕೊಳ್ಳುವುದು ಕಷ್ಟ, ಅಥವಾ ಇನ್ನಿತರ ಯಾವುದೇ ಕರ್ಮಕಾಂಡದ ಮೂಲಕವಾಗಿ ಭಗವಂತನನ್ನು ಒಲಿಸಿಕೊಳ್ಳಬಹುದು. ಆದರೆ ಭಕ್ತಿ ಮಾರ್ಗದಲ್ಲಿ ಒಲಿಸಿಕೊಳ್ಳುವಷ್ಟು ಸುಲಲಿತತೆ ವೈದಿಕ ಮಾರ್ಗದಲ್ಲಿ. ಯಾಕೆ ವೈದಿಕ ಮಾರ್ಗದಲ್ಲಿ ನಮಗೆ ಭಕ್ತಿ ಬರುವುದಿಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿದೆ. ಕಟ್ಟಿಗೆಯಲ್ಲಿ, ಅರಸಿನ ಕಟ್ಟಿಗೆಯಲ್ಲಿ ಒಂದು ಇರುವೆ ಕಂಡ ತಕ್ಷಣ ಮನಸ್ಸು ನಮ್ಮದು ಹಾಳಾಯಿತು. ಇದನ್ನು ಹಾಕುವುದೋ ಬೇಡ, ಹಾಕುವುದೋ ಬೇಡ, ಹಾಕದಿದ್ರೆ ಬೇಡ ಇಲ್ಲ ಅಲ್ಲಿ. ಅಷ್ಟೊತ್ತಿಗೆ ಅಲ್ಲಿ ಕೃಷ್ಣ ಅರ್ಪಣ ಅಂತ ಬರ್ತದೆ ಬಾಯಲ್ಲಿ, ಬಾರದಿದ್ರು ಮನಸ್ಸಲ್ಲಿ ಅದು ಬರ್ತದೆ. ಎಂತ ಮಾಡಿ ಅಂತ ಅದಕ್ಕೆ ಆಯುಷ್ಯ ಮುಗಿದಿದೆ ಆ ಕೀಟಕ್ಕೆ, ಆ ಕಟ್ಟಿಗೆಯಲ್ಲಿರುವ ಕೀಟಕ್ಕೆ. ಹಾಗಾಗಿ ಇಲ್ಲಿ ವೈದಿಕ ಕರ್ಮ ಮಾರ್ಗದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಅಷ್ಟು ಸುಲಭ ಇಲ್ಲ. ಕೃತಯುಗನಾಗಿರುವಂತಹ ವ್ಯವಸ್ಥೆಗಳಿಲ್ಲ ಅಲ್ಲ ಕಲಿಯುಗದಲ್ಲಿ. ಕಲಿಯುಗದಲ್ಲಿ ಎಲ್ಲದರಲ್ಲಿಯೂ ಕೀಟವೇ, ಮನಸ್ಸಿನಲ್ಲಿಯೂ ಕೀಟವೇ. ತುಪ್ಪ ಮಾತ್ರ ವಾಸನೆ ಬರುತ್ತಲ್ಲ, ಮನಸ್ಸಿನಲ್ಲಿಯೂ ವಾಸನೆಗಳಿರ್ತವೆ. ಹಾಗಾಗಿ ಯಾವುದಾದ್ರೂ ಕೂಡ ಅಗ್ನಿ ಎಲ್ಲವನ್ನು ಸುಡ್ತದಲ್ವ, ನೀವು ಯಾವ್ದು ಹಾಕಿದ್ರೆ ಅಗ್ನಿ ಸುಡ್ತದೆ. ಹಾಗೆಂತ ಅದರ ಫಲ ಅಷ್ಟು ಕೂಡಲೇ ನಮಗೆ ಬರುವುದಕ್ಕೆ ಕಲಿಯುಗದಲ್ಲಿ ಯುಗಧರ್ಮ ಬಿಡುವುದಿಲ್ಲ. ಕಲಿಯುಗದಲ್ಲಿ ಯುಗಧರ್ಮ ಬಿಡುವುದು ಯಾವುದಕ್ಕೆ ಅಂತ ಕೇಳಿದರೆ ಶರಣಾಗತ ರೂಪವಾದಂತಹ ಭಕ್ತಿಗೆ ಮಾತ್ರ. ಆ ಭಕ್ತಿಯನ್ನು ನೀವು ಕರ್ಮ ಮಾರ್ಗದಲ್ಲಿ ತಂದ್ರಿ ಅಂತಾದರೆ ಕರ್ಮ ಮಾರ್ಗದಲ್ಲಿ ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ. ಆಸ್ಥಿತ ಜನಕಾದಯ ಕರ್ಮಣೈವ ಹಿ ಸಂಸಿದ್ಧಿ. ನೆನಪಿಟ್ಟುಕೊಳ್ಳಿ, ವೈದಿಕ ಮಾರ್ಗದಲ್ಲಿಯೂ ಕೂಡ ಕರ್ಮಕಾಂಡದಲ್ಲಿಯೂ ಕೂಡ ಅತ್ಯುತ್ಕೃಷ್ಟವಾದ ಶ್ರೇಯಸ್ಸನ್ನು ಕಾಣಲಿಕ್ಕೆ ಆಗ್ತದೆ ಯಾವಾಗ ಅಂತ ಕೇಳಿದರೆ ಅಲ್ಲಿ ಶರಣಾಗತಿ ರೂಪವಾದಂತಹ
ಭಕ್ತಿಯಿಂದ ಮಾತ್ರ. ಜನಕ ಮಹಾರಾಜ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ವೈದಿಕ ಕರ್ಮ ಮಾರ್ಗವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ರಾಜಋಷಿಗಳಾದವರು. ಒಬ್ಬ ಕ್ಷತ್ರಿಯ ರಾಜ ಋಷಿಯಾಗುವುದು ಯಾವಾಗ? ತನ್ನ ಕ್ಷತ್ರಿಯತ್ವದಲ್ಲಿ ಋಷಿ ಜೀವನವನ್ನು ಕಂಡಾಗ. ಋಷಿಯಂತೆ ತಾನು ಅನುಕರಣೆ ಅಲ್ಲ, ವೇಷ ಅಲ್ಲ, ಋಷಿ ಜೀವನವನ್ನು ತನ್ನ ಕ್ಷತ್ರಿಯತ್ವದಲ್ಲಿ ಅಳವಡಿಸಿಕೊಂಡಾಗ ರಾಜಋಷಿಯಾಗುವುದು. ಜನಕ ರಾಜಋಷಿಯಾದ, ನಳ ರಾಜಋಷಿಯಾದ. ಇವರೆಲ್ಲ ಯಾಕೆ ರಾಜಋಷಿಗಳಾದರು? ಕರ್ಮ ಮಾರ್ಗದಲ್ಲಿಯೇ ಮುಂದೆ ಸಾಗಿದವರು, ವೈದಿಕ ಕರ್ಮ ಮಾರ್ಗದಲ್ಲಿಯೇ ಮುಂದೆ ಸಾಗಿದ ಕಾರಣ ಆ ಕರ್ಮ ಮಾರ್ಗವನ್ನು ಹೇಗೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು? ಭಕ್ತಿ, ಶರಣಾಗತಿ, ಮಂತ್ರದ ಅರ್ಥ. ಮಂತ್ರವನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳದೆ ಪೂಜೆ ಮಾಡಿದರೆ ಮಂತ್ರದಷ್ಟಕ್ಕೇ ಇರ್ತದೆ. ಮಂತ್ರಕ್ಕೆ ಯಾವ ಸಮಸ್ಯೆ ಇಲ್ಲ, ಯಾಕಂದ್ರೆ ಭಗವಂತನ ಉಸಿರಲ್ವ. ಆ ಉಸಿರನ್ನು ನಮಗೆ ಹಿಡಿಯುವುದಕ್ಕೆ ಸಾಮರ್ಥ್ಯ ಇಲ್ಲದಿದ್ದರೆ ಆ ಉಸಿರು ಮತ್ತೆ ಹೋಗಿ ಅವನನ್ನೇ ಸೇರುವುದಲ್ಲ. ಮಂತ್ರ ವೇದಗಳು ನಾಶ ಆಗುವುದಿಲ್ಲ, ಅದು ತಮ್ಮ ಮೂಲ ಸ್ಥಾನದಲ್ಲಿ ಹೋಗಿ ಸೇರ್ತದೆ. ಮಂತ್ರ ಸಿದ್ಧಿ ನಮಗೆ ಆಗಬೇಕು ಅಂತಾದರೆ ಆ ಮಂತ್ರದಲ್ಲಿ ಏನು, ಯಾವ ಉಪಾಸ್ಯ ದೇವತೆ, ಆ ಮಂತ್ರಕ್ಕೆ ಅಭಿಮಾನಿ ದೇವತೆ ಯಾವುದು, ಅದನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಹೋಮ ಮಾಡುವಾಗಲೋ ಅಥವಾ ಪೂಜೆ ಮಾಡುವಾಗಲೋ ಎಷ್ಟು ಸ್ಪಷ್ಟವಾಗಿ ಹೇಳಿದರು ನಮ್ಮವರು. ಯಸ್ಯೈ ದೇವತಾಯೈ ಹವಿರ್ಗೃಹೀತಂ. ಯಾವ ಯಾವ ದೇವತೋದ್ದೇಶಕವಾಗಿ ನಾವು ಕೈಯಲ್ಲಿಯೋ ಸೃಕ್ಸುವದಾದಿಗಳಲ್ಲಿಯೋ ಹವಿಸ್ಸನ್ನು ಹಿಡಿದಿದ್ದೇವೆ, ತಾಂ ದೇವತಾ ಮನಸಾಧ್ಯಾಯಂ. ಆ ದೇವತೆಯನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಆ ದೇವತೆ ಮನಸ್ಸಿನಲ್ಲಿ ಧ್ಯಾನಿಸಬೇಕು ಅಂತಾದ್ರೆ ಆ ಮಂತ್ರೋಕ್ತವಾದ ದೇವತೆ ನಮಗೆ ಬರಬೇಕಲ್ಲ, ಮನಸ್ಸಿಗೆ ಬರಬೇಕು ಅಂತಾದ್ರೆ ಮಂತ್ರ ಅರ್ಥ ಆಗಬೇಕಲ್ಲ. ಗಾಯತ್ರಿ ಮಂತ್ರದಲ್ಲಿ ಹೇಳಿದಂತಹ ಭಗವಂತನ ಸ್ವರೂಪ ನಮಗೆ ಅರ್ಥ ಆಗಬೇಕು ಅಂತಾದ್ರೆ ನಾವು ಗಾಯತ್ರಿಯನ್ನು ಅರ್ಥೈಸಿಕೊಳ್ಳಬೇಕು. ಅರ್ಥೈಸಿಕೊಂಡ ನಂತರ ತಾಂ ದೇವತಾ ಮನಸಾಧ್ಯಾಯನ್ನ ನಮ್ಮ ಮನಸ್ಸಿನಲ್ಲಿ ಆ ಸ್ವರೂಪ ಬರಬೇಕು. ಬಂದು ಮನಸಾಧ್ಯಾಯನ್ನ ವಶಕ್ಕರಿಷ್ಯ ಸ್ವಾಹ. ಆವಾಗ ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಅಂತಾಗುವುದು. ಆವಾಗ ಆದಿತ್ಯ ಉಪತಿಷ್ಠ, ಅದು ಹೋಗಿ ಆದಿತ್ಯನಿಗೆ ಸೇರ್ತದೆ. ಆದಿತ್ಯನಿಂದ ಯಾವ ಯಾವ ದೇವತೋದ್ದೇಶಕವಾಗಿ ನಾವು ಹವಿಸ್ಸನ್ನು ಅರ್ಪಣೆ ಮಾಡಿದ್ದೇವೆ ಆಯಾಯ ದೇವತೆಗಳಿಗೆ ಆ ಮಂತ್ರದ ಶಕ್ತಿ ಹೋಗಿ ಕೊಟ್ಟದಂತೆ. ಆವಾಗ ಆದಿತ್ಯ ಜಾಯತೆ ವೃಷ್ಟಿ, ವೃಷ್ಟೆ ರನ್ನಂ ತತಃ ಪ್ರಜಾ. ಇದು ಸೃಷ್ಟಿಯ ಸೋಪಾನ. ಇದನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಇಷ್ಟೆಲ್ಲ ಪ್ರಾಕೃತಿಕ ವಿಕೋಪಗಳು. ಹಾಗಾಗಿ ಕಪಿಲೋಪಾಖ್ಯಾನದಿಂದ ನಾವು ಅರ್ಥೈಸಿಕೊಳ್ಳಬೇಕಾದಂತಹ ಈ ತತ್ವಗಳ ಸೂಕ್ಷ್ಮತೆ ಏನು ಅಂತ ಕೇಳಿದರೆ, ಪರಮ ಭಕ್ತಿಯಿಂದ ಶ್ರೀಕೃಷ್ಣನನ್ನು ನಾವು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಹೊರತು ಯಾವುದೇ ಬಾಹ್ಯವಾದಂತಹ ಆಡಂಬರದಿಂದ ಅಲ್ಲ, ಅಥವಾ ಕೇವಲ ಏನು ಹೊರಗಿನ ಭಾವದಿಂದ ಅಲ್ಲ. ಬಾಹ್ಯಾರಾಮರಾಗಿ ಕೃಷ್ಣನನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಆತ್ಮಾರಾಮರಾಗಿ ಕೃಷ್ಣನನ್ನು ಒಲಿಸಿಕೊಳ್ಳುವುದಕ್ಕೆ ಸುಲಭ. ಎರಡು ಶಬ್ದ ನೆನಪಿಟ್ಟುಕೊಳ್ಬೇಕು. ಆತ್ಮಾರಾಮರು ಸದಾ ಕೃಷ್ಣನನ್ನು ಧ್ಯಾನಿಸ್ತಾ ಇರ್ತಾರೆ, ಕೃಷ್ಣನ ಜೊತೆಗೆ ಮಾತಾಡ್ತಾ ಇರ್ತಾರೆ. ಬಾಹ್ಯಾರಾಮರಿಗೆ ಯಾವುದೂ ಅರ್ಥ ಆಗಿದೆ. ನಾವು ಬಾಹ್ಯಾರಾಮರಾಗಬಹುದದು, ಆತ್ಮಾರಾಮರಾಗಬೇಕು. ರಾಮನ ಹತ್ರ ಮಾತಾಡಬೇಕು, ಆತ್ಮಾರಾಮನಾಗಿ ರಾಮನ ಹತ್ರ ಮಾತಾಡಬೇಕು. ಬಾಹ್ಯಾರಾಮನಾಗಿ ಮಾತಾಡಬೇಕು, ನಿನ್ನ ಹೆಂಡತಿ ಮಕ್ಕಳ ಜೊತೆಗೆ ಮಾತಾಡಬೇಕು. ಆತ್ಮಾರಾಮರಾಗುವುದಕ್ಕೆ ಕಪಿಲೋಪಾಖ್ಯಾನ ಪುಷ್ಟಿಯನ್ನು ಕೊಡುತ್ತದೆ. ಇದನ್ನು ಅರ್ಥ ಮಾಡಿಕೊಂಡಂತಹ ದೇವಹೂತಿಗೆ ಜ್ಞಾನೋದಯವಾಗ್ತದೆ. ಅಲ್ಲಿಂದ ಮುಂದೆ ಅಷ್ಟನ್ನು ಉಪದೇಶ ಮಾಡಿ ಇವಳು ಸಿದ್ಧಹಸ್ತಳಾಗಿದ್ದಾಳೆ ಅನ್ನುವುದನ್ನು ತಿಳಿದಂತಹ ಕಪಿಲ ಉತ್ತರಾಭಿಮುಖವಾಗಿ ಹೊರಟು ಹೋಗ್ತಾರೆ. ಒಂದು ಕ್ಷಣಕ್ಕೆ ಮಗ ಬಿಟ್ಟು ಹೋದ ಅಂತ ಬೇಜಾರಾಗ್ತದೆ. ಹಾಗೆಂತ ಕಪಿಲ ಉಪದೇಶ ಮಾಡಿದಂತಹ ಭಾಗವತ ತತ್ವಗಳನ್ನು ಮತ್ತೆ ಮೆಲುಕು ಹಾಕಿ ಅದೇ ನಿಜವಾದಂತಹ ಅಲುಗಾಡದಂತಹ ಸ್ಥಿತಿಯಲ್ಲಿ ತನ್ನನ್ನು ತಾನು ತಂದು ನಿಲ್ಲಿಸಿಕೊಳ್ತಾಳೆ. ನಿರಂತರವಾಗಿ ಅದೇ ಆ ಭಗವತ್ ತತ್ವವನ್ನು ಆಕಲನೆ ಮಾಡುತ್ತಾ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಬಾಹ್ಯವಾದಂತಹ ದೇಹದ ಪರಿವೆಯನ್ನೆಲ್ಲ ಬಿಡ್ತಾಳೆ.
ಬಿಟ್ಟು ಒಂದೊಂದೇ ಹಂತ ಹಂತವಾಗಿ ತನ್ನೆಲ್ಲ ಇಂದ್ರಿಯಗಳನ್ನು ಒಳಮುಖವನ್ನಾಗಿಸಿಕೊಳ್ತಾಳೆ. ಎಲ್ಲ ಒಳಮುಖವನ್ನು ನಿನ್ನೆ ಹೇಳಿದ್ದೆ ಒಳಗಿಳಿಬೇಕು ಅಂತ, ಇವತ್ತು ಹೇಳ್ತಾ ಇದ್ದಾನೆ ಒಳಮುಖವನ್ನಾಗಿಸಬೇಕು ಅಂತ. ಈಗಷ್ಟೇ ಹೇಳಿದೆ ಆತ್ಮಾರಾಮರಾಗಬೇಕು ಅಂತ. ಭಗವಂತನ ಅನುಗ್ರಹ ನಾವು ಒಳಗೆ ನೋಡದೆ ಸಾಧ್ಯ ಇಲ್ಲ. ತನ್ನ ಒಳಗಡೆ ಎಲ್ಲವನ್ನು ಕೂರ್ಮೋಂಗಾನೀವ ಸರ್ವಶಃ, ಇದರಿಂದ ಆಪತ್ತು ಬಂತು ಅಂತ ಆದರೆ ಆಮೇಲೆ ತನ್ನ ಎಲ್ಲ ಇಂದ್ರಿಯಗಳನ್ನು ಒಳಮುಖವನ್ನಾಗಿಸ್ತೇವೆ. ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ ಕೂರ್ಮೋಂಗಾನೀವ ಸರ್ವಶಃ. ಸರ್ವಶಃ ಮತ್ತೆಂಥದ್ದು, ಒಂದು ಕಲ್ಲಿನ ದೊಡ್ಡ ಬಂಡೆಯ ತುಂಡಲ್ವ ಆಮೆ ಅಂತಂದ್ರೆ, ಮತ್ತೆ ಅದರ ಮೇಲೆ ವಾಹನ ಹೋಗುದು ಏನಾಗಲಿಲ್ಲ ಅಂತಹ ಗಟ್ಟಿಯದು. ತನ್ನ ಆತ್ಮರಕ್ಷಣೆಗಿರುವಂಥದ್ದು. ಅಡಿಯಲ್ಲೂ ಅಂತಹ ಚಿಕ್ಕು, ಮೇಲೆಯೂ ಚಿಕ್ಕು. ಆಪತ್ತು ಬಂತು ಅಂತ ಆಗುವಾಗ ಒಳಗಡೆ ಸೇರಿಕೊಳ್ಳುತ್ತೆ. ಹಾಗೆ ಆಪತ್ತಿಂದ ದೂರ ಇರಬೇಕು ಅಂತ ಆದರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಹೊರಗಿರುವುದನ್ನೆಲ್ಲ ಒಳಮುಖವನ್ನಾಗಿಸಬೇಕು. ದೇವಹೂತಿ ಅದನ್ನು ಮಾಡ್ತಾಳೆ. ಮಾಡಿ 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 ದೇಹಾಭಿಮಾನವನ್ನು ತೊರೆದು ಆ ನಿತ್ಯ ಸತ್ಯವಾದಂತಹ ಪರಸತ್ಯವೆನಿಸಿದಂತಹ ಪ್ರಾರಂಭದಲ್ಲಿ ಹೇಳಿದಂತಹ ಸತ್ಯಂ ಪರಂ ಧೀಮಹಿ ಹೇಳಿದಂತಹ ಯಾವ ಪರಸತ್ಯ ಉಂಟೋ ಆ ಪರಸತ್ಯದಲ್ಲಿ ಪರಸತ್ವದಲ್ಲಿ ತನ್ನನ್ನು ತಾನು ಸೇರಿಸಿಕೊಂಡು ಭಗವಂತ ಮವಾಪ. ದೇವಹೂತಿ ದೇವರ ಆಹೂತಿಯನ್ನು ಕೇಳಿದ್ವ. ಹೂತಿ ಅಂದರೆ ಕರೆಯುವುದು ಅಂತ. ದೇವರ ಕರೆಯುವಿಕೆ ಅವಳಿಗೆ ಕೇಳಿಸಿ. ದೇವಹೂತಿಗೆ ನೋಡಿ, ಆ ಶಬ್ದವೂ ಎಷ್ಟು ಚಂದ ಅಂತ ನೋಡಿ. ದೇವಹೂತಿ ಕರೆಯುವುದು, ದೇವರು ಕರೆದು. ದೇವರು ಕರೆಯುವುದು ಯಾವಾಗ? ದೇವರು ಕರೆಯುವುದು ನಮಗೆ ಕೇಳಿಸುವಲ್ಲಿಯವರೆಗೆ ನಾವು ಅವನಿಗೆ ಹತ್ತಿರ ಆಗಬೇಕು. ದೇವರು ಯಾವತ್ತೂ ಕರೀತಾನೆ ನಮ್ಮನ್ನು, ಬಾ 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 ಅಂತ. ನಮಗೆ ಕೇಳಿಸುತ್ತಿಲ್ಲ ಅವರು. ಕಿವಿದ್ದು ನಾವು ಕಿವುಡರಾಗಿಬಿಡ್ತೇವೆ. ಇದು ದೇವಹೂತಿಗೆ ಕೇಳಿಸಿದ್ದು. ದೇವಹೂತಿಯೇ ಆಗಿ ದೇವರಾಗಿ ಭಗವಂತನಲ್ಲಿ ಸೇರಿ ಹೋಗ್ತಾಳೆ. ಅಂತಹ ಒಂದು ಸಿದ್ಧ ಪದ ಆ ಬಿಂದು ಸರಸ್ಸು. ಅಂತಹ ಒಂದು ಕಪಿಲೋಪಾಖ್ಯಾನವನ್ನು ನಾವು ಕೇಳಿದೆವು. ಮುಂದೆ ಅದೇ ಆ ಸ್ವಯಂಭುವಮನು ದಂಪತಿಯ 3 ಮಕ್ಕಳಲ್ಲಿ ದೇವಹೂತಿಯ ವ್ಯವಸ್ಥೆ ಹೀಗಾಯಿತು. ತದನಂತರ ಆಕೂತಿ ಹೇಳುವಂತಹ ಮೊದಲನೆಯ ಮಗಳನ್ನು ರುಚಿ ಪ್ರಜಾಪತಿಗೆ ಮದುವೆ ಮಾಡಿ ಕೊಡ್ತಾನೆ. ಅಲ್ಲಿ ಒಂದು ಸಣ್ಣ ಒಂದು ಒಪ್ಪಂದ ಆಗ್ತದೆ. ನಿಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಗಂಡು ಮಗುವನ್ನು ನಮಗೆ ಕೊಡಬೇಕು ಅಂತ. ಅದಕ್ಕೆ ಪುತ್ರಿಕಾಧರ್ಮ ಅಂತ ಹೆಸರು. ಆ ಪುತ್ರಿಕಾಧರ್ಮಕ್ಕನುಸಾರವಾಗಿ ಮದುವೆ ಮಾಡಿಕೊಡ್ತಾನೆ ಸ್ವಯಂಭುವ. ಅದರಲ್ಲಿ 2 ಹುಟ್ಟಿಕೊಳ್ತಾರೆ, ಒಂದು ಗಂಡು ಒಂದು ಹೆಣ್ಣು. ಆ ಗಂಡು ಮಗುವನ್ನು ಸ್ವಯಂಭುವನು ತೆಕ್ಕೊಂಡು ಹೋಗ್ತಾನೆ. ಅದರಲ್ಲಿ ಸಾಕ್ಷಾತ್ ಭಗವಂತನ ಅವತಾರ, ಯಜ್ಞಾವತಾರ ಅಂತ ಅವನಿಗೆ ಆ ಅವತಾರಕ್ಕೆ ಹೆಸರು, ಗಂಡು ಮಗುವಿನ ಅವತಾರಕ್ಕೆ. ಹೆಣ್ಣು ಮಗುವನ್ನು ಹುಟ್ಟಿಕೊಳ್ತದೆ, ಅವಳಿಗೆ ದಕ್ಷಿಣ ಅಂತ ಹೆಸರು. ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ದಕ್ಷಿಣಾ ರೂಪದಲ್ಲಿ, ಹೆಣ್ಣಿನ ರೂಪದಲ್ಲಿ ಅವತರಿಸಿದ್ದು. ಅದನ್ನು ನೀವು ಪ್ರೀತಿಯಿಂದ ಇಟ್ಟುಕೊಂಡರು ರುಚಿ ಪ್ರಜಾಪತಿ. ಅದರಲ್ಲಿ ಮತ್ತೆ ಈ ಪ್ರಜಾ ಸೃಷ್ಟಿಯಾಗ್ತದೆ ಅದ್ಭುತವಾಗಿ. ಪ್ರಜಾ ಸೃಷ್ಟಿಯಾದ ಅನಂತರ ಆಮೇಲೆ ಅದರಲ್ಲಿ ಆ ಸ್ವಯಂಭೂಮನ ದಂಪತಿಗಳಲ್ಲಿದ್ದಂತಹ 3ನೆಯ ಮಗಳು, ಆ ಮಗಳ ವಿಷಯಕವಾಗಿ ಪರೀಕ್ಷಿತ ಮಹಾರಾಜನಿಗೆ ಸಂಶಯ ಬಂತು. ಸ್ವಯಂಭೂಮನ ದಂಪತಿಗಳಿಗೆ ಪ್ರಸೂತಿ ಅಂತ ಒಬ್ಬಳು ಮಗಳಿದ್ಲು ಅಂತ ಹೇಳಿದ್ದೆ ನಾನು. ಅದನ್ನು ಕೈಲಾಸವಾಸಿಯಾದಂತಹ ಪರಮೇಶ್ವರನಿಗೆ ಮದುವೆ ಮಾಡಿಕೊಟ್ಟದ್ದು ನಾವು ಕೇಳಿದ್ದೇವೆ. ಅದು ಮತ್ತೆ ಎಂಥದ್ದು ಸಂತಾನ ಆಗದೆ, ಸಂತತಿ ಆಗದೆ, ಅವಳು ಮತ್ತೆ ಇನ್ನೂ ಬಾಲ್ಯಾವಸ್ಥೆಯಲ್ಲಿರುವಾಗಲೇ ತನ್ನ ದೇಹವನ್ನು ಯೋಗ ಮಾರ್ಗದಿಂದ ತ್ಯಜಿಸಿತು ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ. ಇಂಥದ್ದು ಸಂಗತಿ ಇರ್ತದೆ. ಸ್ವಲ್ಪ ವಿವರಿಸಿ ಅಂತ ಶುಕ ಮಹರ್ಷಿಗಳಲ್ಲಿ ಹೇಳ್ತಾನೆ ಪರೀಕ್ಷಿತ. ಅಷ್ಟೊತ್ತಿಗೆ ಶುಕ ಮಹರ್ಷಿಗಳು ದಕ್ಷಯಜ್ಞದ ಕಥಾಭಾಗವನ್ನು ಹೇಳುವುದಕ್ಕೆ ಉಪಕ್ರಮಿಸ್ತಾರೆ. ಎಲ್ಲಿಯಾದರೂ ಉಂಟ ಸ್ವಾಮಿ, ಶಿವ ಸಮಗ್ರ ಚರಾಚರ ಪ್ರಪಂಚದ ಗುರು ಅಲ್ವಾ? ಆ ಗುರುವನ್ನು ಯಾರಾದರೂ ದ್ವೇಷ ಮಾಡ್ತಾರೆ. ಕಸ್ತಂ ಚರಾಚರ ಗುರು,
ನಿರುವೈರಂ. ಅವನಿಗೆ ದ್ವೇಷ ಮಾಡೋದಿದ್ರೆ ಅವನು ಕೂಡ ಏನಾದರೂ ತಪ್ಪು ಮಾಡಿರಬೇಕು, ಅಥವಾ ಅವನಿಗೆ ನಮ್ಮ ಮೇಲೆ ಏನಾದರೂ ವೈರವ ಅಂತಾದ್ರೂ ಇರಬೇಕು. ಇದು ನಿರುವೈರ ಶಾಂತ ವಿಗ್ರಹ. ಅವನಿಗೆ ಕೋಪ ಬಂದದ್ದೇ ಇಲ್ಲ. ಕೋಪ ಬಂದರೆ ಯಾವುದಕ್ಕೂ ಉಳಿದದ್ದೂ ಇಲ್ಲ. ನಿರುವೈರಂ ಶಾಂತ ವಿಗ್ರಹಂ. ಆತ್ಮಾರಾಮ ಬೇರೆ ಅವನು. ಈ ಆತ್ಮಾರಾಮನನ್ನು ಯಾರಿಗೂ ಏನೂ ಉಪದ್ರ ಆಗದೇ ಇರುವನನ್ನು ಒಬ್ಬ ದ್ವೇಷ ಮಾಡ್ತಾನೆ ಅಂತ ಆದರೆ ಎಂಥದ್ದು ಸಂಗತಿ. ಈ ಅಡಿಯ ಮಾವನ ಮಧ್ಯೆ ಇಂಥದ್ದೊಂದು ಸಣ್ಣ ಕ್ಲೇಶಗಳು ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳ್ತಿರ್ತದೋ ಒಂದು ಕಷಾಕಷಿ ಉಂಟದು. ಸಣ್ಣ ಮತ್ತು ದೊಡ್ಡಾಗುವುದು. ಏನಿದು ಆತ್ಮಾರಾಮಂ ಕಥಂ ದ್ವೇಷ್ಟಿ ಏತದಾಖ್ಯಾಗಿ. ಇದನ್ನು ಹೇಳಿ ಸ್ವಾಮಿ. ಆವಾಗ ಕಥೆಯನ್ನು ಹೇಳ್ತಾರೆ. ಬಹಳ ಹಿಂದೆ ಪ್ರಜಾಪತಿಗಳ ಒಂದು ಬಹುದೊಡ್ಡದಾದ ಯಜ್ಞ. ಆ ಯಜ್ಞಕ್ಕೆ ದೇವತೆಗಳು, ಪ್ರಜಾಪತಿಗಳು, ಋಷಿಗಳು, ಮುನಿಗಳು, ಬ್ರಾಹ್ಮಣರು, ಪಿತೃಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಬ್ರಹ್ಮನೂ ಬಂದಿದ್ದ, ಶಿವನೂ ಬಂದಿದ್ದ. ಬ್ರಹ್ಮನ ಅಧ್ಯಕ್ಷತನ. ಅಲ್ಲಿಗೆ ಇದ್ದಕ್ಕಿದ್ದಾಗೆ ಸ್ವಲ್ಪ ಬರುವಾಗ ತಡ ಆಯಿತು. ಬಾಂಧವನೇ ಸೀದಾ ಪ್ರವೇಶ ಮಾಡಿದ. ತತ್ರ ಪ್ರವಿಷ್ಟ ವಿಷಯ. ಆ ವಿಪರೀತವಾದ ಭಯಂಕರವಾದ ತೇಜಸ್ಸು, ಆ ತೇಜಸ್ಸು ಬಂದು ಪ್ರವೇಶ ಮಾಡಿದ ಕಾಲಕ್ಕೆ ಎಲ್ಲರಿಗೂ ಹೆದರಿಕೆ ಆಯಿತು. ಯಾರು ಅಂತ ನೋಡುವಾಗ ದಕ್ಷ ಪ್ರಜಾಪತಿ ಎಲ್ಲ ಹೆದರಿ ಎದ್ದು ಬಿಟ್ಟು ದೇವತೆಗಳೆಲ್ಲ ಉದತಿಷ್ಠನ್ ಸದಸ್ಯಾಸ್ತೆ. ಆದರೆ ಬ್ರಹ್ಮ ಮತ್ತು ಅಧ್ಯಕ್ಷರಾಗಿ ಕೂತ ಬ್ರಹ್ಮನು ಶಿವನು ಹೇಳಲಿಲ್ಲ. ಋತೆ ವಿರಿಂಚಂ ಶರ್ವಂಚ. ಅವರಿಗೆ ಏನಾಗಲಿಲ್ಲ, ಉಳಿದವರಿಗೆಲ್ಲ ಅವರ ತೇಜಸ್ಸೆಲ್ಲ ಮಾಸಿ ಹೋಯಿತಂತೆ ಈ ದಕ್ಷ ಪ್ರಜಾಪತಿಯ ಪ್ರವೇಶದಿಂದ. ಇವ ಪ್ರವೇಶ ಮಾಡಿದ ದಕ್ಷ ನೇರವಾಗಿ ಅಪ್ಪನ ಕಾಲಿಗೆ ನಮಸ್ಕರಿಸಿ, ಬ್ರಹ್ಮನ ಕಾಲಿಗೆ ನಮಸ್ಕರಿಸಿ, ತನಗೋಸ್ಕರ ಮೀಸಲಿದ್ದಂತಹ ಉಚಿತಾಸನದಲ್ಲಿ ಉಚಿತಾಸನದಲ್ಲಿ ಕೂತ್ಕೊಂಡ್ರೆ ಆಗ್ತಿತ್ತು. ಕೂತುಕೊಂಡ ಮೇಲೆ ನಾನು ಬಂದಾಗ ಎಲ್ಲರೂ ಎದ್ರು. ಬ್ರಹ್ಮ ಹೇಳಲಿಲ್ಲ, ಸರಿ ಅಮ್ಮ ಅಪ್ಪ. ಪಕ್ಕದಲ್ಲಿ ಕೂತ ಶಿವ ಯಾಕೆ ಹೇಳಲಿಲ್ಲ ಅಂತ ಅವನನ್ನು ಓರೆ ದೃಷ್ಟಿಯಿಂದ, ಕುದೃಷ್ಟಿಯಿಂದ ನೋಡುವುದಕ್ಕೆ ಶುರು ಮಾಡಿ ಸುಮ್ಮನೆ ಕೂತಿದ್ರೆ ಆಗ್ತಿತ್ತೋ ಏನು. ಬಾಯಿಗೆ ಬಂದ ಹಾಗೆ ವಾಚಾಮಗೋಚರ ಬೈಯುವುದಕ್ಕೆ ಶುರು ಮಾಡಿದ. ಬಾಯಿಗೆ ಬಂದ ಹಾಗೆ ಅವ ಹಾಗೆ ಹೀಗೆ ಅತ್ಯಂತ ಅಸ್ಪೃಶ್ಯ. ಅಂಥವನಿಗೆ ನಾನು ಅಪ್ಪ ಹೇಳಿದೆ ಅಂತ ನನ್ನ ಮಗಳನ್ನು ಕೊಟ್ಟು ಮಂಗಾಗಿ ಬಿಟ್ಟೆ. ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಾಗ ಆಯ್ತಲ್ಲ, ಏನು ಮಾಡುವುದು. ತಸ್ಮ ಉನ್ಮಾದನಾಥಾಯ ನಷ್ಟ ಶೌಚಾಯ. ಅದು ಕ್ಲೀನ್ನೆಸ್ ಇಲ್ಲ ಅಂತ. ಹೃದಯ ಶುದ್ಧ ಇಲ್ಲ. ಹೃದಯ ಶುದ್ಧ ಇದ್ರೆ ಹೊರಗೂ ಶುದ್ಧ ಇರ್ತದೆ. ತಲೆ ಪಡ್ಕೊಂಡ ದತ್ತಾವತ ಮಯಾ ಸಾಧ್ವಿ ಚೋದಿತೆ ಪರಮೇಷ್ಠಿನ. ಈ ಅಪ್ಪಯ್ಯ ಹೇಳಿದ ಅಂತ ನಾನು ಆ ಮಗಳನ್ನು ಕೊಟ್ಟು ಕೆಟ್ಟೆನಲ್ವ ಅಂತ ಅಲ್ಲಿ ಸಭೆಯಲ್ಲಿ ಬೈದು ಆ ದಕ್ಷ ಒಂದು ಶಾಪವನ್ನು ಕೊಡ್ತಾನೆ ಶಿವನಿಗೆ. ಅಯಂತು ದೇವಯಜನ ಇಂದ್ರೋಪೇಂದ್ರಾದಿರ್ಭವ ಸಹಭಾಗನ್ನ ಲಭದ. ಈ ಶಿವ ಇನ್ನು ಮುಂದೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಸ್ವೀಕರಿಸದೆ ಹೋಗಲಿ. ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದ ಶಿವನ ಗಣ ನಂದೀಶ್ವರನಿಗೆ ಕೋಪ ಬಂತು. ಆಮ ಅಲ್ಲಿಂದ ಎದ್ದುಕೊಂಡು, ಏನು ಶಾಪ ಕೊಟ್ಟಿ ಹವಿರ್ಭಾಗ ಸಿಗಬಾರದು, ನಿಮ್ಮ ಇಡೀ ಕೂಟ ಇವತ್ತಿಂದ ಕೇವಲ ಕರ್ಮ ಮಾರ್ಗದಲ್ಲಿಯೇ ನೀವು ಹಾಳಾಗಿ ಹೋಗಿ ಅಂತ. ಅಂದರೆ ಕರ್ಮ ಮಾರ್ಗದಲ್ಲಿ ಹಾಳಾಗಿ ಹೋಗುವುದು ಅದರಲ್ಲಿಯೇ ಬಿದ್ದುಕೊಂಡಿರಿ ಅಂತ. ಯಾರೆಲ್ಲ ನೀವು ಶಿವನನ್ನು ಅವಮಾನಿಸಿದ್ದೀರಿ ಅಂತಹ ನೀವೆಲ್ಲ ಶುದ್ಧ ಕರ್ಮವನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಇರಿ. ಶಿವನಿಗೆ ಬೈದಿದ್ಯಲ್ವ ನೀನು ಒಬ್ಬ ಸ್ತ್ರೀಕಾಮನಾಗಿ ಕೂಡಲೇ ಸ್ತ್ರೀಕಾಮನಾಗಬೇಕು. ಮಾತ್ರ ಅಲ್ಲ, ಇನ್ನು ಮುಂದಕ್ಕೆ ನಿನಗೆ ಆಡಿನ ಮುಖ ಬಂದು ಹೋಗು. ಆಯ್ತಲ್ಲ
ನಂದೀಶ್ವರನ ಕೋಪ. ಈ ನಂದೀಶ್ವರನ ಕೋಪ ನಮ್ಮ ಈಗ ಊರಲ್ಲಿ ಯಾವ ಕಾಲಕ್ಕೂ ಬರುವುದಿಲ್ಲ. ನಂದೀಶ್ವರ ಒಂದ್ಸಲ ಕೋಪಗೊಳ್ಬೇಕು. ಈ ದಕ್ಷಿಣ ನಂದೀಶ್ವರನ ಆವೇಶ ಆಗಬೇಕು ಈಗಿನ ಗೋವುಗಳಲ್ಲಿ. ದಕ್ಷಯಜ್ಞದ ನಂದೀಶ್ವರನ ಆವೇಶ ಆದಾಗ ಈಗಿನ ಗೋವುಗಳ ರಕ್ಷಣೆ ಸುಲಭ. ಯಾಕೆ ನಮಗೆ ರಕ್ಷಣೆ ಮಾಡಲಿಕ್ಕೆ ನಾವು ಮುಂದೆ ಹೋಗುವುದಿಲ್ಲ, ನಾವು ಮನೆಗೆ ಬಂದಾಗ್ತದೆ. ಶಾಪ ಕೊಟ್ಟ ನಂತರ ಸುಮ್ಮನೆ ಕೂತ್ಕೊಳ್ತಾರ. ಆ ದಕ್ಷಿಣ ಭಟ್ರು ಎದ್ದು ನಿಂತು ಪುರೋಹಿತ ಅವರು ಎದ್ದು ನಿಂತು ಏನು ಅಷ್ಟಕ್ಕೆ ಈ ನಂದೀಶ್ವರ ಎಷ್ಟರ ಮಟ್ಟಿಗೆ ಉಗ್ರವಾಗಿ ಕೆಂಡಕಾರಿದ್ದ ಅಂತಂದ್ರೆ ಆ ನಂದೀಶ್ವರ ಕೊಟ್ಟ ಶಾಪವನ್ನು ಹೇಳುದು ನಾವು. ನಮಗೆ ಯಾರ ಮೇಲೂ ಅಸಮಾಧಾನ ಇಲ್ಲ. ಸರ್ವಭಕ್ಷ ದ್ವಿಜಾಹ, ಬ್ರಾಹ್ಮಣರು ಎಲ್ಲವನ್ನೂ ತಿನ್ನುವ ಹಾಗೆ ಆಗಲಿ ಅಂತ ಸತ್ಯ ನೋಡಿ. ನನಗೆ ಯಾವ್ದು ಅದಾಗುದಿಲ್ಲ ಇದಾಗುದಿಲ್ಲ ಅಂತ ನನಗೆ ಯಾವ್ದು ಆಗ್ತದೆ, ನೀವು ಯಾವುದು ಮಾಡಿದ್ರು ನಾವು ಸ್ವೀಕಾರ ಮಾಡ್ತೇವೆ ಸ್ವಾಮಿ. ಯಾಕೆ ನಂದೀಶ್ವರನಿಗೆ ಗೌರವ ಅಲ್ವಾ? ನಂದೀಶ್ವರನನ್ನು ಗೌರವಿಸಿ ಗೋವಿಗೆ ಗೌರವವನ್ನು ಕೊಟ್ಟು ನೀವು ಮಾಡಿದ್ದನ್ನು ನಾವು ಸ್ವೀಕಾರ ಮಾಡ್ತೇವೆ. ಸರ್ವಪಕ್ಷ ದ್ವಿಜಾವೃತ್ತಿ. ಎರಡು ಮಾತು ಹೇಳ್ತಾನೆ ನಂದೀಶ್ವರ, ನಾವು ವೈಯಕ್ತಿಕವಾಗಿ ಮಾತಾಡ್ತೇವೆ, ಬೇಸರ. ತಸ್ಯೈವಂ ವದತ ಶಾಪಂ ಶುತ್ವಾ ದ್ವಿಜಕುಲ, ಬ್ರಾಹ್ಮಣರು ಬಿಡ್ಲಿಲ್ಲ. ಬಿಟ್ಟದ್ದು ಯಾವುದು ಮತ್ತೆ ನೋಡಿ, ಭೃಗು ಪ್ರತ್ಯಸೃಜಚ್ಛಾಪಂ, ಏನಂತೆ ಭವವ್ರತಧರಾಯೇಚ ತಾನ್ ಸಮನುವ್ರತಃ. ಆ ಭೃಗು ಮಹರ್ಷಿ ಪುರೋಹಿತರು ಶಾಪ ಕೊಟ್ಟರು ಈ ಶಿವನ ಗಣಕ್ಕೆ ಎಲ್ಲರಿಗೂ ಕೂಡ, ನೀವೆಲ್ಲ ಪಾಖಂಡಿಗಳಾಗಿ ಹೋಗಿ. ಪಾಖಂಡ ಅಂತಂದ್ರೆ ಮುಂದೆ ಬರ್ತದೆ, ಅಧರ್ಮಿಗಳು ಧರ್ಮವೇಷದಲ್ಲಿ ಇರುವುದು ನೋಡಿ. ಇವಾಗೆಲ್ಲ ನಮಗೆ ಸುಮಾರಲ್ಲಿ ಕಾಣಿಸಿರ್ತಾರೋ, ಯಾವ ವೇಷದಲ್ಲಿ ಬರ್ತಾರೆ ಅಂತ ಯಾರಿಗೆ ಗೊತ್ತು. ಅಂತವರು ಭಾರಿ ಧಾರ್ಮಿಕರು ಅಂತ ತಲೆಯಲ್ಲಿ ಇರ್ತಾರೆ. ಮನೆಯಿಂದ ಎಲ್ಲ ಹೋದ ಮೇಲೆ ಮತ್ತೆ ನಮಗೆ ಅರ್ಥ ಆಗೋದು ನಿಮ್ಮ ಧಾರ್ಮಿಕ ಅಲ್ಲ. ಬೆಳಿಗ್ಗೆ ಆ ಸನ್ಯಾಸಿ ವೇಷಕ್ಕೂ ಸನ್ಯಾಸ ಧರ್ಮಕ್ಕೂ ಅಪಮಾನ. ಸನ್ಯಾಸಿ ವೇಷದಲ್ಲಿ ಬರುವುದು, ರಾತ್ರಿ ಹೊತ್ತಿನಲ್ಲಿ ನಿಜ ವೇಷದಲ್ಲಿ ಬರುವುದು. ಇಂತಹ ಒಂದು ವೃತ್ತಿಯವರಿಗೆ ಪಾಖಂಡಿಗಳು, ಪಾಷಂಡಿಗಳು ಅಂತ ಹೆಸರು. ನೀವೆಲ್ಲ ಪಾಷಂಡಿಗಳಾಗಿ ಹೋಗಿ. ಪಾಖಂಡಿನಸ್ತೇ ಭವಂತು ಸಚ್ಛಾಸ್ತ್ರ ಪರಿಪಂಥಿನಃ. ಯಾವುದು ವೈದಿಕ ದರ್ಶನಗಳುಂಟು, ವೈದಿಕ ಮಾರ್ಗವುಂಟು, ಅದನ್ನು ವಿರೋಧಿಸುವವರಾಗಿ ಹೋಗಿ. ನಷ್ಟ ಶೌಚಾಹ, ನಿಮಗೆ ಶುಚಿತ್ವ ಅನ್ನೋದೇ ನಿಮ್ಮ ಜೀವನದಲ್ಲಿ ಬಾರದೇ ಇರಲಿ. ಮೂಢತೆಯ, ನಿಮ್ಮ ಬುದ್ಧಿ ಮೌಢ್ಯಕ್ಕೆ ಹೋಗಲಿ ಅಂತ, ಮೌಢ್ಯವನ್ನು ಹೊಂದಲಿ. ಯಾವತ್ತೂ ಕೂಡ ಧರ್ಮ ವಿರುದ್ಧವಾಗಿ ನಿಮ್ಮ ಆಚರಣೆಗಳಲ್ಲಿ ಹೀಗೆಲ್ಲ ಒಟ್ಟು ಅಲ್ಲಿ ರಾದ್ಧಾಂತ ಆಯಿತು, ಗಲಾಟೆ ಆಯಿತು. ಎಲ್ಲವನ್ನು ಕೇಳ್ತಾ ಇದ್ದ ಶಿವನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಕೆಲವರು ಮಾತ್ರ ಇದ್ದರಷ್ಟೇ. ಹಾಗಾಗಿ ಹೀಗೆಲ್ಲ ವಿಚಿತ್ರಗಳಾದದ್ದು. ಇದನ್ನೆಲ್ಲ ಸುಮ್ಮನೆ ಕೇಳ್ತಾ ಕೂತ ಆಮೇಲೆ ಆ 1000 ವರ್ಷಗಳ ಕಾಲ ನಡೆಯಬಹುದಾದಂತಹ ಸತ್ರ ಅಲ್ಲಿಗೆ ಮಂಗಳ ಆಯಿತು, ಮುಗಿದೋಯಿತು. ಅವರವರ ಮನೆಗೆ ಹೋದರು. ಆದರೆ ಮನದಲ್ಲಿ ಅಳಿಯ ಮಾವನಿಗೆ ಸ್ವಲ್ಪ ಶಾಂತವಾದ ರೀತಿಯಲ್ಲಿ ಶೀತಲ ಸಮರ ಜಾಸ್ತಿ ಆಗ್ತದೆ. ಅದರಲ್ಲೂ ಅಳಿಯ ಮಾವ ಸದಾ ವಿದ್ವಿಷತೋರೇವಂ ಕಾಲೋ ವೈದ್ಯಮಾನಯೋ ನಿರಂತರ ದ್ವೇಷ ಬೆಳೀತಾ ಹೋಯಿತು. ಆ ಕಾಲಕ್ಕೆ ಬ್ರಹ್ಮನಿಂದ ಒಂದು ಪಟ್ಟ ಇವನಿಗೆ ಸಿಕ್ಕಿತು, ಈ ದಕ್ಷನಿಗೆ ಪ್ರಜಾಪತಿ ಪಟ್ಟ, ಪ್ರಮೋಷನ್. ಆಮೇಲೆ ಅವನು ಸಂಕಲ್ಪ ಮಾಡಿದ, ಇವನಿಗೆ ಶಿವನನ್ನು ಬಿಡಲಿಕ್ಕಿಲ್ಲ ಈ ಸಲ ಹೇಳಿಕೊಂಡು ಒಂದು ಬಹುದೊಡ್ಡದಾದಂತಹ ಒಂದು ಬೃಹಸ್ಪತಿ ಸಭಾ ಹೇಳುವ ಯಾಗವನ್ನು ಮಾಡುವುದಕ್ಕೆ ಹೊರಟ. ಸಂಕಲ್ಪ ಮಾಡಿ ನಿಶ್ಚಯ ಮಾಡಿದ. ಈ ಪ್ರಪಂಚದ ಎಲ್ಲರಿಗೂ ಹೇಳಿಕೆ ಕೊಟ್ಟ, ಶಿವನನ್ನು ಬಿಟ್ಟು. ಸರಿ, ಆ ಕಾಲಕ್ಕೆ ಕೈಲಾಸ ಪರ್ವತದಲ್ಲಿ ಶಿವ ಇದ್ದಾನೆ ಒಳಗಡೆ, ವಾಸುದೇವನನ್ನು ಧ್ಯಾನಿಸುತ್ತ.
ಶಿವ ವಾಸುದೇವನನ್ನು ಧ್ಯಾನಿಸುತ್ತಾ ಇದ್ದಾನೆ. ಹೆಂಡತಿ ದಾಕ್ಷಾಯಣಿ ಸತೀದೇವಿ ಅಲ್ಲಿ ಹೊರಗಡೆ ಪ್ರಾಯಶಃ ಹೂ ಗಿಡಕ್ಕೆ ನೀರಾಗ್ತಾ ಇದ್ದೀವಿ. ಹೂ ಅಂದರೆ ಭಾರಿ ಪ್ರೀತಿ ದಾಕ್ಷಾಯಣಿ, ನಮ್ಮ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಆಕಾಶ ಮಾರ್ಗದಲ್ಲಿ ಮಾತಾಡೋದು ಕೇಳಿಸ್ತದೆ. ಮಾತಾಡೋದು ಕೇಳಿಸಿದಾಗ ತಲೆ ಎತ್ತಿ ನೋಡ್ತಾಳೆ. ಯಾರಿದ್ದವರು ನೋಡುವಾಗ ಕೆಲವೊಂದಷ್ಟು ಬ್ರಾಹ್ಮಣರ ಹೆಂಡತಿಯರು, ದೇವತೆಗಳು, ದೇವತಾ ಸ್ತ್ರೀಯರು ಎಲ್ಲ ಮಾತಾಡಿಕೊಂಡು ಕಿವಿ ಕೊಡ್ತಾಳೆ. ದಕ್ಷಿಣ ಮನೆಗೆ ನಾವು ಹೋಗ್ತಾ ಇರುವುದು, ಅಲ್ಲಿ ಅಷ್ಟು ದಕ್ಷಿಣೆ ಕೊಡ್ತಾರೆ, ಅಲ್ಲಿ ಅಷ್ಟು ಚಿನ್ನಾಭರಣ ಸೀರೆಯನ್ನು ಕೊಡ್ತಾರೆ. ಅದು ಹೆಂಗಸರು ಮಾತಾಡ್ತಾ ಹೋಗುದು. ಅಲ್ಲಿ ಅವರು ಸಿಗ್ತಾರೆ, ಮಾತಾಡಬೇಕು. ಅಲ್ಲಿ ದೊಡ್ಡ ದೊಡ್ಡ ಮೌಲ್ಯದ ಸೀರೆ ದಾನವಾಗಿ ಕೊಡ್ತಾರೆ. ಆ ಸೀರೆಯನ್ನು ಮತ್ತೆ ನಾವು ಉಟ್ಟುಕೊಳ್ಬೇಕು, ಅದನ್ನು ತೆಕೊಂಡು ಹೋಗುವುದು ಹೇಗೆ? ಹೀಗೆಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಖೇಚರಾಣಾಂ ತದುಪಶ್ರುತ್ಯನ ಬಸಿ ಖೇಚರಾಣಾಂ ಪ್ರಗಲ್ಪದಾಂ. ಇದೆಲ್ಲ ಹಾಳಾಗಿ ಹೋಗಿದೆ. ಇದುದೆಲ್ಲ ಮತ್ತೊಂದು ವಿಷಯ. ನನ್ನ ಅಪ್ಪನ ಮನೆಯಲ್ಲಿ ಒಂದು ಮಹೋತ್ಸವ ನಡೀತಾ ಇದೆ, ಇವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ನನಗೆ ಹೀಗೆ ಬೇಗ ಬೇಗ ತಲುಪಬೇಕು ಅಂತ ಬೇಗ ವೇಗದಲ್ಲಿ ಹೋಗ್ತಾ ಇದ್ದಾರೆ. ಪ್ರಾಯಶಃ ನಾಳೆ ಇರಬೇಕು. ಅದು ಒಬ್ಬೊಬ್ಬರನ್ನು ನೋಡ್ತಾಳೆ, ಒಬ್ಬರು ಹೆಣ್ಮಕ್ಕಳನ್ನು, ಅವರ ಒಂದೊಂದು ವೇಷ ನೋಡಬೇಕಿತ್ತು. ವ್ರಜಂತಿ ಸರ್ವತೋದಿಭ್ಯ ಉಪದೇವ ವರಸ್ತ್ರೀಯ. ಆ ದೇವತಾ ಸ್ತ್ರೀಯರೆಲ್ಲ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಎಂಥ ಸುಂದರವಾದ ಸೀರೆಯನ್ನು ಉಟ್ಟಿತ್ತು. ಸತಿದೇವಿಗೆ ಅನಿಸುವುದಿಲ್ಲ, ಎಂಥ ಸೀರೆ. ಅವರವರೇ ಮಾತಾಡಿಕೊಳ್ಳುವುದು. ಆ ದೇವತಾ ಸ್ತ್ರೀಯರು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿಕೊಂಡು ಚಂದ ಉಂಟು ಸರ್. ಅದನ್ನೆಲ್ಲ ಕೇಳಿಕೊಂಡಾಗ ಇವಳಿಗೆ ಬಹಳ ದುಃಖ ಆಗ್ತದೆ. ಏನೋ ಒಂದು ಸಂಗತಿ ನಡೆದಿದೆ ಇದರಲ್ಲಿ ಅಂತ ಹೇಳಿ, ಏನೇ ಇರಲಿ ಅಪ್ಪನ ಮನೆಯಲ್ಲಿ ಕಾರ್ಯಕ್ರಮ ಆಗುವುದಂತೂ ಸತ್ಯ. ಅದಕ್ಕೋಸ್ಕರ ನನ್ನ ಗಂಡನಲ್ಲಿ ಈ ವಿಚಾರವನ್ನು ಹೇಳಬೇಕು ನಾನು ಅಂತ ಹೇಳಿ ಮನೆಯ ಒಳಗಡೆ ಹೋಗ್ತಾಳೆ. ಹೋಗಿ ಅತ್ಯಂತ ಉತ್ಸುಕತೆಯಿಂದ, ಒಂದು ರೀತಿಯ ಬೇಸರದಿಂದ ಪತಿಯಲ್ಲಿ ಮಾತಾಡ್ತಾಳೆ. ಸ್ವಾಮಿ, ನಿಮ್ಮ ಮಾವನ ಮನೆಯಲ್ಲಿ ಒಂದು ಯಜ್ಞ ಮಹೋತ್ಸವ ನಡೀತಾ ಉಂಟಂತೆ. ಹೋಗು ಅಲ್ಲಿಗೆ. ಶ್ವಶುರಸ್ಯ ಸಾಂಪ್ರತಂ. ಆ ಯಜ್ಞ ಮಹೋತ್ಸವಕ್ಕೆ ನಾವು ಸಾಗಬೇಕು. ನೋಡಿ ಅಲ್ಲಿ ಯದ್ಯರ್ಥಿತಾ ಅಮೀ ವ್ರಜಂತಿ. ಬ್ರಾಹ್ಮಣರಲ್ಲೂ ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗಬೇಕು ಸ್ವಾಮಿ. ಅಲ್ಲಿ ತತ್ರ ಭಗಿನ್ಯ, ನನ್ನ ಅಕ್ಕಂದಿರು ಎಲ್ಲ ಬರ್ತಾರೆ, ಭಾವಂದರು ಬರ್ತಾರೆ, ಎಲ್ಲರೂ ಕೂಡ ಸಂಬಂಧಿಕರೆಲ್ಲ ಬರ್ತಾರೆ. ನಾವು ಕೂಡ ನೋಡಿ ಅಲ್ಲೆಲ್ಲ ಅವರವರ ಗಂಡಂದಿರನ್ನು ಕರ್ಕೊಂಡು ಹೋಗುದು ಚಂದ ನೋಡಿ ನೀವು. ನಾವು ಕೂಡ ಒಟ್ಟಿಗೆ ಹೋಗುವ. ಸಹೋಪನೀತಂ ಪರಿವರ್ಧಮಲ್ಲಿ ನಾವು ಹೋಗಿ ಒಂದಷ್ಟು ಉಪಾಯನಗಳನ್ನು ಕೊಡಬೇಕು. ಹಾಗಾಗಿ ಹೋಗದೆ ಮದುವೆ ಆದ ಮೇಲೆ ಈವರೆಗೆ ಹೋಗಿದ್ದೇ ಇಲ್ಲ ಒಂದು ಸಲವೂ ಅಪ್ಪನ ಮನೆಗೆ. ಇವಾಗಾದ್ರೂ ಹೋಗುವ. ತತ್ರ ಸ್ವಸುರಮೇ ನಾನು ಭರ್ತೃ ಸಂಹಿತಾ. ನನ್ನ ದೊಡ್ಡಮ್ಮಂದಿರು ಚಿಕ್ಕಮ್ಮಂದಿರು ಎಲ್ಲ ಬರ್ತಾರೆ, ಅಲ್ಲಿ ಅವರನ್ನೆಲ್ಲ ನೋಡಬೇಕು ಅಂತ ಆಸೆ ಆಗ್ತಾ ಉಂಟು ಸ್ವಾಮಿ. ಆಗ್ಲಿ ಬಿಡು, ಏನಾಯ್ತು? ಅಲ್ಲ, ನಿಮಗೆ ಆಶ್ಚರ್ಯ ಆಗ್ಲಿಕ್ಕಿಲ್ಲ. ತ್ವಯೇತದ ಆಶ್ಚರ್ಯ ಅಜಾತ್ಮ. ನಾನೊಬ್ಬರು ಸ್ತ್ರೀ ಹೇಳಿ ಕೇಳಿ ನೋಡಬೇಕು ಅಂತ ಅನಿಸುವುದಿಲ್ಲ ಸ್ವಾಮಿ ಅಪ್ಪನ ಮನೆಯಲ್ಲಿ.
ಸಂಶಯ ಉಂಟ ನಿಮಗೆ? ಹೇಳಿಕೆ ಹೇಳಲಿಲ್ಲ ಅಂತ ಹೇಗೆ ಹೋಗುವುದು ಅಂತ ನೀವೇನು ತಲೆಬಿಸಿ ಮಾಡಬೇಕು. ಕೆಲವರ ಮನೆಗೆ ಹೇಳಿಕೆ ಇಲ್ಲದೆ ಹೋಗ್ಬೋದು. ಅನಾಹುತ ಅಪ್ಯಭಿಯಂತಿ ಸೌಹೃದಂ, ಸ್ನೇಹಿತನ ಮನೆಗೆ ಹೇಳಿಕೆ ಬೇಕು ಅಂತೆಲ್ಲ ಹೋಗ್ಬೋದು ಸುದ್ದಿ ಗೊತ್ತಾದರೆ. ಭರ್ತೃ ಗುರೋಶ್ಚ, ಗುರುವಿನ ಮನೆಗೆ ಹೋಗ್ಬೋದು, ಅಪ್ಪನ ಮನೆಗೆ ಹೋಗ್ಬೋದು, ಹೇಳಿಕೆ ಬೇಕು ಅಂತಿಲ್ಲ ಅಂತೆ. ಸರಿ ಇದ್ರೆ ಹೋಗ್ಬೋದು, ಹೇಳಿಕೆ ಬೇಕು ಅಂತಿಲ್ಲ, ನೇರವಾಗಿ ಹೋಗ್ಬೋದು. ಈ ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಕೆಲವು ಸಲ ಅಪ್ಪನ ಮನೆಗೆ ಹೇಳಿಕೆ ಹೇಳುವುದಕ್ಕೆ ಬಿಟ್ಟು ಹೋಗಿರ್ತಾರೆ, ಮಗಳ ಮನೆಗೆ ಹೇಳಿಕೆ ಹೇಳುವುದನ್ನು ಬಿಟ್ಟು ಹೋಗಿರ್ತಾರೆ, ನೇರ ಪಕ್ಕದ ಮನೆಯವರಿಗೆ ಹೇಳಿಕೆ ಹೇಳುವುದನ್ನು ಹೋಗುವ ಸಂದರ್ಭ ಬರ್ತದೆ. ಪುರೋಹಿತರಿಗೆ ಕೆಲವು ಸಲ ಹೇಳಿಕೆ ಬಿಟ್ಟು ಹೋಗ್ತದೆ. ಕೊನೆಯ ಕ್ಷಣದಲ್ಲಿ ಚಾಲು ಬಿಟ್ಟು ಹೋಯ್ತು. ಇದು ಕೆಲವೆಲ್ಲ ವ್ಯಾವಹಾರಿಕವಾದ ಪ್ರಪಂಚದಲ್ಲಿರುವಂತಹ ಸಹಜತೆ. ಹಾಗೆ ಅಂತ ಇಂಥವರ ಮನೆಗೆ ಹೇಳಿಕೆ ಬೇಕು ಅಂತಿಲ್ಲ, ಹೋಗ್ಬೋದು. ನೀನು ಹೇಳುವುದೆಲ್ಲ ಸರಿ, ಆದರೆ ಏನು ಗೊತ್ತಾ, ಅಂಥವರ ಮನೆಗಲ್ಲೂ ಹೇಳಿಕೆಲ್ಲದೆ ಹೋಗ್ಬೋದು. ಆದರೆ ಆ ಮನೆಯವರು ಯದಿ ಅನುತ್ಪಾದಿತ ದೋಷ ದೃಷ್ಟಯ, ಅವರು ಸಜ್ಜನರಾಗಿದ್ರೆ ಹೇಳಿಕೆ ಬೇಕು ಅಂತಿಲ್ಲ. ನೀವು ಹೇಳಿಕೆ ಹೇಳದಿದ್ರು ವಿಷಯಗತರು ನಾವು ಬರ್ತೇವೆ. ಯದ್ಯನುತ್ಪಾದಿತ ದೋಷ ದೃಷ್ಟಯ, ಅತ್ಯಂತ ಶುದ್ಧಾತ್ಮರು ಅಂತ ಆದರೆ ಅವರ ಮನೆಗೆ ಹೋಗ್ಬೋದು. ಅವರಲ್ಲಿ ಕಶ್ಮಲ ಉಂಟು, ಪೂರ್ವಾಗ್ರಹ ಉಂಟು, ದ್ವೇಷ ಉಂಟು ಅಂತ ಆದರೆ ಅವರ ಮನೆಗೆ ಹೋಗುವುದಕ್ಕೆ ಆಗುವುದಿಲ್ಲ. ಎಂತಹ ದೊಡ್ಡ ವಿದ್ವಾಂಸನೇ ಆಗಿರಲಿ, ಎಂತಹ ದೊಡ್ಡ ಪದವಿಯಲ್ಲಿರಲಿ, ಆದರೆ ಆ ಸಜ್ಜನತೆ ಅಂತ ಇದ್ರೆ ಹೋಗ್ಬೋದು. ಆದರೆ ಅದು ಆದರೆ ನನ್ನ ಅಪ್ಪಯ್ಯನಲ್ಲಿ ಇಲ್ವ, ಅದು ದೊಡ್ಡ ಕಥೆ. ಏನು ಹೀಗೆ ಆಯಿತು ಕೆಲವು ಸಮಯ ಹಿಂದೆ ಅಂತ ಆ ಹಿಂದಿನ ಸಂಗತಿಯನ್ನು ದಕ್ಷ ಬರುವಾಗ ಶಿವ ಹೇಳದೇ ಇದ್ದಂತಹ ಸಂಗತಿಯನ್ನು ದಾಕ್ಷಾಯಣಿಗೆ ಹೇಳ್ತಾನೆ ಶಿವ. ಅಲ್ಲಿ ಅವನಿಗೆ ಅರ್ಥ ಆಗಲಿಲ್ಲ, ನಾನು ಎದ್ದು ನಮಸ್ಕಾರ ಮಾಡಲಿಲ್ಲ ಮಾವನಿಗೆ ಅಂತ ಅವನು ದೊಡ್ಡ ಅದನ್ನು ಸಂಗತಿ ಮಾಡಿದ್ದು. ಆದರೆ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಇಷ್ಟೆಲ್ಲ ಆಪತ್ತು ಅವನಿಗೆ. ನೋಡಿ ನೋಡಿ, ದೇವರನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದ್ರೆ ನಮಗೆ ಆಪತ್ತು. ಏನಂತೆ, ನಮಸ್ಕಾರ ಮಾಡಬೇಕಿತ್ತಲ್ವ ಶಿವ ಎದ್ದು ಮಾವ ಬರುವಾಗ. ಆದರೆ ಅವನು ಹೇಳ್ತಾನೆ, ಶಿವ ಎಲ್ಲ ಯೋಗಿಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಅವ ದಕ್ಷ ಪ್ರವೇಶ ಮಾಡಿದ ಕೂಡಲೇ ನಾನು ನನ್ನ ಹೃದಯವಾಸಿಯಾದಂತಹ ವಾಸುದೇವನಿಗೆ ನಮಸ್ಕಾರ ಮಾಡಿದ್ದೆ. ಅವನ ಹೃದಯದಲ್ಲಿಯೂ ಇರುವವನು ವಾಸುದೇವ, ನನ್ನ ಹೃದಯದಲ್ಲೂ ಇರುವವನು ವಾಸುದೇವ. ಆ ವಾಸುದೇವನಿಗೆ ನಾನು ನಮಸ್ಕರಿಸಿದ್ದು, ಅವನಿಗೆ ಅರ್ಥ ಆಗಲಿಲ್ಲ. ಅವ ಕೇವಲ ಬಾಹ್ಯಾರಾಮನಾಗಿಯೇ ನನ್ನನ್ನು ದ್ವೇಷಿಸುವುದಕ್ಕೆ ತೊಡಗಿದ. ದಾಕ್ಷಾಯಣಿ, ನೀ ಯಾಕೆ ಹೀಗೆ ಒತ್ತಾಯ ಮಾಡ್ತಾ ಇದ್ದಿ? ಅವನಿಗೆ ಅದು ಅರ್ಥ ಆಗಲಿಲ್ಲ. ಅವ ಬಾಹ್ಯಾರಾಮ, ನಾನು ಆತ್ಮಾರಾಮ. ನನ್ನನ್ನು ನೀನು ಇಷ್ಟು ವರ್ಷ ಅರ್ಥ ಮಾಡಿಕೊಳ್ಳಿರುವ. ಹಾಗಾಗಿ ನಾನು ಅವನೊಳಗಿರುವ ವಾಸುದೇವ, ನನ್ನೊಳಗಿರುವ ವಾಸುದೇವ ಎಲ್ಲವೂ ಒಂದೇ ಅಂತ ಹೇಳುವ ಆ ಏಕಭಾವ ಅದ್ವೈತದಿಂದ ನಾನು ಅವನನ್ನು ಕಂಡೆ. ಅವನಿಗೆ ನಾನು ಆವಾಗಲೇ ಅವ ಬಂದ ಹಾಗೆ ಗೌರವವನ್ನು ಕೊಟ್ಟಾಗಿದೆ. ಅವನಿಗೆ ಅರ್ಥ ಆಗಲಿಲ್ಲ. ನೋಡಿ, ಹರಿಹರರಲ್ಲಿ ಭೇದ ಇಲ್ಲ ಅಂತ ಇಲ್ಲಿಯೇ ಸ್ಪಷ್ಟ ಆಗ್ತದೆ. ಗುಹಾಶಯಾಯೈವ ನ ದೇಹ ಮಾನಿನೇ, ದೇಹವೇ ಶ್ರೇಷ್ಠ, ತಾನು ಹೀಗೆ ಅಂಥವರಿಗೆ ನಾವು ನಮಸ್ಕಾರ ಕೊಡುವುದಿಲ್ಲ ಅಂತ ಹೇಳ್ತಾನೆ ಶಿವ. ಯಾಕೆ? ಅವ ಮಹಾಯೋಗೇಶ್ವರ, ಯೋಗಿ, ಅವಧೂತ, ಆತ್ಮಾರಾಮ ಅಂಥವ ಹೇಳ್ತಾ ಇದ್ದಾನೆ, ಅಧೋಕ್ಷಜ ಮೇ ನಮಸಾ ವಿಧೀಯತೆ, ನನ್ನೊಳಗಿರುವಂತಹ ವಾಸುದೇವನನ್ನು ನಾನು ನಮಸ್ಕರಿಸಿ ಆಗಿದೆ. ಹಾಗೆ ಇಲ್ಲ. ಹಾಗಾಗಿ ನೀನು ಹೋಗುವುದು ಬೇಡ, ಅಪ್ಪನ ಮನೆಗೆ ಹೋಗಬಾರ್ದು. ಯದಿ ವ್ರಜಿಷ್ಯಸಿ, ಒಂದು ವೇಳೆ ನನ್ನ ಮಾತನ್ನು ನೀನು ತಿರಸ್ಕರಿಸಿ ಹೋಗುತ್ತೆ ಅಂತ ಆದರೆ ಒಳ್ಳೆಯದಾಗುತ್ತಿಲ್ಲ. ನಾವು ಸಂಭಾವಿತರು, ನಾವು ನಮ್ಮೊಳಗಿರುವಂತಹ ಭಗವಂತನನ್ನು ಸದಾ ಆರಾಧನೆ ಮಾಡ್ತಾ ಇರುವವರು. ನಮಗೆಲ್ಲಾದರೂ ಅಪಮಾನ ಆಯಿತು ಅಂತಾದರೆ ಸ್ವಜನಾತ್ಪರಾಭವ, ಅದು ಒಳ್ಳೆಯದಲ್ಲ. ಅದು ಮರಣಕ್ಕೆ ಕಾರಣವಾಗ್ತದೆ. ಹೋಗಬೇಡ, ಪದೇ ಪದೇ ಹೇಳ್ತಾ ಇದ್ದೇನೆ ಅಂತ ಹೇಳಿ ಮೌನವನ್ನ ಅಂತೂ ಬಳಸೇ ಇಲ್ಲ ಶಿವ.
ಶಿವನ ಮನಸ್ಸಲ್ಲಿ ಕಾಣ್ತಾ ಉಂಟು ಸ್ಪಷ್ಟವಾಗಿ. ಇವಳನ್ನು ಅಪ್ಪನ ಮನೆಗೆ ಬಿಡದಿದ್ರೂ ಅಪಾಯ, ಹೋಗುವಂತ ಬಿಟ್ಟರೂ ಅಪಾಯ. ಪತ್ನ್ಯಂಗ ನಾಶಂ ಉಭಯತ್ರ ಚಿಂತೆಯನ್ನು ಏನು ಮಾಡುವುದು? ಎಲ್ಲ ದೈವ ಸಂಕಲ್ಪ, ವಾಸುದೇವನ ಸಂಕಲ್ಪ ಇದ್ದ ಹಾಗೆ ಆಗ್ತದೆ ಅಂತ ದೂಷ್ಣೀಕನಾಗಿರೋದ. ಇವಳಿಗೆ ಹೋಗುವುದೋ ಬೇಡುವ ಅಂತ ಹೇಳೋದು ದ್ವಂದ್ವ, ಆತುರ. ಒಂದು ಸಲ ಒಳಗೆ ಹೋಗುವುದು, ಇನ್ನೊಂದು ಸಲ ಹೊರಗೆ ಬರುವುದು, ಹೀಗೆ 4 ಸಲ ಹತ್ತಲಾಗಿ ಹೋಗ್ತಾಳೆ. ಈ ಗಂಡಂದಿರು ಬೇಡ, ಈ ಸಲ ಬೇಡ, ಬರುವ ಆದಿತ್ಯವಾರ ಹೋಗುವ ಅಪ್ಪನ ಮನೆಗೆ ಅಂತ ಹೇಳಿದ ತಕ್ಷಣ ಇಡೀ ದಿವಸ ಹಬ್ಬ ಹಾಡು. ಈ ಒಳಗೆ ಹೊರಗೆ ಹೋಗುವುದೇ ಬಿಡ್ಲಿಲ್ಲಲ್ಲ ಅಪ್ಪನ ಮನೆಗೆ ಇರುವುದು ನೋಡಿ. ನಿಷ್ಕ್ರಾಮತಿ ನಿರ್ವಿಶತಿ ತ್ರಿಧಾಸ. ಏನು ಮಾಡುದು ಒಟ್ಟು ಒಂದು ಬದಿಯಲ್ಲಿ ಕೋಪ ಬರ್ತದೆ, ಇನ್ನೊಂದು ಬದಿಯಲ್ಲಿ ದುಃಖ ಆಗ್ತದೆ. ಈ ದ್ವಂದ್ವಗಳು ಶೋಕೇನ ರೋಷೇನ ದೂಯತಾ ಹೃದ. ಏದುಸಿರು ಬಿಡ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಪತಿದೇವರಿಗೂ ಕೋಪ ಬರಬಾರದು, ಹಾಗೆಂತ ನನ್ನ ಆ ಅಪ್ಪನ ಮನೆಯ ಭಾವನೆ ಏನಂತ ಅದಕ್ಕೂ ಸಮಸ್ಯೆ ಆಗಬಾರದು, ಘಾತ ಆಗಬಾರದು ಅಂತ ಹೇಳಿ ಏನು ಬೇಕಾದರೂ ಆಗಲಿ ಹೇಳಿ ನೇರವಾಗಿ ಅಪ್ಪನ ಮನೆಗೆ ನಡೆದು ಬಿಡ್ತಾರೆ. ಶಿವನಿಗೆ ನಿಶ್ಚಯ ಆಯಿತು, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಂತ ಅವಳು ಒಬ್ಬಳು ಹೋಗುವಷ್ಟು ನಾನು ಬಡತನವನ್ನು ಹೊಂದಿಲ್ಲ, ನಾನು ಬಡವಾಗುವ. ಅವಳ ಜೊತೆಗೆ ಹೋಗಿ ಎಲ್ಲ ಅವಳ ಅಂಗರಕ್ಷಕರಾಗಿ ಅವಳಿಗೆ ಬೇಕಾದ ರೀತಿಯಲ್ಲಿ ಅಲ್ಲಿಗೆ ಹೋಗುವವರೆಗೆ ಯಾವ ವ್ಯವಸ್ಥೆಗಳಾಗಬೇಕು ಅದನ್ನೆಲ್ಲ ಮಾಡಿ ಒಂದು ಅವನ ವಾಹನ ವೃಷಭದ ಮೇಲೆ ಅವಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಆ ಕಡೆ ಈ ಕಡೆ ಎಲ್ಲ ಅಂಗರಕ್ಷಕರು ರುದ್ರನ ಗಣಗಳೆಲ್ಲ ಒಟ್ಟು ಸೇರಿಸಿ ದಕ್ಷಿಣ ಯಾಗಶಾಲೆಯತ್ತ ಧಾವಿಸಿದರು. ದಕ್ಷಿಣ ಯಾಗಶಾಲೆಯ ಹತ್ತಿರ ಸಮೀಪಿಸಿದೆ, ವೇದಘೋಷ ಕೇಳ್ತಾ ಇದೆ. ನೇರವಾಗಿ ಯಜ್ಞಶಾಲೆಯನ್ನು ಪ್ರವೇಶ ಮಾಡ್ತಾಳೆ ಸತೀದೇವಿ. ಒಬ್ಬರು ಕೂಡ ಯಾಗಶಾಲೆಯಲ್ಲಿ ಅವಳನ್ನು ಆಧರಿಸುವುದಿಲ್ಲ. ಅಕ್ಕಂದಿರು ಮಾತಾಡ್ತಾರೆ, ಅಮ್ಮನೂ ಕೂಡ ಮಾತಾಡ್ತಾಳೆ ಅತ್ಯಂತ ಪ್ರಿಯಭಾವದಿಂದ. ಆ ಸುಮಾರು ವರ್ಷ ಆಯಿತು ನೋಡಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಮಗಳನ್ನು ಅಪ್ಪಿಕೊಳ್ತಾಳೆ ಅಮ್ಮ. ಇವರೆಲ್ಲ ಆ ದಕ್ಷನಿಗೆ ಹೆದರಿ ಅವಳನ್ನು ಮಾತಾಡಿಸುವುದಕ್ಕೆ ಹೋಗುವುದಿಲ್ಲ. ದೊಡ್ಡ ಮಂದಿರೆಲ್ಲ ಮಾತಾಡ್ತಾರೆ, ಅವರೆಲ್ಲ ಒಂದಷ್ಟು ಉಪಾಯನ ಉಡುಗೊರೆಗಳನ್ನು ಕೊಡ್ತಾರೆ. ಆ ಉಡುಗೊರೆಯನ್ನು ಇವರು ಸ್ವೀಕಾರ ಮಾಡುವುದಿಲ್ಲ. ನಾದತ್ತ ಯಾಕೆ ಯಜಮಾನನಾದಂತಹ ಅಪ್ಪನೇ ಮಾತಾಡಿಸಲಿಲ್ಲ ಅಂತ ಆದಮೇಲೆ ಮತ್ತೆ ಈ ಉಡುಗೊರೆಯನ್ನೆಲ್ಲ ಹೇಳ್ಕೊಂಡು ಇಲ್ಲಿಗೆ ತಗೊಳ್ಳೋದು. ನೋಡ್ತಾಳೆ ಯಜ್ಞಶಾಲೆಯಲ್ಲಿ ಯಜ್ಞ ಭಾಗವನ್ನು ತನ್ನ ಪತಿದೇವರಾದಂತಹ ಈಶ್ವರನಿಗೆ ಆಹುತಿಯನ್ನು ಕೊಡದೇ ಇರುವಂತಹ ಒಂದು ಯಾಗ ನಡೀತಾ ಇದೆ. ಅರುದ್ರ ಭಾಗಂತಮ ವೇಕ್ಷ್ಯ ಚಾಧ್ವರಂ. ರುದ್ರಭಾಗವನ್ನು ಕೊಡುವುದಿಲ್ಲ, ಅವನಿಗೆ ಆಹುತಿಯನ್ನು ಕೊಡುವುದಿಲ್ಲ ಅಂತಂದ್ರೆ ನನ್ನ ಪತಿದೇವರನ್ನು ಅವಮಾನ ಮಾಡಿದ ಹಾಗೆ. ಶಿವನನ್ನು ಅನಾದರಿಸಿ ಈ ಯಜ್ಞ ನಡೀತಾ ಇದೆ ಅಂತ ಆದ್ರೆ ಇದು ದುಷ್ಟವಾದ ಯಜ್ಞ ಅಂತ ಹೇಳಿ ಅವಳ ಹೃದಯದಿಂದ ಕೋಪ ಆವರಿಸಿ ಅಗ್ನಿಯ ರೂಪದಲ್ಲಿ ಜ್ವಾಲೆಯ ಹಾಗೆ ಹೊರಗಡೆ ಚಿಮ್ಮುವುದಕ್ಕೆ ಶುರುವಾಯಿತು. ಚುಕೋಪ 14 ಲೋಕಗಳನ್ನೇ ಸುತ್ತುರುಹುವಂತಹ ಕೋಪವನ್ನು ತಾಳ್ತಾಳೆ ದಾಕ್ಷಾಯಣಿ ದೇವಿ. ಇಡೀ ಪ್ರಪಂಚವೇ ಕೇಳುವ ಹಾಗೆ ದಕ್ಷನಿಗೆ ಬೈಯುವುದಕ್ಕೆ ಶುರು ಮಾಡ್ತಾಳೆ. ನೀನತ್ಯಂತ ದುಷ್ಟ, ನಿನ್ನ ಹಾಗಿರುವವರು ಪ್ರಪಂಚದಲ್ಲಿ ಯಾರೂ ಇರಲಿಕ್ಕಿಲ್ಲ, ಶಿವನನ್ನು ದೂಷಿಸುವವರು ಯಾರೂ ಇರಲಿಕ್ಕಿಲ್ಲ. ಶಿವನ ಬಗ್ಗೆ ನಿನಗೇನು ಗೊತ್ತಯ್ಯ? ಅವ ಯೋಗೇಶ್ವರ, ಆತ್ಮಾರಾಮ. ಎಂತಹ ಗುಣಾಂಶ್ಚ ಫಲ್ಗೋನಿ ಬಹುಳೀಕರಿಷ್ಣವ. ಸ್ವಲ್ಪ ಗುಣವಿದ್ದರೂ ಅದನ್ನು ಪರ್ವತೀಕೃತ್ಯ ನಿತ್ಯಂ, ಪರ್ವತದಷ್ಟು ಎತ್ತರದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅವರನ್ನು ಪುರಸ್ಕರಿಸುವಂತಹ ಮಹಾತ್ಮ ನನ್ನ ಗಂಡ. ಅಂತಹ ಮಹಾತ್ಮನಾದಂತಹ ನನ್ನ ಶಿವನ ಮೇಲೆ ನೀನು ಪಾಪವನ್ನು ಮಾಡ್ತಾ ಇದ್ದಿ. ನಾಶ್ಚರ್ಯಮೇತದೆ,
ಇದು ನೀನು ಮಾಡುವುದರಲ್ಲಿ ಆಶ್ಚರ್ಯ ಏನಿಲ್ಲ. ನೀನು ಅತ್ಯಂತ ಕುಕೃತ್ಯವನ್ನು ಮಾಡುವಂತಹ, ಕೇವಲ ಕರ್ಮಕಾಂಡದಲ್ಲಿಯೇ ಆಗ್ರಹ ಇರುವಂತಹ ವ್ಯಕ್ತಿ ನೀನು. ಜೀವ ಇರುವ ಹಾಗೆ ಕಾಣ್ತದೆ. ನೀನು ಶವ, ನೀನು ಹುಣಪಾತ್ಮವಾದಿಷು ಮಹತ್ವಿನಿಂದ. ಕೇವಲ ದೇಹಾಭಿಮಾನಿಗಳು ಮಾತ್ರ ಮಹಾತ್ಮರ ನಿಂದೆಯನ್ನು ಮಾಡ್ತಾರೆ. ನಿನ್ನ ತೇಜಸ್ಸು ಮಹಾತ್ಮರ ನಿಂದೆ ಮಾಡಿಯೇ ಎಲ್ಲವೂ ಕೂಡ ಇವತ್ತು ನಾಶವಾಗ್ತಾ ಉಂಟು. ಯಾಕೆ? ನನ್ನ ಗಂಟನ ಅರ್ಥ ನಿನಗಾಗಿ ಯದ್ಯಕ್ಷರ ಶಿವ ಹೇಳುವಂತಹ 2 ಅಕ್ಷರ ಯಾರ ಬಾಯಲ್ಲಿ ಬಂತು ಒಂದು ಸಲಕ್ಕೆ ಅವರು ಮಾಡಿದಂತಹ 1000 ಪಾಪಗಳನ್ನು ತೊಳಕೊಳ್ಳುವಂತಹ ಸಾಮರ್ಥ್ಯ ಆ ಶಿವ ಹೇಳುವ ಮಂತ್ರಾಕ್ಷರದಿಂದ ಬರ್ತದೆ. ಅಂತಹ ಪವಿತ್ರ ಕೀರ್ತಿ ಎನಿಸಿದೆ. ಸಮಗ್ರ ಜಗತ್ತನ್ನು ನಿಯಂತ್ರಣ ಮಾಡುವಂತಹ ಶಿವನನ್ನೇ ನೀನು ದ್ವೇಷ ಮಾಡ್ತಾ ಇದ್ದೀಯ. ನಿನ್ನ ಮಗಳೇ ನಾನು. ನಿನ್ನ ಮಗಳಾಗಿರುವುದಕ್ಕೆ ನಾನು ಬಯಸುವುದಿಲ್ಲ. ನಿನ್ನಿಂದ ಹುಟ್ಟಿದಂತಹ ದೇಹ ಇದಲ್ಲ. ನೈತೇನ ದೇಹೇನ, ನಾನು ಈ ದೇಹವನ್ನು ಇಟ್ಟುಕೊಂಡು ಜೀವನ ಮಾಡುವುದಕ್ಕೆ ಇನ್ನು ಬಯಸಲಾರೆ. ಇದು ಅತ್ಯಂತ ನಿಕೃಷ್ಟವಾದ ದೇಹ. ಇದು ನಿನ್ನಿಂದ ಹೊರಟದ್ದು ಉಂಟಾಗುವಾಗ ಕಲೇವರಂ ನ ಧಾರಯಿಷ್ಯೆ, ಇದನ್ನು ಇನ್ನು ತ್ಯಜಿಸುವುದೇ ಒಳ್ಳೆಯದು. ಆದ ಕಾರಣ ಏನು, ಈ ದೇಹದಿಂದ ಇನ್ನು ಮುಂದಕ್ಕೆ ಇದು ದಕ್ಷಿಣ ಮಗಳು ದಾಕ್ಷಾಯಣಿ ಅಲ್ಲ. ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜೋ. ನಾನಿನ್ನು ದಕ್ಷಿಣ ಮಗಳು ದಾಕ್ಷಾಯಣಿ ಅಂತ ಹೇಳುವುದಕ್ಕೆ ಮನ ಮಾಡಲಾರೆ. ಇಂತಹ ಒಂದು ಹೇಸಿಗೆಯಾದಂತಹ ಸರ್ವ ಪ್ರಾಜ್ಞರಿಂದ ಗರ್ಷವಾದಂತಹ ಈ ದೇಹವನ್ನು ನಾನು ತ್ಯಜಿಸ್ತೇನೆ. ನಾನು ಇತ್ಯಧ್ವರೆ ದಕ್ಷನಿಗೆ ಬೈದು ಆ ಯಜ್ಞ ಭೂಮಿಯಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡಿದ್ದಾಳೆ ದಾಕ್ಷಾಯಿಣಿ ದೇವಿ. ಮಾತುಗಳು ಮೌನವಾಗಿವೆ, ಮನಸ್ಸು ಒಳಮುಖವಾಗಿವೆ. ಶಾಂತಳಾಗಿದ್ದಾಳೆ. ಅರಶಿನ ಸೀರೆಯನ್ನು ಮೈ ಮೇಲೆ ಹೊದ್ದುಕೊಂಡಿದ್ದಾಳೆ. ಪವಿತ್ರಾಚಮನವನ್ನು ಮಾಡಿದಂತಹ ದಾಕ್ಷಾಯಿಣಿ ದೇವಿ ಶಿವನನ್ನು ಧ್ಯಾನಿಸುತ್ತಾ ಕಣ್ಣನ್ನು ಮುಚ್ಚಿಕೊಂಡಿದ್ದಾಳೆ. ಒಂದೊಂದೇ ಹಂತ ಹಂತವಾಗಿ ಪ್ರಾಣಶಕ್ತಿಯನ್ನು ನಾಭಿಯಿಂದ, ಮೂಲಾಧಾರದಿಂದ ಮೇಲೆ ಏಳಿಸುತ್ತಾ 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 ನಾಭಿಗೆ ತಂದುಬಿಟ್ಟು, ನಾಭಿಯಿಂದ ಮತ್ತೆ ಅದೇ ಆ ಪ್ರಾಣಶಕ್ತಿಗಳನ್ನು ತಂದು ಕಂಠದಲ್ಲಿ ನಿಲ್ಲಿಸ್ತಾಳೆ. ಕಂಠದಿಂದ ನೇರವಾಗಿ ಆ ಪ್ರಾಣಶಕ್ತಿಯನ್ನು ತನ್ನ ಯೋಗ ಶಕ್ತಿಯಿಂದ ಮೇಲಕ್ಕೆ ಏಳಿಸುತ್ತಾ 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 2 ಕಣ್ಣುಗಳ ನಡುವಿನ ಹುಬ್ಬಿನ ಭಾಗದಲ್ಲಿ ತನ್ನ ನಿಲ್ಲಿಸಿದ್ದಾಳೆ ಆ ಪುಣ್ಯಾತ್ಮೆ. ಕಂಠಾಧ್ರುವೋಹ ಮಧ್ಯಂ ಅನಿಂದಿತಾಮಯ ಏವಂ ಸ್ವದೇಹಂ ಮಹತಾಂ ಮಹೀಯಸ. ಇಂತಹ ದೇಹ ಈವರೆಗೆ ಸದಾ ಶಿವನ ತೊಡೆಯಲ್ಲಿ ಮಲಗಿ ಆನಂದಿಸುತ್ತಾ ಇದ್ದಂತಹ ಈ ದೇಹ, ಅಂತಹ ದೇಹ ಇನ್ನಿದು ಕೈಲಾಸ ಪರ್ವತಕ್ಕೆ ಹೋಗಬೇಕು. ಈಗೇ ನಾನು ಹೋದ್ರೆ ದಾಕ್ಷಾಯಣಿ ಬಂದು ಅಂತ ಆಗ್ತದೆ. ಆಗಬಹುದು. ನಾನು ಶಿವನ ಪತ್ನಿಯಾಗಿಯೇ ಅವನ ಮೂಲವನ್ನು ಸೇರಬೇಕು. ಹಾಗೆಂತ ಈ ದೇಹವನ್ನು ಇಲ್ಲಿಯೇ ಉಳಿಸಿಕೊಳ್ಳದೆ ಛೇ ಅದಾಗಬಹುದು. ಹಾಗಾದರೆ ಮತ್ತೆ ನಾನು ನನ್ನವರನ್ನು ಸೇರಬೇಕು ಅಂತಾದರೆ ಯಾವನ ತೊಡೆಯಲ್ಲಿ ನನ್ನ ಸುಖಮಯವಾದಂತಹ ಜೀವನವನ್ನು ನಾನು ಈವರೆಗೆ ಕಂಡಿದ್ದೆ, ಅಂತಹ ಆ ವಿಶಾಲವಾದಂತಹ ಜಗನ್ನಿಯಾಮಕನೆನಿಸಿದಂತಹ ಆತ್ಮಾರಾಮನಾದಂತಹ ಶಿವನನ್ನು ನಾನು ಮತ್ತೆ ಸೇರಬೇಕು ಅಂತಾದರೆ ಈ ರೂಪದಲ್ಲಲ್ಲ, ಅವನನ್ನೇ ಧ್ಯಾನಿಸುತ್ತಾ ನಾನು ಅವನಾಗಿಯೇ ಮುಂದೆ ಸಾಗಬೇಕು. ಅದಕ್ಕೋಸ್ಕರ ಜಿಹಾಸತಿ ದಕ್ಷ ಪುರುಷ ಮನಸ್ವಿನಿ ಧ್ಯಾನಿಸ್ತಾಳೆ. ಆ ಪರಮಾತ್ಮಾರಾಮನಾದಂತಹ ಆ ಯೋಗ ರೂಢನಾದಂತಹ ಅವಧೂತನಾದಂತಹ ಶಿವನನ್ನು ಮನಸ್ಸಿನಲ್ಲಿ ಧ್ಯಾನಿಸಿದ್ದಾಳೆ. ಧ್ಯಾನಿಸುತ್ತಾ ಧ್ಯಾನಿಸುತ್ತಾ ಯಾವ 2 ಶಿವ ಅಂತ ಹೇಳುವ ಅಕ್ಷರವನ್ನು ಅಸಹಜವಾಗಿ ಅಥವಾ ಸಹಜವಾಗಿ ಉಚ್ಚರಿಸಿದ್ದರಿಂದ ಸರ್ವ ಪಾಪಗಳೂ ಕೂಡ ನಿವೃತ್ತವಾಗ್ತವೆ. ಭಕ್ತರದ್ದು
ಅಂತಹ ಪರಮ ಶಿವನ ಕೈ ಹಿಡಿದವಳು ನಾನು ಅಂತಾಗುವಾಗ ಇದೇ ರೂಪದಲ್ಲಿ ನಾನು ಅವನನ್ನು ಸೇರಬೇಕು. ಅದಕ್ಕೋಸ್ಕರ ತತಸ್ವ ಭಕ್ತು ಅವನ ದಿವ್ಯವಾದಂತಹ ಚರಣದ್ವಯಗಳನ್ನು ಹೃದಯಪೂರ್ವಕವಾಗಿ ಶರೀರದ ನರ ನಾಡಿಗಳಲ್ಲಿ ರಕ್ತದ ಕಣ ಕಣದಲ್ಲಿಯೂ ಕೂಡ ಮತ್ತೆ ಅದೇ ಆ ಶಿವ ಧ್ಯಾನದಿಂದ ಸಮಗ್ರವಾದಂತಹ ಪ್ರಾಣಶಕ್ತಿಯನ್ನು ಉಸಿರನ್ನು ಎಲ್ಲವನ್ನು ಕೂಡ ಏಕತ್ರೀಗೊಳಿಸಿ ಶಿವನಲ್ಲಿ ಸೇರಿಸಿ ತನ್ನ ಯೋಗಾಗ್ನಿಯಿಂದ ಶರೀರವನ್ನು ದಹಿಸಿಕೊಳ್ಳುತ್ತಾರೆ. ಕ್ಷಣಾರ್ಧದಲ್ಲಿ ಭಸ್ಮೀಭೂತವಾಗಿ ಹೋಗ್ತದೆ ಆ ಸತೀ ದೇಹ ಭಸ್ಮಾಯಿತು. ಆದರೆ ಭಸ್ಮಧರನಾದಂತಹ ಶಿವನಲ್ಲಿ ಹೋಗಿ ಸೇರಿತು ಸತಿಯ. ಇಡೀ ಯಾಗಶಾಲೆಯಲ್ಲಿ ಹಾಹಾಕಾರವಾಗ್ತದೆ. ಇವನಿಗೆ ಬಂತು ವಿನಾಶಕಾಲ ಅಂತ ಕೆಲವರು ಹೇಳ್ತಾರೆ. ಆ ಹೊತ್ತಿಗೆ ಸತಿಯ ಜೊತೆಗೆ ಬಂದಂತಹ ಶಿವನ ಗಣಗಳು ಯಾರೆಲ್ಲ ಇದ್ದರು ಅವರೆಲ್ಲ ಅಲ್ಲಿ ಯಾಗಶಾಲೆಯನ್ನು ಹಾಳು ಮಾಡುವುದಕ್ಕೆ ಕೊಡುತ್ತಾರೆ. ಆದರೆ ಅಲ್ಲಿದ್ದವರನ್ನೆಲ್ಲ ಹೊಡೆ ಓಡಿಸ್ತಾರೆ ಈ ದಕ್ಷಿಣ ಕಡೆಯವರು. ಈ ವಿಚಾರವನ್ನು ಲೋಕ ಸಂಚಾರಿಗಳಾದಂತಹ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಹೋಗಿ ಶಿವನಿಗೆ ಹೇಳ್ತಾರೆ. ಆ ಕ್ಷಣಕ್ಕೆ 14 ಲೋಕಗಳೇ ಸುಟ್ಟುರುಹುವಂತಹ ಕ್ರೋಧಗೊಳ್ತಾನೆ ಶಿವ. ಆ ಕೋಪದಿಂದ ತನ್ನ ಜಡೆಯಿಂದ ಒಂದು ಕೂದಲನ್ನು ನೆಲಕ್ಕೆ ಅಪ್ಪಳಿಸ್ತಾನೆ. ಅಪ್ಪಳಿಸಿದ ಆ ಕ್ಷಣದಲ್ಲಿ ಅದೇ ಆ ಕೂದಲಿನಿಂದ ಒಂದು ಬೃಹತ್ ಕಾಯ ಎದ್ದು ನಿಂತದೆ. ಆಕಾಶದಷ್ಟೆತ್ತರಕ್ಕೆ ಬೆಳೆದಂತಹ ಆರ್ಭಟ ಕೊಡ್ತದೆ. ಕರಾಲದ ನಕ್ಷತ್ರ, ಅತ್ಯಂತ ಕರಾಳವಾದಂತಹ ಕೋರೆ ಹಲ್ಲುಗಳು, 2 ಕಣ್ಣುಗಳಲ್ಲಿ ಅಗ್ನಿಯೇ ಹೊರಸೂಸ್ತಾ ಉಂಟು. ವಿಚಿತ್ರವಾಗಿ ಕೆದರಿಕೊಂಡಂತಹ ಕೂದಲ ರಾಶಿಗಳು. ಶರೀರದಲ್ಲಿ ಮಾಲೆ ಯಾವುದು ಅಂತ ಕೇಳಿದ್ರೆ ಕಪಾಲಗಳನ್ನೇ ರುಂಡಗಳನ್ನೇ ಮಾಲೆಯನ್ನಾಗಿ ಧರಿಸಿಕೊಂಡಿದ್ದಾನೆ. ಕಪ್ಪು ಬಣ್ಣದ ಒಬ್ಬ ಕರಾಳ ವ್ಯಕ್ತಿ ವೀರಭದ್ರ ಉತ್ಪತ್ತಿಯಾಗಿದ್ದಾನೆ ಶಿವನ ಕೋಪದಿಂದ. ಎದ್ದು ನಿಂತವನೇ ಶಿವನಲ್ಲಿ ಕೇಳ್ತಾನೆ, ಏನು ಮಾಡಬೇಕು ನಾನು? ಕಿಂಕರೋಮಿ. ಕೈ ಮುಗಿದು ಕೇಳಿದ್ದಾನೆ ವೀರಭದ್ರ. ಆ ಕಾಲಕ್ಕೆ ಶಿವ ಕೋಪದಿಂದ ದಕ್ಷಂ ಸಯಜ್ಞಂ ಜಹಿ, ಆ ದಕ್ಷನ ಯಾಗಶಾಲೆಗೆ ನೀನು ತೆರಳಬೇಕು. ಅಲ್ಲಿ ತೆರಳಿ ಯಜ್ಞ ಸಮೇತನಾಗಿ ದಕ್ಷನನ್ನು ಅವನ ಎಲ್ಲ ಬಣದವರನ್ನು ನಾಶ ಮಾಡು. ಹೋಗು ನೀನು. ಮುಂದೆ ನೀನು ನನ್ನ ಈ ಶಿವಗಣದಲ್ಲಿ ಅಗ್ರಣಿಯಾಗುತ್ತಿ, ವೀರಭಕ್ತನೆನಿಸಿಕೊಳ್ಳುತ್ತಿ. ಸಾಗು, ಒಳ್ಳೆಯದಾಗಲಿ. ಹೀಗೆ ಎಲ್ಲ ಸೇರಿ ಶಿವಗಣಗಳೆಲ್ಲ ಸೇರಿ ವೀರಭದ್ರನನ್ನು ಮುಂದೆ ಇಟ್ಟುಕೊಂಡು ಸಾಗಿದರು ದಕ್ಷ ಯಜ್ಞಶಾಲೆ. ಅಲ್ಲಿ ಹೋಗಿ ಸಮಗ್ರ ಯಜ್ಞವನ್ನು ಹಾಳು ಮಾಡ್ತಾರೆ. ಒಂದಷ್ಟು ಹಾಸ್ಯ ಪ್ರಜ್ಞೆಯೂ ವೇದವ್ಯಾಸರಿಗೆ ಇತ್ತು ಅಂತ ಕಾಣ್ತದೆ. ಹೋದರೆ ಮೊದಲು ಯಜ್ಞಶಾಲೆಯ 4 ಕಂಬಗಳನ್ನು ಹೊಡೆದೊಳಿಸಿದೆ. ಆದದ್ದಾಗಿ ಬಿತ್ತು. ಆಮೇಲೆ ಯಜ್ಞ ಹಾಳಾಗಬಾರದು ಅಂತ ಒಂದು ಮೇಖಲೆಯನ್ನು ಕಟ್ತಾರೆ ಯಜ್ಞಕುಂಡಕ್ಕೆ. ಮೊದಲ ಮೇಖಲೆಯನ್ನು ಹೋಗಿ ತುಂಡು ಮಾಡಿ, ಆಮೇಲೆ ಅಲ್ಲಿದ್ದಂತಹ ಯಜ್ಞ ಪಾತ್ರಗಳನ್ನೆಲ್ಲ ತುಳಿದು ಪುಡಿ ಮಾಡಿಬಿಟ್ಟು ಕೆಲವರು ಅಗ್ನಿಗೆ 4 ಬದಿಯಲ್ಲಿ 4 ಜನ ನಿಂತು ಮೂತ್ರ ವಿಸರ್ಜನೆ ಮಾಡಿ ನೀವು ಹೋಮ ಮಾಡಿ. ಪುರೋಹಿತ ಹೋಮ ಮಾಡ್ತಾ ಇದ್ದಾಗ ಹೋಗಿ ಅವನನ್ನು ಹಗ್ಗ ಹಾಕಿ ಕಟ್ಟಿದ್ರು ಕಂಬಕ್ಕೆ. ಪ್ರಧಾನ ಪುರೋಹಿತನ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಇದ್ರು ಕೆಲವರು. ಅಲ್ಲೆಲ್ಲ ಒಬ್ಬೊಬ್ಬರನ್ನು ಹಿಡ್ಕೊಂಡು ಹೋಗಿ ಪೆಟ್ಟು ಕೊಟ್ಟರು. 4 ಕೆಲವರು ಕಲ್ಲು ಬಿಸಾಡಿದ್ರು ಯಜ್ಞಶಾಲೆಗೆ. ಮಾತ್ರ ಅಲ್ಲ, ಅಲ್ಲಿದ್ದ ಹೆಂಗಸರನ್ನೆಲ್ಲ ಹತ್ತಿರ ಹೋಗಿ ಗದರಿಸಲಿಕ್ಕೆ ಶುರು ಮಾಡಿದ್ರು. ಅವರು ಹೆದರಿ ಬೆವತ್ತು ಹೋದ್ರು. ಆಮೇಲೆ ಅಲ್ಲಿದ್ದಂತಹ ಪುರೋಹಿತ ವರ್ಗ, ದೇವತೆಗಳು ಒಂದು ಇಲ್ಲ,
ಓಡಿ ಹೋದ ದೇವತೆಗಳನ್ನು ಅಟ್ಟಾಡಿಸಿ ಹಿಡ್ಕೊಂಡು ಕಟ್ಟಿಯಾಗಿ. ಶಿವನಿಗೆ ಕೋಪ ಅಂದ್ರೆ ಹಾಗೆ ಅಲ್ವಾ? ಆಮೇಲೆ ಈ ದಕ್ಷನ ಮೇಲೆ ವೀರಭದ್ರ ಆಕ್ರಮಣ ಮಾಡಿದ. ಇದು ಎಷ್ಟು ತಲೆ ತುಂಡು ಮಾಡಿದ್ರು ಕೂಡ ಇದು ಸಾಯುವ ಜನ ಅಲ್ಲ ಈ ದಕ್ಷ. ಏನು ಮಾಡುವುದು ಆಲೋಚನೆ ಮಾಡಿದ. ಇದು ದಕ್ಷ ಸಾಯುವ ಹಾಗಿಲ್ಲ. ಯಾಗದ ನೆನಪಾಯಿತು. ಯಾಗದಲ್ಲಿ ಹೇಗೆ ಕತ್ತನ್ನು ಕಿದುಕಿ ಸಂಜ್ಞಾಪನ ಹೇಳುವ ವಿಧಿಯಲ್ಲಿ ಹವನ ಮಾಡ್ತಾರೆ, ಅದು ನೆನಪಾಯಿತು ವೀರಭದ್ರನಿಗೆ. ಹಾಗೆ ತನ್ನ ಖಡ್ಗದಿಂದ ಹಿಡ್ಕೊಂಡು ದಕ್ಷನ ತಲೆಯನ್ನು ಕೊಯ್ತಾನೆ ವೀರಭದ್ರ. ಗರಗರ ಗರಗರ ಕೊಯ್ದನ್ನು ಹೋಮಕ್ಕೆ ಹಾಕ್ತಾನೆ. ಹೋಮಕ್ಕೆ ಹಾಕಿ ಮತ್ತೆ ಒಟ್ಟು ಸಮಷ್ಟಿಯಲ್ಲಿ ಯಜ್ಞಶಾಲೆಗೆ ಬೆಂಕಿ ಕೊಟ್ಟು ಅದರಿಂದ ಕೈಲಾಸ. ತದ್ದೇವಯಜನಂ ದಗ್ಧ್ವಾ ಪ್ರಾತಿಷ್ಠದ ಗುಹ್ಯಕಾಲಯ. ದೇವತೆಗಳಿಗೆ ಒಟ್ಟು ಎಲ್ಲ ತಪ್ಪಿತು, ಕೈ ಕೊಟ್ಟಿತು ಅಂತ ಹೇಳಿ ತಲೆ ಬಿಸಿ ಆಯಿತು. ಎಲ್ಲ ಕೈಲಾಸಕ್ಕೆ ಹೋಗಿ ಇದು ಶಿವನಿಂದಾಗಿ ಆದದ್ದು ಅಂತ ಗೊತ್ತಾಯಿತು. ಕೈಲಾಸಕ್ಕೆ ಹೋಗಿ ಏನು ಮಾಡಿದ್ರು? ಈ ಯಜ್ಞಕ್ಕೆ ಶ್ರೀಮನ್ನಾರಾಯಣ ಬರಲಿಲ್ಲ. ಅವನಿಗೆ ಗೊತ್ತಿತ್ತು ಸಂಗತಿ ಹೇಗೆ ಆಗ್ತದೆ. ಸ್ವಲ್ಪ ಆಗಲಿ, ಸ್ವಲ್ಪ ಆ ಉದ್ಯೋಗ ನಾವು ಹೋಗಿ ಅಲ್ಲಿಗೆ. ನಾರಾಯಣಶ್ಚ ವಿಶ್ವಾತ್ಮ ನಕಸ್ಯಾಧರಣೀಯ. ಇವರೆಲ್ಲ ಹೋದರಲ್ಲಿಗೆ ಹೋಗಿ ಶಿವನನ್ನು ಸಂತೋಷಪಡಿಸಿ ಅಲ್ಲಿ ಹೋಗುವವನಿಗೆ ಎಂತ ಕೋಪ, ಶಾಂತ ವಿಗ್ರಹನಾಗಿದ್ದಾನೆ ಕೈಲಾಸದಲ್ಲಿ. ಅವನನ್ನು ಹೋಗಿ ಸ್ತುತಿ ಮಾಡಿದ್ರು, ಬರೆಸಿದ್ರು, ಬಂದರು. ಬರುವಾಗ ಆಮೇಲೆ ನಾರಾಯಣನು ಬಂದು ಎಲ್ಲ ಆಗುವಾಗ ಯಜ್ಞ ಸಮಾಪ್ತಿ ಆಗಬೇಕಲ್ಲ, ಏನು ಮಾಡುವುದು? ಯಜಮಾನನಿಗೆ ತಲೆ ಹೋಗಿದೆ. ಈ ತಲೆ ಬರಬೇಕು. ಯಜಮಾನ ಇಲ್ಲದೆ ಯಜ್ಞ ಸಮಾಪ್ತಿಯಾಗುವುದಿಲ್ಲ. ಅದಕ್ಕೋಸ್ಕರ ಒಂದು ಆಡಿನ ತಲೆಯನ್ನು ಕೊಯ್ದು ಈ ದಕ್ಷನ ತಲೆಗೆ ಸೇರಿಸಿ ತಕ್ಷಣ ಜೀವ ಬರುವುದಿಲ್ಲ, ಜೀವ ಕೊಡಬೇಕಲ್ಲ. ಅದಕ್ಕೊಂದು ವಿಶೇಷವಾದ ಚೈತನ್ಯವನ್ನು ಕೊಟ್ಟು ಜೀವ ಕೊಡ್ತಾರೆ. ಅಷ್ಟೊತ್ತಿಗೆ ದಕ್ಷ ಇದ್ದು ನಿಂತ ಆಡಿನ ತಲೆಯನ್ನು ಹೊತ್ತುಕೊಂಡು ಚೆಂದ ಕಾಣ್ತಿತ್ತು. ಹೌದು. ಆಮೇಲೆ ಇದೆಲ್ಲ ಆಗುವಾಗ ದಕ್ಷನಿಗೆ ಜ್ಞಾನೋದಯ ಆಗ್ತದೆ. ಶಿವನನ್ನು ಸ್ತುತಿ ಮಾಡ್ತಾನೆ, ತಪ್ಪಾಯಿತು, ಕ್ಷಮಿಸಬೇಕು ನನ್ನನ್ನು, ವಿಶೇಷವಾದ ದುರಭಿಮಾನದಿಂದ ಮದದಿಂದಾಗಿ ನಾನು ಇದನ್ನು ಮಾಡಿದೆ. ಕೊನೆಗೆ ಯಜ್ಞ ಸಮಾಪ್ತಿಯಾಗ್ತದೆ. ಆ ಕಾಲಕ್ಕೆ ಶ್ರೀಮನ್ನಾರಾಯಣ ಬಂದು ಹೇಳ್ತಾನೆ, ನೋಡಪ್ಪ, ನಾನು ಮತ್ತು ಶಿವ ಬೇರೆ ಅಲ್ಲ, ನಾವೆಲ್ಲ ಒಂದೇ. ಒಂದು ವೇಳೆ ಇಂಥದ್ದೇನಾದರೂ ಶಿವ ಬೇರೆ ವಿಷ್ಣು ಬೇರೆ ಅಂತ ಜಗಳ ಮಾಡಿಕೊಂಡ್ರೆ ಪಾರಕ್ಯ ಬುದ್ಧಿ ಇರುತ್ತದೆ, ಅವನಿಗೆ ಶ್ರೇಯಸ್ಸಾಗುವುದಿಲ್ಲ. ನಾವೆಲ್ಲ ಒಂದೇ ರೀತಿ, ನಮ್ಮೆಲ್ಲ ಅಂಶಗಳವಲ್ಲ. ಹಾಗಾಗಿ ಶಿವನೂ ಬೇರೆ ಅಲ್ಲ, ನಾರಾಯಣನೂ ಬೇರೆ ಅಲ್ಲ, ಯಾರೂ ಬೇರೆ ಅಲ್ಲ, ಎಲ್ಲ ಒಂದೇ ಸೂರಿನಡಿಯಲ್ಲಿ ಇರುವುದು. ಆದ ಕಾರಣ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಕೊನೆಗೆ ಯಜ್ಞ ಸಮಾಪ್ತಿಯಾಗ್ತದೆ. ಆ ಯಜ್ಞ ಸಮಾಪ್ತಿಯಾಗಿ ಎಲ್ಲರೂ ಕೂಡ ಕೃಷ್ಣಾನುಗ್ರಹವನ್ನು, ಶಿವಾನುಗ್ರಹವನ್ನು ಪಡೆದಂಥ ಎಲ್ಲ ಪ್ರಜಾಪತಿಗಳು, ಋಷಿಮುನಿಗಳು, ಬ್ರಾಹ್ಮಣರು ಅವರವರ ಮನೆಗೆ ತೆರಳುತ್ತಾರೆ. ತದನಂತರ ಸ್ವಯಂಭುವಮನ ದಂಪತಿಗಳ ಗಂಡು ಮಕ್ಕಳು ಪ್ರಿಯವ್ರತ ಮತ್ತು ಉತ್ತಾನಪಾದ. ಪ್ರಿಯವ್ರತ ಚರಿತ್ರೆಯನ್ನು 5ನೇ ಸ್ಕಂಧದಲ್ಲಿ ಹೇಳ್ತಾರೆ. ಉತ್ತಾನಪಾದನ ಚರಿತ್ರೆ, ಧ್ರುವ ಚರಿತ್ರೆ. ಉತ್ತಾನಪಾದನಿಗೆ 2 ಜನ ಹೆಂಡತಿಯರು, ಸುನೀತಿ, ಸುರುಚಿ ಅಂತ. ಸುನೀತಿಯಲ್ಲಿ ಧ್ರುವ ಅಂತ ಒಬ್ಬ ಮಗ, ಸುರುಚಿಯಲ್ಲಿ ಉತ್ತಮ ಅಂತ ಹೇಳುವ ಒಬ್ಬ ಮಗ. ಅಪ್ಪನ ಹೆಸರು ಎಂತಾಯ್ತು? ಉತ್ತಾನಪಾದ. ಕಾಲು ಮೇಲಾಗಿದೆ ಉತ್ತಾನಪಾದ. ಉತ್ತಾನಪಾದ ಅಂತಂದ್ರೆ ತಲೆ ಕೆಳಗೆ ಅಂತ ಅರ್ಥ. ಅದು ಉತ್ತಾನಪಾದ. ಹಾಗೆ ಅಂತ ನೋಡ್ಲಿಕ್ಕೆ ನಮ್ಮ ಹಾಗೆ ಇದ್ದ, ಸರಿ ಇದ್ದ. ತಲೆ ಇರುವ ಜಾಗದಲ್ಲೇ ಇತ್ತು, ಕಾಲಿರುವ ಜಾಗದಲ್ಲೇ ಕೆಳಗೆ ಇತ್ತು.
ಆದರೆ ಅವನ ಸಂಸಾರದ ವ್ಯವಸ್ಥೆಗಳು ಅಡಿಮೇಲಾಗಿ. ಯಾಕೆ? 2 ಜನ ಹೆಂಡತಿ ಅದು. ದೊಡ್ಡವಳು ಸುನೀತಿ, ಎರಡನೇವಳು ಸುರುಚಿ. ಅದಿನ್ನು ಕೆಲವು ವರ್ಷ ಹೋಗಿ ಸುನೀತಿ ನೋಡ್ಲಿಕ್ಕೆ ಚಂದ ಇಲ್ಲ ಅಂತ ಸುರುಚಿಯನ್ನು ಮದುವೆ ಅಂತ ಗೊತ್ತಿಲ್ಲ. ಅಂತೂ ಎರಡನ್ನು ಮದುವೆ ಆಗಿದ್ದಾನೆ, ಎರಡರಲ್ಲಿಯೂ ಮಕ್ಕಳುಂಟು. ಎರಡನೇವಳಲ್ಲಿ ಪ್ರೀತಿ ಜಾಸ್ತಿ, ಸುರುಚಿಯಲ್ಲಿ ಪ್ರೀತಿ ಜಾಸ್ತಿ. ಸುರುಚಿಯಲ್ಲಿ ಪ್ರೀತಿ ಜಾಸ್ತಿ ಆದಾಗ ಮತ್ತೆ ದೊಡ್ಡವಳಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಹೋಗ್ತದೆ ಸಹಜವಾಗಿ. ಕೆಲಸ ಮಾಡಲಿಕ್ಕೆ ಅವಳು ದಶರಥನಿಗೆ ಕೈಕೇಯಿಯಲ್ಲಿ ಹೆಚ್ಚು ಪ್ರೀತಿ ಇದ್ದ ಹಾಗೆ. ಅದರಿಂದ ಸೋಲು ಬರ್ತದೆ ಅಂತ ದಶರಥನಿಗೂ ಅರ್ಥ ಆಗಲಿಲ್ಲ, ಈ ಉದ್ದಾನಪಾದನಿಗೂ ಅರ್ಥ ಆಗಲಿಲ್ಲ. ನಾವು ಹಾಗೆ ಅಲ್ಲ. ಪ್ರತಿಯೊಬ್ಬನೂ ನಾವು ನಮ್ಮನ್ನು ಪರೀಕ್ಷೆ ಮಾಡಿದ್ದೇವೆ. ನಮಗೆ ಎಲ್ಲರಿಗೂ ಕೂಡ 2 ಜನ ಇಲ್ವಾ ಹೆಂಡತಿಯವರು? ನಗು ಬರ್ಬೋದು, ಹಾಸ್ಯ ಕಾಣ್ಬೋದು, ಆದರೆ ನೈಜ ಇದೆ. ಎಷ್ಟು ಜನರ ಕಾಲು ಮೇಲೆ ಉಂಟು ಅಂತ ಗೊತ್ತಿಲ್ಲ, ಎಷ್ಟು ಜನರ ತಲೆ ಕೆಳಗುಂಟು ಅಂತ ಗೊತ್ತಿಲ್ಲ. ಅಂತೂ ಸುಮಾರಷ್ಟು ಜನರದ್ದು ಕಾಲು ಮೇಲೆ. ಯಾಕೆ? ಸುನೀತಿ ಸುರುಚಿ. ಸುನೀತಿಯ ಬಗ್ಗೆಯೂ ನಾವು ಬೇಕು ಅಂದ್ಲೇ ಅಲ್ವ ಮದುವೆ ಆದದ್ದು. ಸುನೀತಿ ಆಗ್ಬೋದು ಅಂತಾನೆ ಮದುವೆ ಆದದ್ದು. ಆಮೇಲೆ ಸುರುಚಿ ಬೇಕು ಅಂತ ಮದುವೆ ಆದದ್ದು. ಎರಡನ್ನೂ ಕಟ್ಟಿಕೊಂಡಿದ್ದೇವೆ. ಬಲಗೈಯಲ್ಲಿ ಸುನೀತಿ, ಎಡಗೈಯಲ್ಲಿ ಸುರುಚಿ. ಹೆಗಲಿಗೆ ಕೈ ಹೋದ್ರೆ ಆಯ್ತಲ್ವಾ, ಯಾವ ಕೈ ಆದ್ರೆ. ಆದರೆ ಬಲಗೈ ಹೋಗುವುದು ಕಡಿಮೆ. ಸುನೀತಿಯ ಬಗ್ಗೆ ಪ್ರೀತಿ ಕಡಿಮೆ ಆಯಿತು, ಸುರುಚಿಯ ಬಗ್ಗೆ ಅಭಿಮಾನ ಜಾಸ್ತಿ ಆಯಿತು, ಪ್ರೀತಿ ಜಾಸ್ತಿ ಆಯಿತು, ಒಲವು ಜಾಸ್ತಿ ಆಯಿತು. ಹೀಗೆ ಆಗೋದು. ಸುನೀತಿಯ ಬಗ್ಗೆ ಸಾಮಾನ್ಯವಾಗಿ ಮೊದಲ ಹೆಂಡತಿ ಪ್ರೀತಿ ಕಡಿಮೆ ನೋಡಿ, ನಾವು ಆಲೋಚನೆ ಮಾಡಿ. ಅದರಲ್ಲಿ ಒಲವು ಜಾಸ್ತಿ ಆದಷ್ಟು ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಂದೆ ಸಾಗ್ತವೆ. ನಾವು ನೆನೆಸಿದ್ದು ನಮಗೆ ಸಿಗ್ತವೆ. ಸಿಕ್ಕಿದ್ದು ಧ್ರುವವಾಗಿ ಇರ್ತವೆ. ಧ್ರುವ ಅಂದರೆ ಸ್ಥಿರವಾಗಿರುವುದು ಅಂತ. ಮತ್ತೆ ಅಲಗಾಡುವುದಿಲ್ಲ. ಸಿಕ್ಕಿದ್ದು ಮತ್ತೆ ಒಳಗಿಡುವುದಿಲ್ಲ. ಮತ್ತೆ ಅದು ಯಾರಿಗೂ ಸಿಗ್ಬೇಕಿಲ್ಲ. ಬೇಕು ಅಂತಾಗುವಾಗ ಸಿಗ್ಬೇಕು ಅಂತ. ಈ ಚಿನ್ನವನ್ನು ಭಾರಿ ಭದ್ರತೆಗೆ ಕಪಾಟಿನಲ್ಲಿ ಲಾಕರಲ್ಲಿ ಇಡುವುದು ಅಂತ ಲೆಕ್ಕ. ಮದುವೆ ಹಿಂದಿನ ದಿವಸ ಅದು ಸಿಕ್ಕಿದ್ದಿಲ್ಲ, ಹೊರಗಿದ್ದಿಲ್ಲ. ಧ್ರುವ. ಯಾವಾಗ ನಾವು ಸುನೀತಿಯನ್ನೇ ಹೆಚ್ಚು ಬಯಸ್ತೇವೆ ಆವಾಗ ನಮಗೆ ಸಿಗುವುದೆಲ್ಲವೂ ಧ್ರುವವಾಗಿಯೇ ಇರ್ತದೆ. ಯಾವಾಗ ನಾವು ಸುರುಚಿಯನ್ನೇ ಬಯಸ್ತೇವೆ ಆವಾಗ ನಾವು ಹುಟ್ಟಿದ್ದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಉತ್ತಮವಾಗಿ ಕಾಣ್ತದೆ. ಕೆಲವು ಸಮಯ ಆಗ ಅದು ಸೆಕೆಂಡ್ ಹ್ಯಾಂಡ್ ಆಗ್ತದೆ. ಶ್ರೇಯಶ್ಚ ಪ್ರೇಯಶ್ಚ ಕಾಠಕೋಪನಿಷತ್ತು. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ. ನೋಡಿ, ಸುಮ್ಮನೆ ಹೇಳಿಲ್ಲ, ನಾ ಎಲ್ಲರಿಗೂ 2 ಜನ ಹೆಂಡತಿಯರು. ಶ್ರೇಯಸ್, ಒಂದರ ಹೆಸರು ಶ್ರೇಯಸ್ಸು, ಒಂದರ ಹೆಸರು ಶ್ರೇಯ, ಇನ್ನೊಂದರ ಹೆಸರು ಪ್ರೇಯ. 2. ಶ್ರೇಯಳ ಮೇಲೆ ಹೆಚ್ಚು ಪ್ರೀತಿ ಇರುವವರು ಧೀರರಾಗ್ತಾರೆ. ಪ್ರೇಯಳ ಮೇಲೆ ಹೆಚ್ಚು ಪ್ರೀತಿ ಇರುವವರು ಅಧೀರರಾಗ್ತಾರೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ. ಒಬ್ಬ ಧೀರನಾದವನು ವಿವಿನಕ್ತಿ ಧೀರ ಶ್ರೇಯೋ ವೃಣೀತೆ. ಒಂದು ಅಂಗಡಿಯಲ್ಲಿ ವಿಷವೂ ಸಿಗ್ತದೆ, ಅಮೃತವೂ ಸಿಗ್ತದೆ. ವಿವೇಕಿಯಾದವನು ಅಮೃತವನ್ನು ಕೊಂಡುಕೊಡ್ತಾನೆ. ಹಾಗೆ ವಿವೇಕಿಯಾದವನು, ಧೀರನಾದವನು, ಬುದ್ಧಿಯುಳ್ಳವನು ಶ್ರೇಯಸ್ಸನ್ನೇ ಬಯಸ್ತಾನೆ. ಯಾವಾಗ ಸುನೀತಿಯಲ್ಲಿ ನಾವು ಹೆಚ್ಚು ಒಲವನ್ನು ಕಾಣ್ತೇವೆ, ತೋರ್ತೇವೆ, ಆವಾಗ ನಮಗೆ ಶ್ರೇಯಸ್ಸು, ಆ ಶ್ರೇಯಸ್ಸು ಸ್ಥಿರವಾಗಿ ಧ್ರುವವಾಗಿ ನಿಲ್ತದೆ. ಅಂಥವರಿಗೆ ಎಲ್ಲವೂ ಧ್ರುವವಾಗಿಯೇ ಕಾಣ್ತದೆ. ಯಾವಾಗ ಪ್ರೇಯಸ್ಸು ಅಂತಂದ್ರೆ ಹೊರಗಿನ ಬಾಹ್ಯವಾದಂತಹ ಭೋಗ ಭಾಗ್ಯಗಳು, ವೈಭವಗಳು,
ಅದರ ಮೇಲೆ ನಮಗೆ ಹೆಚ್ಚು ಅಟ್ಯಾಚ್ಮೆಂಟ್ ಬಂತು ಅಂತಾದರೆ ನಮಗೆ ಸಿಕ್ಕಿದ್ದೆಲ್ಲವೂ ಕೂಡ ಒಂದಷ್ಟು ಸಮಯ ನಮಗೆ ಉತ್ತಮವಾಗಿ ನಮ್ಮ ಕೈಯಲ್ಲಿ ಇರ್ತದೆ, ಮತ್ತೆ ಅದೆಲ್ಲವೂ ನೀರಾಗುವುದಕ್ಕೆ ಶುರುವಾಗುತ್ತದೆ. ಈ ಕಾರಣದಿಂದಾಗಿ ಉತ್ತಾನಪಾದನಿಗೆ ಸುರುಚಿಯ ಮೇಲೆ, ಎರಡನೇ ಹೆಂಡತಿಯ ಮೇಲೆ ಹೆಚ್ಚು ಪ್ರೀತಿ ಒಲವು. ಒಂದು ದಿವಸ ಪಾಪ ಸಿಂಹಾಸನದಲ್ಲಿ ಕೂತಿದ್ದ. ಈ ಹೆಚ್ಚು ಪ್ರೀತಿಯಿಂದಾಗಿ ಸುರುಚಿಯನ್ನು ಪಕ್ಕದಲ್ಲಿ ಕುಳ್ಳಿರಿಸಿ ಒಂದು ದಿವಸ ಇದ್ದ. ಆ ಸಮಯಕ್ಕೆ ಉತ್ತಮನು ಪಕ್ಕದಲ್ಲಿದ್ದ, ಸುರುಚಿಯ ಮಗ. ಆ ಕ್ಷಣಕ್ಕೆ 5 ವರ್ಷದ ಪುಟ್ಟ ಬಾಲಕ ಸುನೀತಿಯ ಮಗ ಧ್ರುವ ಮೆಲ್ಲ ಬರ್ತಾನೆ. ಬಂದು ತಾನೂ ಅಪ್ಪನ ತೊಡೆಯನ್ನು ಏರಬೇಕು ಅಂತ ಅನಿಸಿಕೊಂಡು ಏರೋದಕ್ಕೆ ತೊಡಗ್ತಾನೆ. ಸಹಜ ತಾನೆ. ಅಪ್ಪನ ಕಾಲನ್ನು ಮೆಟ್ಟಿ ಮೊಣಕಾಲನ್ನು ಹಿಡಿದು ತಾನು ಅಪ್ಪನ ತೊಡೆಯನ್ನು ಏರಬೇಕು ಅಂತ ಅಂದುಕೊಂಡ ಕಾಲಕ್ಕೆ ಈ ಸುರುಚಿ ಅವನನ್ನು ನೂಗಿ ಕೆಳಗಡೆ ಹಾಕ್ತಾನೆ. ಕುದಿಯುವ ರಕ್ತ ಮಾತ್ರ ಅಲ್ಲ, ಅತ್ಯಂತ ದುಃಖಿತನಾಗಿದ್ದಾನೆ. ಆ ಕಾಲಕ್ಕೆ ಸುರುಚಿಯ ಮುಖವನ್ನೇ, ಚಿಕ್ಕಮ್ಮನ ಮುಖವನ್ನೇ ನೋಡ್ತಾ ಇದ್ದಾನೆ. ಆವಾಗ ಇವರು ಹೇಳ್ತಾಳೆ, ನೀನಲ್ಲ ಈ ಸಿಂಹಾಸನವನ್ನು ಏರುವ ಮಗ, ನನ್ನ ಮಗನಿದ್ದಾನೆ. ನಿನಗೆ ಯೋಗ್ಯತೆ ಇಲ್ಲ. ನೀನು ಈ ಪೀಠವನ್ನು ಏರಿ ಅಪ್ಪನ ಜೊತೆ ಕೂತ್ಕೊಳ್ಬೇಕು, ಅಥವಾ ನೀನು ಸಿಂಹಾಸನಾರೂಢನಾಗಬೇಕು ಅಂತ ಆದರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲಲ್ಲ. ಏರುವಂತಹ ಕಾಮನೆ ನಿನ್ನಲ್ಲಿದ್ದರೆ, ಅಪೇಕ್ಷೆ ಇದ್ದಿದ್ರೆ ನೀನು ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ಯಾವುದೋ ಅನ್ಯ ಸ್ತ್ರೀಯ ಹೊಟ್ಟೆಯಲ್ಲಿ ನೀನು ಹುಟ್ಟಿ ಬಂದವನಲ್ಲವೇ. ಈ ಸಿಂಹಾಸನ ನಿನಗಲ್ಲ, ಇದು ನನಗೆ, ನನ್ನ ಮಗ ಉತ್ತಮನಿಗೆ. ಏನು ಮಾಡಬೇಕು ಚಿಕ್ಕಮ್ಮ? ಹಾಗಾದ್ರೆ ಏನು ಮಾಡುವುದು? ತಪಸಾರಾಧ್ಯ ಪುರುಷಂ ತಸ್ಯೈವ ಅನುಗ್ರಹೇಣ ಚ ಗರ್ಭೇತ್ತಂ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ. ಹೇಗೆ ಹುಟ್ಟುವುದು? ಮತ್ತೆ ನೀನು ಕೃಷ್ಣನನ್ನ ಆರಾಧನೆ ಮಾಡು, ವಾಸುದೇವನನ್ನು ಭಜಿಸು. ಅವನ ಅನುಗ್ರಹದಿಂದ, ಅವ ಅನುಗ್ರಹಿಸಿ ನನ್ನ ಗರ್ಭದಲ್ಲಿ ನೀನು ಹುಟ್ಟಿ ಬಂದೆ ಅಂತಾದ್ರೆ ಆವಾಗ ನಿನಗೆ ಇದು ಸಿಗ್ತದೆ ಏರುವುದಕ್ಕೆ. ಈಗೆಂತದ್ದು ಏರುವುದು? ನಡಿ ನಿನ್ನಿಂದ. ಇದು ಮತ್ತೂ ಕುದಿಯುವುದಕ್ಕೆ ಶುರುವಾಯಿತು. ಮಾತುಸ್ತಪತ್ನ್ಯಾ ಸದ್ವೃತ್ತಿ ವಿದ್ಧ. ಸಣ್ಣ ಮಕ್ಕಳಿಗೆ ಇಂಥದ್ದೆಲ್ಲ ನಾವು ಹೇಳಿ ಕೊಟ್ಟೆವು ಅಂತ ಆದರೆ ಮತ್ತೆ ಆ ಮಕ್ಕಳು ಭಾರಿ ಕಷ್ಟ ಸರಿಯಾಗಿ ಮಾಡಿಸ. ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಅಂಥದ್ದೇನಾದರೂ ಮಾನಸವಾದಂತಹ ಆಘಾತ ಆಯಿತು ಅಂತ ಆದರೆ ಮುಂದಕ್ಕೆ ಯಾವುದೋ ಒಂದು ಕ್ಷಣದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಒಂದು, ಮಾತಾಡುವುದಕ್ಕೆ ಅಸಮರ್ಥರಾಗ್ತಾರೆ. ಇಲ್ಲದಿದ್ದರೆ ಒಂದು ರೀತಿಯ ಬೌದ್ಧಿಕವಾದಂತಹ ಮೋಡ ಕವಿದು ಮೌಢ್ಯದಲ್ಲಿ ಇರ್ತಾರೆ. ಕೆಲವರನ್ನು ನೀವು ಗಮನಿಸಿ, ಸ್ಟ್ಯಾಮರಿಂಗ್ ಇರುವವರು, ಉಕ್ಕುವಿಕೆ ಇರುವವರ ಜನ್ಮವನ್ನು ಜಾಲಾಗಿದೆ. ಸಂದರ್ಭಗಳು ಹಾಗಿರ್ತವೆ. ಎಲ್ಲ ಒಂದೇ ರೀತಿಯ ನಿಯಮ ಅಲ್ಲ. ನಮಗೂ ಆ ಸಮಸ್ಯೆ ಇತ್ತು ಮತ್ತು. ಆದರೆ ನೀವು ಅಂತಹ ಸಂದರ್ಭದಲ್ಲಿ ಅವರನ್ನು ಒಂದು ಸ್ವಲ್ಪ ಸಂಶೋಧನೆ ಮಾಡಿ, ಯಾಕೆ ಅದು ಬರುವುದಕ್ಕೆ ಕಾರಣ, ಆ ಗುಟ್ಟನ್ನು ನೀವು ಕಂಡುಹಿಡ್ಕೊಳ್ಬೇಕು. ಸಾಮಾನ್ಯತಃ ಎಲ್ಲ ಆಗುವುದಿಲ್ಲ ಹಾಗೆ. ಸಣ್ಣ ವಯಸ್ಸಿನಲ್ಲಿ ಅಂತಹ ಮಕ್ಕಳಿಗೆ, ಅಷ್ಟು ಸಣ್ಣ ಪ್ರಾಯದ ವಯಸ್ಸಿನ ಮಕ್ಕಳಿಗೆಲ್ಲ ಏನಾದರೂ ನಾವು ಆ ರೀತಿಯ ಮನೆಯಲ್ಲಿ ಇರುವ ಹಿರಿಯರು ಸ್ವಲ್ಪ ನೋವಾಗುವ ಹಾಗೆ ಮಾತಾಡಿದರು ಅಂತಾದರೆ ಅದನ್ನು ಗಟ್ಟಿ ಹಿಡ್ಕೊಳ್ತಾರೆ.
ಹಿಡ್ಕೊಂಡು ಅದನ್ನೇ ಮತ್ತೆ ಆಲೋಚನೆ ಮಾಡಿದ್ದು, ಯಾಕೆ ಅಪ್ಪ ನನ್ನನ್ನು ಹೀಗೆ ಬೈದು, ನಾನು ಅಂತ ಏನು ತಪ್ಪು ಮಾಡಿದ್ದೇನೆ, ಸುಮ್ಮನೆ ಬೈದು. ಇದನ್ನು ಆಲೋಚನೆ ಮಾಡ್ತಾ ಹೊರಗ್ತಾ ಇರ್ತಾರೆ. ಹೇಳುವುದಕ್ಕೆ ಅಷ್ಟು ಮನಸ್ಸು ಮಾಡೋದಿಲ್ಲ ಆ ಮಗು. ಒಂದು. ಇನ್ನೊಂದು, ಶಾಲೆಯಲ್ಲಿ ಅಂತಹ ಆ ವಯಸ್ಸಿನ ಮಕ್ಕಳಿಗೆ ಅಧ್ಯಾಪಕರು ಶಿಕ್ಷಕಿಯೋ ಏನಾದರೂ ಸಣ್ಣ ತಪ್ಪು ಮಾಡಿತು ಅಂತ ತಕ್ಷಣ ಹಿಡ್ಕೊಂಡು ವಾಚಾಮಗೋಚರ ಬೈಯುವಂಥವರು ಇದ್ದಾರೆ. ಅದು ಬಹುದೊಡ್ಡ ಆಘಾತವಾಗಿ ಅದನ್ನು ತಗೊಳ್ತದೆ ಆ ಮಗು. ಆಮೇಲೆ ಅದನ್ನು ಸರಿ ಮಾಡುವುದಕ್ಕೆ ನಾವು ಹರಸಾಹಸ ಪಡಬೇಕಾಗ್ತದೆ. ಅದುವೇ ಅಭ್ಯಾಸಕ್ಕೆ ಬಿತ್ತು ಅಂತಾದರೆ ಮತ್ತೆ ಅದು ಜೀವನ ಪೂರ್ತಿ ಅದೇ ಆ ದುಃಖದಲ್ಲಿ ಕೊರಗಿ 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 4 ಜನ ಇರುವಾಗ ಅದು ಮಾತಾಡುವುದಕ್ಕೆ ತಪ್ಪಿಸ್ತದೆ, ಒಳಗೆ ಓಡಿ ಹೋಗ್ತದೆ. ಆದರೆ ಧ್ರುವ ಸಹಜವಾಗಿ ಕ್ಷತ್ರಿಯ, ಅವನಲ್ಲಿ ಕ್ಷಾತ್ರವಾದಂತಹ ತೇಜಸ್ಸು ಕುದಿಯುತ್ತಾ ಇತ್ತು. ನೇರ ಬಂದು ಅಮ್ಮನ ಹತ್ರ ಬಂದು ಅಳುವುದಕ್ಕೆ ಶುರು ಮಾಡ್ತಾನೆ. ವಿಷಯ ಕೇಳಿದಾಗ ಗೊತ್ತಾಯಿತು, ಸವತಿ ಸುರುಚಿ ಮಗನನ್ನು ಬೈದಿದ್ದಾಳೆ, ಸಂಗತಿ ಹೀಗಾಗಿದೆ. ಇನ್ನೇನು ಮಾಡುವುದು ಅಂತ ಆ ಸುನೀತಿಯು ಅಳುವುದಕ್ಕೆ ಶುರು ಮಾಡಿತು. ಒಂದು ಸಲ ದೀರ್ಘ ಶ್ವಾಸವನ್ನು ತೆಕ್ಕೊಂಡು ಆ ಅಮ್ಮ ಹೇಳ್ತದೆ ಆ ಮಗುವಿಗೆ ಸತ್ಯಂತ ಮಾತು ನೋಡಿ ನೆನಪಿಟ್ಕೊಳ್ಬೇಕಾದ ಮಾತು ಇದು. ಮಗು, ಮಾಮಂಗಲಂ ತಾತ ಪರೇಶು ನಮಸ್ತ. ಮಗು, ಇನ್ನೊಬ್ಬರಲ್ಲಿ ಕೆಟ್ಟದ್ದನ್ನು ಬಯಸಬೇಡ ಮಗು, ನೀನು ಅಮಂಗಲವನ್ನು ಕಾಣಬೇಡ. ಯಾಕೆ ಕೇಳಿದರೆ, ಮುಂತೆ ಜನೋ ಅವರವರು ಮಾಡಿದ ಕರ್ಮವನ್ನು ಅವರವರು ಅನುಭವಿಸ್ತಾರೆ, ನಾವು ಅದಕ್ಕೆ ಕಾರಣೀಕರ್ತರಾಗುವುದು ಸಲ್ಲದು. ಹಾಗಾಗಿ ಚಿಕ್ಕಮ್ಮನಲ್ಲಿ ಕೆಟ್ಟದ್ದನ್ನು ಬಯಸಬೇಡ ಮಗು. ಏನು ಹೇಳಿದ್ದಾಳೆ ಅವಳು? ನೀನು ಆ ನೃಪತಿಯ ಸಿಂಹಾಸನವನ್ನು ಏರಬೇಕು ತಾನೆ, ಅದು ಏರಬೇಕು ಅಂತಾದ್ರೆ ಅವಳ ಗರ್ಭದಲ್ಲಿ ಹುಟ್ಟಿ ಬರಬೇಕು ತಾನೆ. ಹೌದು ಮಗು, ನನ್ನ ಗರ್ಭ ಕೆಟ್ಟು ಹೋಗಿದೆ ಮಗು. ಅದು ಸರಿ ಇರ್ತಿದ್ರೆ ನಿನಗೆ ಆ ಸಿಂಹಾಸನ ಸಿಕ್ತಿತ್ತೋ ಏನು? ಅವಳು ಹೇಳಿದ್ದು ಸರಿ. ನೀನು ಅವಳ ಗರ್ಭವನ್ನು ಪ್ರವೇಶ ಮಾಡಬೇಕು, ಅವಳ ಗರ್ಭದಲ್ಲಿ ನೀನು ಜನ್ಮವನ್ನು ತಾಳಬೇಕು. ಅದು ತಾಳಬೇಕಿದ್ರೆ ಸುಲಭವೇ ಏನು ಹೇಳಿದ್ದವರು? ಆರಾಧಯ, ವಾಸುದೇವನನ್ನು ಆರಾಧಿಸಿಕೊಂಡವನ ಅನುಗ್ರಹದಿಂದ ಮತ್ತೆ ನನ್ನ ಗರ್ಭದಲ್ಲಿ ಹುಟ್ಟಿ ಬರಬೇಕು ನೀನು ಅಂತ ಹೇಳಿದ್ದಾಳೆ. ಒಳ್ಳೆಯ ಮಾತನ್ನೇ ಹೇಳಿದ್ದಾಳೆ. ಆದ ಕಾರಣ ಹೋಗು ಹೋಗು, ಆರಾಧಯ ಅಧೋಕ್ಷಯ ಪಾದ ಪದ್ಮ ಯದೀಚ್ಛಸೆ ಅಧ್ಯಾಸನ. ಆ ಸಿಂಹಾಸನವನ್ನು ನೀನು ಬಯಸುತ್ತೆ ಅಂತಾದರೆ ಮಗು ಧ್ರುವ, ಹೋಗು, ವಾಸುದೇವನ ಶ್ರೀಪಾದ ಪದ್ಮವನ್ನು ಆರಾಧನೆ ಮಾಡು, ನಿನಗೆ ಆ ಪೀಠ ಸಿಗ್ತದೆ. ಸಾವಿರಾರು ಋಷಿಮುನಿಗಳು, ಯೋಗಿಗಳು 1000 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಒಲಿಸದೇ ಕೈ ಚೆಲ್ಲಿದಂತಹ ಒಂದು ಶ್ರೀಪಾದ. ಅಂತಹ ಶ್ರೀಪಾದವನ್ನು ನೀನಿವತ್ತು ಸಿಂಹಾಸನ ಪ್ರಾಪ್ತಿಗಾಗಿ ಆರಾಧನೆ ಮಾಡಲೇಬೇಕು ಮಗು. ನೀನು ಕೆಟ್ಟದ್ದನ್ನು ಬಯಸಿಕೊಂಡು ಕೂತರೆ ಇದು ಯಾವುದೂ ಕೂಡ ಸಿದ್ಧ ಆಗುವುದಿಲ್ಲ. ಅಂತಹ ಶ್ರೀಕೃಷ್ಣನನ್ನು, ವಾಸುದೇವನನ್ನು ನಿರಂತರವಾಗಿ ಸತತವಾಗಿ ಆರಾಧನೆಯ ಮೂಲಕವಾಗಿ ಇರಿಸಿಕೊಳ್ಳು. ಹೋಗು, ಭಜಸ್ವ. ತನಗೆ ತಾನೇ ನಿಯಂತ್ರಣವನ್ನು ತಂದುಕೊಂಡಂತಹ ಮಗು ಒಂದು ರಾತ್ರಿ ಮನೆ ಬಿಟ್ಟರು. ಹೊರಟು ಹೋದ. 5 ವರ್ಷದ ಪುಟ್ಟ ಬಾಲಕ. ಅದೆಂತಹ ಹಠ! ಏನೋ ಒಂದು ಸಾಧಿಸಬೇಕು ಹೇಳುವಂತಹ ಹಠ. ಆ ಹಠದಿಂದ ಮುಂದೆ ಸಾಗಿದಾಗ ಒಬ್ಬ ಮಹಾತ್ಮರು ಎದುರು ಬರ್ತಾರೆ, ನಾರದರು. ಬಂದವರೇ ಎಂತಹ ತೇಜಸ್ಸು ಮುಖದಲ್ಲಿ. ಯಾವುದೋ ಒಂದು ಕ್ಷತ್ರಿಯ ಕುಮಾರ ಇರಬೇಕು ಇವನನ್ನು ನೋಡಿದಾಗ ಯಾವುದೋ ಒಂದನ್ನು ನೀವು ಪಡೆಯುವುದಕ್ಕೆ ಹೊರಟಿದ್ದಾನೆ ಅನ್ನೋದು ಕಾಣುತ್ತದೆ. ಚಿಕ್ಕಮ್ಮನ ಮಾತಿನಿಂದ ಕೋಪಗೊಂಡಂತಹ ಒಬ್ಬ ಬಾಲಕ ಇವನನ್ನು ನಾವು ವಾಪಸ್ ಮನೆ ಕಳಿಸಬೇಕು, ನೋಡು, ಪರೀಕ್ಷೆ ಮಾಡುವ.
ಬಂದು ಆ ಮಗುವಿನ ಹತ್ರ ಮಾತಾಡ್ತಾರೆ ನಾರದರು. ಏ ಹುಡುಗ, ಇಷ್ಟು ನೀನು ಅವಮಾನವನ್ನು ಸಹಿಸದೇ ಇರುವಂತಹ ಒಬ್ಬ ಹುಡುಗ ಅಲ್ವಾ? ಆಟೋಟದಲ್ಲಿ ನೀನು ನಿನ್ನನ್ನು ತೊಡಗಿಸಿಕೊಂಡಿರಬೇಕಾದ ವಯಸ್ಸಿದು. ದೂರ ಹೊರಟದ್ದು ಸಿಂಹಾಸನ ಸಿಗಬೇಕು, ಅದಕ್ಕೋಸ್ಕರ ಹೊರಟದ್ದು. ಎಲ್ಲಿ ಉಂಟು ಸಿಂಹಾಸನ? ವಾಸುದೇವನಲ್ಲಿ ಉಂಟು ಸಿಂಹಾಸನ. ವಾಸುದೇವ ಸಿಂಹಾಸನ ಎಂತದ್ದಯ್ಯ, ನೀನೆಲ್ಲ ಹೊಯ್ಗೆಯಲ್ಲಿ ಆಟಾಡಿಕೊಂಡಿರಬೇಕಾದ ವಯಸ್ಸಿದು. ಇನ್ನು ನೀನು ವಾಸುದೇವನ ಪೂಜೆ, ಕೃಷ್ಣ ಪೂಜೆ, ಅದು ಇದು ಸಣ್ಣ ಮಕ್ಕಳಿಗೆಲ್ಲ ಕೃಷ್ಣ ಪೂಜೆ ಹೇಳಿದ್ದಲ್ಲ ಯೋವಲ್. ನೀವಿನ್ನು ಸಮಯ ಉಂಟು. ಈ ಪ್ರಾಯ ಅಲ್ಲ ಕೃಷ್ಣ ಪೂಜೆಗೆ. ಸಮಯ ಬಂದ ಮೇಲೆ, ವಯಸ್ಸಾದ ಮೇಲೆ ಮತ್ತೆ ಕೃಷ್ಣ ಪೂಜೆ ಮಾಡಬಹುದು. ನಿವರ್ತದ ಮತ್ತೆ ಮುಂದೆ ನೋಡುವ. ಮುಂದೆ ನಾನು ಬೇಕಾದ್ರೆ ಹೇಳಿಕೊಡ್ತೇನೆ ಕೃಷ್ಣ ಪೂಜೆ ಹೇಗೆ ಮಾಡುವುದು ಅಂತ. ಈ ಹುಡುಗ ಒಪ್ಪುವ ಅಂದಾಜಿಲ್ಲ. ನೀವು ಹೇಳ್ತಾ ಇರಿ ನನ್ನದು ಸಿದ್ಧವಾಗಿಯೇ ಇದೆ, ಹಾಗಾಗಿಯೇ ಹೊರಟದ್ದು. ನೋಡಿ ಸ್ವಾಮಿ, ಸುರುಚಿಯಿಂದ ಹೇಳಲ್ಪಟ್ಟಂತಹ ಆ ವಚೋ ಬಾಣ ಏನುಂಟು, ಆ ವಾಗ್ಬಾಣ ನನ್ನ ಹೃದಯವನ್ನು ಚುಚ್ಚುತ್ತಾ ಉಂಟು. ಆವತ್ತಿಂದ ಸಂಕಲ್ಪ ಮಾಡಿ ಹೊರಟವನಿದ್ದೇನೆ. ಏನಂತೆ? ಸಿಂಹಾಸನ ಅಲ್ಲ, ಸಿಂಹಾಸನ ಅಲ್ಲ. ಅಪ್ಪನ ಸಿಂಹಾಸನವನ್ನು ಏರಬೇಕು ಹೇಳುವಂತಹ ಆಸೆ ನನಗಿಲ್ಲ. ಆದರೆ ಪದಂ ತ್ರಿಭುವನೋತ್ಕೃಷ್ಟ, 3 ಲೋಕಗಳಿಂದಲೂ ಎತ್ತರದಲ್ಲಿರುವಂತಹ ಪದವನ್ನು ನಾನು ಬಯಸ್ತೇನೆ. ಹೇಗಿರುವ ಪದ ಅದು? ನನ್ನ ಪೂರ್ವಜರು, ನನ್ನ ಕುಟುಂಬದವರು ಈವರೆಗೆ ಏರಲು ಸಾಧ್ಯವಾಗದೇ ಇರುವಂತಹ ಪದ. ಯಾವನೇ ಒಬ್ಬ ಶ್ರೇಷ್ಠನಾದಂತಹ ಸಾಧಕನೂ ಕೂಡ ಏರದೇ ಇರುವಂತಹ ಆ ಪದವನ್ನು ನಾನು ಏರುವುದಕ್ಕೋಸ್ಕರ ಸಾಗುತ್ತಾ ಇದ್ದೇನೆ. ನನ್ನನ್ನು ತಡಿಬೇಡಿ. ಆ ಏರುವುದಕ್ಕೆ ಬೇಕಾದ ಉಪಾಯಗಳಿದ್ರೆ ಹೇಳಿ. ಅದು ಆಯ್ತು, ನಾರದರಿಗೆ ಅರ್ಥ ಆಯ್ತು. ಇದಕ್ಕೆ ಹೆಚ್ಚು ನಾವು ಒತ್ತು ಕೊಡಬೇಕು, ಆ ಹುಡುಗ ಮಾಡುವುದು ಸರಿ ಅಂತ ಹೇಳಿ, ಅದೇ ನೀನು ನಿಶ್ಚಯ ಮಾಡಿದ್ದಿ ಅಂತ ಆದ್ರೆ ಟಿಕೋ, ತಲೆಯ ಮೇಲೆ ಕೈ ಇಟ್ಟಿದ್ದೆ, ಒಳ್ಳೆಯದಾಗಲಿ ನಿಮಗೆ. ನಾರದರ ಪಾಪಹರವಾದಂತಹ ಹಸ್ತ ಆ ಮಗುವಿನ ತಲೆಯ ಮೇಲೆ ಸ್ಪರ್ಶ ಆಗಿದೆ. ಸರಿ, ಅವಳು ಹೇಳಿದ ಮಾತೇ ಸರಿ. ವಾಸುದೇವನನ್ನು ಭಜಿಸಬೇಕು. ಎಲ್ಲಿ? ನಾನು ಹೇಳ್ತೇನೆ. ಓ ಅಲ್ಲಿ ಯಮುನಾ ನದಿ ತೀರದಲ್ಲಿ ಮಧುವನ ಅಂತ ಒಂದು ಶ್ರೀಹರಿಯ ನಿತ್ಯ ಸಾನ್ನಿಧ್ಯ ಇರುವಂತಹ ಒಂದು ಕ್ಷೇತ್ರ ಉಂಟು. ಆ ಕ್ಷೇತ್ರಕ್ಕೆ ನೀವು ಸಾಗಬೇಕು. ಅಲ್ಲಿ ಆ ನದಿಯಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಆಚಮನ ಪ್ರಾಣಾಯಾಮಗಳಿಂದ ಭಾಷ್ಯ ಶುದ್ಧಿಯನ್ನು, ಅಂತರಂಗದ ಶುದ್ಧಿಯನ್ನು ಮಾಡಿಕೊಂಡು ಸ್ಥಿರವೂ ಸುಖವೂ ಆದಂತಹ ಆಸನದಲ್ಲಿ ಕುಳಿತು ಪ್ರಾಣಾಯಾಮದ ಮೂಲಕವಾಗಿ ಪಂಚ ಪ್ರಾಣಗಳನ್ನು ಕೂಡ ಏಕತ್ರಗೊಳಿಸಿ ಅದನ್ನು ಆಯಾಮಗೊಳಿಸಿ. ಪ್ರಾಣಾಯಾಮ ಅಂತಂದ್ರೆ ಅದೇ ಅಲ್ವಾ? ಪ್ರಾಣಗಳನ್ನು ಆಯಾಮಗೊಳಿಸಿ ಆ ಮೂಲಕವಾಗಿ ಗುರುವಿಗೂ ಗುರುವೆನಿಸಿದಂತಹ ಜಗದ್ಗುರುವನ್ನು ನೀನು ಧ್ಯಾನಿಸಬೇಕು. ಆ ಜಗದ್ಗುರುವ ಸ್ವರೂಪ ಏನದು? ಪ್ರಸಾದಾಭಿಮುಖ, ಅನುಗ್ರಹಿಸುವುದಕ್ಕೆ ಬರ್ತಾ ಇದ್ದಾನೆ ಅನ್ನುವಂತಹ ಒಂದು ಸ್ವರೂಪ, ದಿವ್ಯಮಂಗಳವಾದಂತಹ ಶ್ರೀಹರಿಯ ಸ್ವರೂಪ. ಅತ್ಯಂತ ಪ್ರಸನ್ನ ವದನೇಕ್ಷಣ, ಪ್ರಸನ್ನವಾದಂತಹ ಸುಮುಖ. ಆ ಕಣ್ಣುಗಳು ನನ್ನನ್ನೇ ನೋಡುತ್ತಾ ಇದ್ದಾನೆ ಅನ್ನುವಂತಹ ಕಣ್ಣುಗಳು. ಅತ್ಯಂತ ತರುಣಾವಸ್ಥೆಯಲ್ಲಿರುವಂತಹ ಶ್ರೀಹರಿಯ ದಿವ್ಯ ಸ್ವರೂಪ. ರಮಣೀಯವಾದಂತಹ ಪ್ರತಿಯೊಂದು ಅಂಗಗಳು ಮಾತ್ರ ಅಲ್ಲ, ಅವನ ಆ 2 ತುಟಿಗಳು ಸೂರ್ಯೋದಯದ ಸೂರ್ಯನಂತೆ ಕಂಗೊಳಿಸುವಂತಹ ಕೆಂಬಣ್ಣದ ತುಟಿಗಳು. ಆ ತುಟಿಗಳಲ್ಲಿಯೂ ಕೂಡ ಒಂದು ದಿವ್ಯವಾದಂತಹ ಪ್ರಸನ್ನತೆ. ಯಾರೆಲ್ಲ ಶರಣಾಗತರಾಗಿ ಅತ್ಯಂತ ಪ್ರೇಮ ಭಾವದಿಂದ ಆಶ್ರಯ ಕೊಡುವಂತ ಪ್ರಾರ್ಥಿಸ್ತಾರೆ, ಅಂಥವರಿಗೆ ಆಶ್ರಯ ಕೊಡುವುದರಲ್ಲಿ ಎತ್ತಿದ ಕೈ. ನೃಣ್ಣಂ ಶರಣ್ಯಂ, ಶರಣರನ್ನು ಕಾಪಾಡುವಂತಹ ಕೃಪಾಳು. ಶ್ರೀವತ್ಸಾಂಕಂ, ಅವನ ಆ ಸ್ವರೂಪವೇ ಹಾಗೆ. ಶ್ರೀವತ್ಸ ಲಾಂಛನವನ್ನು ಹೊಂದಿದ್ದಾನೆ ಶರೀರದಲ್ಲಿ. ಸಮಗ್ರವಾಗಿ ತಲೆ ಕೊರಳಿನಿಂದ ಕಾಲಿನವರೆಗೆ ವನಮಾಲೆಯನ್ನು ಧರಿಸಿಕೊಂಡವನಿದ್ದಾನೆ. ಆ ವನಮಾಲೆಯ ಸುತ್ತ ಪಾರಿಜಾತ
ದಲ್ಲಿ ಹೇಗೆ ದುಂಬಿಗಳು ಬಂದು ಸೇರಿಕೊಳ್ತವೋ ತದ್ರೀತಿಯಲ್ಲಿ ಆ ದುಂಬಿಗಳು ಝೇಂಕಾರ ಗೈಯುತ್ತಾ ಮೇಲಿನಿಂದ ಕೆಳಕ್ಕೆ ಪ್ರದಕ್ಷಿಣಾಕಾರವಾಗಿ ಅವನ ಆ ವನಮಾಲೆಯಲ್ಲಿ ಸುತ್ತುತ್ತಾ ಇವೆ. 4 ಕೈಗಳನ್ನು ಹೊಂದಿದ್ದಾನೆ. ಒಂದೊಂದು ಕೈಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿ ಅತ್ಯಂತ ವಿಮಲನಾದಂತಹ ಸ್ವರೂಪ. ಕಿರೀಟವನ್ನು ಧರಿಸಿದ್ದಾನೆ. ಕಿವಿಗಳೆರಡರಲ್ಲಿ ಕೂಡ ಕುಂಡಲಗಳು, ಕೇಯೂರ ವಲಯಾದಿಗಳು, ಶರೀರದಲ್ಲಿ ನಾನಾ ಪ್ರಕಾರವಾದಂತಹ ಅಂಗಾಂಗಗಳಲ್ಲಿ ಧರಿಸಿದಂತಹ ಅಂಗದಾದಿ ಆಭರಣಗಳು, ಸೊಂಟದಲ್ಲಿ ಓಡ್ಯಾಣವನ್ನು ಧರಿಸಿಕೊಂಡು ಸಮಗ್ರವಾಗಿ ಶರೀರದಲ್ಲಿ ಪೀತಾಂಬರವನ್ನು ಧರಿಸಿದಂತಹ ಮಹಾಮೂರ್ತಿ, ಸುಂದರ ಮೂರ್ತಿ. ಕೊರಳಿನಲ್ಲಿ ಕೌಸ್ತುಭಮಣಿ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಾ ಉಂಟು. ಪೀತಾಂಬರಧಾರಿಯಾಗಿದ್ದಾನೆ. ಮಾತ್ರ ಅಲ್ಲ, ನೋಡುವವರಿಗೆ ದರ್ಶನೀಯತಮಂ ಶಾಂತಂ ಮನೋನಯನ. ಮತ್ತೆ 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 ಕಣ್ಣುಗಳಿಂದ ನೋಡುತ್ತಾ 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 ಜೀವನವಿಡೀ ಕೃಷ್ಣನನ್ನು ನೋಡುತ್ತಾ ಕಲಿಬೇಕು ಹೇಳುವಂತಹ ಒಂದು ಸುಂದರಾವಯವಗಳು ಅವನನ್ನು ನೋಡುವಂತಹ ಆ ಒಂದು ಸ್ವರೂಪ. ಅಧ್ಯಾತ್ಮಕ ಮಣಿಶ್ರೇಣಿಯ ಅವನ ದಿವ್ಯವಾದಂತಹ ಕಾಲಿನಲ್ಲಿರುವಂತಹ ಉಗುರುಗಳು ಸ್ವಲ್ಪ ಎತ್ತರವಾಗಿ ಬಂದು ಮತ್ತೆ ಪುನಃ ಹೀಗೆ ಪೂರ್ವಾಭಿಮುಖವಾಗಿ ತೋರಿಸುವಂತಹ ಉಗುರುಗಳು. ಆ ಉಗುರುಗಳಲ್ಲಿ ಬೆಳಗುವಂತಹ ಕಾಂತಿ ಸಮಗ್ರ ಪ್ರಪಂಚವನ್ನು ಬೆಳಗುತ್ತವೋ ಎಂಬಂತೆ ಕಣ್ಣು ಪೂರೈಸುವಂತಹ ಉಗುರಿನ ಕಾಂತಿ. ತನ್ನ ಹೃದಯದಲ್ಲಿ ಲಕ್ಷ್ಮೀದೇವಿಯನ್ನು ಸದಾ ಧರಿಸಿಕೊಂಡವನು. ಅಂತಹ ಸ್ಮಯಮಾನ, ನನ್ನನ್ನೇ ನೋಡಿ ನಗುತ್ತಾ ಇದ್ದಾನೆ ಹೇಳುವಂತಹ ಆ ಭಾವದಲ್ಲಿ ಅವನನ್ನು ನಾವು ಕಾಣಬೇಕು. ಸ್ಮಯಮಾನ, ನನ್ನನ್ನು ನೋಡಿ ನಗ್ತಾ ಇದ್ದಾನೆ, ಮಗಳು ನಗ್ತಾ ಇದ್ದಾನೆ. ಸ್ಮಯಮಾನಂ, ಅಂತಹ ಶ್ರೀಹರಿಯನ್ನು ಮಗು ನೀನು ಧ್ಯಾನಿಸಬೇಕು ನಿಯತವಾಗಿ. ಇಂದು ಮಾತ್ರ ಅಲ್ಲ, ನಾಳೆ ಮಾತ್ರ ಅಲ್ಲ, ನಿನ್ನ ಈ ಸಂಕಲ್ಪ ಪೂರೈಸುವವರೆಗೆ ಅವನನ್ನು ಧ್ಯಾನಿಸಬೇಕು. ನಿಯತೇನ ಏಕಭೂತೇನ, ಮನಸ್ಸಿನಿಂದ ಧ್ಯಾನಿಸುತ್ತಾ ಈ ಸ್ವರೂಪವನ್ನು ಮನಸ್ಸಿನಲ್ಲಿ ತಂದು ಧರಿಸಿಕೊಳ್ಳಬೇಕು. ಅಂಗಾಂಗಗಳಲ್ಲಿ ಧರಿಸಿಕೊಳ್ಳಬೇಕು. ರಕ್ತದ ಕಣಗಳಲ್ಲಿಯೂ ಕೂಡ ಅವನ ದಿವ್ಯವಾದಂತಹ ಮಂಗಲಮಯವಾದ ಸ್ವರೂಪ ಅದು ಸಂಚಾರ ಮಾಡ್ತಾ ಇರಬೇಕು. ಅಂತಹ ಆ ಸ್ವರೂಪಕ್ಕೆ ಒಂದು ಮಂತ್ರವನ್ನು ನಾನು ಹೇಳಿಕೊಡ್ತೇನೆ. ಆ ಮಂತ್ರವನ್ನು 7 ವಾರಗಳ ಕಾಲ ನೀನು ಪಠಿಸಿದೆ ಎಂದಾದರೆ ನೀನು ಆಕಾಶದಲ್ಲಿ ಹಾರಾಡುವಂತಹ ಖೇಚರ ಶಕ್ತಿಗಳನ್ನು, ವಿದ್ಯಾಧರರನ್ನು ನೀನು ಕಾಣುವಂತಹ ಸಾಮರ್ಥ್ಯವನ್ನು ಪಡೆಯುತ್ತಿ. ಓಂ ನಮೋ ಭಗವತೆ ವಾಸುದೇವ. ಈ ದ್ವಾದಶಾಕ್ಷರಿ 12 ಅಕ್ಷರಗಳಿಂದ ಕೂಡಿದಂತಹ ಕೇಶವಾದಿ ದಾಮೋದರ ಅಂತ 12 ನಾಮಗಳಿಂದ ಸಮರ್ಚಿತನಾದಂತಹ ಆ ಶ್ರೀಹರಿ ಯಾವ ಸ್ವರೂಪವನ್ನು ನಾನೀಗ ನಿನಗೆ ಹೇಳಿಕೊಟ್ಟಿದ್ದೇನೆ, ಆ ಸ್ವರೂಪವನ್ನು ಧ್ಯಾನಿಸುತ್ತಾ ಈ ಮಂತ್ರವನ್ನು ಜಪ ಮಾಡಿ. ನಾನಾ ಪ್ರಕಾರವಾಗಿ ವಿಧಾನೋಕ್ತ ರೀತಿಯಲ್ಲಿ ಅವನನ್ನು ಆರಾಧನೆ ಮಾಡಿ. ಆಮೇಲೆ ವಿರಕ್ತನಾಗಿ ಇಂದ್ರಿಯಗಳನ್ನೆಲ್ಲ ಒಳಮುಖವನ್ನಾಗಿಸಿಕೊಂಡು ಎಲ್ಲ ಇಂದ್ರಿಯಗಳು ಮನಸ್ಸು ಸಮೇತ ನಿನ್ನ ಒಳಗಿರುವಂತಹ ಅದೇ ಆ ಪ್ರಸಾದಾಭಿಮುಖಂ ಹೇಳುವಂತಹ 12 ಸ್ವರೂಪ ಏನುಂಟು, ಆ 12 ಸ್ವರೂಪವನ್ನು ಈ 12 ಅಕ್ಷರಗಳನ್ನು ಹೊಂದಿದಂತಹ ದ್ವಾದಶಾಕ್ಷರಿಯಿಂದ ಜಪ ಮಾಡುತ್ತಾ ಇರುವಂತಹ ಯಾವ ಸ್ವರೂಪ ಉಂಟು, ಆ ಸ್ವರೂಪವನ್ನು ನಿನ್ನ ಎಲ್ಲ ಇಂದ್ರಿಯಗಳು ಒಳಮುಖವಾಗಿ ಒಳಗಿರುವಂತಹ ಅಂತರಂಗದಲ್ಲಿ ಸ್ಥಿತನಾಗಿರುವಂತಹ ಆ ವಾಸುದೇವನನ್ನು ನೋಡುವುದಕ್ಕೆ ತೊಡಗಲಿ. ಒಳ್ಳೆಯದಾಗಿ ನಾರದ ಮಹರ್ಷಿಗಳಿಗೆ 3 ಪ್ರದಕ್ಷಿಣೆಯನ್ನು ಪ್ರಣಾಮಗಳನ್ನು ಸಲ್ಲಿಸಿ ನೇರವಾಗಿ 5 ವರ್ಷದ ಬಾಲಕ ಮಧುವನದತ್ತ ನಡೀತಾನೆ. ಇತ್ತ ನಾರದರು ನೇರವಾಗಿ ಉತ್ತಾನಪಾದದ ಆಶ್ರಮಕ್ಕೆ ಹೋಗಿ, ಅರಮನೆಗೆ ಹೋಗಿ ಅವನನ್ನು ಒಂದ್ಸಲ ನೋಡಿ ಬರ್ತಾರೆ. ಯಾಕಪ್ಪ ಉತ್ತಾನಪಾದ ತಲೆಬಿಸಿಯಲ್ಲಿ ತಲೆಯನ್ನಡಿಗೆ ಹಾಕೊಂಡು ಕಣ್ಣೀರು ಹಾಕುತ್ತಾ ಇದೆಯಲ್ಲ, ಏನಾಯಿತು? ಹೀಗೀಗಾಯಿತು, ಮಗ ಮನೆ ಬಿಟ್ಟು ಹೋದ. ಛೇ, ಇನ್ನವನ ಯಾವ ಪ್ರಾಣಿಗಳು ತಿಂದು ಹಾಕ್ತವೋ ಗೊತ್ತಿಲ್ಲ. ಏನು ಮಾಡುವುದು ಸ್ವಾಮಿ, ನನ್ನ ಹಣೆ ಬರಹ ಹೀಗಾಗಿದೆ. ಹೆದರಬೇಡ, ಇನ್ನೇನು 6 ತಿಂಗಳಿನಲ್ಲಿ ಅವ ಮತ್ತೆ ಬರ್ತಾನೆ. ಬರುವಾಗ ನಿನ್ನ ಮಗ ಮಾತ್ರ ಅಲ್ಲ, ಶ್ರೀಹರಿಯ ದಾಸನಾಗಿ, ಶ್ರೀಹರಿಯ ಅನುಗ್ರಹಕ್ಕೆ ಭಾಜನಾಗಿ, ನಿಮ್ಮ ಇಡೀ ಕುಟುಂಬದಲ್ಲಿ ಈವರೆಗೆ ಯಾರು ಸಾಧನೆ ಮಾಡದಂತಹ ಒಂದು ಸಾಧನೆಯನ್ನು ಮಾಡಿ ಒಬ್ಬ ಸಾಧಕನಾಗಿ, ಒಬ್ಬ ಪರಮ ಭಾಗವತನಾಗಿ ನಿನ್ನ ಮನೆಗೆ ಬರ್ತಾನೆ. ನೀ ಏನು ಹೆದರಬೇಡ, ಅಂತರಂಗದಲ್ಲಿ ನೀನು ಶಾಂತನಾಗಿ ಆ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಇರು ಅಂತ ಹೇಳಿ ಅದರಿಂದ ಅವರು ನಾರದರು ಬಂದರು. ಇತ್ತ
ಮಧುವನಕ್ಕೆ ಬಂದು ನಾರದರು ಹೇಳಿದ ಹಾಗೆ ಎಲ್ಲ ಮಾಡ್ತಾನೆ. ಮಾಡಿ ಅದೇ ಆ ಪ್ರಸಾದಾಭಿಮುಖ ಹೇಳುವಂತಹ 12 ಶ್ಲೋಕಗಳು, 12 ಸ್ವರೂಪದ 12 ಲಕ್ಷಣಗಳು, ಆ 12 ಲಕ್ಷಣಗಳನ್ನು ಹಿಡ್ಕೊಂಡು ಈ 12 ಅಕ್ಷರಗಳಿಂದ ಸಮಾಲೃತವಾದಂತಹ ದ್ವಾದಶಾಕ್ಷರಿ ಮಂತ್ರದಿಂದ ಅದೇ ಆ ಶ್ರೀಹರಿಯನ್ನು ಮನಸ್ಸಿನಿಂದ ಭಜಿಸುವುದಕ್ಕೆ ತೊಡಗ್ತಾನೆ. ಅವನ ಸ್ವರೂಪವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡ್ತಾನೆ. 3 ರಾತ್ರಿಗಳಿಗೊಮ್ಮೆ ಕೇವಲ ಏನು ಹಣ್ಣನ್ನು ತಿಂದು 1 ತಿಂಗಳ ಕಾಲ ಧ್ಯಾನಕ್ಕೆ ತೊಡಗ್ತಾನೆ. ಹೊಟ್ಟೆ ಗಟ್ಟಿ ಮಾಡುವುದು ಸಮಸ್ಯೆ ಶ್ರೀಹರಿ ಆರಾಧನೆಗೆ. ಕೇಳುವುದಿಲ್ಲ. ಯುಕ್ತಾಹಾರ ವಿಹಾರಸ್ ಯುಕ್ತ ಚೇಷ್ಟಸ್ಯ ಕರ್ಮಸ್, ಅಂಥವರಿಗೆ ನಾನು ಸಿಗ್ತೇನೆ ಅಂತ. ಹಾಗಾಗಿ 3 ರಾತ್ರಿಗಳಿಗೊಮ್ಮೆ ಹಣ್ಣನ್ನು ತಿಂದು ಶ್ರೀಹರಿಯನ್ನು ಧ್ಯಾನಿಸ್ತಾನೆ 1 ತಿಂಗಳ ಕಾಲ. 2ನೇ ತಿಂಗಳಿಗೆ 6 ದಿನಗಳಿಗೊಮ್ಮೆ ಕೇವಲ ಏನು ತೃಣಪನ್ನಾದಿಗಳನ್ನು, ಹುಲ್ಲು, ಎಲೆ ಇತ್ಯಾದಿಗಳನ್ನು ತಿಂದು ಮತ್ತೆ 2ನೇ ತಿಂಗಳಿನ ಆ ಕಾಲವನ್ನು ವ್ಯಯಿಸ್ತಾನೆ. ಹೇಗೆ? ಶ್ರೀಹರಿಯ ಧ್ಯಾನದಿಂದ, ತಪಸ್ಸಿನಿಂದ. ತದನಂತರ 3ನೇ ತಿಂಗಳಿನಲ್ಲಿ 9 ದಿನಗಳಿಗೊಮ್ಮೆ ಕೇವಲ ನೀರನ್ನು ಕುಡಿದು ಶ್ರೀಹರಿಯನ್ನು ಧ್ಯಾನಿಸ್ತಾನೆ. 4ನೇ ತಿಂಗಳಿನಲ್ಲಿ 12 ದಿನಗಳಿಗೊಮ್ಮೆ ಕೇವಲ ಗಾಳಿಯನ್ನು ತಿಂದು ಕುಡಿದು ಶ್ವಾಸವನ್ನು ಒಳಗಡೆ ಕಳ್ಕೊಂಡು ಬಂಧಿಸಿ ಶ್ರೀಹರಿಯನ್ನು ಶರೀರದಲ್ಲಿ ಪೂರ್ಣವಾಗಿ ಧ್ಯಾನಿಸಿ ಧರಿಸಿ ಬಿಟ್ಟ. 5ನೇ ತಿಂಗಳಿಗಾಗುವಾಗ ಶ್ವಾಸವೂ ಬಂಧಿತವಾಗಿದೆ. ಶುದ್ಧವಾದಂತಹ ಆ ಬ್ರಹ್ಮತತ್ವ ಏನುಂಟು, ವಾಸುದೇವ ದ್ವಾದಶಾಕ್ಷರಿಯಿಂದ ಸಿಗುವಂತಹ ಬ್ರಹ್ಮತತ್ವ, ಅದನ್ನು ಧ್ಯಾನಿಸುತ್ತಾ ಒಂಟಿಕಾಲಿನಲ್ಲಿ ತಪಸ್ಸನ್ನು ಗೈಯುವುದಕ್ಕೆ ಪ್ರಾರಂಭಿಸುತ್ತ ಎಲ್ಲ ಕಡೆಗಳಿಂದ ಮನಸ್ಸನ್ನು ಏಕತ್ರೀಗೊಳಿಸಿ ಒಳಗಡೆ ಅಂತರಂಗದಲ್ಲಿ ನಿಂತಹ ಆ ರಂಗಸ್ವಾಮಿಯನ್ನು ಮತ್ತೆ ಅದೇ ಆ ಎಲ್ಲ ಇಂದ್ರಿಯಗಳನ್ನು ಸೇರಿಸಿಕೊಂಡು ಧ್ಯಾನಿಸುತ್ತಾ ಇರುವ ಕಾಲಕ್ಕೆ ಒಂದು ಯಾವ ಕ್ಷಣವೂ ಕೂಡ ಅವನ ಮನಸ್ಸು ಹೊರಗೆ ಹೋಗದೆ ಒಂದೆಡೆಯೇ ಆ ಶ್ರೀರಂಗನಲ್ಲಿಯೇ ಸ್ಥಿತವಾಯಿತು. 3 ಲೋಕಗಳು ಕೂಡ ಧ್ರುವನ ತಪಸ್ಸಿಗೆ ಅಲುಗಾಡುವುದಕ್ಕೆ ಶುರುವಾಯಿತು. ಅವನ ಆ ಒಂಟಿಕಾಲಿನ ತಪಸ್ಸಿನಿಂದಾಗಿ ಆ ಭೂಮಿಗೆ ಸ್ಪರ್ಶವಾದಂತಹ ಕಾಲಿನ ಹೆಬ್ಬೆರಳಿನ ಒತ್ತುವಿಕೆಯಿಂದಾಗಿ ಸಮಗ್ರ ಪೃಥಿವಿ, ಭೂಮಿ, ಹಡಗು ಸಮುದ್ರದಲ್ಲಿ ಅಲ್ಲಾಡಿದ ಹಾಗೆ ಕಂಪಿಸುವುದಕ್ಕೆ ಶುರುವಾಯಿತು. ಎಲ್ಲ ಇಂದ್ರಿಯಗಳು, ಎಲ್ಲ ಪ್ರಾಣಗಳು ಕೂಡ ಒಂದೆಡೆ ಶರೀರದಲ್ಲಿ ಆ ವಾಸುದೇವನಲ್ಲಿಯೇ ಸ್ಥಿತವಾದ ಕಾರಣ ಹೊರಗಡೆ ಏನೂ ಇಲ್ಲ. ಶ್ವಾಸವೂ ನಿರುದ್ಧವಾಗಿದೆ. ಅಲ್ಲಿಂದ ಹೊಗೆ ಹೊರಟಂತದ್ದು ಸ್ವರ್ಗಲೋಕಕ್ಕೆ ತಲುಪಿತು. ಆ ಹೊಗೆಯಿಂದಾಗಿ ಸ್ವರ್ಗಲೋಕದ ದೇವತಾ ಸ್ತೋಮಗಳೆಲ್ಲ ಉಸಿರುಗಟ್ಟುವುದಕ್ಕೆ ಶುರುವಾಯಿತು. ದೇವತೆಗಳನ್ನು ಉಸಿರುಗಟ್ಟಿ ಏನು ಮಾಡುವುದು ಅಂತ ಆಲೋಚನೆ ಮಾಡ್ತಾ ಇರುವ ಕಾಲಕ್ಕೆ ಶ್ರೀಹರಿಯ ನೆನಪಾಯಿತು. ಹೋಗಿ ವೈಕುಂಠ ಲೋಕದಲ್ಲಿ ಶ್ರೀಹರಿಯನ್ನು ಸ್ತುತಿಸಿತು. ಶ್ರೀಹರಿ ಹೇಳಿದ, ಹೆದರಬೇಡಿ, ಅದು ನನ್ನವನಾದಂತಹ ಧ್ರುವನ ತಪಸ್ಸು. ಆ ಧ್ರುವನ ತಪಸ್ಸಿನಿಂದಾಗಿ ನಿಮ್ಮ ಲೋಕಗಳೆಲ್ಲ ಕಂಗೆಡ್ತಾ ಉಂಟು. ನೀವು ಕೂಡ ಕಂಗೆಟ್ಟಿದ್ದೀರಿ. ಯಾಕೆ ಕೇಳಿದ್ರೆ ಹೇಳ್ತಾರೆ ವ್ಯಾಸರು, ಔತ್ತಾನಪಾದಿ ಮಯಿ ಸಂಗತ. ಉತ್ತಾನಪಾದನ ಮಗನಾದಂತಹ ಧ್ರುವ ಈ ಕಾಲಕ್ಕೆ ನನ್ನಲ್ಲಿ ಸೇರಿ ಹೋಗಿದ್ದಾನೆ. ಎಂತಹ 5 ವರ್ಷದ ಬಾಲಕತ್ವ ಅರ್ಥ ಆಗುವುದಿಲ್ಲ. ಔತ್ತಾನಪಾದಿ ಮಯಿ ಸಂಗತಾತ್ಮ, ನಾನೀಗ ಅವನ ತಪಸ್ಸನ್ನು ನಿಲ್ಲಿಸ್ತೇನೆ. ಅವನಿಗೆ ಹೋಗಿ ದರ್ಶನ ಕೊಡದೆ ಉಪಾಯ ಇಲ್ಲ. ಆದ ಕಾರಣ ನೀವು ಶಾಂತರಾಗಿ ಮತ್ತೆ ನನ್ನನ್ನು ಧ್ಯಾನಿಸಿ ಹೋಗದೇ ಗೊತ್ತಿಲ್ಲ ಶ್ರೀಹರಿಗೆ. ಭೃತ್ಯ ದಿದೃಕ್ಷಯ, ನನ್ನ ಭಕ್ತನನ್ನು ನಾನು ನೋಡಬೇಕು ಅಂತ ಹೊರಟ ಗರುಡಾರೂಢನಾಗಿ ಹೋಗಿ ನೋಡ್ತಾನೆ. ನಿಶ್ಚಲವಾದಂತಹ ಭಾವದಿಂದ, ತದೇಕ ದೃಷ್ಟಿಯಿಂದ ಅಂತರಂಗದಲ್ಲಿ ಶ್ರೀಹರಿಯನ್ನು ಮತ್ತೆ 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 ನೋಡುತ್ತಾ 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 ತಪಸ್ಸಿನಲ್ಲಿ ಸಿದ್ಧನಾಗಿ ಹೋಗಿದ್ದಾನೆ. ಏಕಪಾದದಿಂದ ಬಂದಂತಹ ಶ್ರೀಹರಿ ಗರುಡನಿಂದ ಇಳಿದು ಹೋಗಿ ಆ ಪರಮ ಭಾಗವತನೆನಿಸಿದಂತಹ ಧ್ರುವನ ಎದುರು ನಿಂತುಕೊಂಡ ತಕ್ಷಣ ಈ 5 ತಿಂಗಳ ಕಾಲ ತನ್ನ ಹೃದಯದಲ್ಲಿ
ಇದ್ದಂತಹ ಯಾವ ದ್ವಾದಶಾಕ್ಷರಿ ಮಂತ್ರಕ್ಕೆ ಪ್ರತಿಪಾದ್ಯನಾದಂತಹ ಅಭಿಮಾನಿ ದೇವತೆ ಎನಿಸಿದಂತಹ ಯಾವ ಶ್ರೀಹರಿ ಇದ್ದಾನೋ ಈವರೆಗೆ ಅವನ ಹೃದಯದಲ್ಲಿ ಸ್ಥಿತನಾದವನು, ಹೃದಯದಲ್ಲಿ ಯಾರನ್ನು ನೋಡಿಕೊಂಡಿದ್ದಂತಹ ಆ ಶ್ರೀಹರಿಯೋ ಅವ ಇದ್ದಕ್ಕಿದ್ದಾಗೆ ಅವನ ಸ್ವರೂಪ ಮಾಯ ಆಯಿತ. ಕಣ್ಣು ಮುಚ್ಚಿ ಧ್ಯಾನಾಸಕ್ತನಾಗಿ ಹೃದಯದಲ್ಲಿ ಶ್ರೀಹರಿಯನ್ನು ನೋಡುತ್ತಾ ಇದ್ದಂಥವನಿಗೆ ಹೃದಯದಲ್ಲಿರುವ ಅವನ ರೂಪ ಮಾಯವಾಯಿತು. ಕಣ್ತೆರನ್ನು ನೋಡ್ತಾನೆ. ತಡಿತ ತಿರೋಹಿತಂ ಸಹಸೈವೋಪಲಕ್ಷ್ಯ ಬಹಿಸ್ಥಿತಂ ತದವಸ್ಥಂತರ. ಯಾವಾಗ ಈವರೆಗೆ 5 ತಿಂಗಳಿನವರೆಗೆ ನನ್ನ ಹೃದಯದಲ್ಲಿ ನಾನು ಯಾರನ್ನು ಯಾವ ಸ್ವರೂಪದಲ್ಲಿ ನೋಡ್ತಾ ಇದ್ದೇನೋ, ಯಾವ ಪರಮ ಗುರುಗಳೆನಿಸಿದಂತಹ ನಾರದರು ಉಪದೇಶ ಕೊಟ್ಟಂತಹ ಯಾವ ಪ್ರಸಾದಾಭಿಮುಖಂ ಹೇಳುವಂತಹ ಯಾವ ಸ್ವರೂಪ ಲಕ್ಷಣಗಳನ್ನು ನಾನು ಈವರೆಗೆ ವಾಸುದೇವ ದ್ವಾದಶಾಕ್ಷರಿಯಿಂದ ಧ್ಯಾನಿಸುತ್ತಾ ತಪವನ್ನು ಗೈದಿನೋ ಅಂತಹ ಅದೇ ಸ್ವರೂಪ ಅವನ ಎದುರು ಕಾಣ್ತಾ ಉಂಟು. ಅಂತಹ ಪರಮ ಭಾಗ್ಯವಂತ ತದ್ದರ್ಶನೇನ ಆಗತ ಸಾಧ್ವಸಃ ಕ್ಷಿತೌ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ಬಾಲಕ. ಅಲ್ಲಿಂದಲೇ ತಲೆಯನ್ನು ಮೇಲೆ ಎತ್ತಿ ಕಣ್ಣಿನಿಂದ ಆ ದಿವ್ಯ ಮಂಗಳ ರೂಪವನ್ನು ಕುಡಿದು ಬಿಡಬೇಕೋ ಅಂತ ನೋಡ್ತಾ ಇದ್ದಾನೆ. ಮುಚ್ಚದ ಕಣ್ಣಿನಿಂದ, ಬಿಡುಗಣ್ಣಿನಿಂದ ನೋಡ್ತಾ ಇದ್ದಾನೆ ಶ್ರೀಹರಿ. ಬಾಯಿಯಿಂದ ನೋಡುತ್ತಾ ಆ ಶ್ರೀಹರಿಯನ್ನು ಒಮ್ಮೆ ಚುಂಬಿಸಬೇಕು, ಮುತ್ತನ್ನು ಕೊಡಬೇಕು ಆ ಶ್ರೀಹರಿಗೆ ಅಂತ ಬಾಯಿಗೆ ಆ ಪುಟ್ಟ ಕೈಗಳು, ಆ ಕೈಗಳಿಂದ ನನ್ನ ಹೃದಯವಾಸಿಯಾದಂತಹ ಆ ಶ್ರೀಹರಿಯನ್ನು ಆಲಿಂಗಿಸಿ ಅಪ್ಪಿಕೊಳ್ಳಬೇಕು, ಆ ಅಪ್ಪುಗೆಯನ್ನು ನಾನು ಅನುಭವಿಸಬೇಕು, ಆನಂದವನ್ನು ಅನುಭವಿಸಬೇಕು ಅಂತ ಭಾವಿಸ್ತಾ ಇದ್ದಾನೆ. ಅಲ್ಲಿಂದ ಮೆಲ್ಲನೆ ಎದ್ದು ನಿಂತ, ಕೈಗಳೆರಡನ್ನು ಜೋಡಿಸಿದ. ಮಾತಾಡಬೇಕು. ಪೂಜ್ಯನಾದಂತಹ ಶ್ರೀಹರಿ ಬಂದು ಎದುರು ನಿಂತಿದ್ದಾನೆ, ಸ್ತುತಿ ಮಾಡಬೇಕು ಅನಿಸ್ತಾ ಉಂಟು. ಮಾತುಗಳು ಬಾರದೇ ಹೋಯಿತು. ಈವರೆಗೆ ಮೌನವಾಗಿದ್ದಂತಹ ಮಾತು ಮೌನವಾಗಿಯೇ ಹೃದಯದಲ್ಲಿ ಏನು ಮಾಡಬೇಕು, ಏನೋ ಹೇಳಬೇಕು ಅಂತ ಅನಿಸ್ತಾ ಉಂಟು. ಮಾತು ಬಾರದೇ ಇರುವಂತಹ ಒಂದು ಹಂತ ಸ್ವಾಮಿಗೆ ಗೊತ್ತಾಯಿತು. ನನ್ನವನಿಗೆ ಮಾತಾಡುವುದಕ್ಕೆ ಬರ್ತಾ ಇಲ್ಲ, ಅವನ ಸರ್ವೇಂದ್ರಿಯಗಳು ಕೂಡ ಸ್ತಂಭೀಭೂತವಾಗಿ ಹೋಗಿವೆ. ಕೂಡಲೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಸಕಲ ವಿದ್ಯೆಗಳು ಕೂಡ ತುಂಬಿರುವಂತಹ ತನ್ನ ಪಾಂಚಜನ್ಯ ವೇದಮಯವಾದಂತಹ ಶಂಖದಿಂದ ಆ ಧ್ರುವನ ಕೆನ್ನೆಯನ್ನು ಸವರ್ತಾನೆ ಸ್ವಾಮಿ. ಆ ಸವರಿದ ಕಾಲಕ್ಕೆ ಅವನ ಸಕಲ ಪಾಪಗಳೂ ಕೂಡ ಪರಿಹೃತವಾಗಿ ಯಾವುದೋ ಒಂದು ಅವ್ಯಕ್ತವಾದಂತಹ ವೇದದ ಮಾತುಗಳು ಅವನ ಬಾಯಲ್ಲಿ ಹೊರಹೊಮ್ಮುವುದಕ್ಕೆ ಶುರು. ಕೃತಾಂಜಲಿ ಬ್ರಹ್ಮಮಯೇನ ಕಂಪುನ ಪಸ್ಪರ್ಶ ಬಾಲಂ ಕೃಪಯ. ಅದೆಂತಹ ಕೃಪೆ ಶ್ರೀಹರಿಗೆ ಭಕ್ತರ ಮೇಲೆ. ತನ್ನ ಶಂಖದಿಂದ ಸವರಿದ ಕಾಲಕ್ಕೆ ತದೈವ ಪ್ರತಿಪಾದಿತಾಂಗಿರಂ ದೈವೀ. ಒಂದು ಅತ್ಯದ್ಭುತವಾದಂತಹ ಶ್ರುತ್ಯುಕ್ತವಾದಂತಹ ಮಾತುಗಳನ್ನು ಆಡುವುದಕ್ಕೆಂತ ಶುರು ಮಾಡ್ತಾನೆ. ಭಕ್ತಿ ಭಾವ, ಅತ್ಯಂತ ಪರಮ ಭಕ್ತಿ ಭಾವದಿಂದ ನಮಸ್ಕಾರ ಸ್ಥಿತಿಯಲ್ಲಿಯೇ ಇದ್ದು ತದೇಕ ಚಿತ್ತದಿಂದ ಆ ಸ್ವಾಮಿಯನ್ನು ಸ್ತುತಿ ಮಾಡುವುದಕ್ಕೆ ತೊಡಗುತ್ತಾನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಾಮಿ, ಈವರೆಗೆ ನನ್ನ ಮಾತುಗಳೆಲ್ಲವೂ ಕೂಡ ನಿನ್ನ ಮಂತ್ರದಿಂದ ಮೌನವಾಗಿತ್ತು ಸ್ವಾಮಿ. ಮೌನವಾದಂತಹ ಆ ಮಾತನ್ನು ಮಾತಾಡುವ ಹಾಗೆ ಮಾಡಿದಿ ವೇದಮಯವಾದಂತಹ ಶಂಖಸ್ಪರ್ಶದಿಂದ. ಯೋಂತ ಪ್ರವಿಶ್ಯ, ಅದೇ ನೀನು, ಶಂಖಧಾರಿಯಾದಂತಹ ನೀನು ನನ್ನ ಒಳಗಡೆ ಸುಪ್ತವಾಗಿ ಹೋದಂತಹ ಈ ಮಾತನ್ನು
ಮಾತಾಡುವ ಹಾಗೆ ವಾಕ್ಶಕ್ತಿಯನ್ನು ಕೊಟ್ಟಂತಹ ಪರಮ ಮಂಗಲ ಮೂರ್ತಿಯಲ್ಲೇ ಸ್ವಾಮಿ ನೀನು. ನಿದ್ರಿಸುತ್ತಾ ಇದ್ದಂತಹ ಪ್ರಸುಪ್ತಾಂ ವಾಚಂ ಇಮಾಂ ಸಂಜೀವಯತಿ, ಮಾತಿಗೆ ಜೀವ ಕೊಟ್ಟಿಯಲ್ಲ ಸ್ವಾಮಿ ನೀನು. ಮಾತ್ರ ಅಲ್ಲ, ಎಲ್ಲವೂ ಕೂಡ ಶರೀರದಲ್ಲಿ, ಒಬ್ಬ ಮನುಷ್ಯನ ಶರೀರದಲ್ಲಿರುವ ಎಲ್ಲ ಅಂಗಾಂಗಗಳು, ರಕ್ತ ಕಣ ಮೇಧಸ್ಸು ಮಜ್ಜೆ ಮಾಂಸ ಎಲ್ಲವೂ ಕೂಡ ನಿನ್ನಿಂದಲೇ ಅಂತಾಗುವಾಗ ಅಖಿಲ ಶಕ್ತಿಧರ ಸಮಗ್ರ ಬ್ರಹ್ಮಾಂಡವನ್ನೇ ಧರಿಸಿದಂತಹ ಸ್ವಾಮಿ ನನ್ನ ಈ ಒಬ್ಬನ ಶರೀರದ ಒಳಗಡೆ ಸೇರಿ ಮೌನವಾಗಿದ್ದ ವಾಕ್ಕನ್ನು ಮಾತಾಡುವ ಹಾಗೆ ಮಾಡಿದ್ದೆಲ್ಲ ಸ್ವಾಮಿ. ಅದಲ್ಲದೆ ನಿನ್ನ ಧ್ಯಾನದಿಂದ ಎಲ್ಲವೂ ಕೂಡ ಈ ಕಾಲಕ್ಕೆ ನಿಂತಲ್ಲಿಯೇ ನಿಂತು ಸ್ತಂಭಿತವಾಗಿ ಹೋಗಿತ್ತು. ಅಂತಹ ಕೈಗಳನ್ನು, ಕಾಲುಗಳನ್ನು, ಕಿವಿಗಳನ್ನು, ಕಣ್ಣುಗಳನ್ನು, ಎಲ್ಲ ಅಂಗಾಂಗಗಳನ್ನು ಮತ್ತೆ ಜೀವ ಬರುವ ಹಾಗೆ ಅನುಗ್ರಹ ಮಾಡಿದಂತಹ ಜೀವಧರ ಸ್ವಾಮಿ, ನನ್ನ ಪ್ರಾಣವನ್ನೂ ನೀನು ಜೀವ ಕೊಟ್ಟು ಎದ್ದೇಳಿಸಿ ನಿನ್ನ ಜೊತೆಗೆ ಮಾತಾಡುವಂತೆ ಮಾಡಿದೆಯಲ್ಲ ಸ್ವಾಮಿ. ಅಂತಹ ನಿನಗೆ ಅನಂತ ಸಾವಿರದ ಪ್ರಣಾಮಗಳು ಅಂತ ಹೇಳುತ್ತಾ 12 ಸ್ತುತಿಗಳ ಮೂಲಕವಾಗಿ ಆ ದ್ವಾದಶಾಕ್ಷರಿ ಪ್ರತಿಪಾದ್ಯನಾದಂತಹ ಸ್ವಾಮಿಯನ್ನು ಸ್ತುತಿ ಮಾಡಿದ ಕಾಲಕ್ಕೆ ಅತ್ಯಂತ ಆನಂದಿತನಾದಂತಹ ಶ್ರೀಹರಿ ಅನುಗ್ರಹ ಮಾಡುವುದಕ್ಕೆ ತೊಡಗ್ತಾನೆ. ನೀನು ಕೇಳಿದ್ದು ನನಗೆ ಗೊತ್ತಿದೆ, ನಿನಗೆ ಏನು ಬೇಕದನ್ನ ಕೊಡ್ತೇನೆ, ನಾನು ನೀಡಧಿಷ್ಠಿರಂತಾನೆ, ಇನ್ನೊಬ್ಬರು ಯಾರೂ ಕೂಡ ಏರದೇ ಇರುವ ಸ್ಥಾನ ತಾನೆ ಕೊಡ್ತೇನೆ. ಸಪ್ತರ್ಷಿ ಮಂಡಲ, 3 ಲೋಕಗಳಿಂದಲೂ ಮೇಲಿರುವಂತಹ ಸಪ್ತರ್ಷಿ ಮಂಡಲ, ಆ ಸಪ್ತರ್ಷಿ ಮಂಡಲದಿಂದಲೂ ಮೇಲಿರುವಂತಹ ಒಂದು ಧ್ರುವ ಹೇಳುವಂತಹ ಪದ ಉಂಟು. ಆ ಪದ ಇಡೀ ಬ್ರಹ್ಮಾಂಡಕ್ಕೆ ಆಧಾರ ಸ್ತಂಭವಾಗಿರುವಂತಹ ಪದ ಸ್ಥಾನ. ಆ ಸ್ಥಾನವನ್ನು ಅದರ ಹೊರಗಿಂದಲೇ ಸಮಗ್ರ ದೇವತೆಗಳು, ತಾರಾಗಣಗಳು, ಋಷಿಮುನಿಗಳು, ಪ್ರಜಾಪತಿಗಳು ಎಲ್ಲರೂ ಕೂಡ ಪ್ರದಕ್ಷಿಣಾಕಾರವಾಗಿ ಸುತ್ತು ಬರ್ತಾ ಇರ್ತಾರೆ. ಅಂತಹ ಧ್ರುವವಾದಂತಹ ಸ್ಥಾನವನ್ನು ನಾನು ನಿನಗೆ ಅನುಗ್ರಹ ಮಾಡಿದ್ದೇನೆ. 5 ತಿಂಗಳಿನಲ್ಲಿ ಸಿಕ್ಕಿದಂತಹ ಧ್ರುವ ಮಾತ್ರ ಅಲ್ಲ, ಮುಂದೆ ಅದು ಸಿಗಬೇಕಿದ್ರೂ ನಿನ್ನ ಮನಸ್ಸಿನಲ್ಲಿದ್ದಂತಹ ಯಾವ ನಾನು ಈ ಸಿಂಹಾಸನವನ್ನೇರಬೇಕು ಅಂತದ. ಆದ್ದರಿಂದ 36,000 ವರ್ಷಗಳ ಕಾಲ ನೀನು ಈ ಸಮಗ್ರ ಭೂಮಂಡಲವನ್ನು ಆಳುತ್ತೀ. ಅದಾಳಿದ ಮೇಲೆ ಮತ್ತೆ ಧ್ರುವ ಪದವನ್ನು ಏರುತ್ತಿ ನೀನು. ಆ ಕಾಲಕ್ಕೆ ನಿನ್ನ ತಮ್ಮನಾದಂತಹ ಉತ್ತಮ ಯಕ್ಷರೊಡನೆ ಹೋರಾಡುತ್ತಾ ತನ್ನನ್ನು ತಾನು ಕಳ್ಕೊಳ್ತಾನೆ, ಅವನು ಸತ್ತು ಹೋಗ್ತಾನೆ. ಆಮೇಲೆ ನೀನು ಈ ಒಂದು ಉತ್ತಮವಾದಂತಹ ಪದವನ್ನು ಏರ್ತಿ ನಿನಗೆ ಒಳ್ಳೇದಾಗಲಿ ಅಮೋಘ. ನಿನಗೆ ತಲೆಬಿಸಿ ಆಯಿತು, ಬೇಜಾರಾಯಿತು. ಛೆ, ಕೋಟಿಗಟ್ಟಲೆ ಇರುವ ಕೋಟ್ಯಾಧೀಶರಲ್ಲಿ 1 ಲಕ್ಷ ಕೊಡಿ ಸ್ವಾಮಿ ಅಂತ ಯಾರಾದರೂ ಕೇಳಿಯಾರ? 10 ಕೋಟಿ ಆದರೂ ಕೇಳಬೇಕಂತ. ಈಗೊಂದು ಸಪ್ತಾಹ ಉಂಟು, 10 ಕೋಟಿ ಒಂದು ಮನೆ ಕಟ್ಟಿ, ಇಲ್ಲದ್ರೆ ಕೋಟಿಗಟ್ಟಲೆ ಇರೋರ ಹತ್ರ ಹೋಗುವ, ಪಾಪದವರ ಹತ್ರ ಅಲ್ಲಿ 10 ರೂಪಾಯಿ ಆದರೂ ಕೊಡಿ ಅಂತ. ಇದೀಗ ಪರಿಸ್ಥಿತಿ ಹಾಗಾಯಿತು. ಎಲ್ಲ ಒಬ್ಬ ಮೋಕ್ಷೇಶ, ಮೋಕ್ಷ ಸಾಮ್ರಾಜ್ಯದ ಅಧಿಪತಿ, ಅವನನ್ನೇ 5 ತಿಂಗಳು ಧ್ಯಾನ ಮಾಡಿ ತಪಸ್ಸು ಮಾಡಿ ಓದಿಸಿ ಅವನನ್ನು ಬಲಿಸಿದಂತಹ ಈ ಧ್ರುವನಿಗೆ ಈಗ ಅವನಿಗೆ ಮನಸ್ಸಿಗೆ ಆಯ್ತು, ಛೇ, ನಾನು ಆ ಮೋಕ್ಷ ಸ್ವಾಮಿಯನ್ನೇ ಬಲಿಸಿದ ಮೇಲೆ ಮೋಕ್ಷವನ್ನು ಕೇಳುವುದು ಬಿಟ್ಟು ಕೇವಲ ಬಾಹ್ಯವಾದಂತಹ ಭೋಗಭಾಗ್ಯಗಳನ್ನು ನಾ ಕೇಳಿದ ನನಗೆ ನನ್ನಷ್ಟು ಮೂರ್ಖೆಯನ್ನು ಯಾರಿದ್ದಾರೆ ಅಂತ ಬಹಳ ತಲೆಬಿಸಿ ಆಯಿತು. ಹಾಗೆಂತ ದೇವರ ಪ್ರಸಾದ ಬೇಡ ಅಂತ ಹೇಳಿಗಾಗ್ತದ? ಎಲ್ಲರಿಗೆ ಹಾಗೆ ಪಂಚಾಮೃತ ಕುಡಿದ್ರಾಗುವುದಿಲ್ಲ. ಸಪಾದ ಬೇರೆಯವರ ಮನೆಯಲ್ಲಿ ಮಾಡಿದ್ದಾಗುವುದಿಲ್ಲ ಅಂತ ಹಾಗೆಲ್ಲ ಇಲ್ಲ. ಬೇರೆಯವರ ಮನೆಯಲ್ಲಿ ಮಾಡಿದ್ದೇ ಆಗಬೇಕು. ದೇವರು ಅವರಿಗೊಂದು ಇಲ್ಲಿಗೊಂದು. ತೀರ್ಥ ಅದು ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಅಲ್ಲ ತಾನೆ. ಅದೇ ಭಾವದಿಂದ ನಾವು ಹೇಳುವುದಾದರೆ ಅದು ಹಾಲು ಜೇನು ಮೊಸರು ಇತ್ಯಾದಿ. ತೀರ್ಥ ಅಂತ ಆಗುವುದು ಯಾವಾಗ? ನಿವೇದಿತವಾದಾಗ ಮಾತ್ರ. ಅನಿವೇದಿತವಾಗದೇ ಇದ್ರೆ ಸರಿ, ಹಾಲು ಮೊಸರು, ಹಾಲಾಗದವರಿಗೆ ಹಾಲು ಬೇಡ, ಮೊಸರಾಗದವರಿಗೆ ಮೊಸರಿಲ್ಲ, ಜೇನು ತುಪ್ಪ ಸಕ್ಕರೆ
ಅದು ಒಟ್ಟು ಸೇರಿ ನಿವೇದಿತವಾಯಿತು, ಅಭಿಷೇಕವಾಯಿತು ಅಂತ ಆದರೆ ಅದು ಪಂಚಾಮೃತ, ಅಮೃತ. ಅಮೃತವನ್ನು ಬೇಡ ಅಂತ ಹೇಳಿದ್ರೆ ಮತ್ತೆಂತ ವಿಷ ಬೇಕಾ? ಮತ್ತಿದು ಪ್ರಶ್ನೆ ಹೇಗೆ? ಪಂಚಾಮೃತ ಬೇಡ ಅಂತ ಮೇಲೆ ಎಂತ ವಿಷ ಬೇಕಾ ಮತ್ತೆ? ಈ ಒಂದು ಬುದ್ಧಿ ಉಂಟು ನಮ್ಮವರಲ್ಲಿ. ಇವನಿಗೆ ಯಾಕಾಯ್ತು ಮೋಕ್ಷವನ್ನು ಕೇಳೋದ ಬಿಟ್ನಲ್ಲ ಅಂತ. ಹಾಗೆಂತ ಕೊಟ್ಟದ್ದನ್ನು ಬೇಡ ಅಂತ ಹೇಳಿಕ್ಕಾಗುವುದಿಲ್ಲ ಅಂತ 36,000 ವರ್ಷಗಳ ಕಾಲ ನಿರಂತರವಾಗಿ ಆಳ್ತಾನೆ. ಆ ಕಾಲಕ್ಕೆ ಉತ್ತಮ ಯಕ್ಷರೊಂದಿಗೆ ಹೋರಾಟ ಮಾಡಿ ಸತ್ತು ಹೋಗ್ತಾನೆ. ಯಕ್ಷರ ಮೇಲೆ ಕೋಪದಿಂದ ಧ್ರುವ ಅವರ ಮೇಲೆ ಅಭಿಯೋಗವನ್ನು ಮಾಡಿ ಭಯಂಕರವಾದ ಹೋರಾಟವನ್ನು ಮಾಡ್ತಾನೆ. ಅಷ್ಟೊತ್ತಿಗೆ ಸ್ವಯಂಭುವಮನು ಅಜ್ಜ, ಈ ಧ್ರುವನ ಅಜ್ಜ, ಅವ ಬಂದು ಯುದ್ಧವನ್ನು ನಿಲ್ಲಿಸು ಪುಣ್ಯಾತ್ಮ ಅಂತ ಹೇಳಿದ ಮೇಲೆ ಕುಬೇರನ ಜೊತೆಗೆ ಯುದ್ಧವನ್ನು ನಿಲ್ಲಿಸ್ತಾನೆ. ಯುದ್ಧವನ್ನು ನಿಲ್ಲಿಸಿ ಮತ್ತೇನು, ಸರಿ ಆಯಿತು, ಇನ್ನು ನಾನು ಆ ದಿವ್ಯವಾದಂತಹ ಸ್ವರೂಪವನ್ನು ಪಡೆಯುವುದಕ್ಕೆ ಸಾಗಬೇಕು ಅಂತ ಹೇಳಿ ತನ್ನ ಮಕ್ಕಳಿಗೆ ಸಮಗ್ರ ರಾಜ್ಯವನ್ನು ಕೊಟ್ಟು ತಾನು ಬದರಿಕಾಶ್ರಮದತ್ತ ಹೋಗಿ ಆ ದಿವ್ಯವಾದಂತಹ ಸ್ವರೂಪವನ್ನು ಮತ್ತೆ ಧ್ಯಾನಿಸುತ್ತಾ ಇರುವ ಕಾಲಕ್ಕೆ ಅವನೆಲ್ಲ ಇಂದ್ರಿಯಗಳು ಪ್ರತ್ಯಾಹೃತವಾಗಿ ಆ ಸ್ವಾಮಿಯಲ್ಲಿ ಸೇರಿ ಹೋಗ್ತವೆ. ಕೇವಲ ದೇಹ ಮಾತ್ರ ಉಳಿದಿದೆ. ಆ ಕಾಲಕ್ಕೆ ಮೇಲಿನ ಲೋಕದಿಂದ, ವೈಕುಂಠ ಲೋಕದಿಂದ ವಿಮಾನ ಬರ್ತದೆ. ಆ ವಿಮಾನವನ್ನು ಇನ್ನೇನು ಹತ್ತಬೇಕು ಅಂತ ಆಗುವಾಗ ಒಂದು ಸಲ ಧ್ರುವ ವಿಮಾನವನ್ನು ಏರುವುದನ್ನು ನಾನು ನೋಡಬೇಕು ಅಂತ ಯಮ ಬಂದನಂತ. ಬಂದದ್ದು ಒಳ್ಳೆಯದಾಯಿತು. ಪುಟ್ಟ ಬಾಲಕ ಆಗಿದ್ದವ ಈಗ ಇಷ್ಟು ಎತ್ತರಕ್ಕೆ ಏರಿದ್ದಾನೆ. 36,000 ವರ್ಷಗಳ ಕಾಲ ಈ ಭೂಮಂಡಲವನ್ನು ಆಳಿದ್ದಾನೆ. ಅಂಥವನು ಒಬ್ಬ ವಿಷ್ಣುಲೋಕಕ್ಕೆ ಹೋಗಿ ಅದು ಆ ಧ್ರುವಸ್ಥಾನಕ್ಕೆ ಹೋಗುವುದನ್ನು ನಾನು ನೋಡಬೇಕು ಅಂತ ಹೇಳಿ ಬಂದಂತಹ ಯಮನನ್ನು ಬಂದು ತಲೆ ಬಗ್ಗಿಸುವ ಹಾಗೆ ರಥಕ್ಕೆ, ಆ ವಿಮಾನಕ್ಕೆ ತಲೆ ಬಗ್ಗಿಸಿ ನಿಂತಾನೆ. ಯಮನ ತಲೆಯನ್ನು ಮೆಟ್ಟಿ ಅವನು ವಿಮಾನವನ್ನೇ ಇರ್ತಾನೆ. ಭಾಗವತ ಕಥೆಯನ್ನು ಕೇಳಿದರೆ ಫಲ ಏನು ಅಂತ ಕೇಳಿದರೆ, ನಾಳೆ ಹೋಗುವಾಗ ನಾವು ಇನ್ನೊಬ್ಬರಿಗೆ ಕಷ್ಟವನ್ನು ಕೊಟ್ಟು ಹೋಗುವುದಲ್ಲ, ಕೊಡುವುದಿದ್ರೆ ಯಮನಿಗೆ ಕಷ್ಟವನ್ನು ಕೊಟ್ಟು ಹೋಗಬೇಕು. ಯಮನನ್ನು ತಲೆ ತಗ್ಗಿಸುವಾಗ ಮಾಡಿ ಯಮನ ತಲೆಯನ್ನು ಮೆಟ್ಟಿ ನಾವು ಹೋಗಬೇಕು. ಆ ಸಾಮರ್ಥ್ಯ ಒಬ್ಬ ಬಾಲಕನಿಂದ ನಾವು ಕಲಿಬೇಕು. ಒಬ್ಬ 5 ತಿಂಗಳಿನಿಂದ ಪಡೆದಂತಹ ಸಿದ್ಧಿ ನಮಗೊಂದು 50 ವರ್ಷ ಆದರೂ ಇನ್ನುಳಿದ ವರ್ಷವನ್ನು, ಶೇಷಾಯುಷ್ಯವನ್ನು ನಾವು ಆ ರೀತಿಯಲ್ಲಿ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದ ಶಕ್ತಿಯನ್ನು ಸಪ್ತಾಹ ಕೊಡ್ತದೆ. ಯಮನನ್ನು ಪ್ರಶ್ನೆ ಮಾಡುವ ಸಾಮರ್ಥ್ಯವನ್ನು ಸಪ್ತಾಹ ಕೊಡ್ತದೆ. ಆ ಯಮನ ತಲೆಯನ್ನು ಮೆಟ್ಟಿ ಮೇಲಕ್ಕೆ ಏರ್ತಾನೆ. ವಿಮಾನ ಮುಂದೆ ಹೋಗ್ತದೆ. ಹೋಗಿ ಸೇರಿ ಆ ಧ್ರುವವಾದಂತಹ ಸ್ಥಾನವನ್ನು ಸೇರ್ತಾನೆ. ಅಂತಹ ಒಂದು ಅದ್ಭುತವಾದಂತಹ, ಈಗಲೂ ಕೂಡ ಆ ಧ್ರುವನ ಸ್ಥಾನ, ಆ ಧ್ರುವ ಇದ್ದಾನೆ ಹೇಳುವಂಥದ್ದನ್ನು ಋಷಿಮುನಿಗಳು ಹೇಳ್ತಾರೆ. ಅಂತಹ ಒಂದು ದಿವ್ಯಮಯವಾದಂತಹ ಪುಣ್ಯಕಥೆ ಮುಂದಿನ ಭಾಗದಲ್ಲಿ ಋತುಚರಿತ್ರೆ. ಅದರಿಂದ ಒಂದು ಸಣ್ಣ ಒಂದು ವಿರಾಮ. ಅರಿತು ತ್ರಿಪುರಾಸುರನ ಹೆಂಡಿರನು ನೀ ಬೆರೆದೆ, ಕಲಹ ಬಾರದ ಹಾಗೆ ಕರ್ಣನನು ನೀ ಕೊಂದೆ, ಕುಹಕತನದಲ್ಲಿ ಗೌರವರ ಮನೆಯ ಮುರಿದೆ, ನೆಲನ ಬೇಡುದ ಹೋಗಿ ಬಲಿಯ ತನುವನು ತುಳಿದೆ, ನೆಲನ ಬೇಡುದ ಹೋಗಿ ಬಲಿಯ ತನುವನು ತುಳಿದೆ, ಹಾಲನುಣಿಸಲು ಬಂದ ಭೂತನಿಯ ನೀ ಕೊಂದೆ, ತಿರಿದುಂಬದ ಸರ ಕೈಲಿ ಕಪ್ಪವ ಗೊಂಬೆ, ತಿರಿದುಂಬದ ಸರ ಕೈಲಿ ಕಪ್ಪವ ಗೊಂಬೆ, ಗರುಡ ವಾಹನ ನಿನ್ನ ಚರಿಯ ನರಿಯೇ, ಗರುಡ ವಾಹನ ನಿನ್ನ ಚರಿಯ ನರಿಯೇ, ದೊರೆ ಪುರಂದರ ವಿಠಲ ನಿನ್ನನು ನಂಬಿದರೆ ಇರುಪೆಯೂ ಹುಟ್ಟಲುಲ್ಲದು ಕೇಳು ಹರಿಯೇ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ಏಳು ಈ ಜಗದೊಳಗೆ ಒಬ್ಬರನ್ನು ಕಾಣೆ, ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಕ್ಷತ್ರಶ್ಚಯಂ ಕುರ್ವತೆ
ಕಲಯತೆ ಕಾರುಣ್ಯಮಾತನ್ವತೆ ಲಜ್ಜಾಮೂರ್ಛಯತೆ ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯಂ ನಮಃ ಕೃಷ್ಣಾಯ ತುಭ್ಯಂ ನಮಃ ಕೃಷ್ಣಾಯ ತುಭ್ಯಂ ನಮಃ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣವೇ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ ಜಗದುದರನತಿ ವಿಮಲ ಗುಣರೂಪಗಳನಾಲೋಚನದಿ ಭಾರತ ನಿಗಮದತಿಗಳ ದಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಡಿ ಹಿಗ್ಗುವ ತ್ರಿಗುಣಮಾಲಿ ಮಹಾಲಗುಮಿ ಸಂತೈಸಲನು ದಿನವು ಶ್ರವಣ ಮನಕಾನಂದ ಬೀವುದು ಭವಜನಿಪ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಯವಂಗಳಲಿತ್ತು ಸಲಹುವುದು ಭುವನ ಪಾವನ ವೆನಿಪ ಲಕ್ಷ್ಮೀ ಧವನ ಮಂಗಳ ಕದೆಯ ಪರಮೋತ್ಸವದಿ ಗಿರಿಗೊಟ್ಟಾಲಿಬುದು ಭೂಸುರರು ದಿನ ದಿನದಿ ಮಲಗಿ ಪರಮಾದರದಿ ಪಾಡಲು ಭೀಷ್ಮ ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ಧ್ರುವ ಸ್ವಾಮಿ ನಮಗೆಂಬ ಸುಲಭನೋ ಹರಿ ಕನ್ನವರನನು ಅರೆಗಳಿಗೆ ಬಿಟ್ಟಗಳ ನುರೆ ಮಾಧವನ ಒಲಿಸರರಿಯದೆ ಪಾಮರರು ಬಳಲುವರು ಭವದೊಳಗೆ ಪರಿಮಳವು ಸುಮನದೊಳಗೆ ಅನಲನು ಅರಳಿಯೊಳಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮೋಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವರು ಪ್ರತಿದಿನವೂ. ಮುಂದಿನ ಕಥಾಭಾಗದಲ್ಲಿ ಇದೇ ಧ್ರುವನ ವಂಶದಲ್ಲಿ ಬರುವಂತಹ ಒಂದು ಕಥಾನಕ ಪೃಥು ಚರಿತ್ರೆ. ಅಂಗರಾಜನ ಮಗನಾಗಿರುವಂತಹ ವೇನ, ಆ ವೇನನ ದುಷ್ಟತನದಿಂದ ಅವ ತನ್ನನ್ನು ತಾನು ಕಳ್ಕೊಳ್ತಾನೆ. ಋಷಿಮುನಿಗಳು ಅವನನ್ನು ನಾಶ ಮಾಡ್ತಾರೆ. ಆ ವೇನನ ತೊಡೆಯನ್ನು ಕಡೆದ ಕಾಲಕ್ಕೆ ಕುಬ್ಜನಾದಂತಹ ಒಬ್ಬ ವ್ಯಕ್ತಿ ಹುಟ್ಟುಕೊಂಡ. ಕಪ್ಪು ಬಣ್ಣದವನು, ವಿಚಿತ್ರ ಸ್ವಭಾವದವನು. ಏನು ಮಾಡಬೇಕು ಅಂತ ಕೇಳಿದ ಕಾಲಕ್ಕೆ ನೀ ಇಲ್ಲಿ ಕೂತ್ಕೋ ಅಂತ ಅಂದ್ರಂತೆ ಋಷಿಮುನಿಗಳು, ನಿಷೀದ ಅಂತ. ಆ ನಿಷೀದ ಅಂತ ಹೇಳಿದ ಕಾರಣ ಅವರು ನಿಷಾದರಾದರು. ಹಿಂಸಾ ಪ್ರವೃತ್ತಿಯನ್ನು ಹೊಂದುತ್ತಾ, ಕ್ರೂರ ಕರ್ಮಗಳನ್ನು ಮಾಡುತ್ತಾ, ಗುಡ್ಡಗಾಡುಗಳಲ್ಲಿ ಬೆಟ್ಟದಲ್ಲಿ ವಾಸ ಮಾಡುವುದಕ್ಕೆ ತೊಡಗಿದರು, ನಿಷಾದರಾದರು. ಇದು ಪ್ರಯೋಜನ ಇಲ್ಲ ಅಂತಾಯಿತು ಋಷಿಮುನಿಗಳಿಗೆ. ರಾಜ್ಯ ಅರಾಜಕತೆಯಿಂದ ಕೂಡಿದೆ, ಸರಾಜಕತೆಯಿಂದ ಕೂಡಬೇಕು. ಅದಕ್ಕೋಸ್ಕರ ಏನು ಮಾಡುವುದು? ಅದೇ ಆ ವೇನನ ಶರೀರವಾದ ಭುಜವನ್ನು ಕಡಿತಾರೆ. ಆ ಭುಜವನ್ನು ಕಡೆದ ಕಾಲಕ್ಕೆ ಆ ಭುಜದಿಂದ ಒಂದು ಗಂಡು ಒಂದು ಹೆಣ್ಣು ಹೀಗೆ ಜೋಡಿ ಹುಟ್ಟಿಕೊಂಡಿತ್ತು. ಅದರಲ್ಲಿ ಗಂಡು ಪೃಥು ಮಹಾರಾಜ, ಪೃಥು ಹೇಳುವ ಹೆಸರಿನವನು ಪೃಥು. ಹೆಣ್ಣು ಅರ್ಚಿ ಅಂತ ಹೆಸರು. ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ, ಮಹಾವಿಷ್ಣುವಿನ ಅಂಶಭೂತರಾಗಿರುವವರು ಅವರಿಬ್ಬರೂ ಕೂಡ ಆ ಸ್ವರೂಪದಲ್ಲಿ ದೇವಾಂಶ ಸಂಭೂತರು. ರಾಜ್ಯಕ್ಕೆ, ಭೂಮಂಡಲಕ್ಕೆ ಸರಿಯಾದಂತಹ ಸಮರ್ಥನಾದಂತಹ ರಾಜ ಬೇಕಿತ್ತು. ಅವರು ದಂಪತಿಗಳು ಆಗ್ತಾರೆ. ಒಬ್ಬರನ್ನೊಬ್ಬರು ಒಂದು ಕ್ಷಣವೂ ಬಿಟ್ಟಿರಲಾಗದಂತಹ ಒಂದು ದಾಂಪತ್ಯ, ಲಕ್ಷ್ಮೀನಾರಾಯಣ ದಾಂಪತ್ಯ. ಆ
ಪೃಥುವನ್ನು ಚಕ್ರವರ್ತಿಯನ್ನಾಗಿ ಮಾಡಬೇಕು ಅಂತ ಸಂಕಲ್ಪಿಸಿ ಋಷಿಮುನಿಗಳು ಬ್ರಾಹ್ಮಣರೆಲ್ಲ ಸ್ವಸ್ತಿವಾಚನಾದಿಗಳನ್ನು ಮಾಡಿ ಸಮಗ್ರ ಭೂಮಂಡಲದ ಸಾರ್ವಭೌಮನನ್ನಾಗಿ ಮಾಡ್ತಾರೆ ಪೃಥು ಚಕ್ರವರ್ತಿ. ಅವನ ಕೀರ್ತಿಯೂ ಹಾಗೆ ಸಹಜವಾಗಿಯೇ ಸರ್ವತ್ರ ವ್ಯಾಪಿಸಿರ್ತದೆ. ಪೃಥುಲವಾಗಿ ಇರುವ ಕಾರಣ ಅವನಿಗೆ ಪೃಥು ಅಂತ ಹೆಸರು. ಸರಿ, ಆ ಕಾಲಕ್ಕಾಗುವಾಗ ಎಲ್ಲ ಪ್ರಜೆಗಳು ಊರಿನವರೆಲ್ಲ ಬಂದು ಅವನಲ್ಲಿ ಬೇಡಿಕೊಳ್ಳುತ್ತಾರೆ, ನಮಗೆಲ್ಲ ಅನ್ನಾಹಾರ ಇಲ್ಲದೆ ನಾವೆಲ್ಲ ಕಂಗೆಟ್ಟಿದ್ದೇವೆ, ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತ. ಎಂಥದ್ದು ಇಲ್ಲ ಭೂಮಿಯಲ್ಲಿ, ಅರಾಜಕತೆಯಿಂದಾಗಿ ಎಲ್ಲವೂ ಕೂಡ ಈ ಭೂಮಿಯಲ್ಲಿರುವಂತಹ ಎಲ್ಲ ಹಾಳಾಗೋದು ನಮ್ಮಿಂದಲೇ ಅಲ್ವಾ, ಮನುಷ್ಯರಿಂದ ಎಲ್ಲವೂ ಕೂಡ ಅನಾಚಾರಕ್ಕೆ ಒಳಗಾಗಿ ಭೂಮಿಯ ಸರ್ವ ಸಂಪತ್ತು ಕೂಡ ಲುಪ್ತವಾಗಿ ಹೋಗಿತ್ತು. ಈ ಪೃಥು ಚಕ್ರವರ್ತಿಯಾದ ಮೇಲೆ ಏನು ಮಾಡಬೇಕು ಅಂತ ಇವರೆಲ್ಲ ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಕಂಗೆಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು? ಹಾಗಾದರೆ ಭೂಮಿ ಸರ್ವ ಸಂಪತ್ತನ್ನು ಕೂಡ ತನ್ನಲ್ಲಿ ಹುದುಗಿಸಿಕೊಂಡಿದೆ ಅಂತ ನಿಶ್ಚಯ ಮಾಡಿದಂತಹ ಪೃಥು ಚಕ್ರವರ್ತಿ ಒಂದು ಬಾಣವನ್ನು ಭೂಮಿಗೆ ಪ್ರಯೋಗ ಮಾಡ್ತಾನೆ. ಅಷ್ಟೊತ್ತಿಗೆ ಭೂದೇವಿ ಗೋರೂಪವನ್ನು ತಾಳಿ ಅರಸನ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾಳೆ, ನನ್ನನ್ನು ರಕ್ಷಣೆ ಮಾಡಬೇಕು, ನನ್ನನ್ನು ಕೊಲ್ಲಬೇಡ, ನೀನೊಬ್ಬ ಪರಮ ಧಾರ್ಮಿಕನಾಗಿದ್ದಿ, ಸಮಗ್ರ ಭೂಮಂಡಲದ ಚಕ್ರವರ್ತಿಯಾಗಿದ್ದಿ, ನನ್ನನ್ನು ಕೊಲ್ಲುವುದು ಉಚಿತವಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ, ಎಲ್ಲ ನೀನು ಕೇಳಲಿಕ್ಕೆ ಯಾರು, ನಾನೇ ಭೂಮಂಡಲದ ಚಕ್ರವರ್ತಿ, ನನ್ನ ಚಕ್ರವರ್ತಿತ್ವದಲ್ಲಿ ಯಾರಿಗೂ ಏನೂ ಸಮಸ್ಯೆ ಆಗಕೂಡದು, ತೊಂದರೆ ಆಗಕೂಡದು, ಯಾರಿಗೂ ಏನೂ ಇಲ್ಲ ಅಂತಾಗಕೂಡದು, ಹಾಗಾದರೆ ನೀನಿದಕ್ಕೆ ಕಾರಣೀಭೂತಳಾಗಿದ್ದಿ, ನಿನ್ನನ್ನು ಬಿಡುವುದಿಲ್ಲ, ಕೊಲ್ತೇನೆ ಅಂತ. ಇದ್ದಲ್ಲಿ ಲೋಕಗಳಲ್ಲೆಲ್ಲ ಓಡಿದ್ರು ಕೂಡ ಈ ಪೃಥು ಚಕ್ರವರ್ತಿ ಬಿಡುವುದಿಲ್ಲ. ಮತ್ತೆ ಬಂದು ಕಾಲಿಗೆ ನಮಸ್ಕರಿಸ್ತಾಳೆ, ಶರಣಾಗತಳಾಗ್ತಾಳೆ. ಆ ಕಾಲಕ್ಕೆ ಏನು ಕಾರಣ ಅಂತ ಕೇಳಿದವಾಗ, ಈ ಮನುಷ್ಯರ ಅನಾಚಾರದಿಂದಾಗಿ ದುರಾಚಾರದಿಂದಾಗಿ ನಾನು ನನ್ನನ್ನು ರಕ್ಷಣೆ ಮಾಡುವ ಕಾರಣಕ್ಕೋಸ್ಕರ ಎಲ್ಲ ಸಂಪತ್ತನ್ನು ನಾನು ನನ್ನ ಶರೀರದಲ್ಲಿ ಅಡಗಿಸಿಟ್ಟೆ. ಅದು ಕ್ರಮೇಣ ಇಷ್ಟು ಕಾಲವಾದ ಕಾರಣ ಎಲ್ಲವೂ ನನ್ನಲ್ಲಿ ಜೀರ್ಣವಾಗಿ ಹೋಗಿದೆ. ಹಾಗಾಗಿ ಮತ್ತೆ ಅದನ್ನು ಪಡಿಬೇಕು ಅಂತಾದರೆ ಒಂದು ಕರುವನ್ನು ನೀನು ಅನುಗ್ರಹಿಸಬೇಕು, ಹಾಲನ್ನು ಕರೆಯುವುದಕ್ಕೆ ಪಾತ್ರವನ್ನು ಕೊಡಬೇಕು, ಯಜಮಾನನ್ನು ಕೊಡಬೇಕು. ಇದಿಷ್ಟು ವ್ಯವಸ್ಥೆ ನೀವು ಮಾಡ್ತೀ ಅಂತ ಆದರೆ ನಾನು ಮತ್ತೆ ಆ ಜೀರ್ಣವಾದಂತಹ ಸರ್ವಶಕ್ತಿಯನ್ನು ಹಾಲಿನ ರೂಪದಲ್ಲಿ ಕೊಡ್ತೇನೆ. ಕರುಬೇಕು, ಯೋಗ್ಯವಾದ ಕರೆಯುವುದಕ್ಕೆ ಸಮರ್ಥರಾದ ಯೋಗ ಉಳ್ಳವರು ಬೇಕು. ಹಾಲು ಕರೀಲಿಕ್ಕೂ ಯೋಗ ಬೇಕಲ್ವ? ಕರುಬೇಕು, ಕರೆಯುವವರು ಬೇಕು. ಹಾಗಾಗಿ ಸರಿ, ಅದಕ್ಕೆ ವ್ಯವಸ್ಥೆ ಮಾಡುವ ಅಂತ ಸಾಕ್ಷಾತ್ ಸ್ವಯಂಭುವ ಮನುವೇ ಅವನನ್ನೇ ಕರುವನ್ನಾಗಿಸಿ ಈ ಪೃಥು ಚಕ್ರವರ್ತಿಯೇ ಪಾತ್ರವಾಗಿಸಿ ಎಲ್ಲವನ್ನು ಮೊದಲು ಕರೀತಾನೆ. ಆಮೇಲೆ ಭೂಮಂಡಲದ ಪ್ರಪಂಚದ ಎಲ್ಲರೂ ಕೂಡ ಮನುಷ್ಯರು, ಪ್ರಜೆಗಳು, ಋಷಿಮುನಿಗಳು, ಬ್ರಾಹ್ಮಣರು, ದೇವತೆಗಳು, ರಾಕ್ಷಸರು, ದೈತ್ಯರು, ದಾನವರು ಎಲ್ಲರೂ ಕೂಡ, ನಾಗಗಳು, ಸರ್ಪಗಳು ಎಲ್ಲರೂ ಕೂಡ ಬಂದು ಅವರವರಿಗೆ ಬೇಕಾದ ಪಾತ್ರವನ್ನಿಟ್ಟು ಅವರವರಿಗೆ ಬೇಕಾದ ಕರುವಿನ ಮೂಲಕವಾಗಿ ಅವರವರಿಗೆ ಬೇಕಾದಂತಹ ಸಂಪತ್ತುಗಳನ್ನೆಲ್ಲ ಪಡ್ಕೊಂಡ್ರು. ಅತ್ಯಂತ ಸಮೃದ್ಧವಾಯಿತು ಪ್ರಪಂಚ. ಆ ಭೂದೇವಿ ಕೇಳಿಕೊಳ್ತಾಳೆ, ನನ್ನ ಮೇಲಿರುವಂತಹ ಈ ಹಳ್ಳ ಕೊಳ್ಳಗಳು, ಏರು ತಗ್ಗುಗಳು, ಗುಡ್ಡ ಗುಂಪುಗಳು ಇವುಗಳನ್ನೆಲ್ಲ ಸಮತಟ್ಟು ಮಾಡಿ ಇರಬೇಕು. ಯಾಕೆ? ಇಂದ್ರನು ಮಳೆಗರೆಯುವ ಕಾಲಕ್ಕೆ ಅವನಿಂದ ಸುರಿಯಲ್ಪಡುವಂತಹ ನೀರು, ಮಳೆ ನೀರು ಶಾಶ್ವತವಾಗಿ ನನ್ನ ಈ ಶರೀರದ ಮೇಲೆ ಇರುವ ಹಾಗೆ ನೀ ಅನುಗ್ರಹಿಸಬೇಕು. ಸರಿ ಅಂತ ಹೇಳಿ ಎಲ್ಲವನ್ನೂ ಕೊಟ್ಟವಳು. ಅವಳನ್ನು ಪುತ್ರಿಕಾ ರೂಪದಲ್ಲಿ, ಪುತ್ರಿಯ ರೂಪದಲ್ಲಿ, ಮಗಳ ರೂಪದಲ್ಲಿ ನೋಡ್ತಾನೆ ಪೃಥು ಚಕ್ರವರ್ತಿ. ಸಾಧ್ಯವಾದಷ್ಟು ಎಲ್ಲ ಕಡೆ ಹಳ್ಳತಿಟ್ಟುಗಳಿದ್ದದ್ದನ್ನೆಲ್ಲ ಸರಿಯಾಗಿ ಸಮಾನಾಂತರವಾಗಿ ಇರಿಸಿಕೊಂಡು ಒಂದಷ್ಟು ಆವರೆಗೆ ಇಲ್ಲದೇ ಇರುವಂತಹ ಯಾವ ಪ್ರಜೆಗಳಿಗೆ ಬೇಕಾದಂತಹ ನಿವಾಸಗಳನ್ನೆಲ್ಲ ಕಲ್ಪಿಸಿಕೊಡ್ತಾನೆ ತನ್ನ ಯೋಗ ಶಕ್ತಿಯಿಂದ. ಅವಳನ್ನು ಮಗಳಾಗಿ ಸ್ವೀಕಾರ ಮಾಡ್ತಾನೆ. ಪೃಥುವಿನ ಮಗಳಾದ ಕಾರಣ ಈ ಭೂಮಿಗೆ, ಧರಣಿಗೆ ಪೃಥಿವೀ ಅಂತ ಹೆಸರು ಬಂತು, ಅಥವಾ ಪೃಥ್ವಿ ಅಂತ ಹೆಸರು. ಆಮೇಲೆ 100 ಅಶ್ವಮೇಧಗಳನ್ನು ಮಾಡ್ತಾನೆ. 100 ಅಶ್ವಮೇಧಗಳನ್ನು ಮಾಡಿ 99 ಆಗಿದೆ. 100ನೇದ್ದು ಮಾಡುವಾಗ ಇಂದ್ರನಿಗೆ ಅವನ ಅಧಿಕಾರದ ತಲೆ ಬಿಸಿ ಆಯಿತು, ಈ ಸೀಟು ಜಾರಿದ್ರೆ ಕಷ್ಟ ಅಂತ. ಹಾಗಾಗಿ ಒಂದು ವೇಷವನ್ನು ಮರೆಸಿ, ಪಾಖಂಡ ವೇಷವನ್ನು ಧರಿಸಿ ಅವನ ಯಜ್ಞಾಶ್ವವನ್ನು ಅಪಹರಣ ಮಾಡ್ತಾನೆ. ಯಜ್ಞಾಶ್ವವನ್ನು ಅಪಹರಣ ಮಾಡಿದಂತಹ ಕಾಲಕ್ಕೆ ಪೃಥುವಿನ ಮಗನಾದಂತಹ ವಿಜಿತಾಶ್ವನಿಗೆ ಗೊತ್ತಾಯಿತು. ಒಬ್ಬರು ಋಷಿಮುನಿಗಳು ಹೇಳಿದರಲ್ಲಿ,
ಅಪಹರಣ ಮಾಡ್ತಾ ಇದ್ದಾನೆ, ಕೊಂಡೋಗಿ ಅವ ಇಂದ್ರ, ಅವನಿಗೆ ಬಡಿಬೇಕು. ಇವ ಹೋಗಿ ಅವನನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡುವಾಗ ಅವ ಹೆದರಿದ ಇಂದ್ರ ತನ್ನ ಪಾಖಂಡ ವೇಷ, ಜುಟ್ಟು, ಅದು ಇದು ಕಚ್ಚೆ ಎಲ್ಲವನ್ನು ಕೂಡ ಅಲ್ಲಿ ಬಿಟ್ಟು ಯಜ್ಞಾಶ್ವವನ್ನು ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ಪುನಃ ಯಜ್ಞಾಶ್ವವನ್ನು ತಂದು ಮತ್ತೆ ಯಜ್ಞ ನಡೀತಾ ಇರ್ತದೆ, ಯಜ್ಞವನ್ನು ಅಲ್ಲಿಗೆ ಕಟ್ತಾನೆ. ಯಜ್ಞಾಶ್ವವನ್ನು ಕೆಲಸ ಕೆಟ್ಟಿತು, ಇನ್ನು ಹೀಗೆ ಬಿಡಬಾರದು ಅಂತ ಮತ್ತೆ ಪುನಃ ಯಜ್ಞಾಶ್ವವನ್ನು ಅಪಹರಣ ಮಾಡಬೇಕು ಅಂತ ಬರ್ತಾನೆ ವೇಷ ಧರಿಸಿ. ಮತ್ತೆ ಈ ಮುನಿಗಳು ಹೇಳಿದರು, ನೋಡಪ್ಪ ವಿಜಿತಾಶ್ವ ಆ ಯಜ್ಞಾಶ್ವವನ್ನು ಅಪಹರಣ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಇಂದ್ರ, ಅವನನ್ನು ಬಿಡಬೇಡ. ಇವ ಮತ್ತೆ ಓಡಿದ ಕ್ರೋಧದಲ್ಲಿ. ಓಡಿದಾಗ ಮತ್ತೆ ಅವನಿಗೆ ಹೆದರಿ ಅವ ಎಲ್ಲ ತನ್ನ ಈ ಪಾಷಂಡ ವೇಷವನ್ನೆಲ್ಲ ಅಲ್ಲಿಗೆ ಬಿಟ್ಟು ಅಲ್ಲಿಂದ ಕುದುರೆಯನ್ನು ಬಿಟ್ಟು ಓಡಿ ಹೋಗ್ತಾನೆ. ಮತ್ತೆ ಯಜ್ಞಾಶ್ವವನ್ನು ತಂದು ಅವನ ತ್ಯಜಿಸಲ್ಪಟ್ಟಂತಹ ಯಾವ ವೇಷ ಉಂಟು ಆ ವೇಷವೇ ಇವತ್ತು ಪಾಷಂಡ ಧರ್ಮ, ಪಾಷಂಡಿಗಳು, ಪಾಖಂಡ ಧರ್ಮ ಅಂತ ಪ್ರಪಂಚದಲ್ಲಿ ವಿಸ್ತಾರ ಆಯಿತು. ಅಂದರೆ ಅಧರ್ಮದ ಮೇಲೆ ಧರ್ಮದ ಭ್ರಮೆ. ಯಾವುದು ಅಧರ್ಮವೋ ಅದರ ಮೇಲೆಗೆ ಇದು ಧರ್ಮವೋ ಹೇಗೆ ಇದು ಅಂತ ನಮ್ಮನ್ನೆಲ್ಲ ಹಾಳು ಮಾಡಲಿಕ್ಕಿರುವಂತಹ ಒಂದು ಧರ್ಮಕ್ಕೆ ಪಾಖಂಡ ಧರ್ಮ ಅಂತ ಹೆಸರು. ಸಜ್ಜನರನ್ನು ಹಾಳು ಮಾಡಲಿಕ್ಕಿರುವ ಧರ್ಮ. ಅಂತಹ ಧರ್ಮವನ್ನು ಪ್ರಚಾರ ಮಾಡುವವರಿಗೆ ಪಾಖಂಡಿಗಳು ಅಂತ ಹೆಸರು. ಅದರ ಪ್ರವರ್ತಕ ಇಂದ್ರ. ಉದ್ದೇಶ ಬೇರೆ. ಇಂದ್ರನನ್ನು ನಾವು ಬೈಲಿಕ್ಕಿಲ್ಲ, ದೂರ್ಲಿಕ್ಕಿಲ್ಲ, ಅದಕ್ಕೆ ಹಿನ್ನೆಲೆ ಬೇರೆ ಉಂಟು. ಅದಕ್ಕೆ ಅತ್ಯಂತ ಸ್ವಾರಸ್ಯಕರವಾದ್ದು, ರಹಸ್ಯಕರವಾದಂತಹ ಸಂಗತಿಗಳದು. ಇಂದ್ರ ಮಾಡಿದಂತಹ ಯಾವುದೇ ಒಂದು ಪ್ರವೃತ್ತಿಗಳಾದರೂ ಕೂಡ ಅದಕ್ಕೆ ಅರ್ಥಕ್ಕೆ ಬೇರೆ ಉಂಟು. ಮೇಲ್ನೋಟಕ್ಕೆ ನಮಗೆ ಇಂದ್ರ ಅಹಲ್ಯೆಯನ್ನು ಸೇರಿದ, ಇಂದ್ರ ಹಾಗೆ ಮಾಡಿದ, ಇಂದ್ರ ಹೀಗೆ ಮಾಡಿದ, ಅದು ಹೌದು ಅಂತಾಗಿದ್ದರೆ ಅದನ್ನು ಆಯಾಯ ಗ್ರಂಥಗಳಲ್ಲಿ ಉಲ್ಲೇಖಿಸ್ತಿರಲಿಲ್ಲ. ಅದು ಹೌದು ಅಂತಾಗಿದ್ದರೆ ಇಂದ್ರ ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ಸ್ವರ್ಗಾಧಿಪತ್ಯ ಅಥವಾ 3 ಲೋಕದ ಆಧಿಪತ್ಯ ಅವನ ಕೈಯಲ್ಲಿ ಇರ್ತಿರ್ಲಿಲ್ಲ. ಅವ ಸುಧರ್ಮ ಸಭೆಯ ಅಥವಾ ಆ ಪದವಿ, ಇಂದ್ರ ಪದವಿ ಅವನಿಗೆ ಸಿಗ್ತಿರಲಿಲ್ಲ, ಯಾವಾಗಲೇ ಹೋಗ್ತಿತ್ತದು. ಹಾಗಿದ್ದಾಗ ಯಾವುದೋ ಒಂದು ರಹಸ್ಯದಲ್ಲಿ ಉಂಟು ಅಂತ ಅರ್ಥ. ಆ ರಹಸ್ಯವನ್ನು ಮುಂದೆ ಹೇಳುವ ಇನ್ನೊಂದ್ಸಲ. ಇಂದ್ರ ಅಹಲ್ಯೆಯನ್ನು ಸೇರಿದ್ದಕ್ಕೂ ಒಂದು ವಿಶೇಷ ಅರ್ಥ ಉಂಟು. ಎಲ್ಲ ಇದು ವೇದೋಕ್ತವಾದ ಸಂಗತಿಗಳು. ಗೌತಮರ ಶಾಪ ಇಂದ್ರನಿಗೆ, ಅದಲ್ಲಿಯೂ ಒಂದು ವಿಶೇಷ ಅರ್ಥ ಉಂಟು. ವೃಷಣ ಇಲ್ಲದೆ ಹೋಗಲಿ ನಿನಗೆ ಅಂತ. ಇಂಥದ್ದೆಲ್ಲ ಸುಮಾರುಂಟು. ಅಂಥದ್ದರಲ್ಲಿ ಈ ಇಂದ್ರನಿಂದ ಪ್ರವೃತ್ತವಾದಂತಹ ಯಾವ ಪಾಷಂಡ ಧರ್ಮ, ಸಜ್ಜನರಿಗೂ ಧರ್ಮದಂತೆ ಭಾಸವಾಗುತ್ತಿರುವ ಅಧರ್ಮದ ಮೇಲೆ ಮೋಹ ಬರುವ ಹಾಗಿರುವಂತಹ ಒಂದು ಪ್ರಕ್ರಿಯೆಗಳು, ಪಾಷಂಡ ಧರ್ಮ, ಪಾಖಂಡಿಗಳು ಅಂತಂದರೆ ಅದನ್ನು ಪ್ರಚಾರ ಮಾಡುವವರೇ ಒಂದಷ್ಟು ಸಂಘಟನೆ ಕಟ್ಟಿಕೊಂಡಿದ್ದಾರೆ ನಮ್ಮಲ್ಲಿ. ಸರಿ, ಇಂದ್ರ ಹೇಳಿ, ನೀನು ಆ ಋಷಿಮುನಿಗಳೆಲ್ಲ ಹೇಳಿದ್ರು, ಬ್ರಹ್ಮನು ಬಂದು ಹೇಳಿದೆ, ಈಗ ನೀನಿನ್ನು 100ನೇ ಅಶ್ವಮೇಧ ಯಜ್ಞವನ್ನು ಮಾಡಬೇಡ, ನಿಲ್ಲಿಸಿದನ್ನು. ಅವ ಇನ್ನು ಊರಲ್ಲೆಲ್ಲ ಪ್ರಚಾರ ಮಾಡ್ತಾನೆ ಈ ಪಾಖಂಡ ಧರ್ಮವನ್ನು. ಇಂದ್ರ ಬಿಡ್ಲಿಕ್ಕಿಲ್ಲ ನಿನ್ನ ಮೇಲೆ ದ್ವೇಷದಿಂದ, ಹಾಗಾಗಿ ನೀನು ನಿಲ್ಲಿಸಬೇಕು. ಆಯಿತು ಅಂತ ನಿಲ್ಲಿಸಿದ. ನಿನಗಿನ್ನು ಯಜ್ಞ ಮಾಡಿ ಏನಾಗಬೇಕು ಅಂತಿಲ್ಲ, ಎಲ್ಲವನ್ನು ಪಡೆದಾಗಿದೆ. 100 ಅಶ್ವಮೇಧದಿಂದ ಪಡಿಬೇಕಾದ್ದನ್ನು ನೀನು ಇಷ್ಟರವರೆಗೆ ಮಾಡಿದ್ದರಿಂದ ಪಡೆದಾಗಿದೆ, ಹಾಗಾಗಿ ಬೇಡ ನಿಲ್ಲಿಸಿದೆ. ಮತ್ತೆ ಇಂದ್ರನ ಜೊತೆಗೆ ರಾಜಿ ಮಾಡಿಕೊಂಡು ಸ್ನೇಹದಿಂದ ಇಂದ್ರ ಬಂದು ಪೃಥ್ವಿನಲ್ಲಿ ಕ್ಷಮೆ ಕೇಳ್ತಾನೆ. ತದನಂತರ ಭಗವಂತನ ಅನುಗ್ರಹಕ್ಕೆ ಒಳಗಾಗ್ತಾನೆ ಪೃಥು ಚಕ್ರವರ್ತಿ. ಮುಂದೆ ತನ್ನ ಮಕ್ಕಳಿಗೆಲ್ಲ ಸಮಗ್ರವಾದಂತಹ ಭೂಮಂಡಲದ ಆಧಿಪತ್ಯವನ್ನು ಕೊಟ್ಟು ತಾನು ಎಲ್ಲವನ್ನು ತ್ಯಜಿಸಿ ಶ್ರೀಹರಿಯನ್ನು ಸೇರುವುದಕ್ಕೆ, ತಪಸ್ಸು ಮಾಡುವುದಕ್ಕೆ ವಾನಪ್ರಸ್ಥನಾಗ್ತಾನೆ. ಆ ಕಾಲಕ್ಕೆ ನಿರಂತರವಾದ ತಪಸ್ಸಮಾಧಿಗಳಿಂದ ಎಲ್ಲ ಇಂದ್ರಿಯಗಳನ್ನು ಕೂಡ ವಶೀಕರಿಸಿಕೊಂಡು, ಉಸಿರನ್ನೂ ಕೂಡ ನಿಯಂತ್ರಣದಲ್ಲಿಟ್ಟುಕೊಂಡು ಅವನನ್ನು ಧ್ಯಾನಿಸ್ತಾನೆ ತದೇಕ ಚಿತ್ತದಿಂದ. ಅವನ ಆ ನಿರಂತರವಾದಂತಹ ಪೂಜೆಗೆ, ಈವರೆಗೆ ಮಾಡಿದಂತಹ ಪೂಜೆ, ಈವರೆಗೆ ಮಾಡಿದಂತಹ ಅರ್ಚನೆ, ಈವರೆಗೆ ಮಾಡಿದಂತಹ ತಪಸ್ಸು, ಅದರಿಂದ ಸಂತುಷ್ಟನಾದಂತಹ ಭಗವಂತ ಅವನನ್ನು ಅನುಗ್ರಹಿಸ್ತಾನೆ. ಅವ ಭಗವಂತನ ಆ ಶ್ರೀಪಾದವನ್ನು ಸೇರ್ತಾನೆ. ಅಲ್ಲಿಯವರೆಗೆ ಅವನ ಮಡದಿಯಾದಂತಹ ಅರ್ಚಿ ಪತಿಯ ಶುಶ್ರೂಷೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅತ್ಯಂತ ಆನಂದಿತಳಾಗಿದ್ದಾಳೆ. ಇವ ಶ್ರೀಹರಿಯನ್ನು ಸೇರಿದ್ದು ಅವಳಿಗೆ ಗಮನಕ್ಕೆ ಬಾರದೇ ಇರುವ ರೀತಿಯಲ್ಲಿ ಪತಿ ಶುಶ್ರೂಷೆ. ಕೊನೆಗೆ ಅರ್ಥ ಆಯಿತು, ಶರೀರದಲ್ಲಿ ಯಾವುದೇ ಚಲನೆಗಳಿಲ್ಲ. ಕೊನೆಗೆ
ಚಿತೆಯನ್ನು ಏರ್ಪಡಿಸಿ ಪತಿಯನ್ನು ಆ ಕಾಷ್ಠದಲ್ಲಿಟ್ಟು ತಾನೂ ಕೂಡ ಅದಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿ ಚಿತೆಗೆ 3 ಪ್ರದಕ್ಷಿಣೆ ಬಂದು ಆ ಅಗ್ನಿಯ ಜೊತೆಗೆ ಆ ಚಿತೆಯ ಜೊತೆಗೆ ಪತಿಯ ಜೊತೆ ಸಹಗಮನವನ್ನು ಮಾಡ್ತಾಳೆ. ತಾನೂ ಕೂಡ ಅಲ್ಲಿ ಹೋಗಿ ಶ್ರೀಹರಿಯ ಜೊತೆಗೆ ಸೇರ್ತಾಳೆ. ಈ ಪೃಥು ಚರಿತ್ರೆ ಅತ್ಯಂತ ವಿಸ್ತಾರವಾದ ಚರಿತ್ರೆ, ಸೂಕ್ಷ್ಮವಾಗಿ ಹೇಳಿದ್ದೇನೆ. ಮುಂದೆ ಭರತ ಉಪಾಖ್ಯಾನ. ಸ್ವಯಂಭುವ ಮನು ದಂಪತಿಗಳಿಗೆ 2 ಗಂಡು ಮಕ್ಕಳು ಅಂತ ಹೇಳಿದ್ದರಲ್ಲಿ ಇಷ್ಟರವರೆಗೆ ಉತ್ತಾನಪಾದ ಸಂತತಿಯನ್ನು ನಾವು ವಿವರಿಸಿದೆವು. ಇನ್ನು ಅದರಲ್ಲಿ ಮೊದಲನೆಯವನಾದಂತಹ ಪ್ರಿಯವ್ರತ ಮಗ, ಅವನ ಆ ಚರಿತ್ರೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡುವ. ಅತ್ಯಂತ ಅದ್ಭುತವಾದಂತಹ ಚರಿತ್ರೆ ಅದು. ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ ಮಹಾರಾಜ. ಆತ್ಮಜ್ಞಾನಿಯಾಗಿದ್ದ ಪರೀಕ್ಷಿತ ಮಹಾರಾಜ ಕೇಳುವುದು ಋಷಿ ಶುಕ ಮಹರ್ಷಿಗಳ ಹತ್ರ, ಪ್ರಿಯವ್ರತ ಆತ್ಮಜ್ಞಾನಿಯಾಗಿದ್ದ, ಹಾಗೆಂತ ಅವನಿಗೆ ಯಾಕೆ ಈ ಕುಟುಂಬದಲ್ಲಿ ಆಸಕ್ತಿ ಬಂತು? ಕುಟುಂಬದಲ್ಲಿ ಆಸಕ್ತಿ ಬಂದರು, ಸಂತತಿ, ಸಂಸಾರ, ಹೆಂಡತಿ ಮಕ್ಕಳು ಇತ್ಯಾದಿಗಳಲ್ಲಿ ಆಸಕ್ತನಾದರೂ ಕೂಡ ಮತ್ತೆ ಅವ ಶ್ರೀಹರಿಯ ಅನುಗ್ರಹಕ್ಕೆ ಒಳಗಾದ. ಇದು ಹೇಗೆ ಸ್ವಾಮಿ? ಇದು ಒಂದಕ್ಕೊಂದು ವಿರೋಧಾಭಾಸ ಅಲ್ವಾ? ಕುಟುಂಬದಲ್ಲಿಯೇ ಆಸಕ್ತರಾದವರಿಗೆ, ಸಂಸಾರದಲ್ಲಿ ಆಸಕ್ತರಾದವರಿಗೆ ವಿರಕ್ತಿ ಬರುವುದು ಹೇಗೆ? ಶ್ರೀಹರಿಯ ಅನುಗ್ರಹ ಆಗುವುದು ಹೇಗೆ? ಅಥವಾ ಶ್ರೀಹರಿಯ ಅನುಗ್ರಹದಲ್ಲಿಯೇ ಇರುವವರು ವಿರಕ್ತರಾದವರಿಗೆ ಮತ್ತೆ ಸಂಸಾರಕ್ಕೆ ಪ್ರವೇಶ ಹೇಗೆ? ಇದೆಲ್ಲ ಎಂಥದ್ದಿದು ಅಂತ ಕೇಳಿದಾಗ ಹೇಳ್ತಾರೆ ಮಹರ್ಷಿಗಳು, ನೀ ಕೇಳಿದ್ದು ಸರಿಯಾಗಿದೆ, ಆದರೆ ಸಂಸಾರದಲ್ಲಿ ಇದ್ರೂ ತಪ್ಪಲ್ಲ, ಸಂಸಾರದಲ್ಲಿ ಹೇಗೆ ಇರುವುದು ಅನ್ನೋದನ್ನು ನಾವು ಕಲಿಬೇಕು. ಪ್ರಿಯವ್ರತ ಅದನ್ನು ತೋರಿಸಿದ. ಸಮಗ್ರ ಪಂಚಮ ಸ್ಕಂಧ ಏನು ಅಂತ ಕೇಳಿದರೆ ಗದ್ಯ, ಶ್ಲೋಕ ಒಂದಷ್ಟು ಅಲ್ಲಲ್ಲಿ ಕಾಣ್ತದೆ, ಮತ್ತೆ ಒಂದೊಂದು ವಾಕ್ಯ ಆಗಬೇಕಿದ್ರೆ ಒಂದೊಂದು ಪೇಜು ಸಾಗಬೇಕು. ಶುಕ ಮಹರ್ಷಿಗಳು ಹೇಳ್ತಾರೆ, ಬಾಢಮುಕ್ತಂ ಭಗವತ ಉತ್ತಮ ಶ್ಲೋಕಸ್ಯ ಶ್ರೀಮಚ್ಚರಣಾರವಿಂದ ಮಕರಂದರಸ ಆವೇಶಿತ ಚೇತಸೋ ಭಾಗವತ ಪರಮಹಂಸದಯಿತ ಕಥಾಂ ಕಿಂಚಿದಂತರಾಯ ವಿಹತಾಂ ಸ್ವಾಂ ಪದವೀಂ ಶಿವತಮಾಂ ಪದವೀನ್ನ ಪ್ರಾಯೇಣ ಹಿನ್ವಂತಿ. ಸಂಸಾರದಲ್ಲಿದ್ದರೂ ಕೂಡ ಕೃಷ್ಣನನ್ನು ಮರಿಬಾರ್ದು ಅಂತ, ಅದುವೇ ರಹಸ್ಯ, ಗುಟ್ಟು. ಕೃಷ್ಣನನ್ನು ಮರಿಬಾರ್ದು. ಕೃಷ್ಣನನ್ನು ಮರಿಬಾರ್ದು ಅಂತಂದರೆ ಕೃಷ್ಣ ಕೃಷ್ಣ ಅಂತ ಹೇಳಿದ ಮಾತ್ರಕ್ಕಾಗುವುದಿಲ್ಲ, ಹೃದಯದಿಂದ, ಅಂತರಾಳದಿಂದ ಬರಬೇಕದು. ಹಾಗಾಗಿ ಈ ಪ್ರಿಯವ್ರತ ಏನು ಮಾಡಿದ ಅಂತ ಕೇಳಿದರೆ, ಸಂಸಾರದಲ್ಲಿ ಇದ್ದರೂ ವಾಸುದೇವನ ಕಥಾಶ್ರವಣ ಅಂತ ಹೇಳುವಂತಹ ಯಾವ ಪರಮಹಂಸರಿಗೆ ಪ್ರಿಯವಾಗುವಂತಹ ಕೃಷ್ಣನ ಕಥೆಯೇನುಂಟು ಅದನ್ನು ಕೇಳುತ್ತಾ 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 ಇದ್ದವನು ಅದನ್ನು ಒಂದು ಕ್ಷಣವೂ ಬಿಡಲಿಲ್ಲವ. ಆದ ಕಾರಣ ಸಂಸಾರದಲ್ಲಿದ್ದರೂ ಕೂಡ ವಿರಕ್ತನಾಗಿ ಇದ್ದ. ಹೊರಗಿನವರಿಗೆ ಕಾಣ್ಬೋದು ಈ ವಿರಕ್ತನಾದವನು ಸಂಸಾರದಲ್ಲಿ ಸೇರಿ ಹಾಳಾಗಿ ಹೋದ ಅಂತ ಹೇಳ್ತಾರೆ ವ್ಯಾಸರು. ಹಾಗೆ ಕಂಡರೂ ಕೂಡ ಹೊರಗಿನವರಿಗೆ ಮಾತ್ರ ಅದು ಭಾಸ ಆಗುವುದು, ಅವ ಒಳಗಡೆ ಅತ್ಯಂತ ಶುದ್ಧನಾಗಿದ್ದ ಅಂತ. ಸಂಶಯ ಉಂಟ? ಸಂಶಯ ತೆಗಿಲಿಕ್ಕೆ ಇರುವುದು ಸಪ್ತಾಹ 7ನೇ ದಿವಸಕ್ಕಾಗುವ ಗೊತ್ತಾದಿತ್ತು ನಿಮಗೆ. ಸಂಸಾರದಲ್ಲಿ ಇದ್ದರೂ ಕೂಡ ಸಂಸಾರ ಕ್ಲೇಶಗಳನ್ನು ನಿವಾರಣೆ ಮಾಡುವಂತಹ ಶ್ರೀಹರಿಯನ್ನೇ ನಾವು ಬಿಡಬಾರದು ಅಂತ. ಪ್ರತಿಕ್ಷಣ ಪ್ರತಿಯೊಂದು ಹಂತದಲ್ಲಿಯೂ ಕೂಡ, ಹೋಗುವಾಗ ಬರುವಾಗ ಎಲ್ಲ ಕಾಲದಲ್ಲಿಯೂ ಕೂಡ ಸಂಸಾರ ಸರಿ ಇರಬೇಕು ಅಂತಂದರೆ ಅವನೇ ಆಗಬೇಕಷ್ಟೇ. ಅವನನ್ನು ಮಹಾಸಂಸಾರಿ ಅಂತ ಹೇಳ್ತಾರೆ. ಯಾಕೆ? ಒಬ್ಬರನ್ನೇ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, 16,108 ಕಂಟ್ರೋಲ್ ಮಾಡಿದ್ದಾನೆ ನಮಗೆ. ಹಾಗಾಗಿ ಮಹಾಸಂಸಾರಿ. ಹಾಗೆಂತ ಅವನಿಗೆ ಯಾವ ಅಂಟುವಿಕೆ ಇಲ್ಲ ಅದರಲ್ಲಿ. ಗೋಪಿಕೆಯರ ಜೊತೆ ರಾಸಕ್ರೀಡೆಯನ್ನು ಮಾಡಿದ. ಆ ರಾಸಕ್ರೀಡೆ ಅಂತಂದ್ರೆ ಎಂಥದ್ದು? ಪ್ಯೂರ್ ಅದ್ವೈತ ವೇದಾಂತ ಅದು. ನಮ್ಮ ಮನಸ್ಸಲ್ಲಿರುವ ಆ ರಾಸಕ್ರೀಡೆ ಅಲ್ಲ ಅಂತ, ರಾಸಲೀಲೆ ಅಲ್ಲ ಅದು. ರಾಸಕ್ರೀಡೆ ಅಂತ ಹೇಳುವ ಆ ಭಾಗವತದ 5 ಅಧ್ಯಾಯಕ್ಕೆ ದೊಡ್ಡ ಭಾಷ್ಯವನ್ನೇ ಬರೆದಿದ್ದಾರೆ ಒಬ್ಬರು. ಅದು ಏನು ಅಂತ ಅದು ಪಕ್ಕಕ್ಕೆ ಅರ್ಥವೂ ಆಗೋದಿಲ್ಲ ಆ ರಾಸಕ್ರೀಡೆ. ಭಗವಾನ ಪಿತ
ತಾರಾತ್ರೀ ಶರದೋತ್ಫುಲ್ಲ ಮಲ್ಲಿಕಾ ವೀಕ್ಷರಂತು ಮನಶ್ಚಕ್ರೆ ಯೋಗಮಾಯಾಮುಪಾಶ್ರಿತ. ಅವರ ಜೊತೆಗೆ ತಾನು ರಮಿಸಬೇಕು ಅಂತ ಮನ ಮಾಡಿದಂತೆ ಯೋಗಮಾಯೆಯನ್ನು ಆಶ್ರಯಿಸಿ. ಹಾಗಾಗಿ ಅಂತಹ ಮಹಾಸಂಸಾರಿ ಎನಿಸಿದಂತಹ ಕೃಷ್ಣನನ್ನು ನಾವು ಪದೇ 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 ಧ್ಯಾನಿಸುತ್ತಾ ಇರಬೇಕು. ನಾವು ಕೇವಲ ಸಂಸಾರಿಗರಾಗಿ ಹೇಳಿ ಕೇಳಿ ಸಂಸಾರಿಗಳಾಗಿರುವಂತಹ ನಾವು ಮಹಾಸಂಸಾರಿ ಎನಿಸಿದಂತಹ ಶ್ರೀಕೃಷ್ಣನ ದಿವ್ಯ ಕಥಾಗಾನವನ್ನು ಮಾಡ್ತಾ ಸಂಸಾರದಲ್ಲಿದ್ದರೆ ಅಂಟಿಕೊಳ್ಳುವುದು ತಪ್ಪುತ್ತದೆ, ಬಿಡುವುದಕ್ಕೆ ಸಹಜವಾಗ್ತದೆ, ಅನುಕೂಲವಾಗ್ತದೆ ಅಂತ ಅರ್ಥ. ಅದನ್ನು ಪ್ರಿಯವ್ರತ ಮಾಡಿದ. ಅಂತಹ ಆ ಪ್ರಿಯವ್ರತ ಅವನ ಸಂತತಿ ಮುಂದೆ ಬೆಳೀತದೆ. ಸಮಗ್ರ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸೃಷ್ಟಿಗಳನ್ನು ಮಾಡಿಕೊಂಡು ಆಯಾಯ ದ್ವೀಪಗಳನ್ನು ಆಳುತ್ತಾ ಭೂಮಂಡಲದ ಆಧಿಪತ್ಯವನ್ನು ಪ್ರಿಯವ್ರತ ಮಾಡ್ತಾನೆ ನಾರದೋಪದೇಶದಿಂದ. ಅಂತಹ ಸಂದರ್ಭದಲ್ಲಿಯೂ ಒಂದಿನಿತೂ ಕೂಡ ಅದರಲ್ಲಿ ತನ್ನನ್ನು ತಾನು ಹಚ್ಚಿಕೊಳ್ಳದೆ ಪದ್ಮಪತ್ರ ಮಿವಾಂಭಸ ಆ ರೀತಿಯಲ್ಲಿ ತನ್ನನ್ನು ತಾನು ಅಲ್ಲಿ ಪ್ರಕಟಗೊಳಿಸ್ತಾನೆ. ಅಂತಹ ಋಷಭ ಪ್ರಿಯವ್ರತ ಅವನ ಸುಮಾರಷ್ಟು ಜನ ಮಕ್ಕಳಲ್ಲಿ ಏಳು ಜನ ಪ್ರಧಾನವಾದ ಮಕ್ಕಳು. ಪ್ರಿಯವ್ರತನ ಆ ಮಕ್ಕಳಲ್ಲಿ ಆಗ್ನೇಧ್ರ ಅಂತ ಹೇಳುವಂತಹ ಒಬ್ಬ ಮಗ, ಅವನಿಗೆ ತನ್ನ ಎಲ್ಲ ಭೂಮಂಡಲದ ಆಧಿಪತ್ಯವನ್ನು ಕೊಟ್ಟು ತಾನು ಭಗವಂತನನ್ನು ಸೇರುವುದಕ್ಕೆ ಹೋಗ್ತಾನೆ. ಮೊದಲೇ ಅವ ಆತ್ಮಜ್ಞಾನಿ, ಇನ್ನು ತನ್ನ ಕರ್ತವ್ಯ ಎಲ್ಲ ಮುಗಿಯಿತು, ಯೋಗ್ಯತೆಗೆ ಬಂದಿದ್ದಾನೆ ಮಗ ಅಂತ ಹೇಳಿಕೊಂಡು ಆಗ್ನೇಧ್ರನಿಗೆ ಸರ್ವವನ್ನು ಕೊಟ್ಟು ಸಮಗ್ರ ಜಂಬೂದ್ವೀಪದ ಆಡಳಿತವನ್ನು ಮಾಡ್ತಾನೆ. ಆ ಆಗ್ನೇಧ್ರನು ಹಾಗೆ ಅತ್ಯಂತ ಸುಂದರವಾಗಿ ಪ್ರಜಾಪಾಲನೆಯನ್ನು ಮಾಡಿ ಅವನೂ ಕೂಡ ಅನೇಕ ಮಹಾತ್ಮರ ಸೃಷ್ಟಿಗೆ ಕಾರಣನಾಗ್ತಾನೆ. ಆ ಮಹಾತ್ಮರಲ್ಲಿ ನಾಭಿ ಮಹಾರಾಜ ಅಂತ ಹೇಳುವವನು ಒಬ್ಬ. ಆ ನಾಭಿ ಮಹಾರಾಜನು ಹಾಗೆ ಯೋಗ್ಯನಾದಂತಹ ವ್ಯಕ್ತಿ. ಇದೇ ಆ ಪ್ರಿಯವ್ರತನ ಆ ಮನು ಪರಂಪರೆಯಲ್ಲಿ ಬಂದಂತಹ ಆ ಆಗ್ನೇಧ್ರನ ಮಗನಾದಂತಹ ನಾಭಿ, ಅವನಿಗೆ ಸಂತಾನ ಇರಲಿಲ್ಲ. ಸಂತಾನಕ್ಕೋಸ್ಕರ ಶ್ರೀಹರಿಯನ್ನು ಅದೇ ಸಂಕಲ್ಪದಲ್ಲಿ ಏನಂತೆ, ಭಾಗವತ ವಾತ್ಸಲ್ಯತೆಯ ಸುಪ್ರತೀಕ ಆತ್ಮಾನಂ ಅಪರಾಜಿತಂ ನಿಜ ಜನಾಭಿಪ್ರೇತಾರ್ಥ ವಿಧಿತ್ಸಯ ಗೃಹೀತ ಹೃದಯ. ನಿರಂತರವಾಗಿ ಆ ವೈದಿಕ ಕರ್ಮ ಮಾರ್ಗದಲ್ಲಿ ಸಶ್ರದ್ಧನಾಗಿ ನಿಷ್ಠನಾಗಿ ಆ ಕರ್ಮವನ್ನು ಶ್ರೀಹರಿಯ ಆರಾಧನೆಯನ್ನು ಮಾಡಿದ್ದರ ಫಲವಾಗಿ ಭಗವಂತ ಒಲಿದು ಬರ್ತಾನೆ. ಋತ್ವಿಜರು ಹೇಳ್ತಾರೆ, ಬಂದಂತಹ ಆ ಪುರೋಹಿತರು ಹೇಳ್ತಾರೆ, ಇವ ಪುತ್ರಕಾಮನೆಯಿಂದ ಮಾಡಿದಂತಹ ಯಜ್ಞ, ಅವನನ್ನು ಅನುಗ್ರಹ ಮಾಡಬೇಕು ನೀನು ಅಂತ. ಆ ಋಷಿಗಳ ಪ್ರಾರ್ಥನೆಯನ್ನು ಇವನ ಪ್ರಾರ್ಥನೆಯನ್ನು ಮನ್ನಿಸಿದಂತಹ ಭಗವಂತ ಅದು ಏನು ಅಂತ ಕೇಳಿದರೆ, ನಿನ್ನ ಹಾಗಿರುವ ಮಗನನ್ನು ಕೊಡು ಅಂತ. ವಿಚಿತ್ರ ಇದೆ. ನಾವು ಎಷ್ಟು ಜನ ಕೇಳ್ತೇವೆ ಗೊತ್ತಿಲ್ಲ, ನಿನ್ನ ಹಾಗಿರುವಂತಹ ಮಗನನ್ನು ಕೊಡು. ನಿನ್ನ ಹಾಗಿರುವಂತಂದ್ರೆ ದೇವರ ಹಾಗಿರುವ, ದೇವರ ಹಾಗಿರುವ ಅಂತ ಇದ್ದರಲ್ಲಿ ಇನ್ನೊಬ್ಬ ದೇವರಿದ್ದಾನೆ. ಹಾಗಾದ್ರೆ ಈಗ ನನ್ನ ಹಾಗೆ ಕೇಶವಣ್ಣನ ಹಾಗೆ ಇನ್ನೊಬ್ಬ ಯಾರೋ ಇರ್ಬೋದು, ನೂರಾರು ಇರ್ಬೋದು. ಆ ದೇವರ ಹಾಗೆ ಇರುವವನು ಮಗನಾಗಿ ಬರಬೇಕು ಅಂದ್ರೆ ಇನ್ನೊಬ್ಬ ದೇವರಿದ್ದಾನೆ. ಹಾಗಾದ್ರೆ ಭಗವಂತ ಹೇಳ್ತಾನೆ ಶ್ರೀಹರಿ, ನನ್ನ ಹಾಗೆ ಅಂತ ಇನ್ನೊಬ್ಬ ಇಲ್ಲ ಊರಲ್ಲಿ, ನನ್ನ ಹಾಗೆ ನನಗೆ ನಾನೇ. ನಿನಗೆ ಕೇಳಿದ್ದೀಯ, ಋಷಿಯ ಮಾತು ಸತ್ಯವಾಗಬೇಕು, ನಿಮ್ಮ ಪ್ರಾರ್ಥನೆ ಸತ್ಯವಾಗಬೇಕು, ನನ್ನ ಹಾಗಿರುವನು ಇನ್ನೊಬ್ಬ ಬರಲಿಕ್ಕಿಲ್ಲ ಪ್ರಪಂಚದಲ್ಲಿ, ಹಾಗಾಗಿ ನಾನೇ ಬರ್ತೇನೆ ಅಂತ. ಹೊಸದಾಗಿ ಮದುವೆ ಆದರೂ ಇದನ್ನು ಈ ರಹಸ್ಯವನ್ನು ತಿಳ್ಕೊಳ್ಳಿ. ಯಾವುದನ್ನೂ ಕೇಳದಿದ್ರೂ ತೊಂದರೆ ಇಲ್ಲ, ನಿನ್ನ ಹಾಗಿರುವ ಮಗನನ್ನು ಕೊಡು ಅಂತ ಕೇಳಿದ್ರೆ ಆಯ್ತು. ಕೇಳೋ ಹಾಗೆ ಕೇಳಬೇಕು, ಅವನಿಗೆ ಕೇಳಬೇಕು, ಅವನಲ್ಲಿ ಕೇಳಬೇಕು, ಅವನಿಗೆ ಕೇಳಬೇಕು. ನಿನ್ನ ಹಾಗಿರುವ ಮಗನನ್ನು ಕೊಡು ಅಂತ ಇವ ಹೇಳಿದ. ಆತ್ಮತುಲ್ಯ ಅನುಪಲಭಮಾನ, ನನ್ನ ಹಾಗಿರುವವನ ಪ್ರಪಂಚದಲ್ಲಿ ಯಾರೂ ಇಲ್ಲ, ನಾನೇ ಇರುವುದು. ನೀ ಇಷ್ಟು ಭಕ್ತಿಯಿಂದ ಕೇಳಿದ್ದಿ ಅಂತ ಆದರೆ ನಾನೇ ಬರ್ತೇನೆ. ಎಷ್ಟು ಚಂದ ನೋಡಿ. ಆವಾಗ
ಮತ್ತೆ ಯಾವ ಊರಕ್ಕೂ ಯಾವ ಪ್ರಸಾದವೂ ಬೇಡ, ಅವನೇ ಆಯ್ತಲ್ಲಿ ಎಲ್ಲವೂ ರಕ್ಷಾಸ್ಥಾನದಲ್ಲಿ. ಈ ಸಂಗತಿ, ಈ ಗುಟ್ಟು ನಮಗೆ ಗೊತ್ತಿಲ್ಲ. ಈ ಗುಟ್ಟು ಎಲ್ಲಿಯೂ ಕೂಡ ಹೊರಗಡೆ ಸಿಗುವುದಿಲ್ಲ. ಇದು ಸಿಗುವುದಿದ್ರೆ ಇಲ್ಲಿಯೇ. ನಿನ್ನ ಆಗಿರುವ ಮಗ ಸರಿ, ಅವತರಿಷ್ಯಾಮಿ ಅಂಶಕಲಯ, ನಾನೇ ಅಂಶರೂಪದಲ್ಲಿ ಬರ್ತೇನೆ, ಇನ್ನೊಬ್ಬ ಇಲ್ಲ ನನ್ನ ಹಾಗಾಗಿ ನಾನೇ ಬರುವುದು ಅಂತ ಮೇರುದೇವಿ ಮತ್ತು ಮೇರುದೇವಿಯನ್ನು ಮದುವೆ ಆಗಿದ್ದೀವ. ಆ ಮೇರುದೇವಿ ಮತ್ತು ನಾಭಿ ಮಹಾರಾಜ ಇವರಿಬ್ಬರೂ ಇರುವಾಗ ಅವರಿಗೂ ಕೇಳುವ ಹಾಗೆ ಹೇಳ್ತಾನೆ. ಹೇಳಿ ಸಮಗ್ರವಾಗಿ ಅವ ಉದ್ದೇಶ ಏನು? ಈ ದಿಗಂಬರ ಸನ್ಯಾಸಿಗಳು, ನೈಷ್ಠಿಕ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಅವರ ಧರ್ಮವನ್ನು ಲೋಕಕ್ಕೆ ಕೊಡಬೇಕು. ಹೇಗೆ ದಿಗಂಬರ ಸನ್ಯಾಸಿಗಳು ಹೇಗಿರಬೇಕು, ನೈಷ್ಠಿಕ ಬ್ರಹ್ಮಚರ್ಯವನ್ನು ಹೇಗೆ ಪಾಲನೆ ಮಾಡಬೇಕು, ಅದನ್ನೇ ಯಾರಾದರೂ ಒಬ್ಬರು ಹೇಳಬೇಕಲ್ಲ. ಯಾರಾದರೂ ಒಬ್ಬರು ಯಾರು ಹೇಳುವವರೇ ಹೇಳಬೇಕು. ಹೇಳುವವರು ಯಾರು? ಭಗವಂತನೇ ಬಂದು ಹೇಳಬೇಕು. ಅದಕ್ಕೋಸ್ಕರ ಭಗವಂತನೇ ನಾಭಿ ಮೇರುದೇವಿಯರ ಈ ದಾಂಪತ್ಯದಲ್ಲಿ ಅಂಶರೂಪದಲ್ಲಿ ಬರ್ತಾನೆ, ಋಷಭ ರೂಪದಲ್ಲಿ ಅನುಗ್ರಹಿಸಿದ. ತಾನು ಋಷಭಾವತಾರಿಯಾಗಿ ಅಲ್ಲಿ ಪ್ರಕಟನಾಗ್ತಾನೆ. ಶ್ರೇಷ್ಠ ಋಷಭ ಅಂತಂದರೆ ಶ್ರೇಷ್ಠ, ಎಲ್ಲದರಲ್ಲಿಯೂ ಯೋಗ್ಯತೆಯಲ್ಲಿ ಶ್ರೇಷ್ಠ. ಆ ಋಷಭ ಸಹಜವಾಗಿಯೇ ಈ ಎಲ್ಲ ಧರ್ಮವನ್ನು ಪ್ರಪಂಚಕ್ಕೆ ಸಾರ್ತಾನೆ. ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ಭಾಗವತ ಧರ್ಮವನ್ನು ಉಪದೇಶ ಮಾಡ್ತಾನೆ. ಅವರಲ್ಲಿ ಅನೇಕ ಮಕ್ಕಳು ಹುಟ್ಟಿಕೊಳ್ತಾರೆ, ನೂರಾರು ಮಕ್ಕಳು. ಅದರಲ್ಲಿ ಒಂದಷ್ಟು ಜನ ಭಾಗವತ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಅದು ಮುಂದೆ ಗೊತ್ತಾಗ್ತದೆ ಅವರೆಲ್ಲ ಏನೇನು ಪ್ರಚಾರ ಮಾಡಿದರು ಭಾಗವತ ಧರ್ಮವನ್ನು ಅಂತ ಏಕಾದಶ ಸ್ಕಂಧದಲ್ಲಿ ಕಾಣ್ತದೆ ನಮಗೆ. ಅಂತಹ ಆ ಋಷಭದೇವನ ಅಷ್ಟು 100 ಮಕ್ಕಳಲ್ಲಿ ಶ್ರೇಷ್ಠನಾದವನು ಭರತ. ಆ ಭರತ ಒಬ್ಬ ಮಹಾಪರಮ ಭಾಗವತ. ಅವನ ಆಳ್ವಿಕೆಯವರೆಗೆ ಈ ಸಮಗ್ರವಾದಂತಹ ಭರತಖಂಡ ಅಂತ ನಾವು ಏನು ಹೇಳ್ತೇವೆ, ಭಾರತ ದೇಶ ಅಂತ ಏನು ಹೇಳ್ತೇವೆ, ಇದಕ್ಕೆ ಆ ಹೆಸರು ಇರಲಿಲ್ಲ. ಅಜನಾಭ ವರ್ಷ ಅಂತ ಹೆಸರಿತ್ತು ನಮ್ಮ ಈ ಭಾರತ ದೇಶಕ್ಕೆ. ಅಜನಾಭ ವರ್ಷ. ಭರತನ ಆಳ್ವಿಕೆಯಿಂದಾಗಿ ನಮ್ಮ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಭರತನಿಂದ ಪ್ರವೃತ್ತವಾದ್ದು. ಅದನ್ನು ಋಷಭದೇವರೇ ಹೇಳ್ತಾರೆ, ಮುಂದೆ ವ್ಯಾಸರದನ್ನು ಹೇಳ್ತಾರೆ, ವ್ಯಪದಿಶಂತಿ ಅಂತ. ಮುಂದೆ ಈ ಎಲ್ಲ ಯೋಗ್ಯತೆ ಇರುವಂತಹ ಮಕ್ಕಳನ್ನು ಪಡೆದಿದ್ದಾರೆ ಋಷಭದೇವರು. ಅವರಿಗೆಲ್ಲ ಈ ಪಟ್ಟವನ್ನು ಕೊಟ್ಟು, ಸಮಗ್ರ ಭೂಮಂಡಲದ ಆಧಿಪತ್ಯವನ್ನು ಕೊಟ್ಟು, ತಾನು ಅವಧೂತ ವೃತ್ತಿಯಿಂದ ಅವಧೂತ ಧರ್ಮವನ್ನು ಲೋಕಕ್ಕೆ ಸಾರಬೇಕು. ಅದಕ್ಕೋಸ್ಕರ ಅವಧೂತ ಅಂದರೆ ಹೇಗೆ? ನಾವು ಕೆಲವು ಕಾಣ್ತೇವೆ, ಹುಚ್ಚರಾಗೆ ಹೋಗ್ತಾರೆ ಕೆಲವರು, ಉನ್ಮತ್ತರಾಗಿ ಇದ್ದಕ್ಕಿದ್ದಾಗೆ ನಗಾಡುವುದು, ಇದ್ದಕ್ಕಿದ್ದಾಗ ಕೂಗುವುದು, ಏನೇನೋ ತಿನ್ನುವುದು, ಕೊಳಕು ಬಟ್ಟೆಯನ್ನು ಉಡುವುದು, ಅವರ ಹತ್ತಿರ ಕೂತ್ಕೊಂಡ್ರೆ ವಾಸನೆ ಬರ್ತದೆ. ಇಂಥದ್ದೆಲ್ಲ ನಾವು ನೋಡ್ತೇವೆ ಸಮಾಜದಲ್ಲಿ. ಅವರು ನಮ್ಮ ಪಕ್ಕದಲ್ಲಿದ್ದರೆ ಅತ್ಲ ಕೂತ್ಕ ಅಂತ ಹೇಳೋದು, ಇಲ್ಲಾಂದ್ರೆ ನಾವೇ ಎದ್ದು ಹೋಗುವುದು, ಅವರನ್ನು ತಮಾಷೆ ಮಾಡುವುದು, ಅವರಿಗೆ ಕಲ್ಲು ಹೊಡೆಯುವುದು, ನಗಾಡೋದು, ಇತ್ಯಾದಿ 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 ನಾವು ಕಾಣ್ತೇವೆ ಕೆಲವು ಕಡೆಗಳಲ್ಲಿ. ಅವರು ಏನು ತಾನು ಅಂತ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಈ ಅವಧೂತ ಧರ್ಮವೇ ಹಾಗೆ, ಬಾಹ್ಯಭಾವ ಇರುವುದಿಲ್ಲ, ಅಂತರಂಗದಲ್ಲಿ ಕಿಚ್ಚು ಉರಿತಾ ಇರ್ತದೆ. ಯಾವುದು? ಭಗವಂತ ಹೇಳುವಂತಹ, ಕೃಷ್ಣ ಹೇಳುವಂತಹ ಕಿಚ್ಚು. ಆ ಕಿಚ್ಚಿಗೆ ಹೊರಗಿನದ್ದು ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಅದು ಒಳಗಡೆ ಅತ್ಯಂತ ಶುದ್ಧವಾಗಿ ಕಾಣ್ತಾ ಇರ್ತದೆ. ಹೊರಗಿನಿಂದ ಯಾವುದೋ ಒಂದಷ್ಟು ಆವರಣ ಆವರಿಸಿದ ಕಾರಣ ಆ ಒಳಗಿನ ಕಿಚ್ಚು ಹೊರಗಿನವರಿಗೆ ಕಾಣುವುದಿಲ್ಲ, ಅವರಿಗೆ ಸ್ಪಷ್ಟ ಅರ್ಥ ಆಗ್ತದೆ. ಹಾಗಾಗಿ ಅವರು ಏನು ತಮಾಷೆ ಮಾಡಿದರೂ ಕೂಡ, ಏನು ಕಲ್ಲೊಡಿದ್ರು, ಏನು ಬೈದರೂ ಕೂಡ ಅವರಿಗೆ ಗೊತ್ತಾ, ಅವರು ಹಸನ್ಮುಖರಾಗಿರ್ತಾರೆ. ಇಂಥ ಅವಧೂತ ಅಂತ. ಈ ಅವಧೂತ ಪರಂಪರೆಯನ್ನು ಕೂಡ ಲೋಕಕ್ಕೆ ಸಾರಬೇಕಾದರ ಲಕ್ಷಣಗಳೇನವುದು, ಏನೇನು ಮಾಡ್ತಾರೆ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಸನ್ಯಾಸ ಧರ್ಮವನ್ನು ಕೂಡ ಲೋಕಕ್ಕೆ ಸಾರಬೇಕು. ಆ ದೃಷ್ಟಿಯಿಂದ ಋಷಭ ದೇವ ತನ್ನ ಎಲ್ಲ ದಾಯಿತ್ವವನ್ನು, ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಟ್ಟು, ವಿಶೇಷವಾಗಿ ಭರತನಿಗೆ ಸಮಗ್ರ ಆಧಿಪತ್ಯವನ್ನು ಕೊಟ್ಟು ತಾನು ಅವಧೂತ ವೃತ್ತಿಯಿಂದ ಮುಂದೆ ಸಾಕ್ತಾನೆ. ಈ ಅವಧೂತ ವೃತ್ತಿಯಲ್ಲಿ ಮುಂದೆ ಸಾಗಿದ ಹಾಗೆ ಈಗ ಹೇಳಿದ ರೀತಿಯಲ್ಲಿ ಕೆಲವೊಂದಷ್ಟೆಲ್ಲ ಸಂಗತಿಗಳನ್ನು ಅವ ಅನುಭವಿಸ್ತಾನೆ. ಏನಂತೆ? ಏವಂ ಗೋಮೃಗ ಕಾಕಚರ್ಯಯ ವ್ರಜನ್ ತಿಷ್ಠನ್ನಾಸೀನ ಶಯಾನಃ. ಎಲ್ಲಿ ವಾಸ ಅಂತ ನಿರ್ಣಯ ಇಲ್ಲ ಅವರಿಗೆ, ಎಲ್ಲಿ ಬೇಕಾದರೂ. ಇವತ್ತು ಕೃಷ್ಣಣ್ಣನ ಮನೆಯಲ್ಲಿ ಅಂತಾದರೆ ನಾಳೆ ಅಲ್ಲಿ ಕೆಳಗಡೆ ಇರುವಂತಹ ಮರದ ಬುಡದಲ್ಲಿ,
ನಾಡಿದ್ದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಇನ್ನೆಲ್ಲಿಯಾದರೂ ಮಾರ್ಗದ ಬದಿಯಲ್ಲಿ ಎಲ್ಲಿ ಬೇಕಾದರೂ ವಾಸ ಮಾಡ್ಬೋದು. ಹಾಗೆ ಹೀಗೆ ಅಂತ ಏನಿಲ್ಲ, ಸಿಕ್ಕಿದ್ದನ್ನು ತಿನ್ಬೋದು. ಸಿಕ್ಕಿದ್ದನ್ನು ಅಂತಂದರೆ ಸರಿ ಇರುವವರು ಸಿಕ್ಕಿದ್ದನ್ನು ತಿಂದ ಹಾಗಲ್ಲ, ಜಿಹ್ವಾ ಚಾಪಲ್ಯದಿಂದ ಸಿಕ್ಕಿದ್ದನ್ನು ತಿನ್ನುವುದಲ್ಲ. ನಾಲಿಗೆ ಚಾಪಲ್ಯ ಅಂತ ಒಂದುಂಟು, ಜಿಹ್ವಾ ಚಾಪಲ್ಯ. ನಾವದನ್ನು ಜಿಹ್ವಾ ಚಾಪಲ್ಯ ಅಂತ ಹೇಳಿದರೆ ಸ್ವಲ್ಪ ಗೌರವ ಬರ್ತದೆ ಆ ಶಬ್ದಕ್ಕೆ. ನಾಲಿಗೆ ಚಾಪಲ್ಯ ಅಂತಂದರೆ ನಿಮಗೆ ಬೇಜಾರಾಗ್ತದೆ, ಕೋಪ ಬರ್ತದೆ ನನ್ನ ಮೇಲೆ. ಹಾಗೆ ನಾವು ಸ್ವಲ್ಪ ಜಾಗ್ರತೆ ಮಾಡೋದು, ಅಂಥ ಶಬ್ದ ಪ್ರಯೋಗ ಮಾಡುವಾಗ ದೊಡ್ಡ ಶಬ್ದವನ್ನು ಹಾಕಿ ಬಿಡೋದು. ಅರ್ಥ ಆದವರಿಗೆ ಅರ್ಥ ಆಗ್ತದೆ, ಇಲ್ಲದವರು ಮತ್ತೆ ಬೇಕಾದ್ರೆ ಹೋಗುವಾಗ ಅಡ್ಡ ಹಾಕಿ ಕೇಳ್ತಾರೆ ಆಯ್ತವಣ್ಣ ಅಂತ. ಹೀಗೆ ಈ ಅವಧೂತ ಸ್ವಭಾವವೇ ಹಾಗೆ. ಬಹಳ ಬಹಳ ಸುಂದರವಾಗಿ ಹೇಳ್ತಾರೆ ವ್ಯಾಸರು. ವ್ರಜನ್ ತಿಷ್ಠನ್ ಆಸೀನಃ ಶಯಾನಃ ಕಾಕ ಮೃಗ ಗೋಚರಿತ ಪಿಬತಿ ಖಾದತಿ. ಏನು ಕೊಟ್ಟರು ತಿನ್ನುವುದೇ, ಹಳಸಿದ ಅನ್ನವನ್ನು ತಿನ್ನುವುದೇ, ಯಾವುದು ಬೇಕಾದರೂ. ಮತ್ತೆ ಏನು, ಇನ್ನೂ ಅದಕ್ಕಿಂತ ಉತ್ಕೃಷ್ಟವಾದ ಅವಧೂತ ಧರ್ಮವನ್ನು ಆಚರಣೆ ಮಾಡ್ತಾನೆ. ಇವರೆಲ್ಲ ತಮಾಷೆ ಮಾಡ್ತಾರೆ ಅಂತ ಹೇಳಿಕೊಂಡು ಕೂತಲ್ಲಿಯೇ ಮಲಗಿದಲ್ಲಿಯೇ ತಿನ್ನುವುದು, ಕುಡಿಯುವುದು, ಅಲ್ಲಿಯೇ ಮಲಮೂತ್ರಾದಿಗಳ ವಿಸರ್ಜನೆ. ಆವಾಗ ಸುದ್ದಿಗೆ ಬರುವುದಿಲ್ಲಲ್ಲ, ಆವಾಗ ಹತ್ತಿರ ಯಾರು ಬರೋದಿಲ್ಲ, ಇವನಿಗೆ ಆನಂದ. ಅದು ಹಾಗೆಂತ ಅವ ಮಲಗಿದ್ದಾನೆ, ತಾನು ಮಲಗಿದ್ದೇನೆ, ತಾನು ಮಲಗಿದಲ್ಲಿಯೇ ಕುಡಿತಾ ಇದ್ದೇನೆ, ತಿಂತಾ ಇದ್ದೇನೆ, ಮಲಮೂತ್ರಾದಿಗಳನ್ನು ವಿಸರ್ಜಿಸ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಇದು ಅವಧೂತ ಲಕ್ಷಣಗಳು. ಇಂತಹ ನಾನಾ ಪ್ರಕಾರವಾದಂತಹ ಲಕ್ಷಣಗಳನ್ನು ಲೋಕಕ್ಕೆ ತೋರಿಸ್ತಾರೆ ಋಷಭ ದೇವರು, ಋಷಭಾವತಾರಿಯಾಗಿ ಭಗವಂತ. ಕೊನೆಗೆ ಅಂಥವರು ದೇಹತ್ಯಾಗವನ್ನು ಮಾಡ್ತಾರೆ. ದೇಹತ್ಯಾಗವನ್ನು ಮಾಡಿ ಶ್ರೀಕೃಷ್ಣನನ್ನು ಸೇರ್ತಾರೆ. ಅಂತಹ ಋಷಭದೇವನ ಮಗ ಭರತ, ಪರಂಪರೆ ನೋಡಿ. ಆ ಭರತ ಮಹಾಭಾಗವತ. ಇದೇ ರೀತಿಯಲ್ಲಿ ವೈದಿಕ ಕರ್ಮಕಾಂಡದಲ್ಲಿ ನಿಷ್ಣಾತನಾಗಿ ನಿಷ್ಠನಾಗಿ ಎಲ್ಲವನ್ನೂ ಕೂಡ ಈ ಪರಂಪರೆಯ ಪ್ರಕಾರ ತನ್ನ ಕುಟುಂಬದಲ್ಲಿ ಹೇಗೆ ಆಚರಣೆ ಮಾಡಿಕೊಳ್ತಾ ಬರ್ತಾ ಇದ್ದರು ತದ್ರೀತಿಯಲ್ಲಿ ಇವನು ಕೂಡ ಮಾಡಿದ. ಅನೇಕ ಹೋಮಾದಿಗಳನ್ನು ಯಜ್ಞಾದಿಗಳನ್ನು ಮಾಡಿದ. ಅಲ್ಲಿಯೂ ಕೂಡ ನಿರಂತರವಾದಂತಹ ಹರಿಯ ಆರಾಧನೆ ಪರಂಪರೆ. ಹಾಗೆ 2 ಹೊತ್ತು ಜಪ ದೇವರ ಪೂಜೆಯನ್ನು ಮಾಡುವಂತಹ ಪರಂಪರೆಯಲ್ಲಿ ಬಂದವರು ಅದನ್ನು ಹಾಗೆ ಮುಂದುವರಿಸ್ತಾರೆ. ಏನೂ ಇಲ್ಲದವರು ಗೋಡೆಯಲ್ಲಿ ದೇವರ ಸ್ಟ್ಯಾಂಡು, ಅದಿನ್ನು ಗೋಡೆಯೇ ದೇವರು ಅಂತ ತಿಳ್ಕೊಳ್ಳೋದಾ ಅಥವಾ ಆ ಸ್ಟ್ಯಾಂಡನ್ನು ದೇವರು ಅಂತ ತಿಳ್ಕೊಳ್ಳೋದಾ ಅಥವಾ ಅಲ್ಲಿದ್ದಂತಹ ಯಾವುದೋ ಒಂದಷ್ಟು ಫೋಟೋಗಳನ್ನು ದೇವರು ಅಂತ ತಿಳ್ಕೊಳ್ಳೋದಾ ಅವರಿಗೂ ಗೊತ್ತಿಲ್ಲ, ಮತ್ತು ನಮಗೆ ಹೇಗೂ ಗೊತ್ತಾಗಲಿಕ್ಕಿಲ್ಲ. ಅದು ಈ ಭಾವದಲ್ಲಿ ವ್ಯಾಸರು ಹೇಳ್ತಾರೆ, ಎಂತಹ ನಿಷ್ಣಾತನಾಗಿ ಇದ್ದರೂ ಕೂಡ ಶ್ರೀಹರಿಯ ಆರಾಧನೆ ನಿರಂತರವಾಗಿ ನಡೀತಾ ಇತ್ತು. ಆ ದೇವರನ್ನು ಆರಾಧನೆ ಮಾಡ್ತಾ ಇದ್ದ ಅಂತಹ ಆ ಪರಮ ಭಾಗವತ ಒಂದು ಹಂತದಲ್ಲಿ ತನ್ನ ಮಗನಿಗೆ ಉತ್ಕಲ ಅಂತ ಹೇಳುವವನಿಗೆ ರಾಜ್ಯದ ಆಧಿಪತ್ಯವನ್ನು ಕೊಟ್ಟು ಅಲ್ಲಿಂದ ಬದರಿಕಾಶ್ರಮಕ್ಕೆ ತೆರಳುತ್ತಾನೆ. ಅಲ್ಲಿ ತಸ್ಮಿನ್ ವಾವ ಕಿಲಸ ಏಕಲ ಪುಲಹಾಶ್ರಮ, ಭಗವಂತನ ಪುಲಹ ಆಶ್ರಮ, ಗಂಡಕಿ ನದಿಯ ತೀರ, ಚಕ್ರ ನದಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಸಾಲಿಗ್ರಾಮ ಶಿಲೆಯು ಸಿಗುವ ಕಾರಣ ಅದಕ್ಕೆ ಚಕ್ರ ನದಿ ಅಂತ ಹೆಸರು. ಆ ಚಕ್ರ ನದಿಯಲ್ಲಿ ಅತ್ಯಂತ ಸುಂದರವಾಗಿ ಶ್ರೀಹರಿಯ ನಿತ್ಯ ಸಾನ್ನಿಧ್ಯ, ಅಲ್ಲಿ ಬಂದು ವಾಸ ಮಾಡುವವರಿಗೆ ಶ್ರೀಹರಿಯ ಅನುಗ್ರಹ ಆಗ್ತದೆ ಅಂತ ಅಲ್ಲಿ ಪುಲಹಾಶ್ರಮದಲ್ಲಿ ಇವ ಪ್ರವ್ರಾಜ ದಿನಚರಿಯಲ್ಲಿ ಇರ್ತಾನೆ. ಶ್ರೀಹರಿಯನ್ನು ಆರಾಧನೆ ಮಾಡ್ತಾ ಇರ್ತಾನೆ. ಯಾವುದು ಬೇಡ ಎಲ್ಲವನ್ನು ಅತ್ಯಂತ ಶುದ್ಧ ಆತ್ಮನಾಗಿ ಸ್ವೀಕರಿಸ್ತಾ ಇರ್ತಾನೆ. ಆ ಹಂತದಲ್ಲಿ ಒಂದು ದಿವಸ ಏನಾಯಿತು, ಗಂಡಕಿ ನದಿಯಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಮುಂದೆ ಅದೇ ಆ ಗಂಡಕಿಯ ನದಿಯ ಅತ್ಯದ್ಭುತವಾದಂತಹ ದೃಶ್ಯ ರಮಣೀಯವನ್ನು ನೋಡಿಕೊಂಡು ಇರುವಂತಹ ಕಾಲಕ್ಕೆ ಎಲ್ಲಿಂದಲೋ ಒಂದು ಹೆಣ್ಣು ಜಿಂಕೆ, ಗರ್ಭಿಣಿ ಜಿಂಕೆ ಬಾಯಾರಿಕೆಯಿಂದ ನೀರು ಕುಡಿಯುವುದಕ್ಕೆ ಅಂತ ನದಿ ತಟಕ್ಕೆ ಬರ್ತದೆ. ನೀರು ಇನ್ನೇನು ಕುಡಿಬೇಕು ಅಂತ ಆಲೋಚನೆ ಮಾಡುವಾಗ ಇದ್ದಕ್ಕಿದ್ದಾಗೆ ಕಾಡಿನ ಒಳಗಿಂದ ಒಂದು ಸಿಂಹದ ಭಯಂಕರವಾದಂತಹ ಘರ್ಜನೆ ಕೇಳಿಸ್ತದೆ. ಆ ಘರ್ಜನೆ ಕೇಳಿದ ತಕ್ಷಣವೇ
ಒಂದು ಕ್ಷಣ ತತ್ತರಿಸಿ ಹೋದಂತಹ ಜಿಂಕೆ ಅತ್ಯಂತ ಭಯಾಕ್ರಾಂತಳಾಗಿ ಬಾಯಾರಿಕೆಯನ್ನೂ ಕುಡಿಯದೆ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳಬೇಕು, ತನ್ನ ಗರ್ಭದಲ್ಲಿರುವಂತಹ ಮಗುವನ್ನು ತಾನು ರಕ್ಷಿಸಿಕೊಳ್ಳಬೇಕು ಅಂತ ಹೇಳಿ ಸಿಂಹದ ಬಾಯಿಗೆ ಸಿಕ್ಕಿ ತಾನು ಸಾಯಬಾರದು ಅಂತ ಹೇಳಿ ಅಲ್ಲಿಂದ ಅತ್ಯಂತ ವೇಗವಾಗಿ ನದಿಯಿಂದ ಮೇಲಿಂದ ಆಗಿ ನದಿ ಆ ಬದಿಗೆ ಹಾರ್ತದೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ನೆಗೆದು ಹತ್ತಾಗಿ ಹಾರ್ತದೆ. ಹಾಗೆ ಹಾರುವ ತೀವ್ರತೆಯಿಂದಾಗಿ ಅದರ ಗರ್ಭದಲ್ಲಿರುವಂತಹ ಆ ಹೆಣ್ಣು ಶಿಶು ಜಿಂಕೆ ಜಾರಿ ಬೀಳ್ತದೆ ನೀರಿಗೆ. ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವುದಕ್ಕೆ ಶುರುವಾಯಿತು ಜಿಂಕೆಯ ಮರಿ. ಈ ಜಿಂಕೆ, ಹೆಣ್ಣು ಜಿಂಕೆ, ಗರ್ಭಿಣಿಯಾದ ಜಿಂಕೆ ಅದು ಹಾರಿ ಅತ್ಲಾಗಿ ನದಿಯ ಆದಡಕ್ಕೆ ಸೇರಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಅಂತ ಹೇಳಿ ಯಾವುದೋ ಒಂದು ಗುಹೆಯ ಒಳಗಡೆ ಹೊಕ್ಕಿತ್ತು. ಆ ಹೊತ್ತಿಗೆ ಅದು ಗರ್ಭಪಾತವೂ ಆಗಿದೆ, ಅತ್ಯಂತ ಭಯಾಕ್ರಾಂತಳಾಗಿ ಶರೀರಕ್ಕೆ ಆಯಾಸವೂ ಆಗಿದೆ. ಆ ತೀವ್ರತೆಯಿಂದಾಗಿ, ಉಸಿರಾಟದ ತೀವ್ರತೆಯಿಂದಾಗಿ ತಾನಲ್ಲಿ ಸತ್ತು ಹೋಗ್ತದೆ. ಜಿಂಕೆ ಸತ್ತು ಹೋಯಿತು. ಈ ಪ್ರವಾಹದಲ್ಲಿ ಬಿದ್ದಂತಹ ಈ ಜಿಂಕೆಯ ಮರಿ ಶಿಶು ಅದು ತತ್ಕ್ಷಣವಾಗಿ ಭರತನ ಕಣ್ಣಿಗೆ ಕಾಣುತ್ತದೆ. ಛೇ ಛೇ ಛೇ, ಒಂದು ಜಿಂಕೆಯ ಮರಿ ಅನಾಥವಾಗಿ ತನ್ನವರನ್ನು ಕಳ್ಕೊಂಡು ನೀರಿನಲ್ಲಿ ತೇಲಿ ಹೋಗ್ತಾ ಇದೆ, ಕೊಚ್ಚಿ ಹೋಗ್ತಾ ಇದೆ ಅಂತ ಹೇಳಿಕೊಂಡು ಅದನ್ನು ತೆಕ್ಕೊಂಡು ತನ್ನ ಪುಲಹಾಶ್ರಮಕ್ಕೆ ಬಂದ. ಅತ್ಯಂತ ಪ್ರೀತಿಯಿಂದ ಸಾಕ್ತಾ ಇರ್ತಾನೆ. ಪಾಲನೆ ಪೋಷಣೆ ಗೊತ್ತುಂಟು ಹೇಗೆ ಅಂತ. ಈಗ ನಾವು ಇಲ್ಲಿ ಊರಲ್ಲಿ ಮನೆಗಳಲ್ಲೆಲ್ಲ ನಾಯಿಯನ್ನು ಬೆಕ್ಕನ್ನೆಲ್ಲ ನೋಡಿಕೊಂಡಾಗೆ ಅದಕ್ಕಿಂತ ಹೆಚ್ಚು ಪ್ರೀತಿ. ಜಿಂಕೆಯ ಮೇಲೆ ಅತ್ಯಂತ ಪ್ರೇಮ, ಭಾರಿ ಒಂದು ಅಟ್ಯಾಚ್ಮೆಂಟು, ಅಂಟಿಕೊಳ್ಳುವಿಕೆ. ಹಾಗೆ ಮಾಡ್ತಾ 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 ಸಂಪಾದನೆ ಮಾಡಿದ್ದೆಲ್ಲ ನೀರಾಗಿ ಹೋಯ್ತಲ್ಲ ಮಾರ್ಯಾರೆ. ಅಂಥದ್ದು ಸಂಪತ್ತಲ್ಲ. ಸಂಪತ್ತು ನೀರಾದರೆ ನಾಳೆ ಪಡಿಬೋದು. ಈವರೆಗೆ ಪಡೆದಂತಹ ಶ್ರೀಹರಿಯ ಅನುಗ್ರಹದ ಆ ವಿಶೇಷತೆ, ತನ್ನ ಪರಂಪರೆಯಲ್ಲಿ ಬಂದಂತಹ ಯಾವುದೆಲ್ಲ ಸಾಧನೆಯ ಒಂದೊಂದು ರತ್ನಗಳು, ಆ ಎಲ್ಲ ಭಗವಂತನ ಅನುಗ್ರಹಕ್ಕೆ ಕಾರಣಭೂತವಾದಂತಹ ಯಾವುದೆಲ್ಲ ಅವ ಪಡೆದಿದ್ದಾನೆ ಅಂತಹ ಆ ಒಂದು ಯೋಗ ಶಕ್ತಿ ಎಲ್ಲವನ್ನು ಕಳ್ಕೊಂಡ. ಯಾಕೆ? ಆ ಜಿಂಕೆಯ ಮೇಲೆ ಅತ್ಯಂತ ಸೇರಿ ಹೋದ ಕಾರಣ. ಅದರ ಮೇಲೆ ಪ್ರೀತಿ. ಜಪ ಮಾಡುವುದನ್ನು ಬಿಟ್ಟು ಅದನ್ನೇ ನೋಡುವುದು. ಜಪ ಮಾಡುವಾಗಲೂ ಹಾಗೆ, ಅದೆಲ್ಲಿಯಾದರೂ ಹೋಗ್ತದೋ, ಹೋಗಿ ಯಾವುದಾದ್ರೂ ಹುಲಿಯ ಬಾಯಿಗೆ ಸಿಕ್ಕಿದ್ರೆ ಛ ಏನು ಮಾಡೋದು ಅಂತ ಜಪ ಪೂಜೆ ಎಲ್ಲವನ್ನು ಬಿಟ್ಟ. ಹೀಗೆ ಆಗುದು ನೋಡಿ. ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ನಮಗೆ ಅತ್ಯಂತ ಪ್ರಿಯವಾದ ವಸ್ತು ಸಿಕ್ಕಿತು, ಅದರ ಮೇಲೆ ಹೆಚ್ಚು ಅಟ್ಯಾಚ್ಮೆಂಟು, ಅದನ್ನೇ ನಾವು ಹೆಚ್ಚು ಹಚ್ಚಿಕೊಳ್ಳುವುದು. ಕೊನೆಗೆ ಸಾಧನೆ ಮಾಡಿದ್ದೆಲ್ಲವೂ ಕೂಡ ನೀರು ಪಾಲಾಗ್ತದೆ. ಸರ್ವವನ್ನು ನಾವು ಕಳ್ಕೊಳ್ತೇವೆ, ನಮಗೆ ಗೊತ್ತಾಗದ ಹಾಗೆ. ಹಾಗೆ ಇವನಿಗೂ ಆಯಿತು. ಅದು ಹೋಗುವಲ್ಲಿ ಅದರ ಹಿಂದಿಂದ ಹೋಗುವುದು, ಬರುವಾಗ ಬರುವುದು. ಕಾಡಿಗೆ ಸಮೇತ ತರಲಿಕ್ಕೆ ಹೋದರೆ ಅದನ್ನು ಕರ್ಕೊಂಡು ಹೋಗುವುದು. ಇಲ್ಲಾರು ಮನೆಯಲ್ಲಿ ಇನ್ಯಾವುದಾದ್ರೂ ನಾಯಿಗಳು ಬಂದು ಕಚ್ಚಿ ತಿನ್ನಬಾರ್ದಲ್ಲ. ಅದಕ್ಕೆ ಊಟ ಬಾಯಿಗೆ ಕೊಡುವುದು, ಕುಡಿಸುವುದು, ಇಂಥದ್ದೆಲ್ಲ ಮಾಡ್ತಾ 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 ಅವನಿಗೆ ವಯಸ್ಸಾದದ್ದೇ ಗೊತ್ತಾಗಲಿಲ್ಲ. ಪ್ರಾಯ ಬಂತು, ಕಾಲದ ಕರೆಗೆ ಹೋಗೊಟ್ಟ. ಕೊನೆಗೆ ಇದ್ದಕ್ಕಿದ್ದಾಗ ಒಂದು ದಿವಸ ಕಾಲವಶನ. ಜಿಂಕೆಯನ್ನು ನೆನೆಸಿಕೊಂಡಿ. ನಾವು ಯಾವುದಕ್ಕೆ ನಮ್ಮನ್ನು ಹೆಚ್ಚು ತೊಡಗಿಸಿಕೊಳ್ತೇವೆ, ಸಾಯುವಾಗ ಅದೇ ನಮಗೆ ನೆನಪು ಬರುವುದು ಅಂತ ನೋಡಿ. ನೀವು ಕೃಷ್ಣನನ್ನು ಹೆಚ್ಚು ನಾವು ಆಲೋಚನೆ ಮಾಡಿದರೆ, ತೊಡಗಿಸಿಕೊಂಡ್ರೆ ಕೃಷ್ಣನಲ್ಲಿಯೇ, ಸಾಯುವಾಗಲೂ ಅವನೇ ನಮಗೆ ನೆನಪು ಬರುವುದು. ಅದನ್ನು ಹೇಳಿದ್ದಲ್ವ ಗೀತೆಯಲ್ಲಿ, ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ. ನನ್ನನ್ನೇ ಸೇರ್ತೀನಿ ನೀನು ಅಂತ. ಸಾಯುವ ಕಾಲಕ್ಕೆ ನನ್ನ ನೆನಪು ಮಾಡು ಅಂತ. ಸಾಯುವ ಕಾಲಕ್ಕೆ ಜಿಂಕೆ ನೆನಪು ಮಾಡಿದ ಕಾರಣ ಅವ ಮರು ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಜಿಂಕೆಯಾಗಿ ಹುಟ್ಟಿದ. ಜಿಂಕೆಯಾಗಿ ಹುಟ್ಟಿದರೂ ನೆನಪಿತ್ತು, ಹಿಂದಿನ ಜನ್ಮದ ನೆನಪಿತ್ತು. ಯಾಕೆ? ಅಷ್ಟು ತೀವ್ರವಾದಂತಹ ಭಗವಂತನ ಆರಾಧನೆ ಮಾಡಿದ್ದರ ಫಲವಾಗಿ ಅವನಿಗೆ ಹಿಂದಿನ ಜನ್ಮದ ನೆನಪು. ತಾನು ಇಷ್ಟು ಸಾಧನೆಯನ್ನು ಮಾಡಿದವನು ಅಂತ. ಆದರೂ ಕೂಡ ಅದನ್ನೊಂದು ನೆನೆಸಿಕೊಳ್ತಾನೆ ಅವ.
ತೀವ್ರವಾಗಿ ಅಸಹ್ಯವಾದಂತಹ ಭಾವನೆ ಬರ್ತದೆ. ಛೇ, ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಾನು ಆ ಜನ್ಮದಲ್ಲಿ ಕೇವಲ ಒಂದು ಜಿಂಕೆಗೋಸ್ಕರ ತನ್ನ ಎಲ್ಲ ಸರ್ವಸ್ವವನ್ನೂ ನಾ ಕಳ್ಕೊಂಡನಲ್ಲ, ಛೇ ಎಂಥದ್ದಿದ್ದು ಅಂತ ಆ ದೇಹವನ್ನು ತ್ಯಜಿಸುವುದಕ್ಕೆ ಕಾಲವನ್ನು ನೋಡ್ತಾ ಇದ್ದ. ಮತ್ತೆ ಆ ಗಂಡಕಿ ನದಿಯಲ್ಲಿ ಅದೇ ಆ ಜಿಂಕೆಯ ಜನ್ಮದಲ್ಲಿ ಹುಟ್ಟಿದಂತಹ ಈ ಭರತ ನದಿಗಿಳಿದು ತನ್ನ ಅರ್ಧ ಶರೀರವನ್ನು ಮುಳುಗಿಸಿ ತನ್ನ ಜಿಂಕೆಯ ಶರೀರವನ್ನು ತ್ಯಜಿಸ್ತಾನೆ. ಇದಾಗಲಿಕ್ಕಿಲ್ಲ ಅಂತ. ನಮಗೆ ಅಂಥದ್ದೆಲ್ಲ ಸಿಕ್ಕಿದ್ರೆ ಒಳ್ಳೇದಿತ್ತಲ್ವ ಅನಿಸುವುದು ಕೆಲವು ಸಲ. ನನಗೆ ಪ್ರವಚನ ಮಾಡುವಾಗ ಒಂದೊಂದು ಸಂಗತಿಗಳು ನಮಗೆ ರಪ್ಪ ಒಂದು ಟ್ಯಾಂಕಲ್ಲಿ ಮುಳುಗುವುದು ಅಲ್ವ, ಬೇಡ ಅಂತ ಆಗುವಾಗ ಅದಂತೆ ತ್ಯಜಿಸುವುದು, ಇನ್ನೊಂದು ದೇಹವನ್ನು ಸೇರುವುದು, ಇನ್ನೊಂದರಲ್ಲಿ ಹುಟ್ಟಿಕೊಳ್ಳುವುದು. ನಾವು ಭರತರಾಗ್ತಿದ್ರೆ ಆಗ್ತಿತ್ತೇನೋ ಅಂತನೂ ಅನಿಸ್ತದೆ. ಇವ ಆ ಜಿಂಕೆಯ ಶರೀರವನ್ನು ತ್ಯಜಿಸಿದ. ಆಮೇಲೆ ಅಂಗೀರಸ ಗೋತ್ರದ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿಕೊಂಡ, ಬ್ರಾಹ್ಮಣನಾಗಿ ಹುಟ್ಟಿದ. ಹಿಂದಿನ ಜನ್ಮದ ಶರೀರ ಜಿಂಕೆಯದ್ದು, ಒಂದು ಅಜ್ಞಾನದ ಸ್ವಭಾವದ ಜನ್ಮ. ಈ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ. ಆಂಗಿರಸ ಗೋತ್ರ. ಅವನಿಗೆ ಅಣ್ಣಂದ್ರು ಸುಮಾರು ಜನ ಇದ್ದರು. ಇವನು ಹುಟ್ಟಿದ. ಇವ ಹಿಂದಿನ ಜನ್ಮದಲ್ಲಿ ಜಿಂಕೆಯಾದ ಕಾರಣ ಇವ ಒಂದು ರೀತಿಯ ಜಾಡ್ಯ. ಹಾಗಾಗಿ ಇವನನ್ನು ಜಡಭರತ ಅಂತ ಕರೆದರು. ಅದನ್ನು ಕೆಲವರು ಗೊತ್ತಿಲ್ಲದೆ ಜಡಭರಿತ ಅಂತ ಹೇಳ್ತಾರೆ ನಮ್ಮವರು. ಅಥವಾ ಜಡಭರಿತನಾಗಿಲ್ಲದೆ ಅವನಿಗೆ ಜಡಭರತ ಅಂತ ಹೆಸರು ಬರುವುದಿಲ್ಲ ನೋಡಿ. ಅದು ನಿಜವಾಗಿ ಜಡಭರತ. ಆದರೆ ಒಂದರ್ಥದಲ್ಲಿ ಸರಿಯದು. ಯಾಕೆ ಅಂತ ಕೇಳಿದರೆ, ನಾವು ಜಡಭರತರಲ್ಲ ನೋಡಿ, ನಮ್ಮ ಸ್ವಭಾವ ಜಡಭರಿತ. ಹಾಗೆ ಜಡಭರಿತ ಬೇರೆ, ಜಡಭರತ ಬೇರೆ. ಇವ ಜಡಭರತ. ನೀವು ಇವನನ್ನು ಹೇಳುವುದು ಅಂತಾದರೆ ಜಡಭರತ ಅಂತ ಹೇಳಬೇಕು. ಕೆಲವೊಂದಷ್ಟು ತಿದ್ದುಪಡಿ ಮಾಡಬೇಕು ನಮ್ಮ ಮಾತುಗಳಲ್ಲಿ, ತಿಳುವಳಿಕೆಯಲ್ಲಿ. ಅಂಥದ್ದು ಕೆಲವು ಉಂಟು. ಇವ ಜಡಭರತನಾಗಿರ್ತಾನೆ. ಇವನಿಗೆ ಉಪನಯನ ಮಾಡಿದ ಕಷ್ಟದಲ್ಲಿ ಮಂಟಪದಲ್ಲಿ ನಿಲ್ಲಬೇಕಲ್ವಾ, ಹಾಗೊಂದು ಸಮಸ್ಯೆ ಉಂಟು. ಉಪನಯನ ಆಯಿತು. ಉಪನಯನ ಆಗಿ ಇವನ ಮೇಲೆ ಹೇಗೆ ಉಳಿದ ಮಕ್ಕಳ ಮೇಲೆ ಆ ಬ್ರಾಹ್ಮಣನಿಗೆ, ಆ ಅಪ್ಪಯ್ಯನಿಗೆ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ಇವನ ಮೇಲೆ ಇತ್ತು. ಒಳ್ಳೆ ತೋರಾಗಿ ದಷ್ಟಪುಷ್ಟವಾಗಿ ನೋಡಲಿಕ್ಕೆ ಚಂದ ಇದ್ದ. ಸರಿಯಾಗಿ ತಿಂತಾ ಇದ್ದ. ಅಂಥವರೆಲ್ಲ ಭಾರಿ ಒಂದು ಅತ್ಯಂತ ಬಲಾಢ್ಯವಾದ ಶಕ್ತಿ ಇರ್ತದೆ. ಯಾವುದೋ ಒಂದು ಅಂಶ ಅವರಲ್ಲಿ ತೀವ್ರವಾಗಿರ್ತದೆ ಅಂಥವರಲ್ಲಿ. ಅಂತಹ ತೀವ್ರನಾಗಿದ್ದಂತಹ ಆ ಒಂದು ಯೋಗ್ಯತೆ ಇದ್ದರೂ ಅವನಿಗೆ ಉಪನಯನ ಆಯಿತು. ಅವನನ್ನೊಂದು ಸರಿಯಾಗಿ ಒಂದು ವೇದಾಧ್ಯಯನ ಮಾಡಿ ಒಂದು ವೈದಿಕ ವಿದ್ವಾಂಸನನ್ನಾಗಿ ಮಾಡಬೇಕು ಅಂತ ಅಪ್ಪಯ್ಯನಿಗಿತ್ತು. ಇವನಿಗೆ ನೆಟ್ಟಗೆ ಗಾಯತ್ರಿ ಮಂತ್ರವು ಬರ್ತಿರಲಿಲ್ಲ. ಈ ವಸಂತ ಶಿಬಿರದಲ್ಲಿ ಪಾಠ ಮಾಡುವವರಿಗೆ ಗೊತ್ತಾಗ್ತದೆ, ಉಪನಯನಾದವರಿಗೆ ಎಷ್ಟು ಕಷ್ಟ ಆಗ್ತದೆ ನಾವು ಪಾಠ ಮಾಡಲಿಕ್ಕೆ ಅಂತ. ಗಾಯತ್ರಿ ಮಂತ್ರವನ್ನು ಹೇಳಲಿಕ್ಕೆ ತೊಡಗಿ ಅದು ಸರಿ ಅಭ್ಯಾಸ ಆಗುವಾಗ ವೇದ ಶಿಬಿರ ಮುಗೀತದೆ. ಅಷ್ಟೇ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಬರುವುದು ಅಲ್ಲಿಂದ. ಇವನಿಗೆ ತ್ರಿಪದಾಂ ಹೇಳ್ತಾರೆ, ತ್ರಿಪದಾಂಗಾಯ. ಗಾಯತ್ರಿ ಮಂತ್ರವು ಸರಿಯಾಗಿ ಹೇಳಿದ್ದನ್ನು ಹೇಳಲಿಕ್ಕೆ ಬರಲಿಲ್ಲ. ಕೊನೆಗೆ ಅಪ್ಪ ಭಾರಿ ಪ್ರಯತ್ನ ಪಟ್ಟ. ಕೊನೆಗೆ ಅವನಿಗೆ ವಯಸ್ಸಾಯಿತು, ಅವ ತೀರಿಕೊಂಡ. ಈ ಅಣ್ಣಂದ್ರು ದೊಡ್ಡ ಸಂಗತಿ ಮಾಡಲಿಲ್ಲ. ಅದು ಹೇಗೂ ಸರಿಯಾಗುವ ಜಾತಿಯಲ್ಲ, ಅದು ಬಿಟ್ಟದ್ದು ಅಂತ ಹೇಳಿ. ಹಾಗಾದ್ರೆ ಅವನೊಂದೇನಾದ್ರು ಮಾಡಬೇಕಲ್ಲ. ಎಂತ ಬೇಕಾದರೂ ಮಾಡ್ತಾನೆ. ಅಂಥವರಿಗೆ ನಾವು ಎಂಥ ಕೆಲಸ ಹೇಳಿದ್ರು ಮಾಡ್ತಾರೆ ಅವರು. ಗೊಬ್ಬರ ಹೊರೋದು, ಗೊಬ್ಬರವನ್ನು ಹೊರ್ತಾರೆ ಅವರು. ಯಾವ ಕೆಲಸವನ್ನು ಮಾಡ್ತಾರೆ. ಹಾಗೆ ಈ ಅಣ್ಣಂದ್ರು ಆಲೋಚನೆ ಮಾಡಿ, ಹೇಗೂ ಕೆಲಸಕ್ಕೆ ಜನ ಇಲ್ಲ, ಅದಕ್ಕೋಸ್ಕರ ಗದ್ದೆಯಲ್ಲಿ ರಾತ್ರಿ ಅಂತ ಒಂದು ನಿಲ್ಲಿಸ್ತಾರಲ್ಲ. ಹಾಗೆ ಇವನನ್ನು ನಿಲ್ಲಿಸಿದ್ರೆ ಇವ ನೋಡ್ಲಿಕ್ಕೂ ಹಾಗೆ ಇದ್ದಾನೆ. ಇವನನ್ನು ನೋಡಿದ್ರೆ ಬಾಕಿದವರು ಹೆದರಿ ಯಾರು. ಅದಕ್ಕೋಸ್ಕರ ಗದ್ದೆಯ ರಕ್ಷಣೆಗೆ ಬೇಕಾಗಿ ಕೇದಾರ ಶಬ್ದ ಉಂಟು, ಒಳ್ಳೇದುಂಟದು. ಕೇದಾರ ರಕ್ಷಣೆಗೆ ಬೇಕಾಗಿ ಇವನನ್ನು ಆ ಕಟ್ಟಪುಣಿ ಅಂತ ನಾವು ಹೇಳ್ತೇವಲ್ಲ, ಆ ಭೂಭಾಗದಲ್ಲಿ ಇವನನ್ನು ಕೂತ್ಕೊಳಿಸ್ತಾರೆ. ಕೂತ್ಕೊಂಡ. ಇವನಿಗೇನು, ತಾನು ಗದ್ದೆಯಲ್ಲಿದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ. ಯಾಕೆ ಕೇಳಿದರೆ, ಹೊರಗಿನ ಭಾವ ಯಾವುದೋ ಕೇವಲವಾಗಿ
ದೇಹ ಭರಣೆಗೆ ಬೇಕಾಗಿದೆ, ಒಳಗಡೆ ಅಷ್ಟೇ ಪ್ರಖರವಾಗಿದೆ. ಇವ ಅಲ್ಲಿ ಕೂತಿದ್ದ. ಸುಮಾರು ಮುಸ್ಸಂಜೆ ಆಗಿದೆ, ದಾರಿ ಕಾಣ್ತದೋ ಇಲ್ವೋ ಅಂತ. ಆ ಕಾಲಕ್ಕೆ ಒಬ್ಬ ವೃಷಲೀಪತಿ, ತನಗೆ ಸಂತಾನ ಆಗಲಿಲ್ಲ, ಒಬ್ಬ ಮಹಾಕಳ್ಳ. ರಾತ್ರಿ ಹೊತ್ತಿನಲ್ಲಿ ಮಹಾಕಳ್ಳನ ಕಥೆಯನ್ನೇ ಕೇಳಬೇಕು ಅಂತ ಉಂಟು ನೋಡಿ. ರಾತ್ರವು ಚೋರ ಪ್ರಸಂಗೇನ ಕಾಲೋಗಚ್ಚತಿ ಧೀಮತಾಂ. ರಾತ್ರಿ ಹೊತ್ತಿದ್ದು ಸರಿಯಾದ ಸಮಯ ಇದು, ಕಳ್ಳದ ವಿಷಯ ಬಂದದ್ದು. ಅವ ಮಹಾಕಳ್ಳ, ತನಗೆ ಸಂತತಿ ಆಗಲಿಲ್ಲ. ಸಂತತಿ ಆಗದಿದ್ರೆ ಏನು ಮಾಡಬೇಕು? ಭದ್ರಕಾಳಿಗೆ ನರಬಲಿಯನ್ನು ಕೊಡಬೇಕು. ಕೊಡ್ಲಿಕ್ಕೆ ಹೋಗಬೇಡಿ, ಯಾರು ಕೊಡ್ಲಿಕ್ಕೆ ಹೊರಟ್ರೆ ನೀವು ಕಳ್ಳಗಾಕರು, ದೊಡ್ಡ ಕಳ್ಳರು ಅಂತ ಅರ್ಥ. ಇದು ಅವ ಮಾಡಿದ್ದು. ವೃಷಲೀಪತಿ ಅವನ ಜೊತೆಗಿರುವಂತಹ ದರೋಡೆಕೋರರನ್ನೆಲ್ಲ ಕಳಿಸ್ತಾನೆ. ಒಬ್ಬ ಸಿಕ್ಕಿದ, ಅವನನ್ನು ಹಿಡ್ಕೊಂಡು ಬಂದರು, ಸ್ನಾನ ಮಾಡಿಸಿ ಎಲ್ಲ ಸರಿಯಾಗಿ ಮಾಡಿದರು. ಅವ ಒಂದು ಸಂಜೆ ಆಗೋಗ ಅವರಿಂದ ಕಣ್ಣು ತಪ್ಪಿಸಿ ಅವ ಎಲ್ಲಿ ಓಡಿಯೋದ ಅಂತ ಅವನನ್ನು ಹುಡುಕ್ಲಿಕ್ಕೆ ಹೊರಟ್ರು ಈ ದರೋಡೆಕೋರರು. ಎಲ್ಲಿ ನೋಡಿದ್ರು ಇಲ್ಲ, ಎಲ್ಲಿಯೋ ತಪ್ಪಿಸಿಕೊಂಡಿದ್ದಾನೆ. ಓಡಿಕೊಂಡು ಬರುವಾಗ ಈ ಕಟ್ಟಪುಣಿ ಗದ್ದೆಯಲ್ಲಿ ಇವ ಇದ್ದಾನೆ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಅವನಿಗೆ ಅಲ್ಲಿ ಅವನನ್ನು ಹೊತ್ತುಕೊಂಡು ಹೋದ್ರೂ ಗೊತ್ತಿಲ್ಲ. ಅಂತಹ ಒಂದು ಜಡ, ಅದು ಹುಚ್ಚನಾಗೆ, ಉನ್ಮತ್ತನಾಗೆ. ಎಂತ ಬೇಕಾದರೂ ಎಷ್ಟರ ಮಟ್ಟಿಗೆ ಅಣ್ಣಂದ್ರು ಪತ್ರ ಕೊಟ್ಟರು ಅಂತ ಕೇಳಿದರೆ, ನಾಯಿಗೆ ಬಿಸಾಡುವ ಹಾಗೆ ಆಹಾರ ಕೊಡುವುದಂತೆ. ಹೀಗೆ ಹಳಸಿದ್ದನ್ನು ಕೊಡುವುದು, ನಿನ್ನೆ ಎದ್ದು ಮೊನ್ನೆ ಎದ್ದು ಕೊಡುವುದು, ಎಂತಾದರೂ ಒಂದು ಇದರಲ್ಲಿ ಕೊಡುವುದು. ಅತ್ಲಾಗಿ ಬೈಯುವುದು, ಬಡಿಯುವುದು, ಅದು ಅಣ್ಣಂದ್ರು ಮಾಡ್ತಾ ಇದ್ರು. ಇತ್ಲಾಗಿ ದಾರಿಯಲ್ಲಿಯೂ ಹಾಗೆ ಅವನನ್ನು ಕಂಡವರೆಲ್ಲ ಅವನ ಎದುರು ಉಗುಳುವುದು, ಅವನಿಗೆ ಮಣ್ಣನ್ನು ಬಿಸಾಡುವುದು, ಬಡಿಯುವುದು, ಬೈಯುವುದು. ಆದರೂ ಅತ್ಯಂತ ಹಸನ್ಮುಖನಾಗಿ ಒಳಗೊಳಗೇ ರಮಿಸುತ್ತಾ ಇದ್ದ. ಹಾಗೆ ಅವನಿಗೆ ಅದು ಯಾವುದು ಗೊತ್ತಿಲ್ಲ. ಅವನಿಗೆ ನಾವು ಹೇಳೋದು ಮಾತ್ರ, ಅವನಿಗೆ ಯಾವುದು ಗೊತ್ತಾಗೋದಿಲ್ಲ ಅದು. ಹೀಗೆ ಅವ ಸಿಕ್ಕಿದ ಎದುರು. ಇಂಥದ್ದು ನರಬಲಿ ಕೊಡಬೇಕು ಭದ್ರಕಾಳಿಗೆ, ದಷ್ಟಪುಷ್ಟವಾದ ದೇಹ ಅಂತ ಹೇಳಿ ಅವನನ್ನು ಹೊತ್ತುಕೊಂಡು ಹೋದರು. ಭಾರಿ ಖುಷಿಯಾಯಿತು ಆ ವೃಷಲೀಪತಿಗೆ, ಮಹಾಕಳ್ಳನಿಗೆ. ಸಂತೋಷ ಆಗಿ ಅದಕ್ಕೊಂದು ಕ್ರಮ ಉಂಟು. ನರಬಲಿ ಒಟ್ಟರಾಸಿ ತೆಕ್ಕೊಂಡು ಹೋಗಿ ತಲೆ ಕಡಿಯುವುದಲ್ಲ, ಒಂದು ಸ್ನಾನ ಮಾಡಿಸಬೇಕು ಚಂದದಲ್ಲಿ, ಸುಗಂಧ ದ್ರವ್ಯದಿಂದ ಸ್ನಾನ ಮಾಡಿಸುವುದು. ಸ್ನಾನ ಮಾಡಿಸಿದ ಮೇಲೆ ಒಂದು ಮಾತೆ ಉಂಟು ನೋಡಿ, ಅಲಂಕೃತ್ಯ ಶಿರಚ್ಛೇದ ಅಂತ. ಚಂದ ಅಲಂಕಾರ ಮಾಡೋದು, ಮತ್ತೆ ಸ್ವಾಮಿ ದೇವರೇ ಅಂತ ಕಡಿಯುವುದು ತಲೆ. ಸ್ನಾನ ಮಾಡಿಸಿ ಆಯಿತು. ಬೇಕಾದ ರೀತಿಯಲ್ಲಿ ವಸ್ತ್ರಾಭರಣಗಳನ್ನು ತೊಡಿಸಿ ಭದ್ರಕಾಳಿಯ ಗುಡಿಯ ಎದುರು, ಗರ್ಭಗುಡಿಯ ಎದುರು ಅವನನ್ನು ಕೂತ್ಕೊಳಿಸ್ತಾರೆ. ಕೂತ, ಇವನಿಗೆ ಸ್ನಾನ ಮಾಡಿಸಿದ್ದು ಗೊತ್ತಿಲ್ಲ, ಈ ಎಲ್ಲ ಚಿನ್ನವನ್ನು ತೊಡಿಸಿದ್ದು ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ ಇವನಿಗೆ. ಕೂತಿದ್ದಾನೆ ಅಲ್ಲಿ ಸುಮ್ಮನೆ. ಇವನ ಅಂತರಂಗದ ತೇಜಸ್ಸು, ಬ್ರಹ್ಮ ತೇಜಸ್ಸು, ಅದು ನೇರವಾಗಿ ಭದ್ರಕಾಳಿಯ ವಿಗ್ರಹಕ್ಕೆ ಸೇರಿಕೊಂಡಿತ್ತು. ಯಬ್ಬ, ಅದೆಂಥ ತೇಜಸ್ಸು! ಇವರು ಎಲ್ಲ ಸಿದ್ಧರಿದ್ದಾರೆ. ಅವೊಬ್ಬ ಪುರೋಹಿತ, ಮಹಾಕಳ್ಳರ ಪುರೋಹಿತ, ಕತ್ತಿಯನ್ನು ಹಿಡಿದಿದ್ದಾನೆ. ಅವ ಯಾವುದೋ ಒಂದು ಮಂತ್ರದಿಂದ ಅದನ್ನು ಮಂತ್ರಿಸಿ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಈಗ ತಲೆ ಕಡಿಯುವುದು ಅಂತ. ಪುರೋಹಿತ ಸಿದ್ಧನಿದ್ದಾನೆ. ಈ ತೇಜಸ್ಸೆಲ್ಲ ಹೋಗಿ ಭದ್ರಕಾಳಿಯ ವಿಗ್ರಹಕ್ಕೆ ಆವರಿಸಿಕೊಂಡು ಸೇರಿತು. ಆ ವಿಗ್ರಹದಲ್ಲಿ ಏನೋ ಒಂದು ಕಂಪನ ಸುರಾಯಿತು. ಕಂಪನ ಸುರಾಗಿ ಇದ್ದಕ್ಕಿದ್ದಾಗೆ ಆ ವಿಗ್ರಹ ಎರಡು ಭಾಗ ಆಯಿತು. ಅಲ್ಲಿಂದ ಅಟ್ಟಹಾಸಗೈಯುತ್ತಾ ಭದ್ರಕಾಳಿ ಹೊರಗಡೆ ಧಾವಿಸಿ ಬಂದು ಈ ಪುರೋಹಿತನ ಕೈಯಿಂದ ಕತ್ತಿಯನ್ನು ಹಿಡ್ಕೊಂಡು ಎಳೆದು, ವಿಚಿತ್ರತರವಾದ ವಿಚಿತ್ರತಮವಾದಂತಹ ಸ್ವರೂಪ ಅದು. ಕೋರೆ ಹಲ್ಲುಗಳನ್ನು ಹೊಂದುತ್ತಾ ಕಣ್ಣುಗಳಿಂದ ಬೆಂಕಿ ಸೂಸ್ತಾ ಇತ್ತು. ವಿಕಾರವಾದಂತಹ ತನ್ನ ಅನುಚರರಗಳನ್ನು ಸೇರಿಸಿಕೊಂಡು ಭದ್ರಕಾಳಿಯ ಮಹಾತಾಯಿ ಗರ್ಭಗುಡಿಯಿಂದ ಬಿಂಬವನ್ನು ಒಡೆದು ಬಂದಿದ್ದಾಳೆ. ಬಂದು ಕತ್ತಿಯನ್ನು ಹಿಡ್ಕೊಂಡು ಮೊದಲು ಪುರೋಹಿತನ ತಲೆ ಕಡಿದು, ಆಮೇಲೆ ಅವನ ಒಟ್ಟಿಗಿರುವಂತಹ ಯಾರೆಲ್ಲ ಅವನ ಅನುಯಾಯಿಗಳಿದ್ರು ಅವರನ್ನೆಲ್ಲರನ್ನೂ ಕೂಡ ತಲೆ ಠಕ 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 ಅಂತ ಕಡಿದು ಆ ರಕ್ತವನ್ನು ಪಾನ ಮಾಡುತ್ತಾ
ಆ ಕಳ್ಳರ ಉಪಕಳ್ಳರ ತಲೆಯನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಕುಣಿದು ಕುಪ್ಪಳಿಸಿ ನಗಾಡಿ ಸಮಗ್ರ ಇಡೀ ಆ ದೇವ ಗುಡಿಯೇ ರಣರಂಗ ಆಗುವ ಹಾಗೆ ಅಲ್ಲಿ ಈ ಭದ್ರಕಾಳಿ ಅವಳ ಅನುಯಾಯಿಗಳೆಲ್ಲ ಸೇರಿಕೊಂಡು ಕಂದುಕ ಲೀಲಯ ಚೆಂಡಾಡಿದ್ರಂತೆ. ಆ ತಲೆಯನ್ನು ಹಿಡ್ಕೊಂಡು ರಕ್ತವನ್ನು ಕುಡಿದ್ರಂತೆ. ಅಂತಹ ಆ ದೇವಿಯ ಅನುಗ್ರಹ ಆಯಿತು. ಆವಾಗ ಒಂದು ಮಾತು ಅತ್ಯದ್ಭುತವಾಗಿ ಹೇಳ್ತಾರೆ ವ್ಯಾಸರು, ಏವಮೇವ ಖಲು ಮಹದಭಿಚಾರಾತಿಕ್ರಮ. ಮಹಾತ್ಮರು ಅಂತ ಸಮಾಜದಲ್ಲಿ ಪ್ರಪಂಚದಲ್ಲಿ ಯಾರಿರ್ತಾರೆ ಅಂಥವರ ಮೇಲೆ ನಾವು ಅತಿಚಾರವನ್ನು ಮಾಡಿದರೆ, ಆಭಿಚಾರ ಕೃತ್ಯವನ್ನು ಮಾಡಿದರೆ ಏನಾಗ್ತದೆ? ಅದು ಕಾರ್ಸ್ನ್ಯೇನ ಪೂರ್ಣವಾಗಿ ಆತ್ಮನೇ ಫಲತಿ, ಮಾಡಿದವನನ್ನೇ ಸುತ್ತಿಕೊಂಡು ಅವನಿಗೆ ಅದು ಫಲ ಕೊಡ್ತದೆ ಅಂತ. ಯಾಕೆ? ಒಬ್ಬ ಆಭಿಚಾರ ವಾಮಾಚಾರವನ್ನು ಇಂಥವನ ಒಬ್ಬನ ಉದ್ದೇಶದಿಂದ ಮಾಡಿ ಆ ಶಕ್ತಿ ಅಲ್ಲಿಗೆ ಹೋಗ್ತದೆ. ಅಲ್ಲಿ ಹೋದಾಗ ಈ ದುಷ್ಟ ಶಕ್ತಿಗೆ, ಆಭಿಚಾರ ಕೃತ್ಯದ ಶಕ್ತಿಗೆ ತನ್ನ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಆ ವ್ಯಕ್ತಿಯ ಎದುರು ಸಾಧ್ಯವಾಗುವುದಿಲ್ಲ. ಯಾಕೆ? ಈ ಶಕ್ತಿಯನ್ನು ನಾಶ ಮಾಡುವ ಒಂದು ಅತ್ಯದ್ಭುತವಾದ ಶಕ್ತಿ ಆ ವ್ಯಕ್ತಿಯಲ್ಲಿರ್ತದೆ. ಆವಾಗ ಏನಾಗ್ತದೆ? ತಾನು ಸೋತು ಹೋಗ್ತೇನೆ ಅಂತ ಅಲ್ಲಿಂದ ಟರ್ನ್ ತೆಕ್ಕೊಂಡು ಆ ಶಕ್ತಿ ಇತ್ಲಾಗಿ ಬಂದು ಮಾಡಿದವನನ್ನೇ ಸುಂದಿಕೊಳ್ತದೆ. ಇದು ಈ ಮಾತಿನ ಅರ್ಥ. ಏವಮೇವ ಖಲು ಮಹದಭಿಚಾರಾತಿಕ್ರಮ ಕಾರ್ಸ್ನೇನ ಆತ್ಮನೇ ಫಲತಿ ಅಂತ ಅದ್ಭುತವಾದ ಮಾತು ನೋಡಿ. ಬಹಳ ಬಹಳ ಜಾಗರೂಕರಾಗಿರಬೇಕು ನಾವು. ಆಮೇಲೆ ಭದ್ರಕಾಳಿಯ ಅನುಗ್ರಹವೂ ಆಯಿತು. ಅಲ್ಲಿಂದ ಮುಂದೆ ಸಿಂಧು ಸೌವೀರ ದೇಶದ ಒಬ್ಬ ರಾಜ ರಹುಗಣ ಅಂತ, ಬಹಳ ಭಗವದ್ಭಕ್ತ ಆತ್ಮಜ್ಞಾನಿ. ಅವನನ್ನು ಒಂದು ದಿವಸ ಪಲ್ಲಕ್ಕಿಯನ್ನಿಟ್ಟು ಹೊರ್ತಾ ಹೋಗ್ತಾ ಇರುವಾಗ ಯಾರೋ ಒಬ್ಬ ಕೈ ಕೊಟ್ಟ ಅವತ್ತು ಕೆಲಸಕ್ಕೆ ಬಾರದೆ ಪಲ್ಲಕ್ಕಿ ಹೊರಲಿಕ್ಕೆ. ಅಷ್ಟೊತ್ತಿಗೆ ಯಾರು ಅಂತ ಹುಡುಕುವಾಗ ಇವ ಸಿಕ್ಕಿದ ಅಲ್ಲಿ ದಾರಿಯಲ್ಲಿ. ಒಟ್ಟು ದಷ್ಟಪುಷ್ಟವಾಗಿದ್ದ, ನೋಡಲಿಕ್ಕೆ ಚಂದವಾಗಿ. ಇವ ಆಗ್ಬೋದು ನಮಗೆ ಪಲ್ಲಕ್ಕಿ ಹೊರುವುದಕ್ಕೆ ಅಂತ ನಿಶ್ಚಯಿಸಿದಂತಹ ಆ ಬೋವಿಗಳು, ಪಲ್ಲಕ್ಕಿ ವಾಹಕರು ಇವನನ್ನು ಹಿಡ್ಕೊಂಡು, ಇವನಿಗೇನು ಯಾರನ್ನು ಒಳಗಡೆ ಅವನನ್ನೇ ಹೊತ್ತವನಿಗೆ ಪಲ್ಲಕ್ಕಿ ಹೊರುವುದು ದೊಡ್ಡ ವಿಷಯ ಅಂತದಯ್ಯ. ಹೊತ್ತಾಗ ಈ ಮೇಲುಗಡೆ ರಾಜ ಕೂತಿದ್ದಾನೆ. ಇದು ಸ್ವಲ್ಪ ಅತ್ಲಾಗಿತ್ಲಾಗಿ ಆಗ್ತಾ ಉಂಟು. ನಾನು ನಡೆಯುವ ಜಾಗದಲ್ಲಿ ಒಂದು ಕೀಟಕ್ಕೂ ಹಿಂಸೆ ಆಗಬಾರದು, ಅದಕ್ಕೋಸ್ಕರ ನೋಡಿ ನಡಿಬೇಕು. ನೋಡಿ ಅಂತಹ ಭಾವ ನೋಡಿ. ಒಂದು ಪ್ರಾಣಿಗೂ ನನ್ನಿಂದ ಹಿಂಸೆ ಆಗಕೂಡದು. ದೃಷ್ಟಿಪೂತಂ ನ್ಯಸೇತ್ಪಾದಂ. ನಾವು ನೋಡಿ ನಡಿಬೇಕು ಅಂತ ಹೇಳೋದಕ್ಕೆ ನೋಡಿ ಬಂದದ್ದು ಮಾತಿನಲ್ಲಿ, ವಾಡಿಕೆಯಲ್ಲಿ ನೋಡಿ ನಡಿಬೇಕು ಅಂತ. ನೋಡಿ ಮಾತಾಡಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು ನೋಡಿ ಮಾತಾಡಬೇಕು. ವಸ್ತ್ರಪೂತಂ ಪಿಬೇಜ್ಜಲಂ. ವಸ್ತ್ರದಿಂದ ಆರಿಸಿ ನೀರನ್ನು ಕುಡಿಬೇಕಂತೆ. ಹೀಗೆ ಯಾರಿಗೂ ಅಷ್ಟೊತ್ತಿಗೆ ಇವನಿಗೆ ಎಂಥದಯ್ಯ ಇದು ಅಂತ ಬೈತಾನೆ ಅವ ರಾಜ ರಹುಗಣ. ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಸಂಬಳ ಕೊಡೋದಿಲ್ಲ ನಿಮಗೆ. ನಾವಲ್ಲ ಸ್ವಾಮಿ, ಒಬ್ಬ ಈಗ ಸೇರಿದ, ಒಬ್ಬ ಕೈ ಕೊಟ್ಟ ಕಾರಣ ಒಬ್ಬ ಸಿಕ್ಕಿದ, ಅವನನ್ನು ನಾವು ಸೇರಿಸಿಕೊಂಡೇವೆ. ಅವ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾನೆ, ಯಾರು ಅಂತ ಪುನಃ ಹಾಗೆ ಆದಾಗ ಇವನಿಗೆ ಸಿಟ್ಟು ಬಂತು. ಶಿಕ್ಷೆ ಕೊಡ್ತೇನೆ ಅಂತ ರಹುಗಣ ಅಲ್ಲಿ ಆಜ್ಞೆ ಮಾಡ್ತಾನೆ. ಯಾರಿಗೆ ಶಿಕ್ಷೆ? ಯಾವ ಶಿಕ್ಷೆ? ಯಾಕೆ ಶಿಕ್ಷೆ? ನಿನಗೇನು ಪ್ರಯೋಜನ? ಪ್ರಶ್ನೆಗಳ ಸುರಿಮಳೆ ಅಲ್ಲ ಈ ಭರತಂದು. ಶಿಕ್ಷೆ ಏನಕ್ಕೆ? ಇವನಿಗೆ ತಲೆ ಒಂಥರ ರುಯ್ ಅಂತ ತಿರುಗಿತು ರಹುಗಣನಿಗೆ. ಈವರೆಗೆ ಯಾವ ಪಲ್ಲಕ್ಕಿ ಹೊರುವರು ಕೇಳಲಿಲ್ಲ, ಎಂಥದ್ದು ಅಂತ ಕೆಳಗೆ ನೋಡುವಾಗ ಅರ್ಥ ಆಗಲಿಲ್ಲ. ಯಾರು ನೀನು? ನಾನು ಕಪಿಲನನ್ನು ಹುಡುಕಿಕೊಂಡು ಹೋಗುವ ಆಲೋಚನೆಯಲ್ಲಿದ್ದೆ, ಅದೇ ನೀನು. ಒಳ್ಳೆ ಮನುಷ್ಯ ರಾಜ ರಹುಗಣ, ಭಗವದ್ಭಕ್ತ. ನೀನು ಯಾರು? ಯಾವುದೋ ಅವಧೂತನ ನೀನು? ಏನು? ನಾನು ಹೀಗೀಗೆ ಸಂಗತಿ. ಮೊದಲು ನಾನು ಭರತನೆಂಬಂತಹ ರಾಜನಾಗಿದ್ದೆ. ಆಮೇಲೆ ಜಿಂಕೆಯ ಮೇಲೆ ಒಂದು ಏನೋ ಪ್ರೇಮ ಉಂಟಾಗಿ ಅದರ ಪಾಲನೆ ಪೋಷಣೆಯಲ್ಲಿದ್ದು ಕೊನೆಗೆ ಹಾಳಾಗಿ ಹೋಗಿ ಮತ್ತೆ ಅದೇ ಜಿಂಕೆಯ ಜನ್ಮ ಬಂತು ನನಗೆ. ಆಮೇಲೆ ಅದರಿಂದ ನಾನು ಮುಕ್ತನಾಗಿ ಮತ್ತೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಈಗ ಅದೇ ಆ ಸ್ವರೂಪದಲ್ಲಿ ನಾನಿದ್ದೇನೆ, ನಾನಾಗಿಯೇ ಇದ್ದೇನೆ ಅಂತ ಹೇಳಿ ಇವನಿಗೆ ಆಶ್ಚರ್ಯ ಆಯಿತು. ಕ್ಷಮಿಸು ಅಂತ ಶರಣಾಗತನಾಗ್ತಾನೆ. ಆಮೇಲೆ ಭರತ ರಹುಗಣನಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ. ಅವನ ಎಲ್ಲ ಸಂಶಯಗಳನ್ನು ಪರಿಹರಿಸ್ತಾನೆ. ಸಮಗ್ರವಾದ ಭಾಗವತ ಉಪದೇಶವನ್ನು ಮಾಡ್ತಾನೆ. ಅದರಿಂದ ಅತ್ಯಂತ ಸಂಪ್ರೀತನಾಗ್ತಾನೆ ರಾಜ. ಭರತನ ಅನುಗ್ರಹದಿಂದ
ರಾಜ ರಹುಗಣ ಮುಂದೆ ತೆರಳುತ್ತಾನೆ. ಅಂತಹ ಭರತ ಉಪಾಖ್ಯಾನವನ್ನು ನಾವು ಇವತ್ತು ಶ್ರದ್ಧಾಭಕ್ತಿಯಿಂದ ಶ್ರವಣಿಸಿದ್ದೇವೆ. ಒಟ್ಟು ಸಮಷ್ಟಿಯಲ್ಲಿ ಇವತ್ತಿನ ಕಥಾಭಾಗವನ್ನು ಸಶ್ರದ್ಧರಾಗಿ ಶ್ರವಣಿಸಿದಂತಹ ಎಲ್ಲ ಕೃಷ್ಣ ಭಕ್ತರಿಗೆ ಮತ್ತೊಮ್ಮೆ ನನ್ನ ನಮತಿಗಳನ್ನು ಸಲ್ಲಿಸುತ್ತಾ, ನಾಳೆಯ ದಿನ ಪ್ರಧಾನವಾಗಿ ಪ್ರಹ್ಲಾದ ಚರಿತ್ರೆ, ಅಜಾಮಿಳೋಪಾಖ್ಯಾನದಿಂದ ತೊಡಗಿ ಮುಂದೆ ಸಾಗ್ತದೆ. ವಿಶ್ವರೂಪ ಉಪಾಖ್ಯಾನ, ಪ್ರಹ್ಲಾದ ಚರಿತ್ರೆಯನ್ನು ನಾವು ಪ್ರಧಾನವಾಗಿ ನಾಳೆ ವಿಮರ್ಶೆ ಮಾಡುವುದಕ್ಕಿದೆ. ಹಾಗಾಗಿ ನರಸಿಂಹಾವತಾರದ ಒಂದು ಸುಂದರವಾದಂತಹ ಸಂದರ್ಭ, ಆ ಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿಗಳಾಗಬೇಕು. ಇವತ್ತು ಇಷ್ಟು ಪರಮ ಭಕ್ತಿಭಾವದಿಂದ ಶ್ರವಣ ಮಾಡಿದಂತಹ ಸಮಸ್ತರನ್ನು ಕೂಡ ಮತ್ತೊಮ್ಮೆ ನಮಿಸುತ್ತಾ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಷ್ಟು ಹೊತ್ತು ಈ ಕಥಾಪ್ರವಚನವನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಂತಹ ಕೃಷ್ಣಸ್ವಾಮಿಗೂ ನಿರಂತರವಾದಂತಹ ಪ್ರಣತಿ ತತಿಗಳನ್ನು ಸಮರ್ಪಿಸುತ್ತಾ, ನನ್ನೀ ವಚನಸುಗಳನ್ನು ಅವನ ದಿವ್ಯ ಚರಣಾರವಿಂದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಸರ್ವಂ ಶುಭಂ ಮಂಗಲಂ.